هلا 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 هل تشيك هل تشيك ಹಲ್ ಚಿಕ್. ಆತ್ಮೀಯ ಎಲ್ಲ ಬಂಧು ಬಾಂಧವರೇ, ಈ ಒಂದು ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಬರ್ತಾ ಇದೆ. ಈ ಕಾರ್ಯಕ್ರಮದ ಅನುವು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾರೆ. ಆತ್ಮೀಯ ಬಂಧುಗಳೇ, ನಾವು ಈ ಕಾರ್ಯಕ್ರಮವನ್ನು ಕ್ಲಪ್ತ ಸಮಯದಲ್ಲಿ ಪ್ರಾರಂಭ ಮಾಡಿ ಕ್ಲಪ್ತ ಸಮಯದಲ್ಲಿ ಮುಗಿಸಬೇಕೆನ್ನುವಂತಹ ಉದ್ದೇಶದಿಂದ ಇದ್ದೇವೆ. ತಾವು ದಯವಿಟ್ಟು ನಮ್ಮ ಜೊತೆ ಸಹಕಾರ ಮಾಡಬೇಕು ಎಂಬುದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.
ಜನಾಬ್ ಸಿಹೆ ಮೊಹಮ್ಮದ್ ಇಸಾಕ್ರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಮಾನ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಅತಿಥಿಗಳಲ್ಲಿ ಓರ್ವರಾದಂತಹ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಇವರನ್ನು ಕೂಡ ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ಸಂಚಾಲಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನೋರ್ವ ಅತಿಥಿಯಾದಂತಹ ಡಾಕ್ಟರ್ ರಾಜಾರಾಮ ಕೆಜಿ ಮಾಜಿ ಅಧ್ಯಕ್ಷರು ಯುವ ವಾಹಿನಿ ಕೇಂದ್ರೀಯ ಸಮಿತಿ ಇವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಜನಾಬ್ ರಿಯಾಜ್ ಹಾರೂನ್ ಈ ಸಮಾವೇಶದ ಸಂಚಾಲಕರು ಅವರೆಲ್ಲ ವೇದಿಕೆಗೆ ಕರ್ಕೊಂಡು ಬರಬೇಕಂತ ಕೇಳಿಕೊಳ್ಳುತ್ತಾ ನಮ್ಮ ಜೊತೆಯಲ್ಲಿ KM ಶರೀಫ್ ಸಾಹಬ್ ಹಿರಾ ವಿದ್ಯಾಸಂಸ್ಥೆಗಳ ಚೇರ್ಮನ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಸುಂದರ ಸಮಾವೇಶಕ್ಕೆ ಕ್ಷಣಗಣನೆ ನಮ್ಮ ಆಡ್ಯ ಗಣ್ಯ ಅತಿಥಿವರ್ಯರು ವೇದಿಕೆಯಲ್ಲಿದ್ದಾರೆ. ಜನಾಬ್ ಮೊಹಮ್ಮದ್ ಕುಂಜಿ ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು 2-3 ಅತಿಥಿಗಳು ನಮ್ಮನ್ನು ಕೂಡಿಕೊಳ್ಳಿದ್ದಾರೆ. ಡಾಕ್ಟರ್ CS ದ್ವಾರಕಾತನವರು ಮಾಜಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ ಅವರು ಬರ್ತಾ ಇದ್ದಾರೆ, ನಮ್ಮ ಜೊತೆ ಸೇರಿಕೊಳ್ಳಿದ್ದಾರೆ. ಇವತ್ತು ನಮ್ಮ ಜೊತೆ ಇವರೆಲ್ಲರ ಸಮ್ಮುಖದಲ್ಲಿ ಸಾರ್ವಜನಿಕ ಸೀರತ್ ಸಮಾವೇಶದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಸರ್ವ ಕಾರ್ಯಗಳಿಗೂ ಕೂಡ ದೇವರ ಅಲ್ಲಾಹನ ನಾಮದೊಂದಿಗೆ ಪ್ರಾರಂಭ ಮಾಡೋದು ನಮ್ಮ ರೂಢಿ. ಇಂದಿನ ಈ ಕಾರ್ಯಕ್ರಮ ಕೂಡ ಕುರಾನ್ ಪಠಣ ಮಾಡೋದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ ಜನಾಬ್ ಅಬ್ದುಲ್ ಲತೀಫ್ ಆಲಿಯಾ. ಜನಾಬ್ ಅಬ್ದುಲ್ ಲತೀಫ್ ಆಲಿಯಾ ಇವರನ್ನು ಕುರಾನ್ ಪಠಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಉಸ್ತಾದ್ ಯಹ್ಯಾ ತಂಗಲ್ ಮದನಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. أعوذ بالله من الشيطان الرجيم. بسم الله الرحمن الرحيم. أفرأيتم ما تمنون أأنتم تخلقونه أم نحن الخالقون نحن قدرنا بينكم الموت وما نحن بمسبوقين على أن نبدل أمثالكم وننشئكم فيما لا تعلمون ولقد علمتم النشأة الأولى فلولا تذكرون أفرأيتم ما تحرثون أأنتم تزرعونه أم نحن الزارعون لو نشاء لجعلناه حطاما فظلتم تفكهون
إنا لمغرمون بل نحن محرومون أفرأيتم الماء الذي تشربون أأنتم أنزلتموه من المزن أم نحن المنزلون لو نشاء جعلناه أجاجا فلولا تشكرون أفرأيتم النار التي تورون أأنتم أنشأتم شجرتها أم نحن المنشئون نحن جعلناها تذكرة ومتاعا للمقوين فسبح باسم ربك العظيم. ಶಪಿತ ಪಿಶಾಚಿಯ ಕಿರುಕುಳದಿಂದ ಅಲ್ಲಾಹನಲ್ಲಿ ಅಭಯಯಾಚಿಸುತ್ತಾ ಪರಮ ದಯಾಳು ಕರುಣಾನಿಧಿವಾದ ಅಲ್ಲಾಹನ ನಾಮದಿಂದ. ನೀವು ಸುರಿಸುವ ವೀರ್ಯದ ಕುರಿತು ನೀವೆಂದಾದರೂ ವಿವೇಚಿಸಿರುವಿರಾ? ಅದರಿಂದ ಶಿಶುವನ್ನು ಉಂಟು ಮಾಡುವವರು ನೀವೋ ಅಥವಾ ಅದನ್ನುಂಟು ಮಾಡುವವರು ನಾವೋ? ನಾವು ನಿಮ್ಮೊಳಗೆ ಮರಣವನ್ನು ಹಂಚಿರುತ್ತೇವೆ ಮತ್ತು ನಾವು ಅಶಕ್ತರಲ್ಲ. ನಿಮ್ಮ ರೂಪಗಳನ್ನು ಬದಲಾಯಿಸಿ ಬಿಡಲಿಕ್ಕೂ ನಿಮಗೆ ತಿಳಿದಿರದ ಯಾವುದಾದರೂ ರೂಪದಲ್ಲಿ ನಿಮ್ಮನ್ನು ಸೃಷ್ಟಿಸಲಿಕ್ಕೂ ನಿಮ್ಮ ಪ್ರಥಮ ಜನನದ ಕುರಿತಂತೂ ನಿಮಗೆ ತಿಳಿದೇ ಇದೆ, ಮತ್ತೇಕೆ ಪಾಠ ಕಲಿಯುವುದಿಲ್ಲ? ನೀವು ಬಿತ್ತುವ ಬೀಜದ ಕುರಿತು ನೀವೆಂದಾದರೂ ವಿವೇಚಿಸಿದಿರಾ? ಅವುಗಳಿಂದ ಬೆಳೆಯನ್ನು ಬೆಳೆಸುವವರು ನೀವೋ ಅಥವಾ ಅದನ್ನು ಬೆಳೆಸುವವರು ನಾವೋ? ನಾವಿಚ್ಛಿಸಿದರೆ ಆ ಹೊಲಗಳನ್ನು ಹೊಟ್ಟನ್ನಾಗಿ ಮಾಡಿಬಿಡಬಲ್ಲೆವು. ಆಗ ನೀವು ತರತರದ ಮಾತುಗಳನ್ನಾಡುತ್ತಲೇ ಇರುವಿರಿ. ಎಲ್ಲವೂ ನಮ್ಮ ಮೇಲೆ ತಿರುಗಿಬಿತ್ತು, ನಿಜವಾಗಿ ನಮ್ಮ ಭಾಗ್ಯವೇ ಹಾಳು. ನೀವು ಕುಡಿಯುವ ನೀರಿನ ಬಗ್ಗೆ ಎಂದಾದರೂ ವಿವೇಚಿಸಿದ್ದುಂಟೆ? ಅದನ್ನು ಮೋಡಗಳಿಂದ ಸುರಿಸಿದವರು ನೀವೋ ಅಥವಾ ಅದನ್ನು ಸುರಿಸಿದವರು ನಾವೋ? ನಾವಿಚ್ಛಿಸಿದರೆ ಅದನ್ನು ಕಡು ಉಪ್ಪನ್ನಾಗಿ ಮಾಡಿಬಿಡಬಲ್ಲೆವು. ಹೀಗಿರುತ್ತಾ ನೀವೇಕೆ ಕೃತಜ್ಞರಾಗುವುದಿಲ್ಲ? ನೀವು ಉರಿಸುತ್ತಿರುವ ಬೆಂಕಿಯ ಕುರಿತು ನೀವೆಂದಾದರೂ ವಿವೇಚನೆ ನಡೆಸಿದ್ದುಂಟೆ? ಅದರ ಮರವನ್ನು ಉಂಟು ಮಾಡಿದವರು ನೀವೋ ಅಥವಾ ಅದನ್ನುಂಟು ಮಾಡಿದವರು ನಾವೋ? ನಾವು ಅದನ್ನು ಸ್ಮರಣ ಸಾಧನವಾಗಿಯೂ ಅಗತ್ಯವುಳ್ಳವರಿಗೆ ಜೀವನ ಸಾಧನವಾಗಿಯೂ ಮಾಡಿರುತ್ತೇವೆ. ಆದುದರಿಂದ ಸಂದೇಶವಾಹಕರೇ, ಅತ್ಯಂತ ಮಹಾನನಾದ ನಿಮ್ಮ ಪ್ರಭುವಿನ ನಾಮವನ್ನು ಕೊಂಡಾಡಿರಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಹಳ ಸುಶ್ರಾವ್ಯ ಕಂಠದಿಂದ ಕುರಾನ್ ಪಠಣವನ್ನು ಮಾಡಿ ಅದರ ಅನುವಾದವನ್ನು ಕೂಡ ಬಹಳ ಸ್ವಚ್ಛವಾಗಿ ನಿಮ್ಮ ಮುಂದೆ ಇಟ್ಟಂತಹ ಅಬ್ದುಲ್ ಲತೀಫ್ ಆಲಿಯಾ, ನಿಮಗೆ ಅಭಿನಂದನೆಗಳು, ಅಭಿವಂದನೆಗಳು. ಇದೀಗ ಅತಿಥಿಗಳು ನಾವು ಕರೆದ ಮೇರೆಗೆ ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಅಂತರಾಳದಿಂದ ಸ್ವಾಗತಿಸುವಂಥದ್ದು ನಮ್ಮ ಆತ್ಮೀಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಮಾತಿನೊಂದಿಗೆ ನಮ್ಮ ಜೊತೆ ಬರ್ತಾ ಇದ್ದಾರೆ ಜನಾಬ್ ಅಬ್ದುಲ್ ಗಫೂರ್ ಕುಲಾಯ್, ಜಿಲ್ಲಾ ಸಂಚಾಲಕರು, ಜಮಾತೆ ಇಸ್ಲಾಮೆ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆ. ಸ್ವಾಗತಕ್ಕಾಗಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹಬಿಹಿ ಅಜ್ಮೈನ್. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನೆನಪಿಗಾಗಿ ಪ್ರತಿ ವರ್ಷ ಜಮಾತೆ ಇಸ್ಲಾಮಿ ಹಿಂದ್ ದೇಶದಾದ್ಯಂತ ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತದೆ. ಅದೇ ಅಭಿಯಾನದ ಒಂದು ಭಾಗವಾಗಿ ಈ ಸಮಾವೇಶವಾಗಿರುತ್ತದೆ. ಈ ಸಲದ ನಮ್ಮ ಅಭಿಯಾನದ ಮುಖ್ಯ ಶೀರ್ಷಿಕೆ ಸಮಾನತೆಯ ಸಮಾಜದ ಶಿಲ್ಪಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆ ನಮ್ಮ ನಾಡಿನ 4 ಮಹಾಪುರುಷರನ್ನೂ ಸೇರಿಸಿ ಇಂದಿನ ಈ ಸಮಾವೇಶ
ನಡೆಸಿದುದರ ಔಚಿತ್ಯದ ಬಗ್ಗೆ ಕೆಲವರಿಗೆ ಪ್ರಶ್ನೆಗಳಿರಬಹುದು. ದಾಸ್ಯ ಸಂಕೋಲೆಗಳ ವಿರುದ್ಧ ಸಿಡಿದೆದ್ದ ಕೇವಲ 39 ವರ್ಷವಷ್ಟೇ ಬದುಕಿದ್ದ ಸ್ವಾಮಿ ವಿವೇಕಾನಂದರು, ಮೌಢ್ಯ, ಅಸಮಾನತೆ, ಅನ್ಯಾಯದ ವಿರುದ್ಧ ಚಳವಳಿಯನ್ನೇ ಸಂಘಟಿಸಿದ್ದ ಶ್ರೀ ನಾರಾಯಣ ಗುರುಗಳು, ಭಾರತದ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನೇ ಬದಲಾಯಿಸಿದ, ಚಳವಳಿ ಹೀಗೂ ಮಾಡಿ ಯಶಸ್ಸು ಸಾಧಿಸಬಹುದು ಎಂದು ತೋರಿಸಿಕೊಟ್ಟ ಮಹಾತ್ಮ ಗಾಂಧಿ, ಅಸ್ಪೃಶ್ಯತೆಯನ್ನು ಸ್ವತಃ ಅನುಭವಿಸಿ ಅದನ್ನು ಈ ಮಣ್ಣಿನಿಂದಲೇ ಹೊರದೂಡಬೇಕೆಂದು ಪಣತೊಟ್ಟ ಡಾಕ್ಟರ್ ಅಂಬೇಡ್ಕರ್ ಇವರೆಲ್ಲರೂ ಹಾಗೂ ಇವರಂತಹ ಅನೇಕ ಮಹಾಪುರುಷರು ಭಾರತದ ಸುಂದರ ನಾಡಿನಲ್ಲಿ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಪ್ರಯತ್ನಪಟ್ಟವರು. ಆ ಕಾರಣಕ್ಕೆ 6ನೇ ಶತಮಾನದಲ್ಲಿ ಸಮಾನತೆಯ ಸಮಾಜವನ್ನು ನಿರ್ಮಿಸಲು ಪಣತೊಟ್ಟ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಶಿಕ್ಷಣಕ್ಕೂ 18-19ನೇ ಶತಮಾನದ ಈ ಸಂತರು ಬೋಧಿಸಿದ ಶಿಕ್ಷಣಕ್ಕೂ ಸಮಾನ ಅಂಶಗಳಿದ್ದವು. ಆ ಕಾರಣಕ್ಕೆ ನಾವು ಈ ಸಂತರ ಶಿಕ್ಷಣವನ್ನು ನಮ್ಮ ಅಭಿಯಾನದಲ್ಲಿ ಅಳವಡಿಸಿಕೊಂಡೆವು. ಸೂರ್ಯನ ಬೆಳಕು, ಚಂದ್ರನ ಕಿರಣ, ಗಾಳಿ, ನೆರಳು, ನೀರು, ಮಣ್ಣು ಯಾರದೇ ಸೊತ್ತಲ್ಲವೋ ಹಾಗೆ ಪ್ರವಾದಿಗಳು, ಮಹಾಪುರುಷರು ಕೂಡ ಯಾರದೇ ಸೊತ್ತಲ್ಲ. ಅವರು ಈ ಭೂಮಿಯ ಹೂವಾಗಿದ್ದಾರೆ, ಅದರ ಮಕರಂದ ಎಲ್ಲರಿಗಾಗಿಯೂ ಆಗಿದೆ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಕರೆಯನ್ನು ಸ್ವೀಕರಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ ಶ್ರೀಧಾಮ ಕ್ಷೇತ್ರ ಮಾಣಿಲ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಅವರನ್ನು ನಾನು ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕುರಿತು ಮಾತನಾಡಲಿರುವ ನಾಡಿನ ಖ್ಯಾತ ವಾಗ್ಮಿಯು, ಜಮಾತ್ ಇಸ್ಲಾಮಿ ಹಿಂದ್ ಇದರ ರಾಜ್ಯ ಕಾರ್ಯದರ್ಶಿಯೂ ಆದಂತಹ ಜನಾಬ್ ಮೊಹಮ್ಮದ್ ಕುಂಜಿ ಅವರನ್ನು ಕೂಡ ನಾನು ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ವಿಷಯದಲ್ಲಿ ಮಾತನಾಡಲಿಕ್ಕಿರುವಂತಹ ನಾಡಿನ ಖ್ಯಾತ ಚಿಂತಕರು, ಬುದ್ಧಿಜೀವಿಯೂ ಆದ, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರೂ ಆದಂತಹ ಡಾಕ್ಟರ್ CS ದ್ವಾರಕನಾಥ್ರವರನ್ನು ಆದರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಖ್ಯಾತ ಸಾಹಿತಿಗಳು, ಚಿಂತಕರು, ಪುತ್ತೂರಿನವರೇ ಆದಂತಹ ಶ್ರೀ ಲಕ್ಷ್ಮೀಶ ತೋಳ್ಪಾಡಿ ಅವರು ಸ್ವಾಮಿ ವಿವೇಕಾನಂದರ ಕುರಿತು ಮಾತನಾಡಲಿಕ್ಕಿದ್ದಾರೆ. ಅವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಶ್ರೀ ನಾರಾಯಣ ಗುರುಗಳ ವಿಷಯವನ್ನು ಹೇಳಲಿಕ್ಕಿರುವ ಯುವ ವಾಹಿನಿ ಕೇಂದ್ರೀಯ ಸಮಿತಿಯ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜಾರಾಮ್ KB ಅವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಜಮಾತ್ ಇಸ್ಲಾಮಿ ಹಿಂದ್ ಮಂಗಳೂರಿನ ಅಧ್ಯಕ್ಷರು, ನಾಡಿನ ಖ್ಯಾತ ಲೆಕ್ಕ ಪರಿಶೋಧಕರು, ಸ್ಥಳೀಯರೇ ಆದಂತಹ ಜನಾಬ್ ಇಸಾಕ್ ಪುತ್ತೂರ್ ಅವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಹಿರಿಯ ಮಾರ್ಗದರ್ಶಕರು ಆದಂತಹ ಜನಾಬ್ KM ಶರೀಫ್ ಸಾಬ್, ಜನಾಬ್ ಮೌಲಾನಾ ಯಹಿಯಾ ತಂಗಳ್ರವರು, ಅದೇ ರೀತಿ ಮಂಗಳೂರು ವಲಯ ಅಧ್ಯಕ್ಷರಾದಂತಹ ಜನಾಬ್ ಸಯೀದ್ ಇಸ್ಮಾಯಿಲ್ ಮತ್ತು ಮೈಸೂರಿನ ವಲಯ ಸಂಚಾಲಕರಾದಂತಹ ಜನಾಬ್ ಅಬ್ದುಸ್ಸಲಾಂ ರವರನ್ನು ಕೂಡ ನಾನು ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಕುರಾನ್ ಪಠಣ ಮಾಡಿದಂತಹ ಅಬ್ದುಲ್ ಲತೀಫ್ ಆಲಿಯಾ, ಧನ್ಯವಾದ ನಿರ್ವಹಿಸಲಿರುವಂತಹ ಈ ಸಮಾವೇಶದ ಸಂಚಾಲಕರಾದಂತಹ ರಿಯಾಜ್ ಹಾರೂನ್, ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿರುವಂತಹ ಜನಾಬ್ ಮೊಹಮ್ಮದ್ ತುಂಬೆ ಅವರನ್ನು ಕೂಡ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಲೈವ್ ನಿರ್ವಹಿಸುತ್ತಿರುವಂತಹ ಹೊಸಕುರಲ್, ಸುದ್ದಿ ಚಾನೆಲ್ ಹಾಗೂ ಸನ್ಮಾರ್ಗ ನ್ಯೂಸ್ನ ಎಲ್ಲ ಸಿಬ್ಬಂದಿ ವರ್ಗದವರನ್ನು, ಎಲ್ಲ ಮಾಧ್ಯಮ ಮಿತ್ರರನ್ನು, ಕಾರ್ಯಕ್ರಮಕ್ಕೆ ಬಂದು ಸೇರಿದ ಎಲ್ಲ ಸಹೋದರಿಯರನ್ನು, ಪೊಲೀಸ್ ಸಿಬ್ಬಂದಿಗಳನ್ನು, ಸಮಾವೇಶದ ಯಶಸ್ಸಿಗೆ ಹಗಲಿರುಳು ದುಡಿದಂತಹ ಎಲ್ಲ ಸಹಪ್ರವರ್ತಕರನ್ನು ಆದರಪೂರ್ವಕ ಸ್ವಾಗತಿಸುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕುತ್ತಾ ಇದ್ದೇನೆ. ವಾಖಿರ್ದಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಸಂಬಂಧದ ಕೊಂಡಿಯನ್ನು ಬೆಸೆಯುವ ಸ್ವಾಗತವನ್ನು ಬಹಳತ್ತು ಹೃದಯಾಂತರದಿಂದ ಸ್ವಾಗತಿಸಿದಂತಹ ಅಬ್ದುಲ್ ಗಫೂರ್ ಕುಲಾಯ್, ನಿಮಗಿದು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿಯಲ್ಲಿ ಬಂದಂಥ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಮತ್ತೊಮ್ಮೆ ಸುಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಹಳ ಪ್ರಾಮುಖ್ಯವಾದ ಒಂದು ಅಂಗ ಸಾರ್ವಜನಿಕ ಸೀರತ್ ಸಮಾವೇಶದ ಉದ್ಘಾಟನಾ ಕಾರ್ಯಕ್ರಮ. ಇದನ್ನು ನೆರವೇರಿಸಲಿಕ್ಕಿರುವವರು
ನಮ್ಮೆಲ್ಲರ ಪರಿಚಿತರಾದಂತಹ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಕ್ಷೇತ್ರ ಇವರು ಮಾತಿನೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪೆ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ಸತ್ಯವಾದ ಧರ್ಮಂಚ ದೇಶದ ಹಿತಚಿಂತನೆಯ ದೃಷ್ಟಿ ಮತ್ತು ವಿಶ್ವಶಾಂತಿಯನ್ನು ಬಯಸುವಂಥ ಕಾರ್ಯಕ್ರಮ ಇದು. ಇವತ್ತು ಸಾರ್ವಜನಿಕ ಸಿರಾತ್ ಸಮಾವೇಶ ಮಾನವೀಯ ಮೌಲ್ಯದ ಜೊತೆಯಲ್ಲಿ ಈ ಬದುಕನ್ನು ಯಾವ ಥರ ಸಾರ್ಥಕತೆಗೊಳಿಸ್ಬೋದು ಅನ್ನೋದಕ್ಕೆ ವಿಶೇಷವಾದಿ ಪ್ರವಾದಿ ಮಹಮ್ಮದ್ ಪೈಗಂಬರರು, ನಾರಾಯಣ ಗುರುಗಳು, ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್ರು ಈ ದೇಶ ಮತ್ತು ಜಗತ್ತಿನ ವಿಶ್ವಮಾನವ ಕುಲಕೋಟಿಗೆ ನಾವೆಲ್ಲ ಸಹೋದರತ್ವದ ಭಾವದಿಂದ ಬದುಕಬೇಕು. ಈ ಸೃಷ್ಟಿಯ ನಿಯಾಮಕನಾದಂಥ ಭಗವಂತ ಜಗತ್ತನ್ನುವಂಥ ಈ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ನಾವೆಲ್ಲ ಸ್ವಲ್ಪ ಊಹೆ ಮಾಡಬೇಕು. ನಮ್ಮ ಬದುಕಿನ ನಿರ್ವಹಣೆಯನ್ನು ನಾವು ಮಾಡುವಾಗ ನಾವು ನಮ್ಮನ್ನು ಹೆತ್ತಬ್ಬೆಯ ಪ್ರೀತಿ ಮತ್ತು ವಾತ್ಸಲ್ಯ ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ. ಆ ತಾಯ್ತನದ ಮೊಲೆ ಹಾಲನ್ನು ಉಣ್ಣು ಆ ತಾಯಿ ಪೋಷಿಸಿದಂಥ ರೀತಿ, ಆ ಬದುಕಿಗೆ ಪ್ರೀತಿಯನ್ನು ಕೊಟ್ಟಂಥ, ವಾತ್ಸಲ್ಯವನ್ನು ಕೊಟ್ಟಂಥ ಆ ಸದ್ಭಾವನೆ, ಅದು ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ. ಬದುಕಿನಲ್ಲಿ ನಾವು ಬದುಕಿದಿರುವಷ್ಟು ಕಾಲ ಈ ದೇಶ, ಈ ದೇಶದ ಸಂಸ್ಕೃತಿ, ಈ ದೇಶದ ಪರಂಪರೆ. ಪ್ರವಾದಿ ಮಹಮ್ಮದ್ ಪೈಗಂಬರು ಒಂದು ಹಳ್ಳಿ ಪ್ರದೇಶಕ್ಕೆ ಹೋಗ್ತಾರೆ. ಭಾಳ ಕಠಿಣವಾದಂಥ ಪರಿಸರ ಅದು. ಇಡೀ ಸಮಾಜ ಅಜ್ಞಾನದಿಂದಂಥ ಕಾಲ, ಆಕ್ರೋಶ ಮತ್ತು ಕ್ರೋಧಮಯವಾದಂಥ ಜೀವನದಲ್ಲಿ ಆ ಪರಿಸರ ಮುಳುಗಿತ್ತು. ಪೈಗಂಬರು ಆ ಪ್ರದೇಶವನ್ನು ಸಂಚರಿಸ್ತಾ ಎಲ್ಲರಿಗೆ ಶಾಂತಿ ಮತ್ತು ಸೌಹಾರ್ದಯುತವಾದಂಥ ಬದುಕನ್ನು ಯಾವ ಥರ ಜೀವಿತ ಕಾಲದಲ್ಲಿ ಇಟ್ಕೊಳ್ಬೇಕು, ಆ ಮಾನವೀಯ ಮೌಲ್ಯಗಳನ್ನು ಯಾವ ಥರ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ಸಂದೇಶ ಕೊಡ್ತಾ ಬಂದರು. ಆ ಸಂದರ್ಭದಲ್ಲಿ ಕೂಡ ಕಠಿಣವಾದಂಥ ಪರಿಶ್ರಮವನ್ನು ಮಹಮ್ಮದ್ ಪೈಗಂಬರ್ ಆ ಪ್ರದೇಶದಲ್ಲಿ ಅನುಭವಿಸಿದರು. ಬೇರೆ ಬೇರೆ ರೀತಿಯ ಆಸುರಿ ಪ್ರವೃತ್ತಿಗಳು ಆ ಕಾಲದಲ್ಲಿ ಕೂಡ ಇತ್ತು. ಅದನ್ನೆಲ್ಲ ಮೀರಿ ಜಗತ್ತಿಗೆ ಶಾಂತಿಯನ್ನು ಕೊಡತಕ್ಕಂಥ ಒಂದು ಸೌಹಾರ್ದಯುತವಾದಂಥ ಕುರಾನ್ ಗ್ರಂಥದಲ್ಲಿ ಪ್ರತಿಯೊಂದು ಸಂದರ್ಭ ಸನ್ನಿವೇಶದಲ್ಲಿ ನಮ್ಮ ಜೀವಿತದ ಕೊನೆಯ ತನಕ ನಮ್ಮ ಈ ಬದುಕನ್ನು ಕಟ್ಟಿಕೊಂಡು ಬಂದಂಥ ಈ ಮೌಲ್ಯವನ್ನು ಯಾವ ಥರ ನಡೆಸ್ಕೊಳ್ಬೋದು ಅನ್ನೋದಕ್ಕೆ ಸಂದೇಶ ಕೊಡ್ತಾ ಬಂದರು. ಅದೇ ರೀತಿ ನಾರಾಯಣ ಗುರುಗಳು ಜಗತ್ತು ಅಜ್ಞಾನದ ಅಂಧಕಾರದಲ್ಲಿ ತೊಡತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಶೋಷಣೆಯನ್ನು ಆಗತಕ್ಕಂಥ ಆ ಕಾಲಸ್ಥಿತಿಯಲ್ಲಿ ಮಾನವ ತನ್ನ ಮನುಷ್ಯತ್ವವನ್ನು ಕಳ್ಕೊಂಡು
ಅಂಧಶ್ರದ್ಧೆ, ಅಜ್ಞಾನದಿಂದ ಜನಸಾಮಾನ್ಯನ ಬದುಕಿಗೂ ಕಷ್ಟ ನಷ್ಟ ದುಃಖ ದುಮ್ಮಾನದಿಂದ ತೊಳತಕ್ಕಂತಹ ಕಾಲದಲ್ಲಿ ಶೋಷಿತ ಸಮಾಜಕ್ಕೆ ಒಂದು ವಿಶ್ವಶಾಂತಿಯನ್ನು ಬಯಸಿದಂಥ ನಾರಾಯಣ ಗುರುಗಳು, ಸ್ವಾಮಿ ವಿವೇಕಾನಂದರು ಈ ದೇಶದ ಸಂಸ್ಕೃತಿ, ಈ ದೇಶದ ಇತಿಹಾಸದಲ್ಲಿ ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಇಡೀ ವಿಶ್ವವನ್ನೇ ಸಹೋದರತ್ವದ ಭ್ರಾತೃತ್ವವನ್ನು ಸಂದೇಶವನ್ನು ಕೊಟ್ಟಂಥ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಅವರು ಜಗತ್ತಿಗೆ ಕೊಡತಕ್ಕಂಥ ಸಂದೇಶ. ಅಂಬೇಡ್ಕರು ಈ ದೇಶದ ಸಂವಿಧಾನವನ್ನು ನಿರ್ಮಿಸಿ ಪ್ರತಿಯೊಂದು ಮಾನವನ ಕಲ್ಯಾಣಕ್ಕೋಸ್ಕರ ಈ ದೇಶದ ಅವಿಚ್ಛಿನ್ನವಾದಂಥ ಪರಂಪರೆಯಲ್ಲಿ ಪ್ರತಿಯೊಬ್ಬನಿಗೂ ಬದುಕಲಿಕ್ಕೆ ಅವಕಾಶ ಕೊಡತಕ್ಕಂಥ ಸಂವಿಧಾನವನ್ನು ನಿರ್ಮಿಸಿ ಆ ಜಗತ್ತಿನ ಪ್ರತಿಯೊಂದು ಜೀವ ಜಂತುಗಳಲ್ಲಿ ಕೂಡ ಆ ಮಾನವೀಯ ಮೌಲ್ಯಗಳನ್ನು ಬೆಳೆಸತಕ್ಕಂಥ ಒಂದು ಅವಕಾಶವನ್ನು ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಕೊಡ್ತಾ ಬಂದರು. ಇವತ್ತು ಸಮಾನತೆ ಅನ್ನುವಂಥ ಪದ ಬಾಯಿಯಲ್ಲಿ ಹೇಳುವಂಥದ್ದಾಗಿದೆ, ಅದು ಆಚರಣೆಗೆ ಬರಬೇಕು, ಅದು ಆಚರಿಸುವಂತಾಗಬೇಕು. ಇವತ್ತು ಜಗತ್ತಿನಲ್ಲಿ ಎಷ್ಟೋ ಹಿಂಸೆಗಳು ನಡೀತಾ ಇದೆ. ಪ್ರವಾದಿಯವರ ಪವಿತ್ರ ಕ್ಷೇತ್ರ, ಪ್ರವಾದಿಯವರು ಜಗತ್ತಿಗೆ ಕೊಡ್ತಕ್ಕಂಥ ವಿಶ್ವಶಾಂತಿ ಸಂದೇಶ ಕೊಟ್ಟಂಥ ಆ ಜಗತ್ತಿನ ಮಣ್ಣಿನಲ್ಲಿ ಇವತ್ತು ಏನಾಗ್ತಾ ಇದೆ ನಾವು ಯೋಚನೆ ಮಾಡ್ತೇವೆ. ಈ ಸ್ಥಿತಿಯಲ್ಲಿ ಜಮಾಯತ್ ಇಸ್ಲಾಮಿನ ಈ ಒಂದು ಸಂಘಟನೆ ಮತ್ತು ಕ್ರಿಯಾಶೀಲತೆ, ನಾನು ಎಷ್ಟೋ ಕಾರ್ಯಕ್ರಮಕ್ಕೆ ನಾನು ಪ್ರತಿ ವರ್ಷ ಭಾಗವಹಿಸಿದ್ದೇನೆ. ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಸಂಘಟನೆ ಇದು. ಇದರ ಬಗ್ಗೆ ಅಪಾರ ಗೌರವ ಇದೆ. ಇದರ ಅವಶ್ಯಕತೆ ಇವತ್ತು ಸಮಾಜಕ್ಕೆ ಬಹಳಷ್ಟು ಇದೆ. ಇವತ್ತು ಅಧ್ಯಕ್ಷ ಹತ್ರ ಮಾತಾಡ್ತಾ ನಾನು ಹೇಳಿದೆ, ಇಂಥ ಕಾರ್ಯಕ್ರಮ ಇವತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ, ಯುವ ಶಕ್ತಿಗಳಲ್ಲಿ, ಯುವ ತರುಣರಲ್ಲಿ, ಇದು ಎಲ್ಲ ವರ್ಗೀಯರಲ್ಲಿ ಇದು ಆಗಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ನಾವೆಲ್ಲ ಯೋಚನೆ ಮಾಡಬೇಕು. ನಮ್ಮ ಬದುಕಿನಲ್ಲಿ ಜೀಸಸ್ ಕ್ರಿಸ್ತ ಹೇಳಿದಾಗೆ ಲವ್ ಈಸ್ ಗಾಡ್, ಪ್ರೀತಿಗಿಂತ ದೊಡ್ಡ ದೇವರೇ ಇಲ್ಲ. ನಮ್ಮ ಅಂತರ್ಯದಲ್ಲಿದ್ದಾನೆ ಭಗವಂತ. ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ವಿಶ್ವಶಾಂತಿಯನ್ನು ಬಯಸ್ತಾ ಇರ್ತಾರೆ. ಆ ವಿಶ್ವಶಾಂತಿಯನ್ನು ಅನುಕರಿಸಬೇಕು. ಬಂಧುಗಳೇ, ಯೋಚನೆ ಮಾಡಿ ಒಂದಷ್ಟು ಕಾಲ. ವಿಜ್ಞಾನ ಭಾಳಷ್ಟು ಮುಂದಿರ್ಬೋದು, ಆದರೆ ಇವತ್ತು ಅಜ್ಞಾನದ ಅಂಧಕಾರದಲ್ಲಿ ನಾವು ಬುದ್ಧಿಜೀವಿಗಳು ಕೂಡ ಸಮಾಜದಲ್ಲಿ ಅಶಾಂತಿಗಳು, ಅಸಮಾಧಾನಗಳು, ಅತೃಪ್ತಿಯ ಜೀವನವನ್ನು ನಡೆಸುವಂಥ ಪ್ರವೃತ್ತಿಯಲ್ಲಿ ನಾವು ಮುಂದುವರೆದಿದ್ದೇವೆ. ಯೋಚಿಸಿ, ಸ್ವಲ್ಪ ಯೋಚಿಸಿ. ಭಗವಂತನ ಈ ಸೃಷ್ಟಿ ನಿಯಾಮಕನಾದಂಥ ಭಗವಂತ ಈ ದೇಹದಲ್ಲಿ ಸಂಚರಿಸುವಂಥ ರಕ್ತ, ಇದನ್ನು ಯಾವುದೇ ಸಂದರ್ಭ, ಯಾವುದೇ ಸನ್ನಿವೇಶ ನಿಮಗೆ ಬಂದರೆ, ಆರೋಗ್ಯ ಕೆಟ್ಟು ಹೋದರೆ, ಆಸ್ಪತ್ರೆಯಲ್ಲಿ ನೀವು ಮಲಗಿದರೆ, ಆ ರಕ್ತ ಹಿಂದೂಗಳ ರಕ್ತ ಮುಸ್ಲಿಮ್ಗೆ ಆಗ್ತದೆ, ಮುಸ್ಲಿಮರ ರಕ್ತ ಪಾರ್ಸಿಗೆ ಆಗ್ತದೆ, ಬ್ರಾಹ್ಮಣರ ರಕ್ತ ಬಂಟನಿಗಾಗ್ತದೆ, ಪೂಜಾರಿಗಾಗ್ತದೆ. ಇಷ್ಟು ಸೂಕ್ಷ್ಮವಾಗಿ ಭಗವಂತ ಇಟ್ಟಂಥ ಈ ದೊಡ್ಡ ಜ್ಞಾನವನ್ನು ಪ್ರತಿಯೊಬ್ಬರು ಅರ್ಥವಿಸುವಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ಪ್ರತಿಯೊಬ್ಬ ಜೀವನದ ಸೃಷ್ಟಿಯಲ್ಲಿ ನಾವು ಯೋಚಿಸಬೇಕು. ಹಿಂದೂಗಳಾಗಲಿ, ಮುಸ್ಲಿಮರಾಗಲಿ, ಕ್ರೈಸ್ತರಾಗಲಿ, ಪಾರ್ಸಿಗಳಾಗಲಿ, ಯಾರೇ ಆಗಲಿ, ಭಗವಂತನ ನಿಯಾಮಕನಾದಂಥ ಭಗವಂತ ಕೊಟ್ಟಂಥ ಕಣ್ಣು, ಆ ಕಣ್ಣು ಯಾರಿಗೂ ಆಗೋದಿಲ್ಲ. 24 ಗಂಟೆ ನಿಮ್ಮ ದೇಹದಲ್ಲಿ ಪ್ರಾಣ ಹೋದ ನಂತರ 24 ಗಂಟೆಯೊಳಗೆ ಆ ಕಣ್ಣನ್ನು ನೀವು ದಾನವಾಗಿ ಕೊಟ್ಟರೆ ಅದು ಯಾವ ಸಮುದಾಯಕ್ಕೂ, ಯಾವ ಜಾತಿಗೂ, ಯಾವ ಪಂಥಕ್ಕೂ, ಯಾವ ಮತಕ್ಕೂ ಅನ್ವಯ ಆಗೋದಿಲ್ಲ. ಯೋಚಿಸಿ ಬಂಧುಗಳೇ, ಇವತ್ತು ನಾವು ಬಹಳಷ್ಟು ಅಜ್ಞಾನದಿಂದ ಹತ್ಯೆಯನ್ನು ಮಾಡ್ತಾ ಇದ್ದೇವೆ. ಹತ್ಯೆ ಆಗ್ತಾ ಇದೆ. ಒಂದು ಜೀವ ವಿಲಿವಿಲಿ ಅಂತ ಒದ್ದಾಡಿ ಆ ಜೀವ ಪಡ್ತಕ್ಕಂಥ ನೋವು ಒಂದಲ್ಲ ಒಂದು ದಿವಸ ನಮ್ಮ ಜೀವಕ್ಕೂ ಅದು ಪರಿಣಾಮ ಆಗೇ ಆಗತ್ತೆ. ಇವತ್ತು ನಾವೆಲ್ಲ ಯೋಚಿಸಬೇಕು. ಇವತ್ತು ಇಸ್ರೇಲಲ್ಲಿ, ರಷ್ಯಾದಲ್ಲಿ, ಪ್ಯಾಲೆಸ್ತೀನಿಯಾದಲ್ಲಿ, ಯುಕ್ರೇನಲ್ಲಿ ಆದಂಥ ಘಟನೆಗಳನ್ನು ಸ್ವಲ್ಪ ಅವಲೋಕಿಸುವಂಥ ಅವಶ್ಯಕತೆ ಇದೆ. ಎಷ್ಟು ಅಮಾಯಕ ಜೀವಗಳು
ವಿಲಿ ವಿಲಿ ಒದ್ದಾಡಿ ಕಷ್ಟ ನಷ್ಟ ದುಃಖ ದುಮ್ಮಾನದಿಂದ ಇರ್ತದೆ. ಒಂದ್ಸಲ ಜೀಸಸ್ ಕ್ರೈಸ್ತರನ್ನು ಸಿಲುಬೆಗೆ ಹಾಕುವ ಮೊದಲು ಆ ಪರಿಸರದಲ್ಲಿ ಯಹೂದಿಗಳು ಮಾಡಿದಂಥ ಅವಾಂತರದಿಂದ ಜೀಸಸ್ ಕ್ರೈಸ್ತರನ್ನು ಶಿಲುಬೆಗೆ ಹಾಕಿದ್ರು. ಮತ್ತೆ ಆ ಪುನರುತ್ಥಾನದ ಕಾರ್ಯ ನಡೆದಿದೆ. ಇದು ಜಗತ್ತಿಗೆ ಏನು ಸಂದೇಶ ಕೊಟ್ಟಿದೆ? ಭಗವಂತ ಅವ ಸರ್ವಂತರ್ಯಾಮಿ. ನಾವು ಯೋಚನೆ ಮಾಡಬೇಕು. ಸರ್ವಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತ ನಮ್ಮನ್ನು ಕೂಡ ನಡೆಸ್ತಿದ್ದೇನೆ, ನಮ್ಮನ್ನು ಕೂಡ ಮುನ್ನಡೆಸ್ತಾ ಇದ್ದೇನೆ. ನಾವು ಮುನ್ನಡೆಸುವಂಥ ಸಂದರ್ಭದಲ್ಲಿ, ನಾವು ನಡೆಯುವಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಧಾರಾಕಾರವಾಗಿ ಮಳೆ ಬರ್ತದೆ. ಭೂಮಿಯಲ್ಲಿ ಏನು ಜಾರುವಂಥ ಆ ಕನ್ನಡದಲ್ಲಿ ತುಳುವಿನಲ್ಲಿ ಪಾಮಾಜಿ ಅಂತ ಹೇಳ್ತಾರೆ, ತಾಮಸೆ, ಅದು ಹೇಳ್ತದೆ. ಆಗ ನಾವು ಏನು ಮಾಡ್ತೇವೆ? ಜಾಗೃತೆಯಲ್ಲಿ ನಾವು ನಡೀತಾ ಹೋಗ್ತೇವೆ. ಇವತ್ತು ಇಡೀ ಜಗತ್ತು ಈ ಪರಿಸ್ಥಿತಿಯಲ್ಲಿದೆ. ನಾವು ಯೋಚಿಸಬೇಕು. ನಮ್ಮ ಮನೆಯ ಮಕ್ಕಳನ್ನು ನಾವು ಹೇಗೆ ಇಡ್ತಾ ಇದ್ದೇವೆ? ನಮ್ಮ ಮನೆಯ ಮಕ್ಕಳು ಹೇಗಿದ್ದಾರೆ? ನಮ್ಮ ಮನೆಯ ಮಕ್ಕಳ ಪರಿಸ್ಥಿತಿ ಹೇಗಿದೆ? ದೂರಕ್ಕೆ ಹೋಗಬೇಡಿ. ನೀವು ನಿಮ್ಮ ಒಳಗಿನ ಪರಿಸ್ಥಿತಿಯನ್ನು ಅವಲೋಕನ ಮಾಡತಕ್ಕಂಥ ಸ್ಥಿತಿಯನ್ನು ಯೋಚನೆ ಮಾಡಿ. ಯಾಂತ್ರಿಕವಾದಂಥ ಬದುಕಿನ ಸೋಗಿನಲ್ಲಿ ಇವತ್ತು ನಮ್ಮ ಮಕ್ಕಳು, ನಮ್ಮ ಭವಿಷ್ಯ ಏನಾಗ್ತಾ ಇದೆ? ಈ ದೇಶದ ಸಂಪತ್ತು ಮಕ್ಕಳು. ಮಕ್ಕಳನ್ನು ಸಂಪತ್ತಾಗಿ ಮಾಡಬೇಕು ಹೊರತು ಮಕ್ಕಳಿಗೆ ಸಂಪತ್ತು ಮಾಡುವಂಥ ಪ್ರವೃತ್ತಿಯಿಂದ ಇವತ್ತು ಏನೆಲ್ಲ ಅನಾಹುತಗಳು ಸಮಾಜದಲ್ಲಿ ಸೃಷ್ಟಿಯಾಗ್ತಾ ಇದೆ. ಯೋಚಿಸಬೇಕು. ಆ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಇದ್ದರೆ ಮಕ್ಕಳನ್ನು ಪ್ರಾರ್ಥನಾ ಮಂದಿರಗಳಿಗೆ, ಮದರಸಗಳಿಗೆ, ಚರ್ಚ್ಗಳಿಗೆ, ಮಂದಿರಗಳಿಗೆ ಕಳಿಸುವಂಥದ್ದು, ಧರ್ಮ ಶಿಕ್ಷಣ ಕೊಡುವಂಥದ್ದು, ಧರ್ಮ ಶಿಕ್ಷಣದ ಪ್ರಜ್ಞೆಯ ಮೂಲಕ ದೇಶಪ್ರೇಮ, ರಾಷ್ಟ್ರಪ್ರೇಮ, ಸಮಾಜ ಪ್ರೇಮದೊಂದಿಗೆ ಮಾನವೀಯ ಮೌಲ್ಯಗಳನ್ನು ಕೊಡತಕ್ಕಂಥ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಅವಶ್ಯಕತೆ ಇದೆ. ಈ ಜಮಾಯತ್ ಇಸ್ಲಾಂ ಅದು ಮುಂದಿನ ದಿವಸದಲ್ಲಿ ಮಕ್ಕಳಲ್ಲಿ ಅಂಥ ಧರ್ಮ ಶಿಕ್ಷಣಗಳು ಎಲ್ಲ ಸಮುದಾಯದಲ್ಲಿ, ಎಲ್ಲ ಸಮಾನತೆಯಲ್ಲಿ ಅದನ್ನು ಒಡಿಮಾಡಿಸುವಂಥ ಪ್ರಯತ್ನ ಬಹಳಷ್ಟು ಅವಶ್ಯಕತೆ ಈ ದೇಶದಲ್ಲಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮ ಲಕ್ಷ್ಮೀ ತೊಳ್ಪಾಡಿ ತಯಾರಿದ್ದಾರೆ. ಒಬ್ಬ ದಾರ್ಶನಿಕನಾಗಿ, ಒಬ್ಬ ಸಾಹಿತಿಯಾಗಿ ಧರ್ಮದ ಮೂಲಕ ಮೌಲ್ಯಾಧಾರಿತ ಬದ್ಧತೆಯನ್ನು ಸಮಾಜಕ್ಕೆ ಕೊಟ್ಟಂಥ ಎಷ್ಟೋ ಇಂಥ ಧೀಮಂತ ಶಕ್ತಿಗಳು ನಮ್ಮ ಸಮಾಜದಲ್ಲಿದೆ. ಅಂಥ ಜ್ಞಾನ ಭಂಡಾರವನ್ನು ನಮ್ಮ ಮಕ್ಕಳಲ್ಲಿ ನಾವು ಮುಟ್ಟುವಂಥ, ಅವರಿಗೆ ಮನಸ್ಸಲ್ಲಿ ತಟ್ಟುವಂಥ ಪ್ರಕ್ರಿಯೆಯಲ್ಲಿ ಸಮಾಜವನ್ನು ಕಟ್ಟುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ನಾರಾಯಣ ಗುರುಗಳು ಒಬ್ಬ ಶಿಕ್ಷಕರಾಗಿ, ಧರ್ಮನಿಷ್ಠರಾಗಿ, ಧಾರ್ಮಿಕ ಮೌಲ್ಯವನ್ನು ಆ ಶೋಷಿತ ಸಮಾಜ ಕಂಗೆಟ್ಟಂಥ ಕಾಲದಲ್ಲಿ ಧರ್ಮ ಪ್ರಜ್ಞೆಯ ಮೂಲಕ ಸೌಜನ್ಯವನ್ನು, ಸೌಮ್ಯತೆಯನ್ನು, ಮಾನವೀಯ ಮೌಲ್ಯವನ್ನು, ಜನಸಾಮಾನ್ಯನಿಗೆ ಬದುಕನ್ನು ಕಟ್ಟುವಂಥ ಕೆಲಸವನ್ನು ನಾರಾಯಣ ಗುರುಗಳು ಯಾವ ಥರ ಸಮಾಜದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥವಿಸಬೇಕು, ಅವಲೋಕಿಸಬೇಕು. ಇವತ್ತು ಯಾವುದೇ ಒಳ್ಳೆತನಕ್ಕೆ, ಒಳ್ಳೆಯ ಗ್ರಂಥಕ್ಕೆ, ಒಳ್ಳೆ ಮಹತ್ವಕ್ಕೆ, ಒಳ್ಳೆ ಮಾತಿಗೆ, ಒಳ್ಳೆ ದೃಶ್ಯಕ್ಕೆ ಅದಕ್ಕೆ ಜಾತಿ, ಪಂಥ, ಮತ, ಧರ್ಮ ಭೇದ ಬೇಡ. ಒಳ್ಳೆಯದು ಯಾವುದರಲ್ಲಿದ್ದರೂ ಅದನ್ನು ಸ್ವೀಕಾರ ಮಾಡುವಂಥ ಪ್ರವೃತ್ತಿ. ಕುರಾನಲ್ಲಿ ಎಷ್ಟೋ ಒಳ್ಳೆ ವಿಚಾರಗಳು, ಭಗವದ್ಗೀತೆಯಲ್ಲಿ ಎಷ್ಟೋ ಒಳ್ಳೆ ವಿಚಾರಗಳು, ಬೈಬಲ್ನಲ್ಲಿ ಎಷ್ಟೋ ಒಳ್ಳೆ ವಿಚಾರಗಳು, ಭಾಳಷ್ಟು ಜ್ಞಾನ ಭಂಡಾರಗಳಿದೆ. ಗ್ರಂಥ ಸಾಹೇಬ್, ಗುರುನಾನಕರು ಕೊಟ್ಟಂಥ ಗ್ರಂಥ ಸಾಹೇಬಲ್ಲಿ ಇಡೀ ಸಮಾಜದಲ್ಲಿ ಒಬ್ಬ ಮನುಷ್ಯ ಬದುಕಿದ ಮೇಲೆ ಧರ್ಮ ಪ್ರಜ್ಞೆಯಲ್ಲಿ ತನ್ನ ಜೀವನವನ್ನು ತ್ಯಾಗ ಮತ್ತು ಸೇವೆಯ ಸಮರ್ಪಣೆಯೊಂದಿಗೆ ಗುರುನೆಲೆಯನ್ನು ಎಷ್ಟರವಟ್ಟಿಗೆ ಅರ್ಥವಿಸಬೇಕು ಅನ್ನೋದನ್ನು ಗ್ರಂಥ ಸಾಹೇಬಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಧರ್ಮ ಶಿಕ್ಷಣ. ನಾವು ಕುರಾನು, ಮುಸ್ಲಿಮರು ಕುರಾನೇ ಓದಿದರೆ ಸಾಲದು, ಅಥವಾ ಹಿಂದೂಗಳು ಭಗವದ್ಗೀತೆ ಓದಿದರೆ ಸಾಲದು, ಅಥವಾ ಕ್ರಿಶ್ಚಿಯನ್ರು ಬೈಬಲ್ರೇ ಓದಿದರೆ ಸಾಲದು. ನಮ್ಮಲ್ಲಿ ಅಂಥ ಪ್ರೀತಿ, ಅಂಥ ಔದಾರ್ಯತೆ, ಅಂಥ ಮಾನವೀಯತೆ, ಅಂಥ ಮಾನವೀಯ ಪ್ರಜ್ಞೆ ಬರಬೇಕು ಅಂತ ಇದ್ದರೆ ಎಲ್ಲವನ್ನು ಅರ್ಥವಿಸುವಂಥ ಮನೋಭಾವ ಬೇಕು. ಮಸೀದಿ ಇರಲಿ, ಚರ್ಚ್ ಇರಲಿ, ದೇವಸ್ಥಾನ ಇರಲಿ, ಬಸದಿ ಇರಲಿ, ಗುರುದ್ವಾರ ಇರಲಿ, ಎಲ್ಲವೂ
ಆ ಭಗವಂತನ ಸಾಮ್ರಾಜ್ಯ. ಭಗವಂತನ ಸಾಮ್ರಾಜ್ಯದ ಒಂದು ದಿವ್ಯ ಜ್ಯೋತಿ ಅದು. ಆ ಜ್ಯೋತಿಯನ್ನು ನಮ್ಮೊಳಗೆ ಅಳವಡಿಸಿಕೊಳ್ಳುವ, ನಮ್ಮೊಳಗಿರತಕ್ಕಂಥ ಭಗವಂತನ ಜ್ಯೋತಿಯ ಸಾಕಾರವನ್ನು ಒಳ್ಳೆಯ ಮನೋಭಾವಗಳಿಗೆ ಮನೋವಿಕಾಸಗೊಳಿಸತಕ್ಕಂಥ ಮೌಲ್ಯಾಧಾರಿತ ಬದ್ಧತೆಯನ್ನು ಉಳಿಸುವಂಥ ಪ್ರಯತ್ನದಲ್ಲಿ ಅಂಥ ಶ್ರದ್ಧಾ ಕೇಂದ್ರಗಳನ್ನು, ಪ್ರಾರ್ಥನೆ ಮಂದಿರಗಳನ್ನು ಗೌರವಿಸುವ, ಪ್ರೀತಿಸುವ, ಎಲ್ಲರೂ ಪ್ರಾರ್ಥಿಸೋದು ಭಗವಂತನೇ, ಎಲ್ಲರೂ ಬೇಡೋದು ಭಗವಂತನೇ. ಆ ನಿಟ್ಟಿನಲ್ಲಿ ನಮ್ಮ ಜೀವನ, ನಮ್ಮ ಬದುಕು, ನಮ್ಮ ಅರ್ಥವ್ಯವಸ್ಥೆ ಇದನ್ನು ನಾವು ಭಾಳಷ್ಟು ಯೋಚಿಸುವಂಥ ಒಂದು ಸಂದಿಗ್ಧ ಕಾಲಸ್ಥಿತಿಯಲ್ಲಿ ಇವತ್ತು ಸಮಾಜ ಇದೆ. ಇದನ್ನೆಲ್ಲ ಅರ್ಥವಿಸಿಕೊಂಡು ಜಮಾಯತ್ ಇಸ್ಲಾಂನ ಈ ಕಾರ್ಯಕ್ರಮ ಇನ್ನಷ್ಟು ಔಚಿತ್ಯಪೂರ್ಣವಾಗಿ ಎಲ್ಲರೂ ಪ್ರೀತಿಯಲ್ಲಿ ಸ್ವೀಕರಿಸುವಂತಾಗಬೇಕು. ಇದಕ್ಕೆ ಅವರವರ ಮನೋಭಾವದ ಪ್ರೀತಿಯ ಕ್ಷಣಗಳನ್ನು, ಆ ಭಾವನೆಗಳನ್ನು, ಆ ಕರ್ಮ ಸಿದ್ಧಾಂತವನ್ನು ಮೊಹಮ್ಮದ್ ಪೈಗಂಬರರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ನಿನ್ನ ಹೊಟ್ಟೆಯ ಹಸಿವಿನ ನೋವನ್ನು ನೀನು ತಣಿಸುವ ಮೊದಲು ನಿನ್ನ ಪರಿಸರದಲ್ಲಿ ನಿನ್ನ ಹತ್ತಿರ ಇದ್ದವನ ಹಸಿವಿನ ನೋವನ್ನು ತಣಿಸಿ ಮತ್ತೆ ನಿನ್ನ ಹಸಿವಿನ ನೋವನ್ನು ತಣಿಸುವಂಥ ಎಂಥ ಒಂದು ಔದಾರ್ಯಪೂರ್ಯವಾದಂಥ ಇಂಥ ಮೊಹಮ್ಮದ್ ಪೈಗಂಬರು ಕೊಟ್ಟಂಥ ಸಂದೇಶಗಳು ಭಾಳಷ್ಟಿದೆ. ಇದನ್ನು ನಾವು ಸ್ವೀಕಾರ ಮಾಡುವಂಥ ಮನೋಭಾವ ನಮಗೆ ಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಸಲ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಬದುಕು ನಿಂಗೋಸ್ಕರ ಆಗಿರಬಾರ್ದು, ನಿನ್ನ ಬದುಕು ಸಮಾಜಕ್ಕೋಸ್ಕರ ಆಗಿರಬೇಕು, ಸಹೋದರತ್ವಕ್ಕೋಸ್ಕರವೇ ಅಲ್ಲ, ಇಡೀ ಭಾತೃತ್ವಕ್ಕೋಸ್ಕರವೇ ಅಲ್ಲ, ಇಡೀ ವಿಶ್ವ ಕಲ್ಯಾಣಕ್ಕೋಸ್ಕರ ಆಗಿರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇಂಥ ಎಷ್ಟೋ ಕೊಟ್ಟಂಥ ಸಂದೇಶಗಳು ಇವತ್ತು ಸಮಾಜದಲ್ಲಿದೆ. ಬಹುಶಃ ಇವತ್ತಿನ ದಿವಸದಲ್ಲಿ ನಾವು ನಮ್ಮ ಜೀವನದಲ್ಲಿ ಇದನ್ನು ಆಚರಿಸಲಿಕ್ಕೆ, ಅಳವಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಾನತೆ ಬರೀ ಬಾಯಲ್ಲಿ ಬರುವಂಥದ್ದಲ್ಲ, ಅಂತರ್ಯದಿಂದ ಉದ್ಭವಿಸಬೇಕು, ಅಂತರ್ಯದಿಂದ ಬರಬೇಕು. ಯಾರೇ ಇಸ್ಲಾಂ ಧರ್ಮ ಇರಲಿ, ಕ್ರೈಸ್ತ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಪಂಥ ಇರಲಿ, ಯಾವುದೇ ಮತ ಇರಲಿ, ಎಲ್ಲವೂ ಭಗವಂತನ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಈ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ಜವಾಬ್ದಾರಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಕಟ್ಟೋಣ, ರಾಷ್ಟ್ರವನ್ನು ಕಟ್ಟೋಣ, ವಿಶ್ವಶಾಂತಿಯನ್ನು ಬಯಸೋಣ. ಇವತ್ತು ಜಮಾಯತ್ ಇಸ್ಲಾಮಿನ ಸಮಾನತೆ ಮಾತ್ರ ಅಲ್ಲ, ಇದು ವಿಶ್ವಶಾಂತಿಯ ಸಂದೇಶ ಕೂಡ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದ ಧರ್ಮ ಸಮ್ಮೇಳನದಲ್ಲಿ ಎಷ್ಟು ಚೆನ್ನಾಗಿ ಅವರು ತನ್ನ ಭಾಷಣವನ್ನು ಪ್ರಾರಂಭಿಸುವ ಮೊದಲೇ ಏನೊಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು. ಬಹುಶಃ ಈಗ ಲಕ್ಷ್ಮೀ ತೊಳ್ಪಾಡಿತಾ ಇರೋದ್ರ ಎಲ್ಲ ಸಾಮರ್ಥ್ಯವನ್ನು ನಿಮ್ಮ ಮುಂದೆ ಇಡ್ತಾರೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರನ್ನು ದೂಷಿಸುವುದಕ್ಕಿಂತ, ದ್ವೇಷಿಸುವುದಕ್ಕಿಂತ, ಕೊರತೆಯನ್ನು ನೋಡುವುದಕ್ಕಿಂತ ನಮ್ಮೊಳಗೆ ಅಂತಃಕರಣದಲ್ಲಿ ಇರತಕ್ಕಂಥ ಪ್ರೀತಿಯನ್ನು, ಆ ಸ್ವಚ್ಛ ಪ್ರೀತಿಯ ಮೂಲಕ, ಆ ಭಾತೃತ್ವ ಪ್ರೀತಿಯನ್ನು ಇಡೀ ಜಗತ್ತಿನಲ್ಲಿ ವಿಶ್ವದ ಕಲ್ಯಾಣಕ್ಕೋಸ್ಕರ, ವಿಶ್ವದ ಶಾಂತಿಗೋಸ್ಕರ, ವಿಶ್ವದ ಸೃಷ್ಟಿ ನಿಯಾಮಕನಾದಂಥ ಭಗವಂತ ಸೃಷ್ಟಿದಂತೆ ಮಾಡಿದಂಥ ಎಲ್ಲ ಜೀವ ಸಂಕುಲವನ್ನು, ಪ್ರೀತಿಯನ್ನು ನೋಡುವಂಥ ಔದಾರ್ಯವನ್ನು, ಮನಸ್ಸಲ್ಲಿ ಕಾಣುವತಕ್ಕಂಥ ಔದಾರ್ಯವನ್ನು ನಾವೆಲ್ಲರೂ ಪಡೆಯುವಂತಾಗಬೇಕು. ಆ ಭಗವಂತನ ಶಕ್ತಿ ಅನವರತ ಬೆಳಗಬೇಕು. ಇವತ್ತು ಪ್ರಾರಂಭದಲ್ಲಿ ಪ್ರಾರ್ಥನೆಯಲ್ಲಿ ಕುರಾನ್ ಪಠಣ ನಡೆಯಿತು. ಎಷ್ಟು ಚೆನ್ನಾಗಿ ಅದರ ತರಂಗಗಳು, ಅದರ ಆಲಾಪಗಳು, ಅದರಲ್ಲಿರತಕ್ಕಂಥ ಅರಬಿಕ್ ಭಾಷೆಯಲ್ಲಿ ಇರತಕ್ಕಂಥ ಆ ದಿವ್ಯ ಶಕ್ತಿಯ ಪ್ರಭಾವಗಳು, ಆ ವೈಬ್ರೇಷನ್ ಪ್ರತಿಯೊಂದು ಧರ್ಮಗ್ರಂಥದ ಶಕ್ತಿಯಾಗಿರ್ತದೆ. ಅದನ್ನು ಅರ್ಥವಿಸಿಕೊಂಡು ನಾವೆಲ್ಲ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆಲ್ಲರಿಗೂ ವಿಶ್ವಶಾಂತಿ ಆಗಲಿ, ವಿಶ್ವ ಭ್ರಾತೃತ್ವವನ್ನು ಬಯಸುವಂಥ ಶಕ್ತಿ ಆಗಲಿ. ಇವತ್ತು ಯುಕ್ರೇನ್, ರಷ್ಯಾದಂಥ, ಪ್ಯಾಲೆಸ್ತೇನ್, ಇಸ್ರೇಲಿನಲ್ಲಿ ಆಗತಕ್ಕಂಥ ಹಿಂಸೆಯಿಂದ ಈ ಜಗತ್ತಿನಲ್ಲಿ ಆ ಭಗವಂತ ವಿಶ್ವ ಕಲ್ಯಾಣವನ್ನು ಬಯಸತಕ್ಕಂಥ ಔದಾರ್ಯವನ್ನು, ಮಾನವೀಯ ಮೌಲ್ಯಗಳನ್ನು ಬೆಳೆಸಿದ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ. ಪ್ರವಾದಿಯವರ ಪವಿತ್ರ ಕ್ಷೇತ್ರವಾದಂಥ ಆ ಕ್ಷೇತ್ರದಲ್ಲಿ ಧರ್ಮ ಸಂದೇಶದ ವಿಶ್ವಶಾಂತಿಯ ಶಕ್ತಿಯ ಧೀಮಂತಿಕೆ ಅನಾವರಣ ಮಾಡಲಿಕ್ಕೆ ಆ ಭಗವಂತ ಶಕ್ತಿ ಕೊಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ.
ಜಮಾಯತ್ ಇಸ್ಲಾಂನ ಈ ಕಾರ್ಯಕ್ರಮ ಇನ್ನಷ್ಟು ಸಮಾಜದಲ್ಲಿ ಶಾಂತಿಯುತವಾದಂಥ ಬದುಕು, ಸೌಹಾರ್ದಯುತವಾದಂಥ ಜೀವನ ಮೌಲ್ಯ, ಸಮಾನತೆಯ ಮಾನವೀಯ ಮೌಲ್ಯ, ಬದುಕನ್ನು ನಿರ್ವಹಿಸಿಕೊಂಡು ಭಗವಂತ ಕೊಡತಕ್ಕಂಥ ಈ ಜೀವನದಲ್ಲಿ ನಮಗೆ ಸಿಕ್ಕತಕ್ಕಂಥ ಆಯುಷ್ಯದ ಅವಕಾಶದ ಪ್ರಮಾಣದಲ್ಲಿ ನಾವೆಲ್ಲರನ್ನು ಪ್ರೀತಿಸಿ ಈ ದೇಶಕ್ಕೋಸ್ಕರ, ಈ ರಾಷ್ಟ್ರಕ್ಕೋಸ್ಕರ, ವಿಶ್ವ ಶಾಂತಿಗೋಸ್ಕರ ಎಲ್ಲ ಧರ್ಮದ ಧರ್ಮಗುರುಗಳು, ಅದು ಕ್ರೈಸ್ತ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಯಾವುದೇ ಧರ್ಮದ ಧರ್ಮಗುರುಗಳು ವಿಶ್ವ ಭ್ರಾತೃತ್ವಕ್ಕೋಸ್ಕರ, ವಿಶ್ವ ಶಾಂತಿಗೋಸ್ಕರ, ವಿಶ್ವದ ಕಲ್ಯಾಣಕ್ಕೋಸ್ಕರ, ಇಡೀ ಜಗತ್ತಿನ ಮಾನವೀಯ ಮೌಲ್ಯದ ಧರ್ಮ ಪ್ರಜ್ಞೆಗೋಸ್ಕರ ಆ ಮನಸ್ಸನ್ನು ಮಾಡತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಎಲ್ಲ ಧರ್ಮಗುರುಗಳಿಗೆ ಅನುಗ್ರಹಿಸಲಿ, ಲೋಕ ಕಲ್ಯಾಣ ಆಗಲಿ, ವಿಶ್ವಶಾಂತಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನೆರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ. ಅಭಿನಂದನೆಗಳು, ಅಭಿವಂದನೆಗಳು ಮೋಹನದಾಸ ಪರಮಹಂಸ ಸ್ವಾಮೀಜಿಯವರಿಗೆ. ಮಾನವ ಕರುಣೆ, ಮಮತೆ, ಮಮಕಾರ ಎಲ್ಲವೂ ಕೂಡ ಜೀವನದ ಅವಿಭಾಜ್ಯ ಅಂಗಗಳಾಗಿ ನಮ್ಮ ಜೊತೆಯಲ್ಲಿ ಮಿಳಿತಾಗ ಮಾತ್ರ ಮಾನವೀಯತೆಯೇ ಎದ್ದುಗಾಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಸಂದೇಶವನ್ನು ಈ ಒಂದು ಸುಂದರ ಕ್ಷಣದಲ್ಲಿ ನಮಗೆ ನೀಡಿದಿರ. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಮಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಈ ಕಾರ್ಯಕ್ರಮಕ್ಕೆ ಸಲ್ಲಿಸ್ತಾ ಇದ್ದೇನೆ ಸರ್. ನಮ್ಮ ಜೊತೆ ಇವತ್ತು ಈ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದೂರ್ ಅವರು ಆಗಮಿಸಬೇಕಿತ್ತು. ಬಹುಶಃ ಇವತ್ತು ಅವರ ಅಸೌಖ್ಯದ ನಿಮಿತ್ತ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಅಲ್ಲಿಂದ ಸಂದೇಶವನ್ನು ಕೂಡ ಅವರು ಕಳಿಸಿಕೊಟ್ಟಿದ್ದಾರೆ. ಅವರು ಅತ್ಯಂತ ಶೀಘ್ರವಾಗಿ ಗುಣಮುಖರಾಗಲಿ ಎಂಬುದಾಗಿ ನಾವೆಲ್ಲ ಪ್ರಾರ್ಥಿಸೋಣ ಎನ್ನುವ ಮಾತಿನೊಂದಿಗೆ ಒಂದು ಸಂತಾಪಕ ಕೆಲವೊಂದು ಘಟನೆಗಳು ಈ ಒಂದು ತಿಂಗಳಲ್ಲಿ ನಡೆದೋಗಿದೆ. ಎರಡು ಘಟನೆಗಳು, ಅದರ ಬಗ್ಗೆ ನಾವೊಂದು ಸಂತಾಪಕ ಸೂಚಕವನ್ನು ಕೂಡ ಮಾಡಬೇಕಾಗಿದೆ. ತಮಗೆಲ್ಲ ಗೊತ್ತಿದ್ದಾಗೆ ಕಲ್ಲೇಗದ ಅಕ್ಷಯ್ ಕಲ್ಲೇಗ್ ಹಂತಕರ ದಾಳಿಗೆ ಬಲಿಯಾಗಿದ್ದಾರೆ, ಇದೇ ಪುತ್ತೂರಿನವರು. ಅದೇ ರೀತಿಯಲ್ಲಿ ನೆಂಜಾರು ಉಡುಪಿ ಜಿಲ್ಲೆಯ ಓರ್ವ ಹಂತಕ ಒಂದೇ ಕುಟುಂಬದ 4 ಹಂತೆಗೈದಿದ್ದಾರೆ. ಇವರ ಮುಂದಿನ ಪಾರಮಾರ್ಥಿಕ ಲೋಕವು ಖುಷಿಯಾಗಿ ಇರಲಿ ಎನ್ನುವುದರೊಂದಿಗೆ ಅವರಿಗೆ ನಾವು ಎಲ್ಲರೂ ಎದ್ದು ನಿಂತುಕೊಂಡು 1 ನಿಮಿಷ ಮೌನವಾಗಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಮೀಜಿ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನ್ ಅಲ್ಲಿ ಆದಂತಹ ನರಮೇಧದ ಬಗ್ಗೆ ಕೂಡ ನಾವು ಈ ಸಂದರ್ಭದಲ್ಲಿ ಸೇರಿಸಿಕೊಂಡು 1 ನಿಮಿಷದ ಮೌನ ಆಚರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಸ್. ಎಲ್ಲರ ಬದುಕಿನಲ್ಲಿ ಕೂಡ ಶಾಂತಿ ನೆಲೆಸಲಿ ಎನ್ನುವ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಅನುಭವಿಗಳು, ಸಾಧು ಸಂತರು, ಋಷಿಮುನಿಗಳು ನಾಗರಿಕ ಸಮಾಜಕ್ಕೆ ಸಹನೆಯ ಪಾಠವನ್ನು ಬೋಧಿಸಿದರು. ತಾಳ್ಮೆ ಮತ್ತು ದ್ವೇಷರಹಿತ ಬದುಕಿನ ಗುಟ್ಟನ್ನು ಹೇಳಿಕೊಟ್ಟರು. ಗಾಂಧೀಜಿಯಾಗಲಿ, ಅಂಬೇಡ್ಕರ್ ಆಗಲಿ ಎಲ್ಲರೂ ಕೂಡ ಮಾನವೀಯತೆಯ ಪಾಠವನ್ನು ಬೋಧಿಸಿದರು. ಅವರ ಬೋಧನೆಗಳನ್ನು ನಾವೆಲ್ಲ ವಿಶ್ಲೇಷಿಸಿದರೆ ಅಲ್ಲಿ ಕಂಡು ಬರುವಂಥದ್ದು ಧರ್ಮದ ಆಧಾರದಲ್ಲಿ ದ್ವೇಷ ಸಲ್ಲದು, ತಾರತಮ್ಯ ಸಲ್ಲದು ಎಂಬುದಾಗಿದೆ. ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದಂತಹ ಅತಿಥಿಗಳ ಭಾಷಣವನ್ನು ನಾವು ಕೇಳುವವರಿದ್ದೇವೆ. ಮೊದಲಿಗೆ ಜನಾಬ್ ಮೊಹಮ್ಮದ್ ಕುಂಜಿ, ರಾಜ್ಯ ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್, ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಇವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕುರಿತು ಮಾತನಾಡಲಿಕ್ಕಿದ್ದಾರೆ.
ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ ಆರಂಭಿಸ್ತಾ ಇದ್ದೇನೆ. ಈ ಸಮಾರಂಭದ ಉದ್ಘಾಟನೆಯನ್ನು ನಿರ್ವಹಿಸಿ ಬಹಳ ಅರ್ಥಪೂರ್ಣವಾದ ಸಂದೇಶಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರೇ, ಈ ಸಮಾವೇಶದಲ್ಲಿ ನಾವೆಲ್ಲ ಬಹಳ ಗೌರವಿಸುವ ದಾರ್ಶನಿಕರ, ಮಹಾಪುರುಷರ ಚಿಂತನೆಗಳನ್ನು ಈ ವೇದಿಕೆಯಲ್ಲಿ ನೀಡಲಿರುವ ವಿದ್ವಾಂಸರು, ಮೇಧಾವಿಗಳು ಆದ ಎಲ್ಲ ಗಣ್ಯ ಅತಿಥಿಗಳೇ, ವೇದಿಕೆಯಲ್ಲಿರುವ ಗೌರವಾನ್ವಿತ ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಸಹೋದರಿಯರೇ, ಸಹೋದರರೇ, ಮಾಧ್ಯಮ ಮಿತ್ರರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಜಮಾಅತೆ ಇಸ್ಲಾಮಿ ಕರ್ನಾಟಕ ರಾಜ್ಯಾದ್ಯಂತ ಸಮಾನತೆಯ ಸಮಾಜದ ಶಿಲ್ಪಿ ಎಂಬ ಧ್ಯೇಯ ವಾಕ್ಯದಲ್ಲಿ ಹಮ್ಮಿಕೊಂಡಿದ್ದ ಅಭಿಯಾನದ ಪ್ರಯುಕ್ತ ಪುತ್ತೂರಿನ ಈ ಪುರಭವನದಲ್ಲಿ ಈ ವಿಚಾರಗೋಷ್ಠಿ ನಡೆಯುತ್ತಾ ಇದೆ. ಸಮಾನತೆಯ ಸಮಾಜ ಮತ್ತು ದೇಶದ ಹಿತಚಿಂತನೆ ಎಂಬುದು ಪರಸ್ಪರ ಬೆಸೆದುಕೊಂಡಿರುವ, ಬೇರ್ಪಡಿಸಲು ಸಾಧ್ಯವಾಗದ ಅತ್ಯಂತ ಪ್ರಮುಖವಾದ ಒಂದು ಆಶಯವಾಗಿದೆ. ಸಹೋದರ ಸಹೋದರಿಯರೇ, ದೇಶದ ಹಿತಚಿಂತನೆ ಅಂದರೆ 141 ಕೋಟಿ ಭಾರತೀಯರು ನೆಮ್ಮದಿಯಿಂದ ಬದುಕುವ, 141 ಕೋಟಿ ಭಾರತೀಯರು ಘನತೆಯೊಂದಿಗೆ, ಗೌರವದೊಂದಿಗೆ ಬದುಕುವ, ಆಂತರಿಕ ಭದ್ರತೆ ಇರುವ, ವ್ಯಾಲ್ಯೂಸ್ಗಳ ಬಗ್ಗೆ ನಿಷ್ಠೆ ಇರುವ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳು ಅಂತ ಇವೆ. ಯಾವ ಕಾಲದಲ್ಲೂ ಬದಲಾಗದ, ಯಾವ ಕಾಲದಲ್ಲೂ ಬದಲಾಗಬಾರದ ಕಾನ್ಸ್ಟೆಂಟ್ ವ್ಯಾಲ್ಯೂಸ್, ಸ್ಥಿರವಾದಂತಹ ಮೌಲ್ಯಗಳಿವೆ. ಸತ್ಯ, ಧರ್ಮ, ನ್ಯಾಯ, ಸಮಾನತೆ, ಸಹಿಷ್ಣುತೆ, ಸಹನೆ, ಕರುಣೆ, ಹೀಗೆ ಯಾವುದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗಳಿವೆಯೋ, ಸ್ಥಿರವಾದ ಮೌಲ್ಯಗಳಿವೆಯೋ, ಆ ಎಲ್ಲ ಮೌಲ್ಯಗಳು ಇರುವ, ಎಲ್ಲ ಮೌಲ್ಯಗಳ ಬಗ್ಗೆ ನಿಷ್ಠೆ ಇರುವ ಒಂದು ಸಮಾಜದ ನಿರ್ಮಾಣ ಎಂಬುದು ದೇಶದ ಹಿತಚಿಂತನೆಯ ಬಗ್ಗೆ ಮಾತಾಡುವಾಗ ಬಹಳ ಮೂಲಭೂತವಾದ, ಅತ್ಯಂತ ಪ್ರಮುಖವಾದ ಅಂಶಗಳಾಗಿವೆ. 14 ಶತಮಾನಗಳ ಆಚೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಎಂದೆಂದಿಗೂ ಮಾದರಿ ಯೋಗ್ಯವಾದ ಒಂದು ಸಮಾಜವನ್ನು, ಒಂದು ದೇಶವನ್ನು, ಒಂದು ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಿ ಅದನ್ನು ಅವರು ಬೆಳೆಸ್ತಾರೆ. ಮಾನವ ಕುಲ ಯಾವುದನ್ನೆಲ್ಲ ಒಳಿತು ಅಂತ ಪರಿಗಣಿಸ್ತದೆಯೋ ಆ ಎಲ್ಲ ಒಳಿತುಗಳು ತುಂಬಿದ್ದಂತಹ ಒಂದು ಸಮಾಜವಾಗಿತ್ತು ಅದು. ಎಲ್ಲ ಕೆಡುಕುಗಳೊಂದಿಗೂ ನೋ ಎಂದು ಹೇಳಿದ್ದ, ಯಾವ ಕೆಡುಕಿನೊಂದಿಗೂ ರಾಜಿಯಾಗದ, ಯಾವ ಕೆಡುಕಿನೊಂದಿಗೂ ಕಾಂಪ್ರಮೈಸ್ ಇಲ್ಲದ ಒಂದು ಸಮಾಜವಾಗಿತ್ತು ಪ್ರವಾದಿ ಮುಹಮ್ಮದರ ಸಮಾಜ. ಈ ಜಗತ್ತಿನಲ್ಲಿ ಯಾರಾದರೂ ಮದ್ಯಮುಕ್ತವಾದ ಒಂದು ಆಡಳಿತ ವ್ಯವಸ್ಥೆಯನ್ನು ಕಟ್ಟಿದ್ದರೆ, ಮದ್ಯಮುಕ್ತವಾದಂತಹ ಒಂದು ವ್ಯವಸ್ಥೆಯನ್ನು ಜಗತ್ತಿನಲ್ಲಿ ಯಾರಾದರೂ ಸ್ಥಾಪಿಸಿದರೆ ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರವಾಗಿದ್ದಾರೆ. ನಮಗೆ ಗೊತ್ತಿದೆ, ಇವತ್ತು ಸಮಾಜದಲ್ಲಿ ನಡೆಯುತ್ತಿರುವ ಎಲ್ಲ ಅನಾಹುತಗಳಿಗೆ ಬಹಳ ದೊಡ್ಡ ಕಾರಣ ಅಮಲು ಪದಾರ್ಥಗಳು, ನಶೆ, ಮದ್ಯಪಾನ. ಪ್ರವಾದಿ ಮುಹಮ್ಮದರು 6ನೇ ಶತಮಾನದಲ್ಲಿ ಮದ್ಯಪಾನ ಮಾಡಬೇಡಿ, ಫಇನ್ನಹ ಉಮ್ಮುಲ್ ಖಬೈಸ್, ಅದೆಲ್ಲ ಕೆಡುಕುಗಳ ಅಮ್ಮ, ಮದ್ಯಪಾನವನ್ನು ವರ್ಜಿಸಿ, ಫಇನ್ನಹು ಮಿಫ್ತಾಹು ಕುಲ್ಲು ಶರ್, ಅದೆಲ್ಲ ಕೆಡುಕುಗಳ ಕೀಲಿಕೈ. ಜಗತ್ತಿನಲ್ಲಿ ಮದ್ಯಮುಕ್ತವಾದ ಒಂದು ಸಮಾಜವನ್ನು ಪ್ರವಾದಿಯವರು 6ನೇ ಶತಮಾನದಲ್ಲಿ ಮದೀನಾದಲ್ಲಿ ಕಟ್ಟಿ ಬೆಳೆಸಿ ತೋರಿಸಿದರು.
ಮನುಷ್ಯರ ಮಧ್ಯೆ ವಿಭಜನೆ ಇಲ್ಲದ, ಉಚ್ಚ ನೀಚತೆಗಳಿಲ್ಲದ, ಜನಾಂಗೀಯತೆ ಇಲ್ಲದ, ರ್ಯಾಸಿಸಮ್ ಇಲ್ಲದ, ವಿವಿಧ ಧರ್ಮಗಳ ಮಧ್ಯೆ, ಸಮುದಾಯಗಳ ಮಧ್ಯೆ, ಜನಾಂಗಗಳ ಮಧ್ಯೆ ಡಿಸ್ಕ್ರಿಮಿನೇಷನ್ ಇಲ್ಲದ, ಎಲ್ಲ ಮನುಷ್ಯರ ಮಧ್ಯೆ ಸಮಾನತೆ ಇದ್ದ ಒಂದು ಸಮಾಜವಾಗಿತ್ತು ಅದು. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಘನತೆ ಮತ್ತು ಗೌರವ ಇದ್ದಂತಹ ಸಮಾಜ. ನೀವೆಲ್ಲರೂ ಒಬ್ಬ ದೇವನ ಸೃಷ್ಟಿಗಳು. ಒಂದೊಂದು ದೇಶದವರಿಗೆ ಒಬ್ಬರೊಬ್ಬರು ದೇವರುಗಳಿಲ್ಲ. ಒಂದೊಂದು ಧರ್ಮದವರನ್ನು ಒಬ್ಬೊಬ್ಬ ದೇವರು ಸೃಷ್ಟಿಸಿದ್ದಲ್ಲ. ಬದಲಾಗಿ ನೀವೆಲ್ಲರೂ, ಇಡೀ ಮಾನವ ಕುಲ ಒಂದೇ ದೇವನ ಸೃಷ್ಟಿಗಳು. ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಸಹೋದರರು ಮತ್ತು ಸಹೋದರಿಯರು ಎಂಬ ಭದ್ರವಾದ ಆದರ್ಶದ ಅಡಿಪಾಯ ಇರುವ ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದರು ಜಗತ್ತಿನಲ್ಲಿ 6ನೇ ಶತಮಾನದಲ್ಲಿ ಕಟ್ಟಿ ಬೆಳೆಸಿ ತೋರಿಸ್ತಾರೆ. ಮಹಿಳೆ ಸಂಪೂರ್ಣ ಸುರಕ್ಷಿತೆಯಾಗಿದ್ದಂತಹ ಸಮಾಜ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತಿದ್ದಂತಹ ಒಂದು ವ್ಯವಸ್ಥೆ. ಮಾನವ ಹಕ್ಕುಗಳು ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟಿದ್ದ ಸಮಾಜ. 1948ರಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಘೋಷಣೆ ನಡೆಯುತ್ತದೆ ಜಗತ್ತಿನಲ್ಲಿ. ಆಧುನಿಕ ಜಗತ್ತು ಯಾವುದನ್ನೆಲ್ಲ ಮಾನವ ಹಕ್ಕುಗಳು ಅಂತ ಪ್ರತಿಪಾದಿಸಿದೆಯೋ ಆ ಎಲ್ಲ ಹಕ್ಕುಗಳು 6ನೇ ಶತಮಾನದಲ್ಲಿ ಮದೀನಾದಲ್ಲಿ ಪ್ರವಾದಿ ಮೊಹಮ್ಮದರು ಸ್ಥಾಪಿಸಿದ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಹಕ್ಕುಗಳು ಸಂರಕ್ಷಿಸಲ್ಪಟ್ಟಿದ್ದಂತಹ ಒಂದು ಸಿಸ್ಟಮ್ ಆಗಿತ್ತು ಅದು. ಅದೇ ರೀತಿ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ ಯಾರು ಯಾರನ್ನು ಮೋಸ ಮಾಡಲು ಸಾಧ್ಯ ಇಲ್ಲದ ಒಂದು ಸಮಾಜ. ಸಮಾಜದಲ್ಲಿ ಅತಿ ಹೆಚ್ಚು ಮೋಸ ನಡೆಯುತ್ತಾ ಇರುವುದು ದೇವರ ಹೆಸರಲ್ಲಿ. ಸಮಾಜದಲ್ಲಿ ಅತಿ ಹೆಚ್ಚು ಶೋಷಣೆ ನಡೆಯುತ್ತಾ ಇರುವುದು ದೇವರ ಹೆಸರಲ್ಲಿ. ಸಮಾಜದಲ್ಲಿ ದೇವರ ಹೆಸರಲ್ಲಿ ಯಾವ ರೀತಿ ಬೇಕಾದರೂ ನಿಮ್ಮನ್ನು ಮೋಸ ಮಾಡಬಹುದು. ಪ್ರವಾದಿ ಮೊಹಮ್ಮದರು ಸ್ಥಾಪಿಸಿದ ವ್ಯವಸ್ಥೆಯಲ್ಲಿ ಒಬ್ಬನೇ ಒಬ್ಬ ಮನುಷ್ಯನಿಗೆ, ಯಾರಿಗೂ ಯಾರನ್ನು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಮೋಸ ಮಾಡಲಿಕ್ಕೆ, ಶೋಷಣೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಹ ಸಮಾಜ. ಯಾಕೆಂದರೆ ದೇವರು ಯಾರು, ಸೃಷ್ಟಿಗಳು ಯಾರು ಎಂಬುದನ್ನು ಬಹಳ ಸ್ಪಷ್ಟವಾಗಿ ಅವರು ಹೇಳಿಕೊಟ್ಟರು. ಆದ್ದರಿಂದಲೇ ಇವತ್ತಿಗೂ ಪ್ರವಾದಿ ಮೊಹಮ್ಮದರು ಜಗತ್ತನ್ನು ಬಿಟ್ಟು ಹೋಗಿ 1400 ವರ್ಷಗಳು ಕಳೆದು ಹೋಯಿತು. ಇವತ್ತಿಗೂ ಜಗತ್ತಿನಲ್ಲಿ ಪ್ರವಾದಿ ಮೊಹಮ್ಮದರು ಪೂಜಿಸಲ್ಪಡುವ ದೇವರಲ್ಲ, ಅವರು ಒಬ್ಬ ಮನುಷ್ಯ ಮಾತ್ರ. 200 ಕೋಟಿ ಮುಸ್ಲಿಮರಿದ್ದಾರೆ ಜಗತ್ತಿನಲ್ಲಿ. 200 ಕೋಟಿ ಮುಸ್ಲಿಮರ ಪಾಪ್ಯುಲೇಷನ್. 200 ಕೋಟಿ ಮುಸ್ಲಿಮರು ಪ್ರವಾದಿ ಮೊಹಮ್ಮದರನ್ನು ತಮ್ಮ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ. ಆದರೆ ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ, ಅನುಸರಿಸುವ ಪ್ರಯತ್ನ ಮಾಡುತ್ತಾರೆ. ಅಂದರೆ ದೇವರ ಹೆಸರಲ್ಲಿ ಯಾರಿಗೂ ಯಾರನ್ನು ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದರು ಮದೀನಾದಲ್ಲಿ ಕಟ್ಟಿ ಬೆಳೆಸಿ ತೋರಿಸಿದರು. ಸಹೋದರ ಸಹೋದರಿಯರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಅಯ್ಯುಹನ್ನಾಸ್ ಅಂತ ಅಭಿಸಂಬೋಧಿಸ್ತಾರೆ. ಅಯ್ಯುಹನ್ನಾಸ್, ಮನುಷ್ಯರೇ. 21ನೇ ಶತಮಾನದಲ್ಲೂ ಜಗತ್ತಿನಲ್ಲಿ ಅಯ್ಯುಹನ್ನಾಸ್ ಎಂಬ ಕರೆ ಮೊಳಗಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರೇ ಎಂಬ ಕರೆ. ಮನುಷ್ಯರೇ, ಅನ್ನಾಸ್ ಅಂದ್ರೆ ಮಾಸ್, ಎಲ್ಲ ಧರ್ಮದ, ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ದೇಶದ ಮನುಷ್ಯರೇ ಎಂಬ ಕರೆಯಾಗಿತ್ತು ಪ್ರವಾದಿ ಮೊಹಮ್ಮದರ ಕರೆ, ಅಯ್ಯುಹನ್ನಾಸ್. 21ನೇ ಅತ್ಯಾಧುನಿಕ ಶತಮಾನದಲ್ಲಿ ಮಾನವ ಹಕ್ಕುಗಳ ಘೋಷಣೆ ಆಗಿದೆ. ವಿಶ್ವಸಂಸ್ಥೆ ಸ್ಥಾಪಿಸಲ್ಪಟ್ಟಿದೆ. ಹಲವಾರು ಅಂತಾರಾಷ್ಟ್ರೀಯ ಕಾನೂನುಗಳು ರಚಿಸಲ್ಪಟ್ಟಿವೆ. ಇವತ್ತಿಗೂ ಬಿಲಿಯನ್ ಗಟ್ಟಲೆ ಡಾಲರ್ ಖರ್ಚು ಮಾಡಿ ಶೃಂಗಸಭೆಗಳೆಲ್ಲ ನಡೆಯುತ್ತಾ ಇದೆ. ಆದರೆ ಇವತ್ತಿಗೂ ಜಗತ್ತಿಗೆ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಯ್ಯುಹನ್ನಾಸ್ ಎಂಬ ಚಿಂತನೆಯ. ಮನುಷ್ಯರೇ, ಜಗತ್ತಿನ ಎಲ್ಲ ಮನುಷ್ಯರು ಸಮಾನರು. ಜಗತ್ತಿನ ಎಲ್ಲ ಮನುಷ್ಯರಿಗೂ ಸಮಾನವಾದ ಘನತೆ ಮತ್ತು ಗೌರವ ಇದೆ. ಜಗತ್ತಿನಲ್ಲಿ ಎಲ್ಲ ಮನುಷ್ಯರ ಜೀವಕ್ಕೆ ಸಮಾನವಾದ ಬೆಲೆ ಇದೆ. ಫೆಲಸ್ತೀನಿಗಳ ಜೀವಕ್ಕೆ, ಇಸ್ರೇಲ್ನವರ ಜೀವಕ್ಕೆ, ಇರಾಕಿನವರ ಜೀವಕ್ಕೆ, ಅಮೆರಿಕಾದವರ ಜೀವಕ್ಕೆ, ಬ್ರಿಟನ್ನವರ ಜೀವಕ್ಕೆ, ಎಲ್ಲರ ಜೀವಕ್ಕೂ ಸಮಾನವಾದ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಲು 21ನೇ ಶತಮಾನದಲ್ಲೂ ಜಗತ್ತಿಗೆ ಸಾಧ್ಯ ಇಲ್ಲ ಎಂದು ಮಾತ್ರ ಅಲ್ಲ,
ಜಗತ್ತನ್ನು ನಿಯಂತ್ರಿಸುತ್ತಿರುವುದು ಜನಾಂಗೀಯತೆಯಾಗಿದೆ. ಸುಳ್ಳು ಹೇಳಿ, ಸುಳ್ಳು ಪ್ರಚಾರ ಮಾಡಿ ವೈರಿಗಳನ್ನು ಸೃಷ್ಟಿಸುವುದು, ಹಗೆತನ, ವಿದ್ವೇಷ, ಇವು ಆಧುನಿಕ ಸಮಾಜದ ಇಂಧನಗಳಾಗಿವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 6ನೇ ಶತಮಾನದಲ್ಲಿ ಕುಲ್ಲುಕುಂ ಮಿನ್ ಆದಮ್ ವ ಆದಮು ಮಿನ್ ತುರಾಬ್, ನೀವೆಲ್ಲರೂ ಒಬ್ಬ ತಂದೆ ಮತ್ತು ಒಬ್ಬ ತಾಯಿಯ ಮಕ್ಕಳು, ಆದಮನ ಮಕ್ಕಳು. ನಿಮ್ಮಲ್ಲಿ ಯಾರು ಯಾರಿಗಿಂತ ಶ್ರೇಷ್ಠರಿಲ್ಲ, ಯಾರು ಯಾರಿಗಿಂತ ಕನಿಷ್ಠರೂ ಅಲ್ಲ. ನೀವೆಲ್ಲರೂ ಗೌರವಾರ್ಹರು, ನೀವೆಲ್ಲರೂ ಸಮಾನರು, ನೀವೆಲ್ಲರೂ ಘನತೆ ಇರುವವರು, ನಿಮ್ಮೆಲ್ಲರ ಜೀವಕ್ಕೆ ಸಮಾನವಾದಂತಹ ಬೆಲೆ ಇದೆ. ಅನ್ನಾಸು ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್, ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರು ಬಾಚಣಿಗೆಯ ಹಲ್ಲುಗಳಂತೆ ಸಮಾನರು. ಎಷ್ಟು ಮನೋಹರವಾದ ಉದಾಹರಣೆ. ನೀವು ತಲೆಬಾಚುವ ಬಾಚಣಿಗೆಯಲ್ಲಿ ಒಂದು ಹಲ್ಲು ಶ್ರೇಷ್ಠ, ಒಂದು ಹಲ್ಲು ಕನಿಷ್ಠ ಎಂಬುದಿಲ್ಲಲ್ಲ. ಸವಾಸಿಯುನ್ ಕ ಅಶ್ನಾನಿಲ್ ಮುಷ್ತ್, ಬಾಚಣಿಗೆಯ ಹಲ್ಲುಗಳಂತೆ ನೀವೆಲ್ಲರೂ ಸಮಾನರು. ಅಲ್ ಖಲ್ಕು ಅಯಾಲುಲ್ಲಾ, ಜಗತ್ತಿನಲ್ಲಿರುವ ಎಲ್ಲ ಸೃಷ್ಟಿ ದೇವನ ಫ್ಯಾಮಿಲಿ ಮೆಂಬರ್ಸ್, ದೇವನ ಕುಟುಂಬದ ಸದಸ್ಯರು. ಆದ್ದರಿಂದ ಈ ಜಗತ್ತಿನಲ್ಲಿ ನೀವು ಯಾರಿಗೆ ಒಂದು ಉಪಕಾರ ಮಾಡಿದ್ರು, ಯಾರಿಗೆ, ಯಾವ ಧರ್ಮದ, ಯಾವ ಜಾತಿಯ, ಯಾವ ದೇಶದ, ಯಾವ ಪಂಗಡದ, ಯಾರಿಗೇ ಇರಲಿ, ನೀವೊಂದು ಉಪಕಾರ ಮಾಡುವುದಾದರೆ ದೇವ ನಿಮ್ಮನ್ನು ಪ್ರೀತಿಸ್ತಾನೆ, ದೇವ ನಿಮ್ಮನ್ನು ಇಷ್ಟಪಡುತ್ತಾನೆ, ದೇವ ನಿಮಗೆ ಸಹಾಯ ಮಾಡುತ್ತಾನೆ. ಅಹಬ್ಬನ್ನಾಸಿ ಇಲಲ್ಲಾಹಿ ಅಂಫಅಹುಂ ಲಿನ್ನಾಸ್, ದೇವ ಅತಿ ಹೆಚ್ಚು ಇಷ್ಟಪಡುವ ಮನುಷ್ಯರು ಯಾರೆಂದರೆ ಯಾರು ಮನುಷ್ಯರಿಗೆ ಹೆಚ್ಚು ಉಪಕಾರ ಮಾಡುತ್ತಾರೋ ಅವರನ್ನು ಮಾತ್ರ ದೇವ ಅತಿ ಹೆಚ್ಚು ಇಷ್ಟಪಡುತ್ತಾನೆ ಎಂಬ ಸಮಾನತೆಯ ಸಂದೇಶಗಳು. 6ನೇ ಶತಮಾನದಲ್ಲಿ ಸಮಾನತೆ ಎಂಬುದು ಪರಿಚಯವೇ ಇಲ್ಲದ ಒಂದು ಪದ ಅದು. ಅಲ್ಲಿ ಗೋತ್ರಗಳಿದ್ದದ್ದು. ಆ ಗೋತ್ರಗಳು ತಮ್ಮ ಗೋತ್ರದ ಹೊರಗಿನವರನ್ನು ಮನುಷ್ಯರು ಅಂತ ಒಪ್ಪಿಕೊಳ್ತಾನೆ ಇರಲಿಲ್ಲ. ಗೋತ್ರಗಳು ತಮ್ಮ ಗೋತ್ರದ ಹೊರಗಿನವರಿಗೆ ಹಕ್ಕುಗಳಿವೆ, ಸ್ವಾತಂತ್ರ್ಯ ಇದೆ ಎಂಬ ಕಲ್ಪನೆಯೂ ಅವರಿಗಿರಲಿಲ್ಲ. ಅಂತಹ ಒಂದು ಸಮಾಜದಲ್ಲಿ ಪ್ರವಾದಿ ಮುಹಮ್ಮದರು ಅಯ್ಯುಹನ್ನಾಸ್, ಮನುಷ್ಯರೇ ಅಂತ ಕರೆದರು. ಮನುಷ್ಯರೇ ಎಂಬ ಸಿದ್ಧಾಂತವನ್ನು ಜಗತ್ತಿಗೆ ಕಲಿಸಿಕೊಟ್ಟರು. ಅದು ಉಪದೇಶ ಮಾತ್ರವಾಗಿರಲಿಲ್ಲ, ಅದು ಪ್ರವಾದಿ ಮುಹಮ್ಮದರು ಜಗತ್ತಿಗೆ ಕಲಿಸಿಕೊಟ್ಟ ಸಂವಿಧಾನದ ಭಾಗವಾಗಿತ್ತು. ಅದು ಪ್ರವಾದಿ ಮುಹಮ್ಮದರ ಆಡಳಿತ ವ್ಯವಸ್ಥೆಯ ಕಾನೂನಿನ ಭಾಗ ಆಗಿತ್ತು. ಸಮಾಜದಲ್ಲಿ ಪ್ರತಿಯೊಬ್ಬರು ಸಮಾನರು, ಪ್ರತಿಯೊಬ್ಬರು ಸಮಾಜದಲ್ಲಿ ಗೌರವಾರ್ಹರು ಎಂಬುದು. ಮದೀನಾ ಚಾಪ್ಟರ್ ಅಂತ ಪ್ರವಾದಿ ಮುಹಮ್ಮದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾದಲ್ಲಿ ಮಾಡಿಕೊಂಡ ಒಂದು ಸಂವಿಧಾನ ಇದೆ. ಜಗತ್ತಿನ ಪ್ರಪ್ರಥಮ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಅದಕ್ಕೆ ಹೆಸರು. ಜಗತ್ತಿನಲ್ಲಿ ಪ್ರಪ್ರಥಮವಾಗಿ ನಿರ್ಮಿಸಲ್ಪಟ್ಟ ಲಿಖಿತ ಸಂವಿಧಾನ ಪ್ರವಾದಿ ಮುಹಮ್ಮದರ ಮದೀನಾ ಚಾಪ್ಟರ್. ಅದರಲ್ಲಿ ಅತಿ ಹೆಚ್ಚು ಫೋಕಸ್ ಕೊಡಲಾಗಿರುವುದು ಮನುಷ್ಯನ ಹಕ್ಕುಗಳಿಗೆ, ಮನುಷ್ಯನ ಸ್ವಾತಂತ್ರ್ಯ, ಅವನ ಘನತೆ, ಅವನ ಗೌರವದ ಬದುಕು. ಸುಮಾರು 52 ಪರಿಚ್ಛೇದಗಳಿವೆ ಮದೀನಾ ಚಾಪ್ಟರ್ನಲ್ಲಿ. 52 ಪರಿಚ್ಛೇದಗಳಿವೆ. ಆ 52 ಪರಿಚ್ಛೇದಗಳ ಪೈಕಿ 27 ಪರಿಚ್ಛೇದಗಳಲ್ಲಿ ವಿವರಿಸಿರುವುದು ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಇರುವಂತಹ ನಿಯಮಗಳು ಯಾವುದು ಎಂಬುದು. ಅದೊಂದು ಬಹುಸಂಸ್ಕೃತಿಯ ಸಮಾಜ. ಅಲ್ಲಿ ಯಹೂದಿಗಳಿದ್ದರು, ಅಲ್ಲಿ ಕ್ರೈಸ್ತರಿದ್ದರು, ಅಲ್ಲಿ ಬೇರೆ ಬೇರೆ ಧರ್ಮೀಯ ಜನರಿದ್ದರು. 52 ಪರಿಚ್ಛೇದಗಳಿರುವ ಸಂವಿಧಾನದಲ್ಲಿ 27 ಪರಿಚ್ಛೇದಗಳಲ್ಲಿ ವಿವರಿಸಲಾಗಿರುವುದು ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಪ್ರತಿಯೊಬ್ಬರ ಬಹುಸಂಸ್ಕೃತಿಯ ಸಮಾಜದಲ್ಲಿ ಇರುವ ನಿಯಮಗಳೇನು. ಮನ್ ಆದಾ ದಿಮ್ಮಿಯನ್ ಫಕದ್ ಆದಾನಿ ವಮನ್ ಆದಾನಿ ಫಕದ್ ಆದಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಡಳಿತ ವ್ಯವಸ್ಥೆಯ ನಿಯಮ ಅದು. ಯಾರಾದರೂ ಈ ಸಾಮ್ರಾಜ್ಯದಲ್ಲಿ ಇಸ್ಲಾಮಿನ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬ ಮುಸ್ಲಿಮೇತರ ಪ್ರಜೆಗೆ ಯಾವುದಾದರೂ ರೀತಿಯ ತೊಂದರೆ ಕೊಟ್ಟರೆ ಫಕದ್ ಆದಾನಿ, ಅವನು ನನಗೆ ತೊಂದರೆ ಕೊಟ್ಟವ. ವಮನ್ ಆದಾನಿ ಫಕದ್ ಆದಲ್ಲ, ಯಾರಾದರೂ ನನಗೆ ತೊಂದರೆ ಕೊಟ್ಟರೆ ಅವ ದೇವನಿಗೆ ತೊಂದರೆ ಕೊಟ್ಟಂತೆ. ಹೀಗೆ ಎಲ್ಲ ಧರ್ಮದವರೊಂದಿಗೆ ನಿಮಗಿರುವ ಹಕ್ಕುಗಳೇನು ಎಂಬುದು ಬಹಳ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಂತಹ ಒಂದು ಸಂವಿಧಾನವಾಗಿತ್ತು, ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿತ್ತು ಮದೀನಾ ಚಾಪ್ಟರ್ ಎಂಬುದು. ಎರಡನೆಯದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕೊಟ್ಟ ಕೊಡುಗೆ
ಅವರು ಕಲಿಸಿಕೊಟ್ಟ ನ್ಯಾಯದ ಕಾನ್ಸೆಪ್ಟ್. ಪ್ರವಾದಿಯವರು ಹೇಳಿದ್ರು, ಮಾ ವಲಾ ಹಕಮ ಕೌಮುನ್ ಬಿಗೈರಿ ಹಕ್ಕಿನ್ ಇಲ್ಲ ಫಶಾ ಫೀಹಿ ಮುದ್ದಮು. ಒಂದು ಜನಾಂಗದಲ್ಲಿ ನ್ಯಾಯ ನಿರಾಕರಿಸಲ್ಪಟ್ಟರೆ ಅಲ್ಲಿ ರಕ್ತಪಾತ ವ್ಯಾಪಕ ಆಗುತ್ತದೆ ಅಂತ ಹೇಳಿಕೊಟ್ಟರು. ಇವತ್ತು ನಮ್ಮದು ರಕ್ತಪಾತದ ಸಮಾಜ. ಯಾರು ಯಾರನ್ನು ಬೇಕಾದರೂ ಕೊಲ್ಬಹುದು. ಅದರ ವಿವರಣೆ ಎಲ್ಲ ಕೊಡ್ತಾ ಇಲ್ಲ ನಿಮಗೆ. ಯಾರು ಯಾರನ್ನು ಬೇಕಾದರೂ ಕೊಲ್ಬಹುದು. ಯಾರಿಗೂ ಯಾವ ಭಯವೂ ಇಲ್ಲ. ಕ್ಷುಲ್ಲಕ ಕಾರಣಗಳಿಗೆ ಎಂತಹ ಹತ್ಯಾಕಾಂಡಗಳನ್ನು ಬೇಕಾದರೂ ನಡೆಸಬಹುದು. ಯಾಕೆಂದರೆ ನ್ಯಾಯಕ್ಕೆ ಬೆಲೆ ಇಲ್ಲದ ಸಮಾಜ. ನ್ಯಾಯ ದುಬಾರಿಯಾಗುವಾಗ, ನ್ಯಾಯ ನಿರಾಕರಿಸಲ್ಪಡುವಾಗ, ನ್ಯಾಯ ದೊರಕಿಸಿಕೊಡಬೇಕಾದ ಕೇಂದ್ರಗಳು ಅನ್ಯಾಯದ ತಾಣಗಳಾಗುವಾಗ ಅಲ್ಲಿ ರಕ್ತಪಾತ ವ್ಯಾಪಕ ಆಗುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನ್ಯಾಯದ ಕಾನ್ಸೆಪ್ಟ್ ಪವಿತ್ರ ಕುರ್ಆನ್ನ ಒಂದು ಸೂಕ್ತ, ಯಾ ಅಯ್ಯುಹಲ್ಲದೀನ ಆಮನು ಕೂನು ಕವ್ವಾಮೀನ ಬಿಲ್ ಕಿಸ್ತಿ ಶುಹದಾ ಅಲಿಲ್ಲಾ ವಲೌ ವಲಾ ಅಂಫುಸಿಕುಂ ಅಬಿಲ್ ವಾಲಿದೈನಿ ವಲ್ ಅಕ್ರಬೀನ್ ಇನ್ ಯಕುನ್ ಗನಿಯನ್ ಔ ಫಕೀರನ್ ಫಲ್ಲಾಹು ಔಲಾ ಬಿಹಿಮಾ ಫಲಾ ತತ್ತಬಿಯುಲ್ ಹವಾ ಅನ್ ತಅದಿಲು ವ ಇನ್ ತಲ್ವು ಔ ತುರಿಲು ಫಇನ್ನಲ್ಲಾಹ ಕಾನ ಬಿಮಾ ತಅಮಲೂನ ಖಬೀರ. ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ, ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಹಾರ್ವರ್ಡ್ ಲಾ ಸ್ಕೂಲ್, ಹಾರ್ವರ್ಡ್ ಯೂನಿವರ್ಸಿಟಿ. ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ, ಜಗತ್ತಿನ ಅತ್ಯಂತ ದೊಡ್ಡ ಲೈಬ್ರರಿ ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿ, ಆ ಗ್ರಂಥಾಲಯದ ಪ್ರವೇಶ ದ್ವಾರದಲ್ಲಿ ಪವಿತ್ರ ಕುರ್ಆನಿನ ಈ ಸೂಕ್ತದ ಅರ್ಥವನ್ನು ಬರೆದಿಡಲಾಗಿದೆ. ಇವತ್ತಿಗೂ ಕೂಡ ಪ್ರವಾದಿ ಮುಹಮ್ಮದರು ಕಲಿಸಿಕೊಟ್ಟ ನ್ಯಾಯದ ಕಾನ್ಸೆಪ್ಟ್, ಸತ್ಯವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರು, ಅಲ್ಲಾಹನಿಗಾಗಿ ಸಾಕ್ಷ್ಯ ವಹಿಸುವವರು ಆಗಿರಿ. ನ್ಯಾಯ ಸ್ವತಃ ನಿಮ್ಮ ವಿರುದ್ಧವಾಗಿದ್ದರೂ ನೀವು ನ್ಯಾಯದ ಪರವಾಗಿರಬೇಕು. ಪ್ರವಾದಿಯವರು ಕಲಿಸಿಕೊಟ್ಟ ಜಸ್ಟಿಸ್ನ ಕಾನ್ಸೆಪ್ಟ್ ಅದು. ಆದ್ದರಿಂದಲೇ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಅದು ಬರೆದಿಡಲ್ಪಟ್ಟಿರುವುದು. ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು. ನ್ಯಾಯ ನಿಮ್ಮ ತಂದೆ ತಾಯಂದಿರ ವಿರುದ್ಧವಾಗಿದ್ದರೂ ನೀವು ನ್ಯಾಯದ ಪರವಾಗಿರಬೇಕು. ಸಮಾಜದಲ್ಲಿ ಒಬ್ಬ ತಪ್ಪು ಮಾಡಿದವ ಅವ ದುರ್ಬಲ ಎಂಬ ಕಾರಣಕ್ಕೆ ನೀವು ಅವನ ಜೊತೆಗೆ ನಿಲ್ಬೇಡಿ. ಅಥವಾ ನ್ಯಾಯ ಶ್ರೀಮಂತನ ಪರವಾಗಿದ್ದರೆ ನೀವು ಬಡವರು ಎಂಬ ಕಾರಣಕ್ಕೆ ಅವರ ಜೊತೆ ಹೋಗಬೇಡಿ, ಶ್ರೀಮಂತನ ಪರವೇ ಇರಬೇಕು. ನ್ಯಾಯ ಎಲ್ಲಿದೆಯೋ ಅಲ್ಲಿ ನೀವು ಇರಬೇಕು ಎಂಬ ಪವಿತ್ರ ಕುರ್ಆನ್ನ ಸೂಕ್ತದ ಮೂಲಕ ಜಗತ್ತಿಗೆ ಅತ್ಯಂತ ಉಜ್ವಲವಾದ ನ್ಯಾಯದ ಒಂದು ಕಾನ್ಸೆಪ್ಟ್ ಅನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಪ್ರವಾದಿಯವರೊಮ್ಮೆ ಹೇಳಿದರು, ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದರು. ಲೈಸ ಮಿನ್ನಾ ಮನ್ ದಆ ಇಲಾ ಹಸಬಿಯತಿನ್. ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ. ಅನುಯಾಯಿಗಳು ಪ್ರಶ್ನಿಸಿದರು, ಪ್ರವಾದಿಯವರೇ, ನಾವು ನಮ್ಮ ಜನಾಂಗವನ್ನು ಪ್ರೀತಿಸುವುದು ಕೋಮುವಾದವೇ? ಪ್ರವಾದಿ ಮುಹಮ್ಮದರು ಹೇಳಿದರು, ಅಲ್ಲ, ನೀವು ನಿಮ್ಮ ಧರ್ಮದವರನ್ನು ಪ್ರೀತಿಸುವುದು, ನಿಮ್ಮ ಜನಾಂಗದವರನ್ನು ಪ್ರೀತಿಸುವುದು, ಅವರ ಸುಧಾರಣೆಗಾಗಿ, ಅವರ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದು, ಅದು ಖಂಡಿತ ಕೋಮುವಾದ ಅಲ್ಲ. ಬದಲಾಗಿ ಕೋಮುವಾದ ಅಂದರೆ ನನ್ನ ಧರ್ಮದವ ಎಂಬ ಕಾರಣಕ್ಕೆ, ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನ ಸಂಘಟನೆಯವ ಎಂಬ ಕಾರಣಕ್ಕೆ ಒಬ್ಬ ಮಾಡುವ ಅನ್ಯಾಯವನ್ನು, ಅಧರ್ಮವನ್ನು, ಅಕ್ರಮವನ್ನು ನೀವು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ. ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯನಲ್ಲ ಅಂತ ಹೇಳಿ. ದೇಶದ ಹಿತಚಿಂತನೆಯ ಬಗ್ಗೆ ನೀವು ಚರ್ಚೆ ಮಾಡುವಾಗ ಸಮಾಜಕ್ಕೆ ಕಲಿಸಿಕೊಡಬೇಕಾದಂತಹ ಆಶಯ. ಒಟ್ಟಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿನಲ್ಲಿ ಸ್ಥಾಪಿಸಿದ ಒಂದು ವ್ಯವಸ್ಥೆ, ಅದು ಎಲ್ಲ ಒಳಿತುಗಳಿಂದ ಕೂಡಿದ, ವ್ಯಾಲ್ಯೂಸ್ಗಳಿಂದ ಕೂಡಿದ, ಕಾನೂನಿಗೆ ಗೌರವ ಇದ್ದ, ಶಿಕ್ಷೆಯ ಬಗ್ಗೆ ಭಯ ಇದ್ದ, ಎಲ್ಲಕ್ಕಿಂತ ಮುಖ್ಯವಾಗಿ ದೇವನ ಬಗ್ಗೆ ಭಯ ಇದ್ದ. ದೇವ ವಿಶ್ವಾಸ ಎಂಬುದಲ್ಲಿ ನಂಬಿಕೆ ಮಾತ್ರವಾಗಿರಲಿಲ್ಲ. ದೇವನಿದ್ದಾನೆ ಎಂಬ ಒಂದು ನಂಬಿಕೆ ಮಾತ್ರ ಅಲ್ಲ. ದೇವನಿದ್ದಾನೆ ಅಂದರೆ ದೇವ ನಿಮ್ಮನ್ನು ಖಂಡಿತವಾಗಿಯೂ ವಿಚಾರಣೆ ನಡೆಸ್ತಾನೆ. ಒಂದು ದಿನ ದೇವನ ನ್ಯಾಯಾಲಯದಲ್ಲಿ ನೀವು ವಿಚಾರಣೆಯನ್ನು ಎದುರಿಸಲೇಬೇಕು. ಹೀಗೆ ದೇವವಿಶ್ವಾಸದಲ್ಲಿ ಭದ್ರವಾದ, ದೇವವಿಶ್ವಾಸದಲ್ಲಿ ಬೆಳೆದು ಬಂದ ಆಂತರಿಕ ಸ್ವಚ್ಛತೆ ಆ ಸಮಾಜದ ಆಸ್ತಿ, ಕ್ಯಾಪಿಟಲ್ ಅದಾಗಿತ್ತು. ಹಾಗೆ ಆಂತರಿಕ ಸ್ವಚ್ಛತೆ ಇರುವ, ಮೌಲ್ಯಗಳಿರುವ ಒಂದು ಸಮಾಜವನ್ನು ಪ್ರವಾದಿ ಮುಹಮ್ಮದರು ಕಟ್ಟಿ ಬೆಳೆಸ್ತಾರೆ. ಅಲ್ಲಿ ಅತ್ಯಂತ ಉನ್ನತ ಸ್ಥಾನ ಇದ್ದದ್ದು ಯಾವುದಕ್ಕೆ ಅಂತ ಕೇಳಿದ್ರೆ ಮನುಷ್ಯತ್ವಕ್ಕೆ, ಮಾನವೀಯತೆಗೆ, ಇನ್ಸಾನಿಯತೆಗೆ. ಸಹೋದರ ಸಹೋದರಿಯರೇ, ಆ ಮಾನವೀಯತೆಯ ಸಂದೇಶಗಳನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡುವುದಕ್ಕಾಗಿ ನಾವು ಬಹಳಷ್ಟು ಕೆಲಸ ಮಾಡಬೇಕಾಗಿದೆ.
ಹಾಗೆ ಕೆಲಸ ಮಾಡುವಾಗ ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ಲಿ ಫಕ ಅನ್ನಮಾ ಕತಲನ್ನಾಸ ಜಮಿಯ. ಒಬ್ಬ ಮನುಷ್ಯನನ್ನು ನೀವು ಕೊಂದು ಬಿಟ್ಟರೆ ಇಡೀ ಮಾನವ ಕುಲವನ್ನು ಕೊಂದ ಪಾಪಿಗಳು ನೀವು. ವಮನ್ ಅಹಿಯಾಹ ಫಕ ಅನ್ನಮಾ ಅಹಿಯನ್ನಾಸ ಜಮಿಯ. ಒಬ್ಬ ಮನುಷ್ಯನಿಗೆ ನೀವು ಬದುಕು ಕೊಟ್ಟರೆ, ನಿಮ್ಮ ಭಾಷಣ, ನಿಮ್ಮ ಬರಹ, ನಿಮ್ಮ ಚಟುವಟಿಕೆ, ನಿಮ್ಮ ಕೆಲಸಗಳಿಂದ ಒಬ್ಬ ಮನುಷ್ಯನಿಗೆ ನೀವು ಬದುಕನ್ನು ಕಟ್ಟಿಕೊಡುವುದಾದರೆ ಫಕ ಅನ್ನಮಾ ಅಹಿಯನ್ನಾಸ ಜಮಿಯ. ಜಗತ್ತಿನಲ್ಲಿರುವ ಪ್ರತಿಯೊಬ್ಬ ಮನುಷ್ಯನಿಗೆ ಬದುಕು ಕೊಟ್ಟ ಪುಣ್ಯಶಾಲಿಗಳು ನೀವು ಎಂದು ಪ್ರವಾದಿ ಮೊಹಮ್ಮದರು ಕಲಿಸಿಕೊಟ್ಟ ಮನುಷ್ಯತ್ವಕ್ಕೆ ಮಹತ್ವ ಇರುವ, ಮನುಷ್ಯನ ಜೀವಕ್ಕೆ ಬೆಲೆ ಇರುವ, ಮನುಷ್ಯನಿಗೆ ಘನತೆ ಮತ್ತು ಗೌರವ ಇರುವ ಆ ಸಮಾಜವನ್ನು ಕಟ್ಟಿ ಬೆಳೆಸುವುದಕ್ಕಾಗಿ ನಾವೆಲ್ಲ ಪ್ರಯತ್ನ ಪಡಬೇಕಾಗಿದೆ. ಮತ್ತು ಆ ಸಮಾಜದ ಬಗ್ಗೆ ನಾವೆಲ್ಲ ಜೋರಾಗಿ ಗಟ್ಟಿಯಾಗಿ ಮಾತಾಡಬೇಕಾಗಿದೆ. ಸುಳ್ಳು ವಿಜೃಂಭಿಸುತ್ತಿರುವ ಕಾಲ, ಹಗೆತನ ವಿದ್ವೇಷ ವಿಜೃಂಭಿಸುತ್ತಿರುವ ಕಾಲ. ಈ ಕಾಲದಲ್ಲಿ ಸತ್ಯ, ಸಮಾನತೆ, ಮಾನವೀಯತೆ, ಜಗತ್ತಿಗೆ ದಾರ್ಶನಿಕರು ಕಲಿಸಿಕೊಟ್ಟ ವ್ಯಾಲ್ಯೂಸ್ಗಳ ಬಗ್ಗೆ ಬಹಳ ಜೋರಾಗಿ, ಬಹಳ ಪ್ರಾಮಾಣಿಕವಾಗಿ, ಬಹಳ ಗಟ್ಟಿಯಾಗಿ ನೀವು ಮಾತಾಡುವುದಾದರೆ ಮಾತ್ರ, ಅದನ್ನು ಹೊಸ ಪೀಳಿಗೆಗೆ, ಹೊಸ ತಲೆಮಾರಿಗೆ ನೀವು ವರ್ಗಾಯಿಸುವುದಾದರೆ ಮಾತ್ರ ವಿ ದ ಪೀಪಲ್ ಆಫ್ ಇಂಡಿಯಾ, ನಮ್ಮ ಸಂವಿಧಾನ ಕಲಿಸಿಕೊಟ್ಟಿರುವ ನಾವು ಭಾರತೀಯರು ಎಂಬ ಆ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಈ ಚಿಂತನೆಗಳು ಪ್ರೇರಣೆಯಾಗಲಿ ಎಂಬ ಹಾರೈಕೆಯೊಂದಿಗೆ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಅಭಿನಂದನೆಗಳು, ಅಭಿವಂದನೆಗಳು ಜನಾಬ್ ಮೊಹಮ್ಮದ್ ಕುಂಜಿ ಅವರಿಗೆ. ಬಹಳ ಸುಲಲಿತವಾಗಿ, ಸರಾಗವಾಗಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆಡಳಿತದ ವೈಖರಿಯನ್ನು, ನ್ಯಾಯಬದ್ಧ, ಶಿಸ್ತುಬದ್ಧ, ನೀತಿಬದ್ಧವಾದಂಥ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದಿರ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳು, ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲರೂ ಕೂಡ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಚರ್ಯೆಯನ್ನು ಅನುಭವಿಸಿ, ಅನುಸರಿಸಿ ನಡೆದಾಗ ಮಾತ್ರ ಮಾನವೀಯತೆ ಎದ್ದು ಕಾಣಲು ಸಾಧ್ಯ ಇದೆ ಎನ್ನುವ ಸಂದೇಶವನ್ನು ಕೂಡ ಸಾರಿದ್ದಾರೆ. ಇದೀಗ ನಮ್ಮ ಜೊತೆಯಲ್ಲಿ ಓರ್ವ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಆಂಜನೇಯ ರೆಡ್ಡಿ ಸರ್ ಅವರು, ಪುತ್ತೂರು ನಗರ ಠಾಣಾಧಿಕಾರಿಗಳು. ಅವರಿಗೆ ಈ ಒಂದು ದೇಶದ ಹಿತಚಿಂತನೆ ಸಾರ್ವಜನಿಕ ಶಿರ ಸಮಾವೇಶಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಒಂದೆರಡು ಶುಭ ನುಡಿಗಳನ್ನು ನೀಡಬೇಕಾಗಿ ತಮ್ಮನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ ಸರ್. ಆಂಜನೇಯ ರೆಡ್ಡಿ ಸರ್, ಠಾಣಾಧಿಕಾರಿಗಳು, ಪುತ್ತೂರು ನಗರ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಮುಸ್ಸಂಜೆಯ ಅದ್ಭುತವಾಗಿರುವಂತಹ ವೇದಿಕೆಯ ಮೇಲಿರುವಂತಹ ಎಲ್ಲ ಗುರು ಹಿರಿಯರೇ, ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ತಾನೇ ಒಂದು ಅದ್ಭುತವಾಗಿರುವಂತಹ ಮಾತುಗಳ ಒಂದು ಸರಮಾಳೆ ನಾವೆಲ್ಲ ಸಹ ಕೇಳಿದ್ದೀವಿ. ಇದನ್ನೆಲ್ಲ ನೋಡಿದಾಗ, ಇದನ್ನೆಲ್ಲ ಕೇಳಿದಾಗ ಬಹುಶಃ ನಾವೇನೋ ನಿಮಗೆಲ್ಲ ಮೆಸೇಜ್ ಕೊಡೋಕ್ಕೇನು ಬಂದಿಲ್ಲ. ನಾನು ಇಲ್ಲಿ ಕೂತು ಒಂದು 10 ನಿಮಿಷ, ಒಂದು 15 ನಿಮಿಷ ಆಯಿತು. ಅದು ಕೇಳಿಸ್ಕೊಂಡಿದ್ದು ಬಹಳ ಖುಷಿ ಆಯಿತು. ಬಹುಶಃ ನಾನು ಬಂದಿಲ್ಲ ಅಂದಿದ್ರೆ ಒಂದು ಅದ್ಭುತವಾಗಿರುವಂಥ ಮಾತುಗಳನ್ನು ನಾನು ಮಿಸ್ ಮಾಡ್ಕೊತಿದ್ದೆ ಎಂಬಂಥ ರೀತಿಯಲ್ಲಿ ಆಗಿತ್ತು. ಇಲ್ಲಿ ನಮ್ಮಲ್ಲಿ ಈ ಎಲ್ಲ ಜನಸ್ತೋಮವನ್ನು ನೋಡಿದಾಗ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವ ಧರ್ಮದ ಶಾಂತಿಯ ತೋಟ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸ್ತೋಮದ ಒಂದು ಇದನ್ನೆಲ್ಲ ನೋಡಿದಾಗ ಬಹಳ ಆನಂದ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಇತ್ತೀಚಿನ ಜಗತ್ತಿಗೆ, ಪ್ರಸ್ತುತ ಜಗತ್ತಿಗೆ ಬೇಕಾಗಿರುವಂಥ ಅಗತ್ಯವಾಗಿರುವಂಥ ಒಂದು ಕಾರ್ಯಕ್ರಮ, ಅದ್ಭುತವಾಗಿರುವಂಥ ಒಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ನೂರಾರು ಕಾರ್ಯಕ್ರಮಗಳು ನಡೀಬೇಕಾಗತ್ತೆ. ಎಲ್ಲ ಇಡೀ ಪ್ರಪಂಚ, ಕ್ರಿಶ್ಚಿಯನ್ರಿರ್ಬೋದು, ಮುಸ್ಲಿಮಾನರಿರ್ಬೋದು ಅಥವಾ ಹಿಂದೂಗಳಿರ್ಬೋದು, ಅದನ್ನು ಹೊರತುಪಡಿಸಿ ಭಾರತ ದೇಶದಲ್ಲಿ ಅನೇಕ ಧರ್ಮದ ಜನಗಳು ಇವತ್ತು ಅತಿ ಒಗ್ಗಟ್ಟಾಗಿ, ಅತಿ ಪ್ರೀತಿಯಿಂದ, ವಿಶ್ವಾಸದಿಂದ ಇವತ್ತು ಜೀವನ ಮಾಡ್ತಾ ಇರುವಂಥ ಒಂದು ಯಾವುದಾದ್ರೂ ಒಂದು ಜಗತ್ತಲ್ಲಿ ಶಾಂತಿಯುತವಾಗಿರುವಂಥ ಒಂದು ದೇಶ ಇದೆ ಅಂತಂದರೆ ಅದು ಭಾರತ ದೇಶ.
ಆದರೆ ನಾವೇನು ಹೇಳ್ಬಿಡ್ತಾ ಇದೀವಿ, ನಮ್ಮ ಭಾರತ ದೇಶ ಶಾಂತಿಯ ದೇಶ, ನಮ್ಮ ಭಾರತ ದೇಶ ಅದ್ಭುತವಾಗಿರುವಂಥ ದೇಶ ಅಂತ. ಎಲ್ಲೋ ಒಂದು ಕಡೆ ನಾವು ಒಂದು ಕಡೆ ಜಾತಿ, ಧರ್ಮ, ಭೇದ, ನೀತಿ ಅವರೆಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿರುವಂಥ ಪದಗಳು ಬಿಚ್ಚನ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಎಲ್ಲೋ ಒಂದು ಕಡೆ ನಾವು ಅಲ್ಲೇ ಒಂದೊಂದು ಕಡೆ ನಾವು ಎಡುತ್ತಾ ಇದ್ದೀವಿ. ದಯಮಾಡಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದರೆ, ಪ್ರಪಂಚದ ಈ ಪ್ರಪಂಚದ ಮಾನವ ಧರ್ಮ ಉಳಿಬೇಕು ಅಂತಂದರೆ ನಾವು ಸರ್ವಧರ್ಮಗಳನ್ನು ಸಮಾನವಾಗಿ ಕಾಣುವಂತಹ ಜಾತ್ಯತೀತ ತತ್ವತೆಯನ್ನು ನಾವು ಇವತ್ತು ಬೆಳೆಸ್ಕೋಬೇಕಾಗತ್ತೆ. ಅದಕ್ಕೆ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅದ್ಭುತವಾಗಿರುವಂತಹ ಸಮಾಜವಾದ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಜಾತ್ಯತೀತತೆ ಆಗಿರ್ಬೋದು, ಈ ಎಲ್ಲ ಪದಗಳ ಅರ್ಥಗಳನ್ನು ಸವಿವರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ದು ಎಲ್ಲಿ ಎಡುತ್ತಾವಿದ್ದೀವಿ ಅಂತಂದರೆ, ಮುಸಲ್ಮಾನರು ಕುರಾನ್ ಅತ್ಯಂತ ಶ್ರೇಷ್ಠ ಗ್ರಂಥ, ಹಿಂದೂಗಳು ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಇವೆಲ್ಲ ಶ್ರೇಷ್ಠವಾಗಿರುವಂಥ ಗ್ರಂಥಗಳು, ಬೈಬಲ್ ಕ್ರಿಶ್ಚಿಯನ್ರು ಶ್ರೇಷ್ಠವಾಗಿರುವಂಥ ಗ್ರಂಥಗಳು. ಖಂಡಿತ ಹೌದು, ಅದ್ಭುತವಾಗಿರುವಂಥ ಮಾತುಗಳು, ಆ ಪ್ರವಾದಿ ಮೊಹಮ್ಮದ್ ಹೇಳಿರುವಂಥ ಅದ್ಭುತವಾಗಿರುವಂಥ ಮಾತುಗಳು ಯಾವಾಗ ಪ್ರಯೋಜನಕ್ಕೆ ಬರುತ್ತೆ ಅಂತಂದರೆ, ಅವರು ಹೇಳಿದಾಗಲೂ ಅಲ್ಲ, ನೀವು ಕೇಳಿದಾಗಲೂ ಅಲ್ಲ, ಅದನ್ನು ಜಸ್ಟ್ ನಾವು ಫಾಲೋಅಪ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ನಾವೆಲ್ಲೂ ಸಹ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋದು ನಾಳೆ ಬೆಳಗ್ಗೆ ಅಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ಜಾತಿಯರಿಗೆ ಮಾತ್ರ ನಾವು ಸಪ್ರೇಟಾಗಿ ಮಾಡ್ಕೊಂಡ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಪ್ರಪಂಚದಲ್ಲಿ ಹುಟ್ಟಿರುವಂಥ ಎಲ್ಲರೂ ಸಹ ನನ್ನ ಅಣ್ಣ ತಮ್ಮಂದಿರು, ನನ್ನ ಅಂಶರು, ಇವರೆಲ್ಲ ನನ್ನ ಮನೆಯವರು ಎಂಬತಕ್ಕಂಥ ಒಂದು ಎಂಬತಕ್ಕಂಥದ್ದು ಒಂದು ವಸುದೈವಿಕ ಕುಟುಂಬಂ ಎಂಬತಕ್ಕಂಥ ಭಾರತದ ತತ್ವವನ್ನು ನಾವು ಅಕ್ಷರತ ಅಳವಡಿಸಿಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ. ಎಲ್ಲ ಸಮಾವೇಶಗಳಲ್ಲಿ ಎಲ್ಲದರಲ್ಲೂ ಮಾತಾಡ್ತಾರೆ. ನನಗೂ ಬಹಳ ಆಶ್ಚರ್ಯ ಆಗ್ತದೆ, ಎಲ್ಲ ಮಾತಾಡ್ತಾರೆ. ಆದರೆ ಅವ್ರ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ ಜಾತೀಯತೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವ್ರ ಮನೆಗೆ ಬಂದಾಗ ಮಾತ್ರ ನೀರು ಮಾತ್ರ ಚೆಮ್ಮಿಂದ ಮೇಲಿಂದ ಹಿಂಗೆ ಇಟ್ಕೋಬೇಕು, ನೀರು ಕುಡಿಬೇಕು. ಎಂಥ ಸಿಸ್ಟಮ್ ಇದೆ, ಯಾಕೆ ಬೇಕು ನಮಗೆ? ನಿಮ್ಗೆ ಯಾವುದಾದ್ರೂ ಒಂದು ಅಂಗಡಿ, ಚೆನ್ನಾಗಿರುವಂಥ ಒಂದು ಅಂಗಡಿ, ಆ ಸರಕು ಸಾಮಾನು, ಅಂಗಡಿ ಸಾಮಾನು ಎಲ್ಲ ತಗೊಂಡ್ಬಿಡ್ತೀವಿ. ಎಲ್ಲಾದರೂ ಕೇಳಿದ್ದೀರಾ ಯಾರಪ್ಪ ಮಾಡಿದ್ದು, ಯಾವ ಧರ್ಮದವರು ಮಾಡಿದ್ದು ಯಾರು ಅಂತ ಕೇಳ್ತೀರಾ? ಯಾರು ಕೇಳೋದಿಲ್ಲಲ್ಲ. ಮತ್ತೆ ಬೇರೆ ಯಾಕೆ ಬೇಕು ನಮಗೆ? ನಮಗೆ ಧರ್ಮದ ಹೆಸರಲ್ಲಿ ನೀವು ಎಷ್ಟು ಬೇಕಾದರೂ ಪೂಜೆ ಮಾಡ್ಕೊಳ್ಳಿ. ನೀವು ರಾಮನ್ನಾದರೂ ಪೂಜೆ ಮಾಡಿ, ಅಲ್ಲನ್ನಾದರೂ ಪೂಜೆ ಮಾಡಿ, ಅಥವಾ ಯಾರನ್ನಾದರೂ ಪೂಜೆ ಮಾಡಿ. ಎಲ್ಲರನ್ನೂ ಸಮಾನವಾಗಿ ಕಾಣೋದಕ್ಕೆ ನಮ್ಗೆ ಏನು ಕೊರತೆ ಆಗಿದೆ? ಬಹುಶಃ ನನಗನ್ಸುತ್ತೆ ಏನು ಕೊರತೆ ಆಗಿದೆ ಅಂತಂದರೆ, ನಮಗೆ ಬೇಕಾಗಿರುವಂತಹ ಮಾನವೀಯ ಮೌಲ್ಯಗಳು ಇರುವಂತಹ ಒಂದು ಶಿಕ್ಷಣ ಪದ್ಧತಿ ಇವತ್ತು ಸ್ವಲ್ಪ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ ಎಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ. ಯಾಕೆ ಅಂತಂದರೆ, ಇವತ್ತು ಪ್ರಪಂಚದ ಯಾವುದೇ ದೇಶದ ಒಂದು ಭಯೋತ್ಪಾದನೆ ವಿವರವನ್ನು ನಾವು ತಗೊಂಡಾಗ ಯಾರು ಸಹ ಅನಕ್ಷರಸ್ಥರು ಯಾರು ಇಲ್ಲ. ಯಾರು ಅನಕ್ಷರಸ್ಥರು ಇಲ್ವೇ ಇಲ್ಲ. ಅನಕ್ಷರಸ್ಥರು ದೇಶಕ್ಕೆ ಹೊರೆ ಅಲ್ವೇ ಅಲ್ಲ. ನಾವೇನು ಹೇಳ್ತೀವಿ, ದೇಶ ಸಾಕ್ಷರತೆಯನ್ನು ಸಾಧಿಸಬೇಕು, ಇಡೀ ದೇಶ ಸಾಕ್ಷರತೆಯನ್ನು ಸಾಧಿಸಬೇಕು ಅಂತ. ಹೌದು ಸ್ವಾಮಿ, ಸಾಕ್ಷರತೆಯನ್ನು ಸಾಧಿಸಿ ಏನಾಗ್ತದೆ ಇವತ್ತು? ನಕ್ಸಲಿಸಮ್ ಆಗಿರ್ಬೋದು, ಭಯೋತ್ಪಾದನೆ ಆಗಿರ್ಬೋದು, ಆಮೇಲೆ ಲಂಚಗೊಳಿತನ ಆಗಿರ್ಬೋದು. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಇವತ್ತು ನಾವು ಏನು ದೇಶದ ಅತ್ಯುನ್ನತ IAS ಆಗಿರ್ಬೋದು, IPS ಆಗಿರ್ಬೋದು, ಇಂಥ ಎಕ್ಸಾಮ್ಸ್ನ ಯಾವುದೇ CC ಕ್ಯಾಮರಾಗಳು ಇಲ್ದಿರ, ಯಾವುದೇ ಇನ್ವ್ಯಾಜಿಲೇಟರ್ ಇಲ್ದಿರ ನಾವು ಆ ಪರೀಕ್ಷೆಯನ್ನು ನಡೆಸಕ್ಕೆ ಸಾಧ್ಯ ಇದೆಯಾ? ಯಾರಾದರೂ ಒಬ್ಬರಲ್ಲಿ ನೋಡೋಣ. ಯಾಕೆ? ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲಿ ನಮಗೆ ಇನ್ನೂ ನಂಬಿಕೆ ಇಲ್ಲ. ಇವನು ಹೇಗೆ ಬರೀತಾನೆ ಗೊತ್ತಿಲ್ಲ. ಮೊನ್ನೆ ಒಂದ್ಸಲ ಎಕ್ಸಾಮ್ ಆಗಿದೆ. ಒಂದು ಎಕ್ಸಾಮಲ್ಲಿ ಒಂದು ಹೆಣ್ಣು ಮಗು ತಾಳಿಯಲ್ಲಿ ಪವಿತ್ರವಾಗಿರುವಂಥ ತಾಳಿಯಲ್ಲಿ ಬ್ಲೂಟೂತ್ ಅನ್ನು ಇಟ್ಕೊಂಡು ಎಕ್ಸಾಮ್ ಬರೀತಾ ಇದ್ದಾರೆ. ಯಾಕೆ ಸಿಸ್ಟಮ್ಮು? ಒಬ್ಬ ಚೆನ್ನಾಗಿ ಓದಿರುವಂಥ ಒಬ್ಬ ಹುಡುಗ ತಹಸೀಲ್ದಾರ್ ಆಗಲಿ, ಒಬ್ಬ ಚೆನ್ನಾಗಿ ಇಡೀ ಮಾನವ ಸಮುದಾಯವನ್ನು ಪ್ರೀತಿ ಮಾಡುವಂಥ ಹುಡುಗ, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡಂಥ ಹುಡುಗ ಒಬ್ಬ DC ಆಗಲಿ, ನಾವು ಯಾವುದೋ ವಾಮ ಮಾರ್ಗದಲ್ಲಿ ಹೋಗಿ ಯಾವುದೋ ಉನ್ನತವಾದ ಹುದ್ದೆಗಳನ್ನು ಪಡ್ಕೊಂಡು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕಣ್ಣೀರು ಒರೆಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿರುವಂಥ ಅಧಿಕಾರಿಗಳು ಇವತ್ತು ಇಡೀ ದೇಶದ ವ್ಯವಸ್ಥೆಯನ್ನು ಅಸ್ತವ್ಯಸ್ತ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ನಾವೆಲ್ಲೂ ನಮ್ಮ ಸಮಾಜ ನಾವು ಯಾವಾಗಲೂ ಬಯಸುವಂಥದ್ದು, ನಾನು ಸೇವೆ ಮಾಡುವಂಥ ಒಂದು ಕ್ಷೇತ್ರ ಕಟ್ಟ ಕಡೆಯ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೆ ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸರ್ಕಾರದಿಂದ ಬಂದಿರುವಂಥ ಎಲ್ಲ ಸವಲತ್ತುಗಳನ್ನು ನಾನು ಜನತೆಗೆ ತಲುಪಿಸಬೇಕು ಎಂಬತಕ್ಕಂಥ ಒಂದು ಅಧಿಕಾರಿ ಇದ್ದಾಗ ತಾನಾಗಿ ಸಮಾಜ ಉದ್ಧಾರ ಆಗೋದಿಲ್ವಾ ಸ್ವಾಮಿ? ಯಾಕೆ ಬೇಕಾಗತ್ತೆ? ನಮಗೆ ಬೇಕೇ ಬೇಕಲ್ಲ. ಎಲ್ಲದರಲ್ಲೂ ಧರ್ಮ ನೋಡೋ ಬದಲು ಎಲ್ಲದರಲ್ಲೂ ಪ್ರೀತಿಯಿಂದ ಕಾಣಿ, ಎಲ್ಲರನ್ನೂ ಸಮಾನವಾಗಿ ಕಾಣಿ. ಎಷ್ಟು ಚೆನ್ನಾಗಿ ಹೇಳಿದರೆ ಪ್ರವಾದಿ ಮೊಹಮ್ಮದ್ ಅವರಾಗಿರ್ಬೋದು, ಸ್ವಾಮಿ ವಿವೇಕಾನಂದವರಾಗಿರ್ಬೋದು, ಎಲ್ಲರೂ ಹೇಳಿದ್ರು. ಸ್ವಾಮಿ ವಿವೇಕಾನಂದರಂತೂ ತುಂಬ ಚೆನ್ನಾಗಿ ಹೇಳಿದೆ ಎಲ್ಲ ಯೂತ್ಸ್ಗೆ.
ಒಂದು 100 ಜನ ಯುವಕರನ್ನು ಕೊಡಿ, ಇಡೀ ಭಾರತ ದೇಶವನ್ನು ನಾನು ಸದೃಢವಾದ ಭಾರತ ದೇಶವನ್ನು ಕಟ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದರೆ 100 ಜನ ಹಿಂದೂಗಳನ್ನು ಕೊಡಿ ಅಂತ ಕೇಳಲಿಲ್ಲ, 100 ಜನ ಮುಸಲ್ಮಾನರನ್ನು ಕೊಡಿ ಅಂತ ಕೇಳಲಿಲ್ಲ, 100 ಜನ ಕ್ರಿಶ್ಚಿಯನ್ರನ್ನು ಕೊಡಿ ಅಂತ ಕೇಳಲಿಲ್ಲ. ಅವರು ಕೇಳಿದ್ದು 100 ಸದೃಢವಾಗಿರುವಂಥ ಯೂತ್ಸನ್ನು. ಭಾರತಕ್ಕೆ ಬೇಕಾಗಿರುವಂಥದ್ದು ನನಗೆ ಬಹಳ ಖುಷಿ ಆಗುತ್ತೆ. ನಾನು ಆರಾಧನೆ ಮಾಡ್ತಕ್ಕಂಥ ದೈವಗಳ ಒಬ್ಬರ ಸಾಲಿನಲ್ಲಿ ನಾನು ಅಬ್ದುಲ್ ಕಲಾಂ ಅವರನ್ನು ಒಬ್ಬರನ್ನು ಇಟ್ಕೊಂಡಿದ್ದೀನಿ. ಸಾಮಾನ್ಯ ಬಡತನದ ಕುಟುಂಬದಲ್ಲಿ ಹುಟ್ಟಿರುವಂಥ ಒಬ್ಬ ವ್ಯಕ್ತಿ ಈ ದೇಶದ ಉತ್ಕೃಷ್ಟವಾಗಿರುವಂತಹ ವಿಜ್ಞಾನಿಯಾಗಿ ಆ ಭಾರತ ದೇಶದ ಪರಮೋಚ್ಚ ಸ್ಥಾನವನ್ನು ಅಲಂಕರಿಸಿದ ಒಂದು ಕೀರ್ತಿ ಸಲ್ಲಲೇಬೇಕು ಅವರಿಗೆ. ಆದರೆ ನಾವು ಅಬ್ದುಲ್ ಕಲಾಂ ಅವರ ತತ್ವಗಳನ್ನು ನಾವು ಎಲ್ಲಿ ಫಾಲೋಅಪ್ ಮಾಡ್ತಾ ಇದ್ದೀವಿ? ನಮಗೆ ಅಬ್ದುಲ್ ಕಲಾಂ ಅವರ ತತ್ವಗಳು ನಮಗೆ ಯಾವುದೇ ಕಾರಣಕ್ಕೂ ನಾವಿಗೆ ಫಲಿಸೋದೇ ಇಲ್ಲ. ಹಾಗಾಗಿ ವಿಷಯಗಳೆಲ್ಲ ಹೇಳ್ತಾ ಹೋದ್ರೆ ತುಂಬ ಚೆನ್ನಾಗಿದೆ. ದಯಮಾಡಿ ನಾನು ಇಂದು ಒಂದೇ ನಿಮಿಷ ನಾನು ಹೇಳಿ ನಾನು ಮುಗಿಸ್ತೀನಿ. ಎಲ್ಲ ಇಲ್ಲೇನು ನಿಲ್ಲಿಸಿದ್ರು ಸಾರ್ವಜನಿಕರು, ದಯಮಾಡಿ ನನ್ನ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಹೆಲ್ಮೆಟ್ ಹಾಕಿ. ಹೆಲ್ಮೆಟ್ ಯಾವುದೇ ಕಾರಣಕ್ಕೂ ಕೈಗೆ ಹಾಕೋಬೇಡಿ. ಎಷ್ಟೋ ಜನ ಕೈಗೆ ಹಾಕ್ಕೊಂಡು ಆಕ್ಸಿಡೆಂಟ್ ಆದಾಗ ತಲೆ ಮೇಲೆ ಹಾದು ಹೋಗಿರುವಂಥ ಎಷ್ಟೋ ಸಂದರ್ಭಗಳಿದ್ದಾವೆ. ಇಲ್ಲಿ ಬಂದಿರುವಂಥ ಯಾರು ಸಹ ಎಲ್ಲ ಹೆಲ್ಮೆಟ್ ಹಾಕೊಳ್ಳಿ ಕ್ಲೀನಾಗಿ. ಓವರ್ ಸ್ಪೀಡ್ ಮಾಡಬೇಡಿ. ಮೊಬೈಲಲ್ಲಿ ಹೀಗೆ ಇಟ್ಕೊಂಡು ಹಿಂಗೇನೋ ಮಾಡಿಕೊಂಡು ಯಾವುದೇ ಕಾರಣಕ್ಕೆ ಡ್ರೈವ್ ಮಾಡೋದು ಬೇಡ. ಯಾಕಂದರೆ ಪುತ್ತೂರು ಟ್ರಾಫಿಕ್ ಪೊಲೀಸರು ರೆಡಿ ಆಗಿದ್ದಾರೆ. ಯಾಕಂದ್ರೆ ನಿಮಗೆ ಫೈನ್ ಹಾಕೋದಲ್ಲ, ನಿಮಗೆ ಫೈನ್ ಹಾಕೋದು ಒಂದು ಬೇರೆ, ಆದರೆ ನಿಮಗೆ ನಿಮ್ಮ ಜೀವವನ್ನು ಉಳಿಸೋದಕ್ಕೆ ಬೇಕಾಗಿ ನಾವು ಪ್ರತಿ ದಿವಸ ನಾವು ಒಂದು ಸಂಬಳ ತಗೋತೀವಿ. ಆ ಸಂಬಳ ತಗೊಳಕ್ಕಾದ್ರೂ ಡ್ಯೂಟಿ ಮಾಡಬೇಕಲ್ಲ. ಹಾಗೆ ನೀವೆಲ್ಲರೂ ಸಹ ಸಹಕರಿಸ್ತೀರಂತ ಈ ಪುತ್ತೂರನ್ನು ಸುಂದರವಾಗಿರುವಂಥ ಒಂದು ಪುತ್ತೂರು ಮಾಡೋಣ. ಇಡೀ ದಕ್ಷಿಣ ಕನ್ನಡವನ್ನು ಶಾಂತಿಯುತವಾಗಿರುವಂಥ ಒಂದು ಪ್ರದೇಶವನ್ನಾಗಿ ಮಾಡೋಣ. ಅದೆಲ್ಲದರಲ್ಲಿ ಅತ್ಯಂತ ಹಿರಿಯರಿದ್ದಾರೆ, ಅವ್ರ ಮುಂದೆ ನಾನು ಹೆಚ್ಚು ಮಾತಾಡೋದು ತರವಲ್ಲ. ನಿಮ್ಗೆಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಹಾರೈಸ್ತಾ 2 ಮಾತಾಡೋದು. ಅಭಿನಂದನೆಗಳು, ಅಭಿವಂದನೆಗಳು. ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮತ್ತೊಮ್ಮೆ ನೆನಪಿಸಿಕೊಟ್ಟಿರಿ. ಮತ್ತೊಮ್ಮೆ ಅಭಿನಂದನೆಗಳನ್ನು ಸಾರುತ್ತಾ ನಮ್ಮ ಜೊತೆ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ಸಭೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರೆಲ್ಲರನ್ನು ಕೂಡ ಗುರುತಿಸುವಂಥ ಕೆಲಸವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ. ಜಿಲ್ಲಾ ಪಂಚಾಯತ್ನ ಮಾಧ್ಯಮ ಸೋಮನಾಥ್ರವರಿದ್ದಾರೆ. ಇತ್ತೀಚೆಗಷ್ಟೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ KP ಅಹಮದ್ ಹಾಜಿ ಅವರು ನಮ್ಮ ಜೊತೆ ಇದ್ದಾರೆ. ನಿವೃತ್ತ ಸೇನಾನಿಯಾದಂಥ ಚಂದಪ್ಪ ಮೂಲ್ಯರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಪುತ್ತೂರಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪುತ್ತೂರಾಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ ಹಿರಿಯ ವೈದ್ಯೆಯಾದಂತಹ ಡಾಕ್ಟರ್ ಗೌರಿ ಪೈ ಅವರಿದ್ದಾರೆ. ಬ್ಯಾರಿಸ್ ಕಾಲೇಜಿನ ಡಾಕ್ಟರ್ ಹಜೀಜ್ ಮುಸ್ತಾಫರವರಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂಥ BK ಅಣ್ಣಪ್ಪರವರು ಇದ್ದಾರೆ. ಹೀಗೆ ಅನೇಕ ಗಣ್ಯಮಾನ್ಯ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಅವರೆಲ್ಲರ ಮುಂದೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ಮಾತನ್ನು ಹಂಚಿಕೊಳ್ಳಿಕ್ಕಿರುವವರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಅವರ ಮಾತನ್ನು ಹಂಚಿಕೊಳ್ಳಿಕ್ಕಿರುವವರು ಡಾಕ್ಟರ್ CS ದ್ವಾರಕನಾಥ್ರವರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗ. ಬಹುಶಃ ಅವರ ಆರೋಗ್ಯ ಅವರಿಗೆ ಪರ್ಮಿಟ್ ಮಾಡಲಿಲ್ಲ, ಆದರೂ ಕೂಡ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿ ಇರಲೇಬೇಕೆನ್ನುವಂತಹ ಉದ್ದೇಶದಿಂದ ಬೆಂಗಳೂರಿನಿಂದ ಮಂಗಳೂರಿನ ಪುತ್ತೂರಿಗೆ ಆಗಮಿಸಿದ್ದಾರೆ. ಅವರಿಂದ ಈಗ ಮಾತುಗಳು. ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಮೊಹಮ್ಮದ್ ಇಸ್ತಾಕ್ ಅವರೇ, ನನ್ನ ಆತ್ಮೀಯರಾದಂತಹ ಲಕ್ಷ್ಮೀಶ್ ತೋಳ್ಪಾಡಿ ಅವರೇ, ರಾಜಾರಾಮ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಬಂಧುಗಳೇ, ನಿಜಕ್ಕೂ ನಾನು ಇವತ್ತು ಬರೋ ಸ್ಥಿತಿಯಲ್ಲಿಲ್ಲ. ಆದರೆ ನಿಮ್ಮ ಪ್ರೀತಿ ನನ್ನನ್ನು ಇಷ್ಟು ದೂರ ಕರೆಸ್ಕೊಂಡಿದೆ. ದೇಶದ ಹಿತಚಿಂತನೆ ಅನ್ನುವಂಥ ಶಬ್ದವೇ ಅತ್ಯಂತ ಅಪ್ಯಾಯಮಾನವಾದ. ಬಹುಶಃ ದೇಶವನ್ನು ಕಟ್ಟುವವರಿಗೆ ಮಾತ್ರ ಈ ದೇಶದ ಚಿಂತನೆ ಬರಲಿಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೆ. ಈ ದಿಸೆಯಲ್ಲಿ ನಾನು ನಮ್ಮ ಜಮಾತೆ ಇಸ್ಲಾಂನ ಎಲ್ಲ ಬಂಧುಗಳನ್ನು ಕೂಡ ನಾನು ಅಭಿನಂದಿಸ್ತೇನೆ. ನನಗೆ ಈ ದಿನ ಮಾತಾಡಲಿಕ್ಕೆ 2 ಸಬ್ಜೆಕ್ಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ಮಹಾತ್ಮ ಗಾಂಧೀಜಿಯವರದು, ಮತ್ತೊಂದು ಅಂಬೇಡ್ಕರ್ ಅವರದು. ಆಗಲೆಯಿಂದ ನಾನು ಸ್ವಾಮೀಜಿಯವರ ಮತ್ತು ನಮ್ಮ ಮೊಹಮ್ಮದ್ ಕುಯಿಯವರ ಮಾತುಗಳನ್ನು ಕೇಳಿಸ್ಕೊಂಡೆ.
ಅವರಿಬ್ಬರ ಮಾತುಗಳಲ್ಲೂ ಕೂಡ ಭಾಳ ಮಾನವೀಯವಾದಂತಹ ತುಡಿತ ಮತ್ತು ಕಾಳಜಿ ಇತ್ತು. ನನಗೆ ಅವರ ಮಾತುಗಳು ಯಾಕೆ ಇಂಪಾರ್ಟೆಂಟ್ ಆದವು ಅಂತಂದರೆ, ಈ ಜಗತ್ತಿನಲ್ಲಿ ನಾವು ಗೌತಮ ಬುದ್ಧ, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಗಾಂಧೀಜಿ, ಅಂಬೇಡ್ಕರ್, ವಿವೇಕಾನಂದ, ನಾರಾಯಣ ಗುರು, ಇವ್ರನ್ನೆಲ್ಲರನ್ನೂ ಕೂಡ ನಾವು ನೋಡ್ಕೊಂಬರ್ತೀವಿ. ಅವರೆಲ್ಲರೂ ಕೂಡ ಮನುಷ್ಯ ಕೇಂದ್ರಿತ ವ್ಯಕ್ತಿಗಳಲ್ಲ ನನ್ನ ಪ್ರಕಾರ. ಅವರು ಜೀವ ಕೇಂದ್ರಿತ ವ್ಯಕ್ತಿಗಳು. ಮನುಷ್ಯ ಕೇಂದ್ರಕ್ಕೂ ಜೀವ ಕೇಂದ್ರಕ್ಕೂ ವ್ಯತ್ಯಾಸ ಇದೆ. ಯಾಕೆಂತಂದರೆ ಅವರು ಬರೀ ಮನುಷ್ಯರ ಬಗ್ಗೆ ಮಾತ್ರ ಪ್ರೀತಿ ಇಟ್ಕೊಂಡವರಲ್ಲ, ಇಡೀ ಜೀವಿಗಳ ಬಗ್ಗೆ ಪೂರ್ತಿ ಪ್ರೀತಿ ಇಟ್ಕೊಂಡಂತಹ ಇವರು ಅಂತ ನಾನು ನಂಬಿದ್ದೇನೆ. ಆ ಕಾರಣಕ್ಕೋಸ್ಕರನೇ ಗೌತಮ ಬುದ್ಧ, ಮೊಹಮ್ಮದ್ ಪೈಗಂಬರ್, ಜೀಸಸ್ದಿಂದ ಹಿಡಿದು ಗಾಂಧೀಜಿಯವರೆಗೂ ಕೂಡ ಎಲ್ಲರ ಆಲೋಚನೆಗಳ ಸಾರ ಸಂಗ್ರಹವನ್ನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅದನ್ನ ನಾನು ಸಾರ ಸಂಗ್ರಹ ಅಂತ ಕರಿತೀನಿ. ಸಂವಿಧಾನವನ್ನು ಕನ್ನಡಕ್ಕೆ ನಾನು ತರ್ಜಮೆ ಮಾಡಿದ್ದೇನೆ. ಆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಕಂಡುಕೊಂಡಿದ್ದೇನು ಅಂತ ಹೇಳಿದ್ರೆ, ನಾನು ಚಿಕ್ಕಂದಿನಿಂದ ಓದ್ಕೊಂಬಂದಂತಹ ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಈ ಎಲ್ಲರ ಸಾರ ಸಂಗ್ರಹ, ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ಬಸವಾದಿ ಶರಣರ ವಚನಗಳು ಸಂವಿಧಾನದ ಪ್ರತಿಯೊಂದು ಪರಿಚ್ಛೇದದಲ್ಲೂ ಕೂಡ ನಮಗೆ ಕಾಣ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದಕ್ಕೋಸ್ಕರನೇ ಸಂವಿಧಾನ ನಮಗೆ ಭಾಳ ಮುಖ್ಯ ಅನಿಸುವಂಥದ್ದು. ಸಂವಿಧಾನ ಕೂಡ ನಾನು ಅದಕ್ಕೋಸ್ಕರನೇ ಹೇಳುವಂಥದ್ದು, ಅದು ಮನುಷ್ಯ ಕೇಂದ್ರಿತ ಅಲ್ಲ, ಜೀವ ಕೇಂದ್ರಿತ ಅಂತ. ಅಲ್ಲಿ ಒಂದು ಜಿಂಕೆಯನ್ನು ಸಾಯಿಸಿದ್ರು ಕೂಡ ನಿಮಗೆ ಜೈಲಾಗಲಿಕ್ಕೆ ಆಗತ್ತೆ. ಒಂದು ಮರ ನೋಡಿದ್ರೂ ಕೂಡ ನೀವು ಜೈಲಿಗೆ ಹೋಗ್ತೀರಾ. ಇವೆಲ್ಲವೂ ಕೂಡ ಯಾಕೆ ಬಂತು ಅಂತ ಹೇಳಿದ್ರೆ ಜೀವ ಕೇಂದ್ರಿತ ಅನ್ನೋ ಕಾರಣಕ್ಕೋಸ್ಕರ ಬಂತು ಅನ್ನೋ ಮಾತನ್ನು ನಿಮಗಿಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರನ್ನು ಇಬ್ಬರನ್ನು ಒಟ್ಟೊಟ್ಟಿಗೆ ಮಾತಾಡೋವಂಥದ್ದು ಒಂದು ಸ್ವಲ್ಪ ಕಷ್ಟದ ಕೆಲಸನೇ. ಯಾಕಂದರೆ ಅವರ ಇಬ್ಬರ ನಡುವೆ ಸಿಮಿಲಾರಿಟೀಸ್ಗಿಂತಲೂ ಹೆಚ್ಚಾಗಿ ಕಾಂಟ್ರಡಿಕ್ಷನ್ಸ್ ಇದ್ವು. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿಬಿಡ್ತೀರಾ? ಸೌಂಡ್ ಕಡಿಮೆ. ಸಿಮಿಲಾರಿಟಿಗಿಂತಲೂ ಕಾಂಟ್ರಡಿಕ್ಷನ್ಸ್ ಇದ್ವು. ಆದರೆ ಕಾಂಟ್ರಡಿಕ್ಷನ್ಸ್ ಇದ್ವು ಅನ್ನೋ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಎಂದೂ ಕೂಡ ಜಗಳ ಮಾಡಿದವರಲ್ಲ. ಅವ್ರಿಗೆ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳಿದೆ. ಗಾಂಧೀಜಿಯವರು ನನ್ನ ಪ್ರಕಾರ ಅವರು ಸಮಾಜ ಸುಧಾರಕರು, ಅಂದರೆ ಸೋಷಿಯಲ್ ರಿಫಾರ್ಮರ್. ಅಂಬೇಡ್ಕರ್ ನನಗೆ ಸೋಷಿಯಲ್ ರಿಫಾರ್ಮರ್ ಅನ್ನೋದಕ್ಕಿಂತ ಕೂಡ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ನ ಬಯಸಿದಂತಹ ವ್ಯಕ್ತಿ ಅಂತ ನಂದುಕೊಂಡಿದ್ದಾನೆ. ರಿಫಾರ್ಮ್ ಆಗಲಿಕ್ಕೂ ಮತ್ತು ಟ್ರಾನ್ಸ್ಫಾರ್ಮ್ ಆಗಲಿಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಯಥಾಸ್ಥಿತಿಯನ್ನು ಉಳಿಸ್ಕೊಂಡು ನಾವು ಅದನ್ನು ತಿದ್ದುಪಡಿ ಮಾಡಿಕೊಳ್ಳುವಂಥದ್ದು ರಿಫಾರ್ಮ್. ಇಡೀ ಬದಲಾವಣೆ, ಸಿಸ್ಟಮನ್ನೇ ಬದಲಾವಣೆ ಅಂತ ಮಾಡಬೇಕು ಅಂತ ಆಲೋಚನೆ ಮಾಡುವಂಥದ್ದು ಇದೆಯಲ್ಲ, ಅದು ಟ್ರಾನ್ಸ್ಫಾರ್ಮೇಷನ್. ಅದನ್ನು ನಾನು ಅಂಬೇಡ್ಕರಲ್ಲಿ ಗುರುತಿಸ್ಕೊಟ್ಟೆ. ಆದರೆ ಗಾಂಧಿ ನಮಗೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಮುಖ್ಯ ಆಗ್ತಾರೆ ಅನ್ನೋದನ್ನು ನಾನು ನನಗೆ ಕೊಟ್ಟಿರೋ ಸಂದರ್ಭದಲ್ಲಿ ಇಬ್ಬರಿಗೂ ಹಂಚಬೇಕಾಗಿರೋದ್ರಿಂದ ನನ್ನ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನಾನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಗಾಂಧೀಜಿ ಅಂತ ಹೇಳಿದಾಗ ಗಾಂಧಿಯನ್ ಥಿಯರಿ ಆಫ್ ಇಸ್ಲಾಂ ಅಂತೇಳ್ಬಿಟ್ಟು ಅನುಪಮ್ ಕೌಶಿಕ್ದು ಒಂದು ಪುಸ್ತಕವನ್ನು ನಾನು ಇಲ್ಲಿ, ಒಬ್ಬ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿರ್ತಾರೆ ಅನುಪಮ್ ಕೌಶಿಕ್ ಅಂತ, ಅವರು ಗಾಂಧಿಯನ್ ಥಿಯರಿ ಆಫ್ ಇಸ್ಲಾಂ ಅಂತೇಳ್ಬಿಟ್ಟು ಒಂದು ಪುಸ್ತಕ ಇದೆ. ಆ ಪುಸ್ತಕದ ಆಧಾರವನ್ನು ಇಟ್ಕೊಂಡು ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಇದು ಹೆಚ್ಚು ಈ ಸಭೆಗೆ ರಿಲೆವೆನ್ಸಿ ಇರೋದ್ರಿಂದಾಗಿ ನಾನು ಈ ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇಲ್ಲಿ ಅವರು ಇವುಗಳನ್ನು ಕೋಟ್ ಮಾಡ್ತಾರೆ. 2015ನೇ ಇಸ್ವಿಯ ದ ಹಿಂದೂ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಲೇಖನದಲ್ಲಿ ಇಸ್ಲಾಂ ಅಂದರೆ ಭಯೋತ್ಪಾದನೆ, ಹಿಂಸೆ, ನಿರಂಕುಶತ್ವ, ಮೂಲಭೂತವಾದ ಅನ್ನೋದನ್ನ ಆ ಲೇಖನ ಹೇಳುತ್ತೆ, ಟೈಮ್ಸ್ ಆಫ್ ಇಂಡಿಯಾ ಲೇಖನ. ಅದೇ ವರ್ಷದ ಡಿಸೆಂಬರಲ್ಲಿ ಬಂದಂತಹ ಇನ್ನೊಂದು ಲೇಖನದಲ್ಲಿ ದ ಹಿಂದೂನಲ್ಲಿ ಒಂದು ಲೇಖನ ಬರುತ್ತೆ. ಅವರು ಏನು ಹೇಳ್ತಾರೆ, ಜಗತ್ತಿನಲ್ಲಿರುವಂತಹ ಇಸ್ಲಾಮಿಕ್ ರಾಷ್ಟ್ರಗಳಾದಂತಹ ಪಾಕಿಸ್ತಾನ್, ಇರಾಕ್, ಸೊಮಾಲಿಯಾ, ಯೆಮೆನ್,
ಸಿರಿಯಾ, ಲಿಬಿಯಾ, ಅಫ್ಘಾನಿಸ್ತಾನ ಇವೆಲ್ಲವೂ ಕೂಡ ಇವತ್ತು ಅಶಾಂತಿಯಿಂದ ಇದ್ದಾವೆ. ಅದರಿಂದ ಇಸ್ಲಾಂ ಇರೋ ಕಡೆ ಅಶಾಂತಿ ಇರುತ್ತೆ ಅನ್ನುವಂಥ ಪ್ರತಿಪಾದನೆಯನ್ನು ಆ ಎರಡೂ ಲೇಖನಗಳು ಮಾಡ್ತವೆ. ನನಗೆ ಆಶ್ಚರ್ಯ ಆಗೋದು ಅಂತಂದರೆ ಈ ಎರಡೂ ಆಪಾದನೆಗಳಿಗೆ ಮಹಾತ್ಮ ಗಾಂಧೀಜಿಯವರು 1949ರಲ್ಲೇ ಉತ್ತರ ಕೊಟ್ಟಿದ್ದಾರೆ. ಈ ಲೇಖನ ಬಂದಿರೋದು 15ರಲ್ಲಿ, ಇದಕ್ಕೆ ಬಾಬಾ ಅಂಬೇಡ್ಕರ್ ಇರೋದು ಗಾಂಧೀಜಿಯವರು ಉತ್ತರ ಕೊಟ್ಟಿರೋದು 1949ರಲ್ಲಿ. 49ರಲ್ಲಿ ಅವ್ರು ಏನು ಮಾಡ್ತಾರೆ, ಭಾಳ ಮುಖ್ಯವಾಗಿ ಮೌಲಾನಾ ಅವರ ದ ಲೈಫ್ ಆಫ್ ಪ್ರಾಫಿಟ್ ಅಂತೇಳ್ಬಿಟ್ಟು ಒಂದು ಪುಸ್ತಕ ಮತ್ತು ಎಸ್ವಾಯಿ ಸಾಹಬ ಅಂತೇಳ್ಬಿಟ್ಟಿದೆ, 2 ಪುಸ್ತಕಗಳನ್ನು ಅವರು ಕೋಟ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಇಸ್ಲಾಂ ಶಾಂತಿಯನ್ನು ಬಯಸುವಂಥ ಧರ್ಮ, ದಾನವನ್ನು ಭಾಳ ಮುಖ್ಯವಾಗಿ ಇಟ್ಕೊಂಡಿರೋಂಥ ಧರ್ಮ, ಮಾನವೀಯತೆಯನ್ನು ಇಟ್ಕೊಂಡಿರುವಂಥ ಧರ್ಮ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅವರು ಪೈಗಂಬರ್ರವರ ಮಾತುಗಳಿಂದ ಮತ್ತು ಇಸ್ಲಾಂನ ಕೋಟ್ಗಳನ್ನು ಮಾಡ್ತಲೇ ಆ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಇದೆಲ್ಲದರಲ್ಲೂ ಕೂಡ ಪೈಗಂಬರವರು ಉಪವಾಸದ ಬಗ್ಗೆ ಹೇಳುವಂಥ ಮಾತುಗಳು, ಅವರು ಶಾಂತಿ ಬಗ್ಗೆ ಹೇಳುವಂಥ ಮಾತುಗಳು, ಅವರು ದಾನ ಧರ್ಮದ ಬಗ್ಗೆ ಹೇಳುವಂಥ ಮಾತುಗಳು, ಈ ಎಲ್ಲ ಮಾತುಗಳು ಕೂಡ ಭಾಳ ಪ್ರಮುಖವಾಗಿ ಗಾಂಧೀಜಿ ಅವರ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಇದೆ ಅಂತ ಗಾಂಧೀಜಿಯವರೇ ಬರ್ಕೊಳ್ತಾರೆ. ಅದನ್ನು ಪ್ರಭಾವ ಬೀರಿದ್ರಿಂದಲೇ ಅವು ಇವತ್ತು ಮಹಾತ್ಮ ಗಾಂಧಿ ಆಗಲಿಕ್ಕೆ ಸಾಧ್ಯವಾಯಿತು ಅನ್ನೋದನ್ನು ಇಲ್ಲಿ ಹೇಳಬೇಕಾಗಿದೆ. ಅದರ ಹಿಂದುಗಡೆ ಒಬ್ಬ ಮೊಹಮ್ಮದ್ ಪೈಗಂಬರ್ ಇದ್ರು ಅನ್ನೋದನ್ನು ನಾವು ಮರಿಬಾರ್ದು. ಮಹಾತ್ಮ ಗಾಂಧೀಜಿಯ ಹಿಂದುಗಡೆ ಒಬ್ಬ ಪೈಗಂಬರ್ ಇದ್ರು ಅನ್ನೋದನ್ನು ನಾವು ಎಂದೂ ಕೂಡ ಮರಿಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ಗಾಂಧಿ ಮುಂದುವರಿಸ್ಕೊಂಡು ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಇಸ್ಲಾಂ ಮೂಲಭೂತವಾದವನ್ನು ವಿರೋಧಿಸುತ್ತದೆ, ಅದು ಎಂದಿಗೂ ಅಹಿಂಸಾ ಧರ್ಮ ಆಗಿರಲಿಲ್ಲ. ಇಲ್ಲಿ ಕೆಲವು ಕೋಟ್ಸನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ಲೇಖನದಲ್ಲಿ ಬರುವಂತಹ ಕೆಲವು ಕೋಟ್ಸಲ್ಲಿ ಭಾಳ ಕ್ಲಿಯರಾಗಿ ಹೇಳುವಂಥ ಗಾಂಧೀಜಿಯವರು ಅವರ ಗಾಂಧಿ 1949 ಅನ್ನುವಂತಹ ಒಂದು ಲೇಖನದಲ್ಲಿ ಹೇಳ್ತಾರೆ, ಹಿ ಕ್ಲಿಯರ್ಲಿ ಸಾ ದ ಡಿಫರೆನ್ಸಸ್ ಬಿಟ್ವೀನ್ ಟೀಚಿಂಗ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಇಸ್ಲಾಂ. ಇಸ್ಲಾಮಲ್ಲಿ ಕೆಲವರು ತಪ್ಪು ಪ್ರಾಕ್ಟೀಸ್ ಮಾಡ್ತಿರ್ಬೋದೇ ಹೊರತು ಅದರ ಟೀಚಿಂಗಲ್ಲಿ, ಅದರ ಮೂಲದಲ್ಲಿ ಎಂದೂ ಕೂಡ ಇಸ್ಲಾಂ ದಾರಿ ತಪ್ಪಿಲ್ಲ ಅನ್ನುವಂಥ ಮಾತನ್ನು ಗಾಂಧೀಜಿಯವರು ಪ್ರತಿಪಾದಿಸ್ತಾರೆ. ಅಂದರೆ ಒಂದನ್ನು ನಾವಿಲ್ಲಿ ಇದು ಮಾಡ್ಕೋಬೇಕು. ಕೆಲವರು ಗಾಂಧೀಜಿ ಹತ್ರ ಆರ್ಗ್ಯುಮೆಂಟ್ ಮಾಡೋವಂಥವ್ರು ಏನು ಹೇಳ್ತಾರೆ, ಆ ಕುರ್ದಿಶ್ ವಾರ್ ಬಗ್ಗೆ ಹೇಳ್ತಾರೆ. ಇಸ್ಲಾಂ ಮತ್ತು ಕುರ್ದಿಶ್ ಸೈನ್ಯದ ನಡುವೆ ನಡೆದಂತಹ ವಾರ್ ಬಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ಗಾಂಧೀಜಿ ಏನು ಹೇಳ್ತಾರೆ, ಅದು ಆ ಸಾಂದರ್ಭಿಕ ಪ್ರಕ್ರಿಯೆ, ಅದು ಹಿಂದೂಗಳಲ್ಲೂ ಆಗ್ಬೋದು, ಕ್ರೈಸ್ತರಲ್ಲೂ ಆಗ್ಬೋದು, ಇದರಲ್ಲಿ ಮುಸ್ಲಿಮರಲ್ಲೂ ಆಗ್ಬೋದು, ಬುದ್ಧಿಸ್ಟಲ್ಲೂ ಆಗ್ಬೋದು. ಆ ಸಾಂದರ್ಭಿಕ ಪ್ರಕ್ರಿಯೆಯನ್ನು ನೀವು ಇಟ್ಕೊಂಡು ಅದೊಂದು ಧರ್ಮ ಹೇಳಿಬಿಡ್ತು ಅಂತ ಮಾತಾಡೋದು ಇದೆಯಲ್ಲ, ಅದು ತಪ್ಪು. ಆದರೆ ಅದರ ಮುಂದುವರೆದ ಭಾಗ ಇದೆಯಲ್ಲ, ಆ ಕುರ್ದಿಶ್ ಸೈನ್ಯ ಬಂದು ಶಾಂತಿಯನ್ನು ಪ್ರತಿಪಾದಿಸುವ ಮೊಹಮ್ಮದ್ ಪೈಗಂಬರ್ಗೆ ತಲೆಬಾಗಿ ಅವರು ಸರೆಂಡರ್ ಆಗಿದ್ದನ್ನು ನೀವು ಯಾಕೆ ಮಾತಾಡಲ್ಲ ಅನ್ನುವಂಥ ಮಾತನ್ನು ಗಾಂಧೀಜಿ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಇಶ್ಯೂ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತಾ ಇದೆ. ಇದ್ರ ಜೊತೆಯಲ್ಲಿ ಅವ್ರು ಏನು ಹೇಳ್ತಾರೆ, ಗಾಂಧಿ ಮತ್ತೊಂದು ಕಡೆ ಹೇಳ್ತಾರೆ, ದಟ್ ಇಸ್ಲಾಂ ವಾಸ್ ಬಾರ್ನ್ ಇನ್ ದ ಎನ್ವಿರಾನ್ಮೆಂಟ್ ವೇರ್ ದ ಸ್ವೋರ್ಡ್ ವಾಸ್ ರಿಮೈನ್ಸ್ ದ ಸುಪ್ರೀಂ ಲಾ. ಅಂದರೆ ಎಲ್ಲಿ ಖಡ್ಗವೇ ಸುಪ್ರೀಂ ಕಾನೂನಾಗಿತ್ತೋ ಆ ಜಾಗದಲ್ಲಿ ಇಸ್ಲಾಂ ಹುಟ್ಟಿ ಆ ಖಡ್ಗವನ್ನು ತೆಗೆದಾಕುವಂಥ ಕೆಲಸವನ್ನು ಮಾಡಿದೆ ಅನ್ನುವಂಥದ್ದನ್ನು ಗಾಂಧಿ ಗುರುತಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಅಂದರೆ ಆ ಜಾಗದಲ್ಲಿ ಇದ್ದಿದ್ದೇನು, ಮೊದಲು ಬರೀ ಯುದ್ಧ, ಹಿಂಸೆ, ಸ್ವೋರ್ಡ್ ಅಂದರೆ ಏನು, ಕತ್ತಿ. ಆದರೆ ಅದನ್ನು ಹೊರತುಪಡಿಸಿ, ಅದನ್ನು ಹೋಗಲಾಡಿಸಿ ಅಲ್ಲಿ ಶಾಂತಿಯನ್ನು ಪ್ರತಿಪಾದಿಸುವಂತಹ ಪೈಗಂಬರ್ನ ಗ್ರೇಟ್ನೆಸ್ ಬಗ್ಗೆ ಗಾಂಧಿ ಇಲ್ಲಿ ಭಾಳ ಚೆನ್ನಾಗಿ ಹೇಳುವಂಥ ಮಾತುಗಳನ್ನು ನಾವಿಲ್ಲಿ ಸ್ಮರಿಸಬೇಕಾಗತ್ತೆ. ಅದ್ರ ಜೊತೆಯಲ್ಲೇ ಹೇಳ್ತಾರೆ, ರಿಲಿಜಿಯನ್ಸ್ ಲೆಫ್ಟ್ ಟು ದ ಬರೀ ಒಂದು ಧರ್ಮ ಅನ್ನುವಂಥದ್ದು ಬರೀ ಗೂಂಡಾಗಳಿಗೆ ಬಿಟ್ಬಿಟ್ಟಿದ್ದು ಅಂತ ಹೇಳಿದ್ರೆ ಆ ಧರ್ಮವನ್ನು ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಆ ಥರದ ಗೂಂಡಾಗಳು ಎಲ್ಲ ಧರ್ಮಗಳಲ್ಲೂ ಇರ್ತಾರೆ.
ಅವರನ್ನು ಇಟ್ಕೊಂಡು ನೀವು ಧಾರ್ಮಿಕರು ಅಂತ ಕರೆಯುತ್ತಿದ್ದು ಅಂದರೆ ನನಗೆ ಆಶ್ಚರ್ಯ ಆಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರು ಧಾರ್ಮಿಕರು ಅಲ್ಲವೇ ಅಲ್ಲ, ಅವರು ಎಲ್ಲ ಧರ್ಮಗಳಿಗೂ ವಿರೋಧಿ ಆದಂಥವ್ರು ಅಲ್ಲಿರುವಂತಹ ಗೂಂಡಾಗಳು ಅಂತ ಮಾತನ್ನು ಮಹಾತ್ಮ ಗಾಂಧೀಜಿಯವರು ಇಲ್ಲಿ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ, ಇಟ್ ವಿಲ್ ಬಿ ಸೀರಿಯಸ್ ಹಾರ್ಮ್ ಟು ದ ರಿಲಿಜಿಯನ್ ಇನ್ಕ್ಲೂಡಿಂಗ್ ಇಸ್ಲಾಂ. Islam will in that case no longer remain the faith of fakirs and worshippers of Allah. ಅದೇನಾದರೂ ಇಸ್ಲಾಮಲ್ಲಿ ಹಿಂಸೆನೇ ಮುಂದುವರಿಯೋದಾಗಿದ್ರೆ ಅದು ಎಂದಿಗೂ ಕೂಡ ಮನುಷ್ಯ ಧರ್ಮ ಆಗಲಿಕ್ಕಾಗಲ್ಲ. ಆದ್ದರಿಂದ ಇಸ್ಲಾಂ ಇವತ್ತಿಗೂ ಯಾಕೆ ಉಳ್ಕೊಂಡಿದೆ ಅಂತಂದರೆ ಅದರಲ್ಲಿ ಮಾನವೀಯತೆ ಇರೋದ್ರಿಂದಾಗಿ, ಮನುಷ್ಯತ್ವ ಇರೋದ್ರಿಂದಾಗಿ, ಶಾಂತಿ ಮತ್ತು ಪ್ರೀತಿ ಇರೋದ್ರಿಂದಾಗಿ ಅದು ಉಳ್ಕೊಂಡಿದೆ ಅಂತ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಇಲ್ಲಿಂದ ಆಚೆಗೆ ಗಾಂಧೀಜಿಯವರು ಇನ್ನೂ ಮುಂದುವರೆದು ಇನ್ನೊಂದು ಮಾತನ್ನು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ, ಭಾಳ ಇಂಪಾರ್ಟೆಂಟ್ ಆಗಿರೋಂಥ ಇಶ್ಯೂ ಏನಂತಂದರೆ, ಇಫ್ ದರ್ ಈಸ್ ನೋ ರಿಯಾಕ್ಷನ್ ಫಾಲೋಯಿಂಗ್ ದ ಆ್ಯಕ್ಷನ್ ದಟ್ ವರ್ಲ್ಡ್ ವುಡ್ ಅಗೈನ್ ಸಾಲ್ವೇಷನ್ ಅಂತಂದರೆ, ಇಲ್ಲಿ ಒಂದು ಅಬ್ಯೂಸು, ನನ್ನ ಕಪಾಳಕ್ಕೆ ನೀವು ಹೊಡೆದ್ರೆ ನಿಮ್ಮ ಕಪಾಳಕ್ಕೆ ನಾನು ಹೊಡೆಯೋದಿದೆಯಲ್ಲ, ಅಲ್ಲಿಂದ ಅದು ಮುಂದುವರೆದೇನಾಗುತ್ತೆ, ಇನ್ನೊಂದು ಜಗಳದಲ್ಲಿ ಎಂಟರ್ ಆಗುತ್ತೆ. ಅದು ಇನ್ನೂ ಮುಂದುವರೆದು ನಾವಿಬ್ಬರು ಕತ್ತಿಗಳು ತಗೊಳ್ಳೋದ್ರಲ್ಲಿ ಎಂಟರ್ ಆಗುತ್ತೆ. ನೀವು ಯಾವಾಗ ಕಪ್ಪಾಳಕ್ಕೆ ಹೊಡೆದಿದ್ರಲ್ಲಿ ಹೊಡೆದಿಯಪ್ಪ ನೀನು ಸರಿ ಹೋಗು ಅಂತ ಹೇಳ್ತೀವಲ್ಲ, ಅಲ್ಲಿಗೆ ಎಂಡ್ ಆಗುತ್ತೆ. ಅದನ್ನು ಪ್ರತಿಪಾದಿಸುವಂಥದ್ದು ಇಸ್ಲಾಂ ಅಂತ ಹೇಳ್ಬಿಟ್ಟು ಗಾಂಧೀಜಿಯವರು ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇರೋದಲ್ಲ, ಗಾಳಿಯಲ್ಲಿ ಹೇಳ್ತಾ ಇರೋಂಥದ್ದಲ್ಲ, ಇದನ್ನೆಲ್ಲವನ್ನು ಕೂಡ ಭಾಳ ಬ್ಯೂಟಿಫುಲ್ಲಾಗಿ ಪ್ರತಿಪಾದಿಸ್ಕೊಂಡು ಹೋಗ್ತಾರೆ ಅನ್ನೋಂಥದ್ದನ್ನು ನಾವಿಲ್ಲಿ ಮರಿಬಾರ್ದು. ಅಲ್ಲಿ ಒಂದು ಕಡೆ ಒಂದು ಶಬ್ದವನ್ನು ಬಳಸ್ತಾರೆ ಅವರು, ದ ಸೀಟ್ ಆಫ್ ಇಸ್ಲಾಂ ಈಸ್ ಇನ್ ದ ಹಾರ್ಟ್ ಅಂತ ಹೇಳ್ಬಿಟ್ಟು. ನಿಮಗೆ ಇಸ್ಲಾಮನ ಸ್ಥಾನ ಎಲ್ಲಿದೆ ಅಂತಂದರೆ, ಅದರ ಜಾಗ ಎಲ್ಲಿದೆ ಅಂದರೆ ನಿಮ್ಮ ಹೃದಯದಲ್ಲಿ ಮಾತ್ರ ಇರೋಕ್ಕೆ ಸಾಧ್ಯ ಅಂತ. ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಹೃದಯಕ್ಕೂ ಮತ್ತು ಮೆದುಳಿಗೂ ಇರುವಂಥ ಸಂಬಂಧಗಳನ್ನು, ಮೆದುಳು ಯಾವಾಗಲೂ ಕೂಡ ತಪ್ಪು ಮಾಡುತ್ತೆ, ಅದು ಕೆಟ್ಟದಾಗಿ ಯೋಚನೆ ಮಾಡುತ್ತೆ. ಆದರೆ ಹೃದಯ ಎಂದೂ ಕೂಡ ತಪ್ಪು ಮಾಡಲ್ಲ. ಹೃದಯ ಯಾವಾಗಲೂ ಕೂಡ ಮಿಡಿಯುತ್ತೆ. ಮೆದುಳು ಹೆಂಗೆ ಬೇಕಾದರೂ ಹೋಗುತ್ತೆ, ಆದರೆ ಹೃದಯ ಹೋಗಲ್ಲ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಥಿಂಕಿಂಗ್ ಆ್ಯಂಡ್ ಫೀಲಿಂಗ್. ಥಿಂಕಿಂಗು ಮತ್ತು ಫೀಲಿಂಗು ಇರುವಂತಹ ವ್ಯತ್ಯಾಸ ಅದು ಅನ್ನೋಂಥದ್ದನ್ನು ಇಲ್ಲಿ ಗಾಂಧಿ ಮಾತುಗಳಲ್ಲಿ ನಾವು ಅರ್ಥೈಸ್ಬೋದಾಗಿದೆ. ಇದನ್ನು ಹಿಂಗೆ ಮುಂದುವರ್ಕೊಂಡು ಅನೇಕ ವಿಷಯಗಳನ್ನು ಇಲ್ಲಿ ಗಾಂಧಿ ಹೇಳ್ತಾರೆ. ನನಗೆ ಕೊಟ್ಟಿರುವಂತಹ ಸಮಯದಲ್ಲಿ ನಾನು ಕಡಿಮೆ ವಿಷಯಗಳನ್ನು ನಿಮಗೆ ಇಲ್ಲಿ ಮಾಡಬೇಕಾಗತ್ತೆ. ಇಲ್ಲಿ ಇದರಲ್ಲಿ ಗಾಂಧೀಜಿಯವರು ಒಂದು ಸ್ವಲ್ಪ ನಿಷ್ಠುರವಾಗಿ ಮಾತಾಡಬೇಕಾಗತ್ತೆ. ಅವರು ಎಲ್ಲೇ ಯಾವುದೇ ರೀತಿಯ ಒಂದು ಕೋಮುಗಲಭೆ ಆಗಿದ್ದರೆ ಅಲ್ಲಿಗೆ ಅವರು 3 ಪುಸ್ತಕಗಳನ್ನು ತಗೊಂಡು ಹೋಗ್ತಾಯಿದ್ರು. ಒಂದು ಭಗವದ್ಗೀತೆ ತಗೊಂಡು ಹೋಗ್ತಾಯಿದ್ರು, ಇನ್ನೊಂದು ಕುರಾನ್ ತಗೊಂಡು ಹೋಗ್ತಿದ್ರು, ಮತ್ತೊಂದು ಬೈಬಲನ್ನು ತಗೊಂಡು ಹೋಗ್ತಿದ್ರು. ಆ 3 ಪುಸ್ತಕಗಳಿರುವಂತಹ ಸೂಕ್ತಿಗಳನ್ನು ಓದಿ ಆ ಜನಗಳಿಗೆ ಕನ್ವಿನ್ಸ್ ಮಾಡ್ತಾಯಿದ್ರು. ಒಂದು ಸಾರಿ ಬೆಂಗಾಲಲ್ಲಿ ಏನಾಗುತ್ತೆ, ಅವರು ಮಾತಾಡೋಂಥ ಸಂದರ್ಭದಲ್ಲಿ ಕೆಲವರು ಎದ್ದು ನಿಂತ್ಕೊಂಡು ನೀವು ಕುರಾನ್ ಓದಬಾರ್ದು ಅಂತೇಳಿ ಗಲಾಟೆ ಮಾಡ್ತಾರೆ. ಆಗ ಗಾಂಧೀಜಿ ಹಂಗಾದ್ರೆ ನಾನು ಮಾತಾಡೋದೇ ಇಲ್ಲ ಅಂತ ಕೂತ್ಕೊಬಿಡ್ತಾರೆ, ಸುಮ್ಮನೆ ಮಾತಾಡೋದೇ ಇಲ್ಲ ಅವರು. ಈ ಸಿಂಪ್ಲಿ ಸಿಟ್ಸ್, ಸುಮ್ಮನೆ ಕೂತ್ಕೊಬಿಡ್ತಾರೆ, ನಾನೇನೋ ಮಾತಾಡೋದೇ ಇಲ್ಲ ಅಂತ. ಆಮೇಲೆ ಕೇಳ್ಕೊಳ್ತಾರೆ, ಇಲ್ಲ ಮಾತಾಡಿ ಅಂತ ಕೇಳ್ಕೊಂಡಾಗ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ಅವರು ಹೆಣ್ಣು ಮಕ್ಕಳಿಗೆ ಮತ್ತು ಮಕ್ಕಳನ್ನು, ಸ್ತ್ರೀಯರನ್ನು ಮತ್ತು ಮಕ್ಕಳನ್ನು ಹಿಂಸೆ ಕೊಡುವಂತಹ ಧರ್ಮ ಯಾವುದೇ ಧರ್ಮ ಆಗಿದ್ದು ಕೂಡ ಅದು ಮನುಷ್ಯ ಧರ್ಮ ಆಗಿರಲ್ಲ ಅಂತ ಹೇಳ್ಬಿಟ್ಟು ಆವತ್ತು ಹೇಳಿರೋದು ಇವತ್ತು ನಮಗೆ ಪ್ಯಾಲೆಸ್ಟೈನ್ ನೋಡಿದಾಗ ನಮಗೆ ಅರ್ಥ ಆಗ್ತಾ ಇದೆ. ಇವತ್ತು ಆಸ್ಪತ್ರೆಗಳಿಗೆ ನುಗ್ಗಿ ಕೊಲ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗಬೇಕಾಗಿದೆ, ಇವತ್ತು ಮಹಿಳೆಯರನ್ನು ಅಂದರೆ ಅಸಹಾಯಕರನ್ನು ನಾವು ಯಾವ ರೀತಿಯಲ್ಲಿ ನಾಶ ಮಾಡ್ತೇವೆ ಮತ್ತು ಮಕ್ಕಳನ್ನು ಯಾವ ರೀತಿಯಲ್ಲಿ ಎಷ್ಟು ಅಮಾನವೀಯವಾಗಿ ನಾಶ ಮಾಡ್ತಿದ್ವಿ ಅನ್ನೋಂಥ ಮಾತುಗಳನ್ನು ಆವತ್ತೇ ಗಾಂಧೀಜಿಯವರು ಪ್ರತಿಪಾದಿಸಿದ್ರು. ಅದರ ಜೊತೆಗೆ ಇಸ್ಲಾಮನ್ನ ಕ್ರಿಟಿಕಲ್ ಆಗೂ ನೋಡುವಂತಹ ಕೆಲವು ಮಾತುಗಳನ್ನು ಅವರು ಮಾತಾಡ್ತಾರೆ. ಅವರು ಈ ಪರ್ದಾ ಸಿಸ್ಟಮನ್ನು ಅವರು ವಿರೋಧಿಸ್ತಾರೆ. ಹೆಣ್ಣು ಮಕ್ಕಳಿಗೆ ನೀವು ಎಂದೂ ಕೂಡ ಎಜುಕೇಷನ್ ಕೊಡಿ ಅನ್ನೋವಂಥ ಮಾತನ್ನು ಕೂಡ ಅವರು ಪ್ರತಿಪಾದಿಸ್ತಾರೆ. ಅದನ್ನು ಕೂಡ ಭಾಳ ಪ್ರೀತಿಯಿಂದ ಇದರಲ್ಲಿ ಆ ಸಮುದಾಯಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಇದಿಷ್ಟು ಕೂಡ ಗಾಂಧೀಜಿಯವರ ಅನೇಕ ವಿಷಯಗಳಿದ್ದಾವೆ. ಈ ವಿಷಯಗಳನ್ನೆಲ್ಲ ನಾನೀಗ ಕೋಟ್ ಮಾಡಿ ಮಾತಾಡಲಿಕ್ಕೆ ಆಗಲ್ಲ, ಈಗ ಟೈಮ್ ಇದೆ. ಅದು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈಗ ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾಗಿರೋದ್ರಿಂದ ಗಾಂಧೀಜಿನ ಇಲ್ಲಿ ನಿಲ್ಲಿಸೋಣ ಅಂತ ಹೇಳಿ ನಾನು ಮುಂದಕ್ಕೆ ಅಂಬೇಡ್ಕರ್ ಬಗ್ಗೆ ಕೆಲವು ಮಾತುಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿ ಅಂಬೇಡ್ಕರ್ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ನಾನು 2 ಘಟನೆಗಳನ್ನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಂದು
ಸುಮಾರು ನಾನು ಒಂದು 5-6 ವರ್ಷಗಳ ಹಿಂದಗಡೆ ಜಿಗನ್ ಬಿ ಅಂತೇಳ್ಬಿಟ್ಟು ಒಬ್ಬ ಬೆಳಗಾಮಿನ ಹತ್ರ ಇರುವಂತಹ ಚಿಕ್ಕೋಡಿ ಗ್ರಾಮದಲ್ಲಿ ಕರೋಶಿ ಅಂತೇಳ್ಬಿಟ್ಟು ಒಂದು ಗ್ರಾಮ ಚಿಕ್ಕೋಡಿ ಹತ್ರ ಇದೆ ಅದು. ಅಲ್ಲಿ ಜಿಗನ್ ಬಿ ಅಂತ ಒಂದು 107 ವರ್ಷದ ಅಜ್ಜಿನ ನಾನು ಭೇಟಿ ಮಾಡಿದ್ದೆ. ಆ ಅಜ್ಜಿ ನನಗೊಂದು ಕತೆ ಹೇಳಿದ್ರು. ಬಹುಶಃ ಇದನ್ನು ಬರೆದಿದ್ದೀನಿ, ಅನೇಕರು ಓದಿರ್ಬೋದು, ಓದದೇ ಇರೋರಿಗೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ ಇದನ್ನು. ಆ ಅಜ್ಜಿ ಒಂದು ಕತೆ ಹೇಳಿದ್ರು. ಆ ಜಿಗನ್ ಬಿ ಅನ್ನುವಂಥ ಅಜ್ಜಿಯ ತಂದೆಗೆ ಅಲ್ಲಿ ಒಂದು 4 ಎಕರೆ ಭೂಮಿ ಇರುತ್ತೆ ಚಿಕ್ಕೋಡಿ ಹತ್ರ. ಆ ಭೂಮಿನ ಅಲ್ಲಿರುವಂಥ ಶಾನುಭೋಗ ಬರ್ಸ್ಕೊಂಡ್ಬಿಟ್ಟಿರ್ತಾನೆ, ತನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಟ್ಟಿರ್ತಾನೆ. ಪಾಪ ಅದು ಆ ಮುಸ್ಲಿಂ ಕುಟುಂಬದ ಜಮೀನಾಗಿರುತ್ತೆ. ಆದರೆ ಏನಾಗುತ್ತೆ, ಆ ಶಾನುಭೋಗನ ವಿರುದ್ಧ ಕೇಸ್ ಹಾಕ್ಲಿಕ್ಕೆ ಯಾರಿಗೂ ಆಗಲ್ಲ, ಆ ಶಾನುಭೋಗನ ವಿರುದ್ಧ ಮಾತಾಡ್ಲಿಕ್ಕೂ ಯಾರೂ ಆಗಲ್ಲ. ಯಾಕಂದರೆ ಭಾಳ ಪವರ್ಫುಲ್ ಪರ್ಸನ್ನು ಶಾನುಭೋಗರು, ಗೌಡರು, ಇವರೆಲ್ಲರೂ ಕೂಡ ನೀವು ನೋಡಿರ್ತೀರ ಹಳ್ಳಿಗಳಲ್ಲಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇವ್ರು ಯಾರ್ಯಾರನ್ನೋ ಹೋಗಿ ವಕೀಲರನ್ನು ಕೇಳ್ಕೊಳ್ತಾರೆ, ಅದು ನನ್ನ ಜಮೀನು, ನನ್ನ ತಾತನಿಂದ ಬಂದಂತಹ ಜಮೀನದು, ಆ ಜಮೀನನ್ನ ಬಿಡಿಸ್ಕೊಡ್ಬೇಕು, ದಯವಿಟ್ಟು ಯಾರನ್ನಾದರೂ ಲಾಯರ್ಸ್ನ ಹೇಳಿ ಅಂತ ಹೇಳಿದ್ರೆ ಯಾವ ಲಾಯರ್ಗಳು ಒಪ್ಕೊಳ್ಳಲ್ಲ. ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಹೇಳ್ತಾರೆ, ನೀವು ಬಾಂಬೆಗೆ ಹೋಗಿ, ಬಾಂಬೆಯಲ್ಲಿ ಅಂಬೇಡ್ಕರ್ ಅಂತ ಒಬ್ಬ ಯುವಕ ಈಗ ತಾನೇ ಲಂಡನ್ನಿಂದ ಓದ್ಕೊಂಡ್ಬಂದಿದ್ದಾರೆ, ಆ ಹುಡುಗನನ್ನು ಕರೀರಿ, ಖಂಡಿತ ಬರ್ತಾರೆ ಅಂತ ಹೇಳ್ತಾರೆ. ಆಗ ಈ ಜಿಗನ್ ಬಿ ಅವರ ತಂದೆ ಬಾಂಬೆಗೆ ಹೋಗ್ಬಿಟ್ಟು ಅಂಬೇಡ್ಕರ್ ಅವ್ರನ್ನ ಕರೀತಾರೆ. ಅಂಬೇಡ್ಕರ್ ಬಾಂಬೆಯಿಂದ ಕೇಸಿಗೆ ಬರ್ತೀವಿ ಅಂತ ಒಪ್ಕೊಂಡ್ಬಿಡ್ತಾರೆ. ಅಲ್ಲಿಂದ ಬರ್ತಾರೆ, ಅಲ್ಲಿಂದ ಬಂದು ಬೆಳಗಾಮಲ್ಲಿ ಇಳಿತಾರೆ. ಬೆಳಗಾಮಿಂದ ಚಿಕ್ಕೋಡಿಗೆ ಬಸ್ ಹೊರಟೋಗ್ಬಿಟ್ಟಿರುತ್ತೆ, ಟ್ರೈನಲ್ಲಿ ಬರ್ತಾರೆ ಅವರು. ಇದರಿಂದ ಬಾಂಬೆಯಿಂದ ಬೆಳಗಾಂ ಟ್ರೈನಲ್ಲಿ ಬರ್ತಾರೆ, ಅಲ್ಲಿಂದ ಚಿಕ್ಕೋಡಿಗೆ ಹೋಗುವಂಥ ಬಸ್ ಹೊರಟೋಗ್ಬಿಟ್ಟಿರುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಸುಮಾರು ಚಿಕ್ಕೋಡಿವರೆಗೂ ನಡ್ಕೊಂಬರ್ತಾರೆ. ಸುಮಾರು 25-26 ಮೈಲಿ ಇರ್ಬೋದು, ಅದು ನಡ್ಕೊಂಬರ್ತಾರೆ. ನಡ್ಕೊಂಬಂದು ಇವ್ರ ಮನೆ, ಈ ಮುಸ್ಲಿಂ ಕುಟುಂಬದ ಮನೆಯಲ್ಲಿ ಉಳ್ಕೊಳ್ತಾರೆ. ಉಳ್ಕೊಂಡು ಕೇಸಿನ ಬಗ್ಗೆ ಸ್ಟಡಿ ಮಾಡ್ತಾರೆ. ಆಗೇನು ಮಾಡ್ತಾರೆ, ಈ ನನಗೆ ಹೇಳಿದ್ಲಲ್ಲ ಅಜ್ಜಿ, 107 ವರ್ಷದ ಅಜ್ಜಿ, ಆಕೆಗೆ ಆವಾಗ 10 ವರ್ಷ ನಾನು ಭೇಟಿ ಮಾಡಿದಾಗ, 10 ವರ್ಷದ ಮಗು ಅಂಬೇಡ್ಕರ್ ಬಂದಾಗ ನಾನು ಭೇಟಿ ಮಾಡಿದಾಗ 107 ವರ್ಷ. ಆ ಮಗು ಏನು ಹೇಳ್ತಾಳೆ, ಅಂಬೇಡ್ಕರ್ ಹೆಂಗಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾಳೆ. ಭಾಳ ಪ್ರೀತಿಯಿಂದ ಇರ್ತಾಯಿದ್ರು, ನಾನು ಅವ್ರಿಗೆ ಬಟ್ಟೆ ಇಸ್ತ್ರಿ ಮಾಡಿಕೊಡ್ತಾ ಇದ್ದೆ, ಅವ್ರಿಗೆ ಊಟ ಬಡಿಸ್ತಾ ಇದ್ದೆ, ಅವ್ರಿಗೆ ಮೀನು ಅಂದರೆ ಇಷ್ಟ, ಮೀನನ್ನು ನಾನು ಕೊಟ್ಟಿದ್ದು ಅಂದರೆ ಮುಳ್ಳಿರುತ್ತಲ್ಲ ಅಂತ ಭಯ ಪಡ್ತಾಯಿದ್ರು, ನಾವು ಸ್ವಲ್ಪ ಮುಳ್ಳೆಲ್ಲ ಬಿಡಿಸ್ಕೊಡ್ತಾ ಇದ್ದೆ ಅವ್ರಿಗೆ. ಇದು ಭಾಳ ಪ್ರೀತಿಯಿಂದ ಮಾತಾಡೋದನ್ನು ಇದು ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೇಸನ್ನು ಹಾಕ್ತಾರೆ, ಚಿಕ್ಕೋಡಿ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ. ಅಷ್ಟೊತ್ತಿಗೆ ಕೆಲವು ಅಂಬೇಡ್ಕರು ಆ ಏರಿಯಾದಲ್ಲಿ, ಬಾಂಬೆ ಕರ್ನಾಟಕ ಆಗಿರೋದ್ರಿಂದ ಆ ಏರಿಯಾದಲ್ಲಿ ಭಾಳ ಪ್ರಖ್ಯಾತರಾಗ್ಬಿಟ್ಟಿರ್ತಾರೆ. ಅಲ್ಲಿಗೆ ಅಂಬೇಡ್ಕರ್ ಬಂದಿದ್ದಾರೆ ಅಂತ ಗೊತ್ತಾಗಿ ಸುತ್ತಮುತ್ತಲ ಊರುಗಳಿಂದ ಎಲ್ಲ ಜನ ಒಂದು ಗಾಡಿ ಕಟ್ಕೊಂಡು ಬಂದಿರ್ತಾರೆ. ಗಾಡಿ ಕಟ್ಕೊಂಡು ಬಂದು ಚಿಕ್ಕೋಡಿ ಕೋರ್ಟ್ ಹತ್ರ ಜನ ನೆರೆದು ಬಿಟ್ಟಿರ್ತಾರೆ. ಚಿಕ್ಕೋಡಿಯ ಜಡ್ಜ್ ಏನು ಮಾಡ್ತಾರೆ, ಆ ಚೇರು ಮತ್ತು ಟೇಬಲನ್ನು, ಆ ಹಾಲ್ ಭಾಳ ಚಿಕ್ಕದಾಗಿರೋದ್ರಿಂದ ತಗೊಂಬಂದು ಮರದ ಕೆಳಗಡೆ ಹಾಕ್ಕೊಂಡು ಅಲ್ಲಿ ವಿಚಾರಣೆ ಶುರುವಾಗುತ್ತೆ. ಒಂದು ಮರದ ಕೆಳಗಡೆ ಅಂಬೇಡ್ಕರ್ ವಿಚಾರಣೆ ಶುರು ಮಾಡ್ತಾರೆ. ಶಾನುಭೋಗನ ಕೇಳ್ತಾರೆ. ಶಾನುಭೋಗನ ಕೇಳ್ತಾರೆ ಕ್ಲೀನಾಗಿ, ಈ ಪ್ರಾಪರ್ಟಿ ನಿಮ್ಮ ತಾತನ ಸ್ವತ್ತ ಅಂತ ಹೇಳ್ತಾರೆ. ಅಲ್ಲ ಅಂತ ಹೇಳ್ತಾರೆ. ನೀನಿದನ್ನು ಈ ಕುಟುಂಬದಿಂದ, ಈ ಮುಸ್ಲಿಂ ಕುಟುಂಬದಿಂದ ನೀನು ಕೊಂಡುಕೊಂಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಅಂತಾರೆ. ಹಂಗಾದ್ರೆ ಈ ಸ್ವತ್ತು ನಿನಗೆ ಹೆಂಗೆ ಬಂತು ಅಂತ ಕೇಳ್ತಾರೆ. ಇಲ್ಲ, ಅದು ನಾನು ಪಡ್ಕೊಂಡಿದ್ದೀನಿ ಅಂತ ಏನೋ ಹೇಳೋಕೆ ಹೋಗ್ತಾರೆ. ನೋಡಿ, ಒಂದು ನೀನು ಇದನ್ನು ಕೊಂಡ್ಕೊಂಡಿರಬೇಕು, ಇಲ್ಲ ನೀನು ಈ ಮುಸ್ಲಿಂ ಕುಟುಂಬಕ್ಕೆ ಹುಟ್ಟಿರಬೇಕು. ಆವಾಗಾದರೆ ಮಾತ್ರ ಈ ಪ್ರಾಪರ್ಟಿ ನಿನಗಾಗುತ್ತೆ. ನೀನು ಮುಸ್ಲಿಂ ಕುಟುಂಬ ಹುಟ್ಟಿದ್ದೀಯಾ ಅಂತ ಕೇಳಿದಾಗ ಇಲ್ಲ ಇಲ್ಲ ಇಲ್ಲ, ನಾನು ಶಾನುಭೋಗ, ನಾನು ಬ್ರಾಹ್ಮಣ ಅಂತ ಹೇಳ್ತಾರೆ. ಕೇಸ್ ಹೊರಟೋಗುತ್ತೆ. ಅಂಬೇಡ್ಕರ್ ಗೆಲ್ತಾರೆ. ಮತ್ತೆ ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟಲ್ಲೂ ಕೂಡ ಅಂಬೇಡ್ಕರ್ ಗೆಲ್ತಾರೆ. ಅಂದರೆ ಒಂದು ಮುಸ್ಲಿಂ ಕುಟುಂಬಕ್ಕೋಸ್ಕರ ಅಷ್ಟು ದೂರದಿಂದ ನಡ್ಕೊಂಬಂದು ಒಂದು ಕೇಸ್ ನಡೆಸ್ಕೊಡೋದು ಇದೆಯಲ್ಲ ಅಂಬೇಡ್ಕರು. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಬಾಬಾ ಸಾಹೇಬರ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯ ಇದೆ. ಅವ್ರು ಬರೀ ಶೆಡ್ಯೂಲ್ ಕ್ಯಾಸ್ಟಿಗೆ ಮಾತ್ರ ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರು ಬರೀ ಶೆಡ್ಯೂಲ್ ಕ್ಯಾಸ್ಟ್ಗೆಲ್ಲ, ಬ್ಯಾಕ್ವರ್ಡ್ ಕ್ಲಾಸಸ್ಗೆಲ್ಲ, ಮುಸ್ಲಿಮ್ಸ್ಗೆಲ್ಲ ಎಲ್ಲ ಸಮುದಾಯಗಳಿಗೂ ಮಾಡಿದ್ರು ಅಂತ ಹೇಳಲಿಕ್ಕೋಸ್ಕರ ನಾನು ಈ ಘಟನೆಯನ್ನು ಹೇಳಿದೆ. ಇನ್ನೊಂದು ಘಟನೆ ನಡೆಯುತ್ತೆ. ಅವರು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಜಿನ್ನಾ ಅವರು ಒಂದು ಇನ್ಸಾಲ್ವೆನ್ಸಿ ಸೂಟನ್ನ ನಡೆಸ್ತಾ ಇರ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಗೊತ್ತಲ್ವಾ, ಶ್ರೀಮಂತರವರು. ಅವರು ಒಂದು ಇನ್ಸಾಲ್ವೆನ್ಸಿ ಸೂಟ್ನ
ಆಗಿನ ಕಾಲಕ್ಕೆ 2,55,000ಕ್ಕೆ ಇನ್ಸಾಲ್ವೆನ್ಸಿ ಸೂಟ್ ನಡೆಸ್ತಾ ಇರ್ತಾರೆ. ಆಗಿನ ಕಾಲಕ್ಕೆ 2,55,000 ಅಂತಂದರೆ ಈಗ ಅದೆಷ್ಟು ಕೋಟಿನೋ ಗೊತ್ತಿಲ್ಲ, 100 ಕೋಟಿನೋ 200 ಕೋಟಿನೋ ಆಗಿರ್ಬೋದು. ಅಷ್ಟು ದೊಡ್ಡ ಸೂಟನ್ನ ನಡೆಸ್ತಾ ಇರ್ತಾರೆ. ಅದೇ ಕೋರ್ಟಲ್ಲಿ ಅಂಬೇಡ್ಕರ್ ಅವರು ಒಬ್ಬ ಮುಸ್ಲಿಂ ಸಮುದಾಯದ ಒಬ್ಬ ಶಾಲಾ ಮಾಸ್ಟರ್ಗೋಸ್ಕರ ಬರೀ 24 ರೂಪಾಯಿಗೋಸ್ಕರ ಒಂದು ಕೇಸ್ ನಡೆಸ್ತಾ ಇರ್ತಾರೆ. ಅವರಿಬ್ಬರ ವ್ಯತ್ಯಾಸ ನೋಡಿ ಹೆಂಗಿದೆ. ಜಿನ್ನ ಒಬ್ಬ ಶ್ರೀಮಂತರಿಗೋಸ್ಕರ ಕೇಸ್ ನಡೆಸ್ತಾ ಇರ್ತಾರೆ, ಇವರೊಂದು ಬ್ರೀಚ್ ಆಫ್ ಟ್ರಸ್ಟ್ ಕೇಸಲ್ಲಿ ಇವ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಯಾರೋ ಒಬ್ಬ ಶಾಲಾ ಮಾಸ್ತರು, ಬಡ ಮಾಸ್ಟ್ರು ಆತ, ಮುಸ್ಲಿಂ ಕುಟುಂಬದವರು, ಅವ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೋಸ್ಕರ ಕೇಸ್ ಗೆದ್ಕೊಡ್ತಾರೆ. ಈ ಥರ ಅನೇಕ ಇನ್ಸಿಡೆಂಟ್ಸ್ಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗತ್ತೆ. ಇದೆಲ್ಲದರ ಮಧ್ಯೆ ನಾವೀಗ ಹೇಳಬೇಕಾಗಿರುವಂಥ ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ನ ಯಾವ ರೀತಿ ಮಿಸ್ಗೈಡ್ ಮಾಡ್ತಾರೆ ನಮಗೆ ಅನ್ನೋದಕ್ಕೆ ಅನೇಕ ಜನ ಏನು ಮಾಡ್ತಾರೆ, ಅಂಬೇಡ್ಕರ್ ಅವರ ವಾಲ್ಯೂಮ್ 8 ತಗೊಳ್ತಾರೆ. ವಾಲ್ಯೂಮ್ 8ರಲ್ಲಿ ಏನು ಹೇಳ್ತಾರೆ, ಅವರ ರೈಟಿಂಗ್ ಆ್ಯಂಡ್ ಸ್ಪೀಚಸ್ ಆಫ್ ಅಂಬೇಡ್ಕರ್ ಅಲ್ಲಿ ಏನು ಹೇಳ್ತಾರೆ, ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ವಾಲ್ಯೂಮ್ ಬರುತ್ತೆ, 8ನೇ ವಾಲ್ಯೂಮ್. ಅಲ್ಲಿ ಪಾಕಿಸ್ತಾನ್ ಮತ್ತು ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಹೇಳಿದ ತಕ್ಷಣನೇ 2 ಪಾರ್ಟ್ಗಳನ್ನು ಅಂಬೇಡ್ಕರ್ ಭಾಳ ಕ್ಲಿಯರ್ ಮಾಡ್ಕೊಳ್ತಾರೆ. ಪಾರ್ಟ್ 1ರಲ್ಲಿ ಏನು ಹೇಳ್ತಾರೆ, ಪಾರ್ಟ್ 1ರಲ್ಲಿ ಮುಸ್ಲಿಮ್ಸ್ ಕೇಸ್ ಫಾರ್ ಪಾರ್ಟಿಷನ್ ಅಂತ, ಪಾರ್ಟ್ 2ನಲ್ಲಿ ಹಿಂದೂ ಕೇಸ್ ಎಗನಿಸ್ಟ್ ದ ಪಾರ್ಟಿಷನ್ ಅಂತ. ಈ ನಮಗೆ ಮಾತಾಡೋ ಅಂಥವ್ರು ನಿಮ್ಮ ಟಿ ವಿ ಡಿಬೇಟ್ಗಳಲ್ಲೆಲ್ಲ ಮಾತಾಡುವಂತಹ ಅನೇಕ ಜನ ಬರ್ತಾರಲ್ಲ, ಇವರು ಧಾರ್ಮಿಕ ಮುಖಂಡರು ಅದು ಇದು ಅಂದ್ಕೊಂಡು ಹೆಂಡ್ಕೊಂಡು ಬರ್ತಾರಲ್ಲ, ಅವ್ರು ಮಾತಾಡೋಂಥದ್ದು ಯಾವಾಗಲೂ ಕೂಡ ಮುಸ್ಲಿಂ ಕೇಸ್ ಆಫ್ ಇದು ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಮಾತಾಡಲ್ಲ. ಅವ್ರು ಯಾವಾಗಲೂ ಕೂಡ ಹಿಂದೂ ಕೇಸ್ ಎಗನಿಸ್ಟ್ ದ ಪಾರ್ಟಿಷನ್ ಅಂತ ಮಾತ್ರ ಮಾತಾಡ್ತಾರೆ. ಅವೆರಡೂ ಕೂಡ ಅನಲಿಟಿಕಲ್ ಆದಂತಹ ಲೇಖನಗಳು. ಒಂದು ಪಾರ್ಟ್ 1ನಲ್ಲಿ ಮುಸ್ಲಿಂ ಲೀಗ್ನ ಡಿಮ್ಯಾಂಡ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಪ್ರತಿಪಾದಿಸ್ತಾರೆ. ಆಮೇಲೆ ಅಲ್ಲಿ ಮುಸ್ಲಿಂ ಸಮುದಾಯಕ್ಕೆ ತನ್ನದೇ ಆದಂತಹ ಒಂದು ಮನೆ ಬೇಕು ಅನ್ನುವಂಥದ್ದನ್ನು, ಯಾಕಂದರೆ ದೇ ಡಸಂಟ್ ವಾಂಟ್ ಟು ಲೀವ್ ಲೈಕ್ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಅನ್ನೋ ಕಾರಣಕ್ಕೋಸ್ಕರ ತನಗೊಂದು ಮನೆ ಬೇಕು ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾರೆ. ಮತ್ತು ಈ ಅಸಮಾನತೆ ಇದೆಯಲ್ಲ, ಈ ವೈದಿಕ ಧರ್ಮದ ಅಸಮಾನತೆ ಇದೆ, ಈ ಅಸಮಾನತೆಯಿಂದ ಹೊರಗಡೆ ಬರಲಿಕ್ಕೆ ಮುಸ್ಲಿಂ ಸಮುದಾಯ ಏನು ಮಾಡಬೇಕಾಗಿದೆ ಅಂತೇಳಿ ಅದನ್ನು ಪ್ರತಿಪಾದಿಸ್ತಾರೆ ಪಾರ್ಟ್ 1ನಲ್ಲಿ. ಪಾರ್ಟ್ 2ನಲ್ಲಿ ಏನು ಮಾಡ್ತಾರೆ, ಯಾವ ರೀತಿಯಲ್ಲಿ ಹಿಂದೂ ಮುಸ್ಲಿಂ ಒಗ್ಗಟ್ಟು ಮುರಿಯಿತು ಆ ಪಾರ್ಟಿಷನ್ ಸಂದರ್ಭದಲ್ಲಿ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ನಮ್ಮ ದೌರ್ಬಲ್ಯಗಳು ಮತ್ತು ವ್ಯತ್ಯಾಸಗಳ ಬಗ್ಗೆ ಕುರಿತಂತೆ ಹೇಳ್ತಾರೆ. ಮತ್ತು ಪಾಕಿಸ್ತಾನ್ ಮತ್ತು ಧಾರ್ಮಿಕ ಶಾಂತಿ ಬಗ್ಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾರೆ, ನನಗೆ ಭಾಳ ಇಷ್ಟವಾದ ಮಾತು ಅದು. ಆಗ ಹೇಳ್ತಾರೆ, ನಮಗೆ ಪಾರ್ಟಿಷನ್ ಬೇಕು ಅಂತ ಹೇಳಿದಾಗ, ಜಿನ್ನಾ ಪಾರ್ಟಿಷನ್ ಬೇಕೇ ಬೇಕು ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರೆ, ಪಾರ್ಟಿಷನ್ ಕೇಳ್ತಾ ಇದ್ದೀರಿ, ಇವತ್ತು ನೀವು ಹೋಗ್ತೀರಿ, ಅಲ್ಲೇನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ, ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ನಾನು ನಿಮ್ಮ ಪರವಾಗಿ ಹೇಳ್ತಾ ಇದ್ದೀನಿ, ಕೇವಲ 10 ವರ್ಷಗಳ ಕಾಲ ನೀವು ಪಾಕಿಸ್ತಾನನ ತಗೊಂಡು ಆಳ್ವಿಕೆ ಮಾಡಿ. ಆ 10 ವರ್ಷಗಳಲ್ಲಿ ನಿಮಗೆ ನಾವು ಪಾಕಿಸ್ತಾನದಲ್ಲಿ ಬದುಕಬಲ್ಲೆವು ಅಂತ ಅನಿಸಿದ್ದು ಅಂತ ಹೇಳಿದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ, ಆಗಲ್ಲ ಅಂತ ಹೇಳಿದ್ರೆ ನೀವು ಭಾರತದಲ್ಲೇ ಉಳ್ಕೊಳ್ಳಿ ಅಂತ. ಎಂಥ ಒಂದು ಇದನ್ನು ಕೊಡ್ತಾರೆ ಗೊತ್ತಾ, ಆಪ್ಷನ್ ಕೊಡ್ತಾರೆ ಗೊತ್ತಾ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಅಲ್ಲಿ ಇಲ್ಲೊಂದು ಇದನ್ನು ಭಾಳ ಮುಸ್ಲಿಂ ಸಮುದಾಯಕ್ಕೆ ಭಾಳ ಇಷ್ಟವಾದಂತಹ ಒಂದು ಇದನ್ನು ಕೊಡ್ತಾರೆ. ಅಲ್ಲಿ ಅವ್ರೇನು ಮಾಡ್ತಾರೆ, ಇಲ್ಲಿ ಒಂದು ನಿಮಿಷ ಹೇಳ್ತೀನಿ, ಮುಸ್ಲಿಂ ಸಮುದಾಯ ಅತ್ಯಂತ ಹಿಂದುಳಿದ ವರ್ಗದ ಸಮುದಾಯವಾಗಿರೋದ್ರಿಂದ ಆವಾಗ 24.5% ಇರ್ತಾರೆ ಆ ಸಂದರ್ಭದಲ್ಲಿ ಮುಸ್ಲಿಮರ ಪಾಪ್ಯುಲೇಷನ್. ಅದಕ್ಕೆ ಇವರೇನು ಹೇಳ್ತಾರೆ, ಅಂಬೇಡ್ಕರು 32% ರಿಸರ್ವೇಷನ್ನ ನಿಮಗೆ ಕೊಡಬೇಕಾಗಿತ್ತು ಅಂತ ಪ್ರತಿಪಾದಿಸ್ತಾರೆ ಆ ಕಾಲದಲ್ಲೇ. ಈಗ ನಿಮಗೆ ಸಿಗ್ತಿರೋದಿತ್ತು ಬರೀ 4%. 32% ರಿಸರ್ವೇಷನ್ ಕೊಡಬೇಕು ಅನ್ನೋದನ್ನು ಅಂಬೇಡ್ಕರ್ ಆ ಸಂದರ್ಭದಲ್ಲೇ ಅವರು ಈ ಮಾತುಗಳನ್ನು ಹೇಳ್ತಾರೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ ಅನೇಕ ಕೇಸ್ಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನ್ ಯಾಕೆ ಕೊಡಬೇಕು, ಅದು ಜಾತಿ ಅಲ್ಲ, ಅದೊಂದು ಧರ್ಮ ಅನ್ನುವಂಥ ಮಾತುಗಳು ಹೈಕೋರ್ಟ್ನ ಹೈದರಾಬಾದ್ ಹೈಕೋರ್ಟಲ್ಲಿ ಬಂದಂತಹ ಜಡ್ಜ್ಮೆಂಟ್ ಇರ್ಬೋದು, ಡೆಲ್ಲಿ ಹೈಕೋರ್ಟಲ್ಲಿ ಬಂದಿರುವಂಥ ಜಡ್ಜ್ಮೆಂಟ್ಗಳು ಅವ್ರು ಹೇಳ್ತಾ ಇದ್ದಾರೆ. ಅವು ಧಾರ್ಮಿಕವಾದಂತಹ ಸಮುದಾಯ, ಅದಕ್ಕೆ ನಾವು ರಿಸರ್ವೇಷನ್ ಕೊಡೋಂಗಿಲ್ಲ, ಬರೀ ಜಾತಿ ಆಧಾರದ ಮೇಲೆ ಮಾತ್ರ ರಿಸರ್ವೇಷನ್ ಕೊಡಬೇಕು. ಆರ್ಟಿಕಲ್ 15(4) and 16(4) ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಶೈಕ್ಷಣಿಕ ಹಿಂದುಳಿದಿರುವಿಕೆ ಮತ್ತು ಸಾಮಾಜಿಕ ಹಿಂದುಳಿದಿರುವಿಕೆ ಮಾತ್ರ ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಪ್ರತಿಪಾದಿಸ್ತಾರೆ.
ಇವತ್ತಿಗೂ ಕೂಡ ರಿಸರ್ವೇಷನ್ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಆವತ್ತು ಪ್ರತಿಪಾದಿಸಿದಂತಹ ಒಂದು ಆರ್ಗ್ಯುಮೆಂಟ್. ನೀವು ಕೇಳಿರ್ತೀರ, ಕಾಕಾ ಕಾಲೇಲ್ಕರ್ ಕಮಿಷನ್ ಅಂತ ಒಂದು ಕಮಿಷನ್ ಅವಾಗ ನೆಹರು ಸೆಟಪ್ ಮಾಡಿರ್ತಾರೆ. ಆ ಕಮಿಷನ್ ಮುಂದ್ಗಡೆ ಅಂಬೇಡ್ಕರ್ ಅವರು ಸಾಕ್ಷ್ಯ ನುಡಿಯುವಂಥ ಸಂದರ್ಭದಲ್ಲಿ ಕಾಕಾ ಕಾಲೇಲ್ಕರ್ ಹೇಳ್ತಾರೆ, ಹೂ ಆರ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು. ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನುವಂಥ ಶಬ್ದವನ್ನು ಅಂಬೇಡ್ಕರ್ ಯಾವಾಗಲೂ ಬಳಸ್ತಾ ಇರ್ತಾರೆ. ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಯಾಕೆ ಬಳಸ್ತಾರೆ ಅಂತ ಹೇಳಿದ್ರೆ, ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬಳಸಿದಾಗ ವರ್ಗಗಳು ಅಂತ ಹೇಳಿದ್ರೆ ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಪಾರ್ಸಿ ಇರ್ಬೋದು, ಸಿಖ್ ಇರ್ಬೋದು, ಜೈನ್ ಇರ್ಬೋದು, ಕ್ರೈಸ್ತ ಇರ್ಬೋದು, ಎಲ್ಲವೂ ಬಂದ್ಬಿಡ್ತಾವೆ. ಈ ದೊಡ್ಡ ಬ್ಯಾನರಲ್ಲಿ ಅಂಬೇಡ್ಕರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಬಳಸ್ತಾರೆ. ಅದಕ್ಕೋಸ್ಕರನೇ ಸಾಮಾಜಿಕ ಹಿಂದುಳಿದಿರುವಿಕೆ ಇದೆ ಮುಸ್ಲಿಂ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಅದೇ ಮಾತುಗಳನ್ನೇ ಇವತ್ತು ಸಾಚಾರ್ ಕಮಿಷನ್ ಆಗಿರ್ಬೋದು, ರಂಗನಾಥ್ ಮಿಶ್ರಾ ಕಮಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪ್ರತಿಪಾದಿಸ್ತಾ ಇರೋದು ಸಾಮಾಜಿಕ ಹಿಂದುಳಿದಿರುವಿಕೆಯ ಬಗ್ಗೆ ಮಾತ್ರನೇ ಮತ್ತೆ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕರ್ನಾಟಕದಲ್ಲಿ 4% ಮೀಸಲಾತಿ, ಯಾಕೆ ಆ್ಯಕ್ಚುಲಿ 7% ಕೊಡಬೇಕು, 4% ಮೀಸಲಾತಿ ಕೊಡ್ತಾ ಇರೋದು ಕಾರಣನೂ ಅದೇ. ಆಮೇಲೆ ಮುಸ್ಲಿಂ ಸಮುದಾಯ ಯಾವಾಗಲೂ ಕೂಡ ಹಿಂದುಳಿದ ವರ್ಗಗಳಿಗೆ ಬರುತ್ತೆ ಅನ್ನೋದನ್ನು ಯಾರು ಮರಿಬಾರ್ದು. ಏನಂತ ತಿಳ್ಕೊಂಡಿರ್ತೀರಿ, ಇದು ಮೈನಾರಿಟಿ ಕಮಿಷನ್ ಇದೆಯಲ್ಲ, ಮೈನಾರಿಟಿ ಕಮಿಷನ್ ಮಾಡುತ್ತೆ ಅಂತ ಹೇಳ್ಬಿಡುತ್ತೆ. ಮೈನಾರಿಟಿ ಕಮಿಷನ್ಗೆ ಆ ರೈಟ್ಸ್ ಇಲ್ಲ. ಆ ರೈಟ್ಸ್ ಇರುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಮಾತ್ರ, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಗೆ ಮಾತ್ರ. ಯಾಕೆ ಅಂತಂದರೆ ಅದು ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಡ್ಜ್ಮೆಂಟಲ್ಲಿ ಭಾಳ ಕ್ಲಿಯರ್ ಆಗಿ ಹೇಳಿದೆ, ಇದು ಒಂದು ಸಾಂವಿಧಾನಿಕ ಪೀಠ ಒಂದು ಹಿಂದುಳಿದ ವರ್ಗದ ಆಯೋಗವನ್ನು ಮಾಡಬೇಕಾಗತ್ತೆ ಅನ್ನೋದನ್ನ ಮಾತನ್ನು ಹೇಳಿರೋದ್ರಿಂದಾಗಿ ಅದು ಇವತ್ತಿಗೂ ಕೂಡ ಬ್ಯಾಕ್ವರ್ಡ್ ಕ್ಲಾಸಸ್ ಒಳಗಡೆ ಮುಸ್ಲಿಂ ಸಮುದಾಯ ಬರಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ನಾವು ಇವತ್ತಿಗೂ ಕೂಡ ಅದನ್ನು ಮರಿಬಾರ್ದು. ಇದು ಭಾಳ ಇಂಪಾರ್ಟೆಂಟ್ ಅಂತ ಇಶ್ಯೂ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೇನೆ. ಇದ್ರ ಜೊತೆಗೆ ಅಂಬೇಡ್ಕರ್ ಅವರ ಕೆಲವು ಇವುಗಳನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರ್ತೀನಿ. ಅವರು ಒಂದು ವಿಷಯದಲ್ಲಿ ಬೆಳಗಾಮಲ್ಲಿ 25/12/1939 ಒಂದು ಭಾಷಣ ಮಾಡ್ತಾರೆ ನಮ್ಮ ಬೆಳಗಾಮಲ್ಲಿ. ನಮ್ಮ ಬೆಳಗಾಮಲ್ಲಿ, ಕರ್ನಾಟಕದ ಬೆಳಗಾಮಲ್ಲಿ ಮಾಡಿರೋ ಭಾಷಣ. ಆ ಭಾಷಣದಲ್ಲಿ ಏನು ಹೇಳ್ತಾರೆ, ಅದು ಯಾಕೆ ಅಂತಂದ್ರೆ ಅವತ್ತು ಮಾತಾಡೋಂಥದ್ದು ಅವತ್ತು ಬ್ಯಾರಿಸ್ಟರ್ ಜಿನ್ನಾ ಅವರ ಹುಟ್ಟಿದಬ್ಬ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಅವತ್ತು ಒಂದು ಮಾತನ್ನು ಮಾತಾಡ್ತಾರೆ. ಅಲ್ಲಿ ಒಂದು ಇದನ್ನು ಅವರು ಕೋಟ್ ಮಾಡ್ತಾರೆ. ಅವರು ಅಂತಂದರೆ ಈ ಪಬ್ಲಿಕ್ ಫಂಕ್ಷನ್ ಅಡ್ರೆಸ್ ಮಾಡ್ತಾ ಅವ್ರು ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ, ಫ್ರಮ್ ದ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಗಾಟ್, ಐ ಕ್ಯಾನ್ ಸೇ ದಟ್ ಜಿನ್ನಾ ಈಸ್ ಎ ಲೀಡರ್ ಆಫ್ ಮುಸ್ಲಿಮ್ಸ್ ಹೂ ಕೆನಾಟ್ ಬಿ ಸ್ವೇಡ್ ಬೈ ಎನಿ ಒನ್. He will not fall prey for the lures of anybody's monetary bite and that he cannot be purchased by anyone. ಜಿನ್ನಾ ಯಾವತ್ತಿಗೂ ಕೂಡ ಮುಸಲ್ಮಾನರ ನಾಯಕರಾಗೆ ಉಳಿತಾರೆ, ಯಾಕಂದರೆ ಅವ್ರನ್ನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಪ್ರಾಮಾಣಿಕವಾದ ನಾಯಕ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾರೆ. ಅದಾದಮೇಲೆ ಆನ್ ದ ಅಕೇಶನ್ ಇಟ್ ವಿಲ್ ನಾಟ್ ಬಿ ಔಟ್ ಆಫ್ ಕಾಂಟೆಕ್ಸ್ಟ್ ಟೆಲ್ ಯು ದ 2 ಆಸ್ಪೆಕ್ಟ್ಸ್ ಆಫ್ ಮುಸ್ಲಿಂ ಪಾಲಿಟಿಕ್ಸ್. ಮುಸ್ಲಿಂ ಪಾಲಿಟಿಕ್ಸ್ನ 2 ಆಸ್ಪೆಕ್ಟ್ಗಳನ್ನು ಅವ್ರು ಮಾತಾಡ್ತಾರೆ. ಒಂದು, the Muslims must not forget that they are Indians and they can remain free if India remains independent. Hence, they should adopt such policy which will not impede country's freedom. ಯಾವತ್ತೂ ಕೂಡ ಮುಸ್ಲಿಮ್ಸು ಫ್ರೀಡಮ್ ಸ್ಟ್ರಗಲ್ ಜೊತೆಲಿ ಇರೋದ್ರಿಂದ ಫ್ರೀಡಮ್ಮು ಭಾರತ ದೇಶಕ್ಕೆ ಸಿಗಿದ್ರೆ ನಿಮಗೂ ಸಿಗುತ್ತೆ, ಅದು ಬೇರೆ ಅಲ್ಲ ಅನ್ನುವಂಥ ಮಾತನ್ನು, ಅದರಿಂದಾಗಿ ನಿಮಗೆ ನೀವು ಭಾರತೀಯರಾಗೆ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆಮೇಲೆ ಎರಡನೇದು, ದೇರ್ ಇಸ್ ನೋ ಯೂಸ್ ಆಫ್ ಮುಸ್ಲಿಮ್ ಶೌಟಿಂಗ್ ಅಗೇನ್ಸ್ಟ್ ಹಿಂದೂಸ್, ಲಿಂಗಾಯಿಟ್ಸ್, ಮರಾಠಾಸ್ ಅಂಡ್ ಅದರ್ ಕಮ್ಯುನಿಟೀಸ್ ಬಿಕಾಸ್ ದೇ ಆರ್ ಆಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಆಸ್ ಯು ಆರ್ ಅಂತ ಹೇಳ್ಬಿಡುತ್ತೆ. ನೀವು ಹೆಂಗೆ ಹಿಂದುಳಿದ ವರ್ಗಗಳಾಗಿರ್ತಾರೋ ಅವು ಕೂಡ ಹಿಂದುಳಿದ ವರ್ಗಗಳೇ ಆಗಿರೋದ್ರಿಂದ ಅವುಗಳ ಜೊತೆಯಲ್ಲಿ ನೀವು ಇರಬೇಕಾಗತ್ತೆ ಅನ್ನೋಂಥ ಮಾತುಗಳನ್ನು ಕೂಡ ಅವ್ರು ಹೇಳ್ತಾರೆ. ಆಮೇಲೆ ಇದರಲ್ಲೂ ಕೂಡ ಅಷ್ಟೇ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಅವ್ರು ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಬರೀ ಅಪ್ಪರ್ ಕ್ಯಾಸ್ಟ್ ಅವರೇ ಭಾಳ ಜನ ಇದ್ದಾರೆ. ಇಲ್ಲಿ 2 ಪಾರ್ಟನ್ನಾಗಿ ಮಾಡಬೇಕಾಗತ್ತೆ. ಇದನ್ನ ಏನಪ್ಪ ಅಂತ ಹೇಳಿದ್ರೆ, ಒಂದು ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸನ್ನು ಹ್ಯಾಂಡಲ್ ಮಾಡೋವಂಥದ್ದೊಂದು, ಇನ್ನೊಂದು ಕಮ್ಯುನಲ್ ಕ್ವಶನ್ಸ್ನ ಹ್ಯಾಂಡಲ್ ಮಾಡೋದು ಇನ್ನೊಂದು ಬೇಕಾಗತ್ತೆ. ಅದರಲ್ಲಿ ಎಕ್ಸ್ಪರ್ಟೈಸ್ ಬೇಕಾಗತ್ತೆ. ಅದರಲ್ಲಿ ಮುಸ್ಲಿಮ್ಸಿಂದ ಇರ್ಬೋದು, ಕ್ರೈಸ್ತ ಸಮುದಾಯದಿಂದ ಇರ್ಬೋದು, ಹಿಂದೂ ಸಮುದಾಯದ ಇರ್ಬೋದು, ಎಲ್ಲರೂ ಎಕ್ಸ್ಪರ್ಟ್ಸ್ನ ತಗೋಬೇಕಾಗತ್ತೆ. ಇದು ಬರೀ ಅಪ್ಪರ್ ಕ್ಯಾಸ್ಟ್ ಅವರೇ ಕುಂತ್ಕೊಂಡು ನೀವು ಡಿಸೈಡ್ ಮಾಡೋದಾದರೆ ಇದು ಡಿಸೈಡ್ ಆಗಲ್ಲ ಅಂತ ಮಾತನ್ನು
ಅವರು ಅವರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸಲ್ಲಿ ಭಾಳ ಕ್ಲಿಯರಾಗಿ ಹೇಳ್ತಾರೆ. ಹಾಗಾಗಿ ನನಗೆ ಮುಗಿಸ್ತೀನಿ. ಅದಕ್ಕೆ ನನಗೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ನನಗಿರುವಂತಹ ಇದೇನು ಅಂತ ಹೇಳಿದ್ರೆ, ಅವರಲ್ಲಿ ಎಷ್ಟೇ ಕಾಂಟ್ರಡಿಕ್ಷನ್ಸ್ ಇದ್ರೂ ಕೂಡ ಇಬ್ಬರು ಕೂಡ ಈ ಸಮುದಾಯಗಳ ಬಗ್ಗೆ ಇರುವಂತಹ ಪ್ರೀತಿ ಮತ್ತು ಅವ್ರಿಗಿರುವಂತಹ ಅಪಾರವಾದಂಥ ಕಾಳಜಿಗಳು ಕೂಡ ನಮ್ಗೆ ಇಂಪಾರ್ಟೆಂಟ್ ಅನಿಸುತ್ತೆ. ನನಗೆ ಗಾಂಧೀಜಿನ ಫಾದರ್ ಆಫ್ ಅವರ್ ನೇಷನ್ ಅಂತ ಕರೆದಾಗೆಲ್ಲ ನನಗೊಂದು ನೆನಪಾಗ್ತಾ ಇರುತ್ತೆ. ಅಂಥ ಹೃದಯವಂತಿಕೆ ಇರುವಂತಹ ನಾವು ಅಂಬೇಡ್ಕರ್ನ ನಾವ್ಯಾಕೆ ಮದರ್ ಆಫ್ ಅವರ್ ನೇಷನ್ ಅಂತ ಕರಿಬಾರ್ದು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅಭಿನಂದನೆಗಳು ಸರ್, ಅಭಿವಂದನೆಗಳು. ಇಬ್ಬರು ಮಹಾದಾರ್ಶಿಕರ ವಿಚಾರಗಳ ಬಗ್ಗೆ ಕೂಲಂಕಷವಾಗಿ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡಿದರ ಮನದಟ್ಟುವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆಯಲ್ಲಿ ಶ್ವೇತಾ ಶೇಷಪ್ಪ ಬಿದ್ರಕಾಡ್ ಅವರಿದ್ದಾರೆ, ದಲಿತ ಸೇವಾ ಸಮಿತಿ ಅಧ್ಯಕ್ಷರ ವಿಟ್ಲ, ಇವರನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಹಿರಿಯ ಕೃಷಿಕರಂತ ಕೃಷ್ಣರಾವ್ ಮತ್ತು ಅವರ ಕುಟುಂಬಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಹಿರಿಯ ಶಿಕ್ಷಕರಂತ ಶ್ವೇತ ಮತ್ತು ಸಾಹಿತ್ಯ ಅಂತ ಶ್ವೇತ ಭಾಸ್ಕರ ಅಡ್ವಾಳೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ನಿಮ್ಮ ಉಪಸ್ಥಿತಿಯನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಬಹುಭಾಷಾ ಕವಿಗಳಾದಂತಹ ಮೊಹಮ್ಮದ್ ಅಲಿ ಕಮರಡಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ನಿಮ್ಮ ಉಪಸ್ಥಿತಿಯನ್ನು ಕೂಡ ಗುರುತಿಸ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇದೀಗ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲಿಕ್ಕಿರುವಂತಹ ಶ್ರೀ ಲಕ್ಷ್ಮೀಶ ತೋಲ್ಪಾಡಿ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ತೋಲ್ಪಾಡಿ ಅವರು ಕುಟುಂಬ ಸಮೇತರಾಗಿ ಸಮಯಕ್ಕೆ ಮುಂಚಿತವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಬೆರಗನ್ನು ನೀಡಿದ್ದಾರೆ. ಈಗ ಅವರ ಮಾತಿಗಾಗಿ ಪೂಜ್ಯ ಸ್ವಾಮೀಜಿಯವರೇ, ವೇದಿಕೆ ಮೇಲೆ ಇರುವ ಮಹನೀಯರೇ, ಬಂಧುಗಳೇ, ಪ್ರವಾದಿ ಪೈಗಂಬರವರ ನೆನಪನ್ನು ಮಾಡಿಕೊಳ್ಳುವುದು ಶ್ರೇಯಸ್ಕರ. ಅವರ ಒಟ್ಟಿಗೆ ಸ್ವಾಮಿ ವಿವೇಕಾನಂದರು, ನಾರಾಯಣ ಗುರುಗಳು, ಗಾಂಧೀಜಿ, ಅಂಬೇಡ್ಕರ್ ಮುಂತಾದ ಒಂದು ರೀತಿಯಲ್ಲಿ ಆಧುನಿಕ ಕಾಲದ ಪ್ರವಾದಿಗಳು ಅಂತ ಹೇಳಬಹುದಾದ ವ್ಯಕ್ತಿತ್ವಗಳ ಬಗ್ಗೆ ಮತ್ತೆ ನಾವು ಆಲೋಚನೆ ಮಾಡುವುದು ನಿಜವಾಗಿ ಶ್ರೇಯಸ್ಕರ ಎನ್ನುವ ಕಾರಣಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿದ್ದೆ. ಪ್ರವಾದಿಗಳು ಎಲ್ಲ ಕಾಲದಲ್ಲಿಯೂ ಇರ್ತಾರೆ. ಯಾವುದೋ ಒಂದು ಕಾಲಕ್ಕೆ ಮಾತ್ರ ಅವರು ಸೀಮಿತರಾದದ್ದಲ್ಲ, ಸಂಬಂಧಪಟ್ಟವರಲ್ಲ. ಆ ಕಾಲದಲ್ಲಿ ಇದ್ದರು ಅಷ್ಟೇ, ಭೌತಿಕವಾಗಿ ಇದ್ದರು. ಆದರೆ ಅವರು ಎಲ್ಲ ಕಾಲದಲ್ಲಿಯೂ ಸಲ್ಲುವವರು. ಈಗ 21ನೇ ಶತಮಾನದಲ್ಲಿ ಈ ಅತ್ಯಾಧುನಿಕ ಕಾಲ ಅಂತ ನಾವು ಏನು ಹೇಳ್ತಾ ಇದ್ದೇವೆ, ಈ ಕಾಲದಲ್ಲಿ ನಾವು ಪ್ರವಾದಿ ಪೈಗಂಬರರನ್ನು ನಮ್ಮ ಮಾರ್ಗದರ್ಶಕರು ಅಂತ ಭಾವಿಸ್ತೇವೆ ಅಂತ ಹೇಳಿ, ಆದರೆ ಅವರು ಈಗಲೂ ಈ ಕಾಲದಲ್ಲಿ ನಮ್ಮ ಒಟ್ಟಿಗೆ ಇದ್ದಾರೆ ಅಂತ ತಾನೇ ಅರ್ಥ. ಅಂದರೆ ಎಲ್ಲ ಕಾಲದಲ್ಲಿಯೂ ಇದ್ದಾರೆ, ಅವರು ಎಲ್ಲ ಕಾಲಕ್ಕೂ ಸಲ್ಲುವವರು. ಸ್ವಾಮಿ ವಿವೇಕಾನಂದರು ಕೂಡ ಆಧುನಿಕ ಕಾಲದ ಒಬ್ಬರು ಪ್ರವಾದಿಗಳು. ಪ್ರವಾದಿಗಳು ಅಂತ ಹೇಳಿದರೆ ಏನು, 3 ಲಕ್ಷಣ ಇದೆ. ಪ್ರವಾದಿಗಳು ಅಂತ ನಮಗೊಂದು ಅರ್ಥ ಮಾಡಿಕೊಳ್ಬೇಕಾಗಿದ್ರೆ 3 ಲಕ್ಷಣ ಇದೆ. ಅದು ಯಾವುದು? ಆ 3 ಲಕ್ಷಣವೂ ಕೂಡ ಸ್ವಾಮಿ ವಿವೇಕಾನಂದರಲ್ಲಿ ಚೆನ್ನಾಗಿ ಅನ್ವಯ ಆಗ್ತದೆ. ಅದು ಯಾವುದು ಆ ಲಕ್ಷಣ ಅಂತ ಕೇಳಿದರೆ, ಮೊದಲನೆಯ ಲಕ್ಷಣ ಯಾವುದು ಅಂದರೆ, ಅವರು ಕಾರಣಿಕದ ಭಾಷೆಯಲ್ಲಿ ಮಾತಾಡ್ತಾರೆ. ಕಾರಣೀಕದ ಭಾಷೆ ಅಂತ ನಾವು ಹೇಗೆ ಹೇಳೋದು ಕನ್ನಡದಲ್ಲಿ? ಕಾರಣೀಕದ ಭಾಷೆಯಲ್ಲಿ ಮಾತಾಡ್ತಾರೆ. ಅದಕ್ಕೊಂದು ಇದು ಹೇಳ್ತೇನೆ, ಉದಾಹರಣೆ ಹೇಳ್ತೇನೆ.
ಈಗ ಸಾಮಾನ್ಯವಾಗಿ ವ್ಯಾವಹಾರಿಕವಾಗಿ ಹೀಗಿರಬೇಕು ಹೀಗಿರಬಾರದು ಅಂತ ಒಳ್ಳೆಯದು ಕೆಟ್ಟದ್ದು ಇದನ್ನೆಲ್ಲ ಇಟ್ಟುಕೊಂಡು ಒಂದು ಸಹಜವಾಗಿ ಮಾತಾಡ್ತಾರೆ. ಉಪದೇಶ ವಾಕ್ಯಗಳಿದ್ದಾವೆ, ಅದು ಕಾರಣಿಕ ವಾಕ್ಯಗಳಲ್ಲ, ಅದು ಉಪದೇಶ ವಾಕ್ಯಗಳು. ದಾನ ಮಾಡಬೇಕು, ಅದರಲ್ಲಿ ಇಸ್ಲಾಮಿನಲ್ಲಿ ಅದು ಬಹಳ ಮುಖ್ಯ. ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ಧರ್ಮವು ಹೇಳ್ತದೆ, ಹಿಂದೂ ಧರ್ಮವು ಹೇಳ್ತದೆ ದಾನ ಮಾಡಬೇಕು ಅಂತ. ಈ ದಾನ ಮಾಡಬೇಕು ಎನ್ನುವ ಮಾತು ಉಂಟಲ್ಲ, ಇದು ಕಾರಣಿಕದ ಮಾತಲ್ಲ. ಹಂಚಿ ತಿನ್ನಬೇಕು, ಎಲ್ಲರ ಒಟ್ಟಿಗೆ ಹಂಚಿ ತಿನ್ನಬೇಕು, ಒಬ್ಬನೇ ತಿನ್ನಬಾರದು ಅಂತ ಹೇಳುವ ಮಾತು ದೊಡ್ಡ ಕಾರಣಿಕದ ಮಾತಲ್ಲ, ಅದು ಉಪದೇಶದ ಮಾತು, ಬೋಧನೆಯ ಮಾತು. ಕೇಳಬೇಕಾದ್ದೇ ನಾವು, ಅದನ್ನು ಮಾಡಬೇಕಾದದ್ದೇ. ಆದರೆ ಯಾರು ದಾನ ಒಂದು ಕಿಲುಬು ಕಾಸು ಕೂಡ ದಾನ ಮಾಡದವರು ಕೂಡ ದಾನ ಮಾಡಬೇಕು ಎನ್ನುವ ಮಾತನ್ನು ಮಾತಾಡುವುದು ಸಾಧ್ಯ. ಅಂದರೆ ಅದು ಬರೀ ಉಪದೇಶದ ವಾಕ್ಯ, ಇನ್ನೊಬ್ಬರಿಗೆ ಹೇಳುವಂಥದ್ದು. ಕಾರಣಿಕದ ಮಾತಲ್ಲ, ಅದು ತಪ್ಪು ಅಂತಲ್ಲ ನಾನು ಹೇಳಿದ್ದು. ಕಾರಣಿಕದ ಮಾತು ಹೇಗಿರ್ತದೆ ಅಂದರೆ, ಒಬ್ಬರು ಹೇಳ್ತಾರೆ ಏನಂದರೆ, ದಾನ ಅಂದರೆ ಏನು? ಇನ್ನೊಬ್ಬರಿಗೆ ನೀಡಬೇಕಾದದ್ದು, ಇನ್ನೊಬ್ಬರಿಗೆ ಕೊಡಬೇಕಾದದ್ದು, ಇನ್ನೊಬ್ಬರಿಗೆ ಸಲ್ಲಬೇಕಾದದ್ದು. ಹೌದಾ? ಇನ್ನೊಬ್ಬರಿಗೆ ಸಲ್ಲಬೇಕಾದದ್ದನ್ನು ನೀನು ಇಟ್ಟುಕೊಂಡದ್ದೇ ತಪ್ಪು ಅಂತ ಒಬ್ಬ ಹೇಳಿದರೆ ಅದು ಕಾರಣಿಕದ ಮಾತು, ಅದು ಬರೀ ಉಪದೇಶದ ಮಾತಲ್ಲ. ಇದು ಮುಟ್ಟುತ್ತದೆ, ಮುಟ್ಟುವವರಿಗೆ ಹೃದಯಕ್ಕೆ ಮುಟ್ಟುತ್ತದೆ. ಇದೇನೆಂದರೆ, ಇದು ಅನುಭವವಿಲ್ಲದೆ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಏನಾಗಿದೆ ಅಂದರೆ, ಉಪದೇಶ ಜಾಸ್ತಿ ಆಗಿದೆ, ಕಾರಣಿಕ ಕಮ್ಮಿ ಆಗಿದೆ. ಇದು ಸಮಸ್ಯೆ. ನಮ್ಮ ಚಾಲೆಂಜ್ ಯಾವುದು ಅಂತ ನಮಗೆ ಗೊತ್ತೇ ಆಗ್ತಾ ಇಲ್ಲ. ಪ್ರವಾದಿಗಳು ಅಂತ ನಾವು ಗುರುತಿಸುವವರು ಹೇಗಿರ್ತಾರೆ ಅಂದರೆ, ಅವರು ಕಾರಣಿಕದ ಮಾತಾಡ್ತಾರೆ. ಸ್ವಾಮಿ ವಿವೇಕಾನಂದರು ಅವರ ಜೀವನದ ಧ್ಯೇಯ ಏನು ಹೇಳಿದರು? ಮ್ಯಾನ್ ಮೇಕಿಂಗ್ ಈಸ್ ಮೈ ಮಿಷನ್. ಇದು ಕಾರಣಿಕದ ಮಾತು. ಆದ್ದರಿಂದ ನಾನು ಹೇಳೋದು, ಅವರು ಕೂಡ ಪ್ರವಾದಿಯೇ ಅಂತ. ಈ ಕಾಲದ ಆಧುನಿಕ ಕಾಲಕ್ಕೆ ನಾವು ಕೇಳಬೇಕಾದ ಮಾತು ಅಂತ. ಮ್ಯಾನ್ ಮೇಕಿಂಗ್ ಈಸ್ ಮೈ ಮಿಷನ್ ಅಂತ. ಅದೇನು ಹಾಗಂದ್ರೆ? ಮನುಷ್ಯರನ್ನು ರೂಪಿಸುವುದು, ಮನುಷ್ಯರನ್ನಾಗಿಸುವುದು. ನಾವು ಆಗಿಲ್ಲ, ಮಾನವ ರೂಪ ಮಾತ್ರ ಇದೆ, ಮನುಷ್ಯ ರೂಪ ಮಾತ್ರ ಇದೆ. ನಾವು ನಿಜವಾಗಿ ಮನುಷ್ಯರಾಗಿಲ್ಲ. ಮನುಷ್ಯರಾಗುವ ಎಲ್ಲ ಸಾಧ್ಯತೆಗಳು ನಮ್ಮಲ್ಲಿ ಇವೆ, ಆದರೆ ಆ ಸಾಧ್ಯತೆ ಪ್ರಕಟವಾಗ್ತಾ ಇಲ್ಲ. ಅದನ್ನು ಪ್ರಕಟ ಮಾಡುವುದು ನನ್ನ ಜೀವನದ ಧ್ಯೇಯ ಅಂತ. ಮನುಷ್ಯರಾಗಿಸುವುದು ಹಾಗಂದ್ರೆ ಏನು? ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗುವುದಿಲ್ಲ. ಇದು ಮನುಷ್ಯತ್ವ ಅಲ್ಲ. ಒಬ್ಬರನ್ನು ನೋಡಿದರೆ ಒಬ್ಬರಿಗಾಗುವುದಿಲ್ಲ. ನೋಡ್ತಾರೆ, ಅದು ಬೇರೆ ವಿಷಯ. ಸಮಾಜದಲ್ಲಿ ಪರಿಸ್ಥಿತಿ ಹೇಗೆ ಉಂಟು ಅಂದರೆ, ಒಬ್ಬರನ್ನು ನೋಡಿದರೆ ಒಬ್ಬರಿಗಾಗುವುದಿಲ್ಲ. ಸ್ಪರ್ಧೆ ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಇವರು ನಮ್ಮ ಹಾಗೆಯೇ ಅಂತ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದದ್ದರಿಂದ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗದೇ ಇದ್ದರೆ ಅದು ಮನುಷ್ಯರ ನೀತಿಯಲ್ಲ, ನಯ ಅಲ್ಲ, ಮನುಷ್ಯತ್ವ ಅಲ್ಲ, ಅದು ನಾಯಿಗಳ ಪಾಡು. ಮನುಷ್ಯರಾಗಬೇಕಾಗಿದ್ದರೆ, ನಿಜವಾದ ಮನುಷ್ಯರಾಗಬೇಕಾಗಿದ್ದರೆ ಅವರು ತನ್ನಂತೆಯೇ ಇರುವ ಇನ್ನೊಂದು ಜೀವವನ್ನು ಅವನು ತನ್ನಂತೆಯೇ, ಅವಳು ತನ್ನಂತೆಯೇ ಅಂತ ಅಂತರಂಗದಲ್ಲಿ ಭಾವಿಸುವ ಒಂದು ಪಕ್ವತೆಗೆ ಬಂದು ನಿಲ್ಲಬೇಕು. ಅದನ್ನು ಮಾಡುವುದು ನನ್ನ ಧ್ಯೇಯ ಅಂತ. ಇದು ವಿವೇಕಾನಂದರು ಹೇಳಿದರು. ಅದರಲ್ಲಿ ಇನ್ನೂ ಒಂದು ಆಯಾಮ ಇದೆ ಅದಕ್ಕೆ. ಏನು ಅಂದರೆ, ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂದರೆ, ನಮ್ಮ ಹಾಗೆಯೇ ಇರಬೇಕು ಅಂತ. ಮತ್ತೊಬ್ಬರು, ನಮ್ಮ ದೇಶದಲ್ಲಿ ಬಹಳ ಅದ್ಭುತವಾಗಿರತಕ್ಕ ಭಿನ್ನತೆ ಇದೆ, ವೈದೃಶ್ಯ ಇದೆ, ವೈವಿಧ್ಯ ಇದೆ. ಒಬ್ಬರ ಹಾಗೆ ಒಬ್ಬರಿಲ್ಲ. ಎಷ್ಟು ಜಾತಿ, ಎಷ್ಟು ಜನಾಂಗ, ಎಷ್ಟು ಧರ್ಮ, ಎಷ್ಟು ಮತ, ಎಷ್ಟು ಮತಾಚರಣೆಗಳು, ಎಷ್ಟು ಬುಡಕಟ್ಟುಗಳು, ವೈವಿಧ್ಯಪೂರ್ಣವಾಗಿರತಕ್ಕ ಒಂದು ಇಡೀ ಜಗತ್ತಿನಲ್ಲಿ ಇಷ್ಟು ವೈವಿಧ್ಯಪೂರ್ಣವಾದ ದೇಶ ಬೇರೆ ಯಾವುದಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ಅಂಥದ್ದು ಭಾರತ. ಒಬ್ಬರ ಹಾಗೆ ಒಬ್ಬರಿಲ್ಲ, ಇರಬೇಕಾಗಿಲ್ಲ. ಅವನ ಹಾಗೆ ಅವನಿದ್ದರೆ ಸಾಕು. ನಾವು ಏನು ಮಾಡ್ತೇವೆ ಅಂದರೆ, ನಾವು ಅವನನ್ನು ಒಪ್ಪಿಕೊಳ್ಬೇಕಾಗಿದ್ದರೆ ನಮ್ಮ ಹಾಗೆಯೇ ಅವನು ಇರಬೇಕು ಅಂತ ಭಾವಿಸ್ತೇವೆ. ಇದಲ್ಲ, ಅವನು ನಮ್ಮ ಹಾಗೆ ಇರಬೇಕಾಗಿಲ್ಲ, ನಮ್ಮ ರೀತಿಯ ಆಲೋಚನೆಯೇ ಅವನಲ್ಲಿ ಇರಬೇಕಾಗಿಲ್ಲ. ಆದರೆ ಭಿನ್ನತೆ ಇದ್ದರೂ ಕೂಡ, ಮೇಲ್ನೋಟಕ್ಕೆ ತೋರುವಂತಹ ಅನೇಕ ಭಿನ್ನತೆಗಳು ಇದ್ದರೂ ಕೂಡ, ನನಗೂ ಆ ಇನ್ನೊಂದು ಜೀವಕ್ಕೂ ಇರತಕ್ಕ ಸಮಾನವಾಗಿರತಕ್ಕ ಅಂಶ ಯಾವುದು ಅಂತ ಗುರುತಿಸುವುದು ಉಂಟಲ್ಲ,
ಇದು ಮಾನವೀಯತೆ. ಇದನ್ನು ಸಾಧಿಸಬೇಕು ಅಂತ ಮನುಷ್ಯರು ಸಾಧಿಸುವುದು ದೇವತ್ವದ ವಿಷಯ ಬಿಡಿ, ಮಾನವೀಯತೆಯನ್ನು ಸಾಧಿಸುವುದು ಹೀಗೆ. ಇದು ನನ್ನ ಉದ್ದೇಶ ಅಂತ. ಇದು ಸ್ವಾಮಿ ವಿವೇಕಾನಂದರು ಮ್ಯಾನ್ ಮೇಕಿಂಗ್ ಈಸ್ ಮೈ ಮಿಷನ್ ಅಂತ ಹೇಳಿದ್ದಾರೆ ಯಾರಾದರೂ. ಅದು ಆಧುನಿಕ ಕಾಲದಲ್ಲಿ ಭಾಳ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ನಮಗೆ ಉಪದೇಶಗಳಾಗಲಿ, ಚಿಂತನೆಗಳಾಗಲಿ, ಬೋಧನೆಗಳಾಗಲಿ ಏನೂ ಕಡಿಮೆ ಆಗಲಿಲ್ಲ, ಧಾರಾಳವಾಗಿ ಹೆಚ್ಚಾಗಿದೆ, ತುಂಬಿ ತುಳುಕ್ತಾ ಇದೆ. ಆಚರಣೆ ಮಾತ್ರ ಇಲ್ಲ, ಆಚರಣೆ ಇಲ್ಲ. ಅದು ನಮಗೆ ಬೇಕಾದ ಹಾಗೆ. ಆಚರಣೆಯನ್ನು ನಿರ್ದೇಶಿಸುವುದು ಶಾಸ್ತ್ರಗಳಲ್ಲ, ನಮ್ಮ ಸ್ವಾರ್ಥ. ಆದ್ದರಿಂದ ಎಷ್ಟು ಕಾಲ ಕಳೆದರೂ ಕೂಡ ಮತ್ತೆ ಮತ್ತೆ ನಮ್ಮ ಮುಂದೆ ಇರತಕ್ಕ ಚಾಲೆಂಜ್ ಯಾವುದು ಅಂದರೆ ನಮ್ಮ ಒಳಗೆ ನಿಜವಾಗಿ ಅನ್ನಿಸತಕ್ಕ ಮಾತನ್ನು, ಹೃದಯದ ಮಾತನ್ನು ಜೀವನದಲ್ಲಿ ಕಾರ್ಯರೂಪಕ್ಕೆ ತಗೊಂಡು ಬರುವುದು ಹೇಗೆ ಅಂತ. ಆದದ್ದರಿಂದಲೇ ಎಲ್ಲ ಕಾಲದಲ್ಲಿಯೂ ಮಾರ್ಗದರ್ಶಕರು, ಪ್ರವಾದಿಗಳು ನಮಗೆ ಬೇಕಾಗ್ತದೆ. ವಿವೇಕಾನಂದರು ಅಂಥ ಒಬ್ಬರು ಪ್ರವಾದಿಗಳು. ಮ್ಯಾನ್ ಮೇಕಿಂಗ್ ಇದು ಪ್ರವಾದಿಗಳ ಒಂದು ಲಕ್ಷಣ. ಇನ್ನೊಂದು ಲಕ್ಷಣ ಯಾವುದು? ತಪ್ಪು ತಿಳ್ಕೊಳ್ಬೇಡಿ, ದೇವರನ್ನು ಬದಲಾಯಿಸ್ತಾರೆ. ಈ ಮಾತನ್ನು ನಾನು ಹೇಳುವಾಗ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಪ್ರವಾದಿಗಳು ದೇವರನ್ನು ಬದಲಾಯಿಸ್ತಾರೆ. ಪ್ರವಾದಿಗಳು ಹೌದಾದರೆ ಅಷ್ಟು ಅವರ ಕಾಲದಲ್ಲಿ ಯಾವ ರೀತಿಯ ಆಚರಣೆಗಳು, ದೈವ ಕಲ್ಪನೆ ಇತ್ತು, ಆ ಕಲ್ಪನೆಯನ್ನು ಅವರು ಬದಲಾಯಿಸ್ತಾರೆ, ಹೊಸ ದೇವರನ್ನು ಸೃಷ್ಟಿಸ್ತಾರೆ. ಸೃಷ್ಟಿಸುವುದಂದರೆ ಇವರು ಸೃಷ್ಟಿಸುವುದು ಅಂತಲ್ಲ, ನಮ್ಮ ಕಲ್ಪನೆಯನ್ನು ಬದಲಾಯಿಸುವುದು. ದೇವರು ಅಂದರೆ ಏನು ಎನ್ನುವ ಕಲ್ಪನೆಯನ್ನು ಬದಲಾಯಿಸುವುದು. ದೇವರಿಗೆ ಆಕಾರ ಇಲ್ಲ, ಆದ್ದರಿಂದ ದೇವರು ನಿರಾಕಾರ, ಆದ್ದರಿಂದ ಮೂರ್ತಿ ಪೂಜೆ ಮಾಡಬೇಡಿ ಅಂತ. ಧೈರ್ಯ ಇದಕ್ಕೆ ಬೇಕು, ಅನುಭವ ಇದ್ದರೆ ಮಾತ್ರ ಇದು ಸಾಧ್ಯ. ನಾನು ಮೂರ್ತಿ ಪೂಜಕನಲ್ಲ ಅಂತಲ್ಲ, ನಾನು ಮೂರ್ತಿ ಪೂಜಕನೇ. ಅದು ಬೇರೆ ಒಂದು ಸಂಗತಿ, ಅದು ಬೇರೆ ಒಂದು, ಅದು ಈ ಸಭೆಯಲ್ಲಿ ಅದು ಇತ್ಯರ್ಥ ಆಗುವ ಸಂಗತಿ ಅಲ್ಲ. ಅದು ಬೇರೆ ಒಂದು ಸಂಗತಿ. ನಮಗೆ ಒಂದು ಮೂರ್ತಿ ಇದೆ. ಮೂರ್ತಿ ಪೂಜೆ ಯಾಕೆ ಬೇಡ ಅಂತ ಪ್ರವಾದಿಗಳು ಹೇಳಿದರು, ಪೈಗಂಬರ ಸಾಹೇಬರು ಹೇಳಿದರು ಅಂತ ಹೇಳಿದರೆ, ನೀನು ದೇಹವಲ್ಲ ಅಂತ. ದೇಹ ಅಂದರೆ ಆಕಾರ, ನೀನು ದೇಹವಲ್ಲ. ದೇಹದಲ್ಲಿ ಇರತಕ್ಕ ಒಂದು ತತ್ವ ಇದೆ, ಅದನ್ನು ತಿಳಿಯಬೇಕಾಗಿದ್ದರೆ ಅದು ನಿರಾಕಾರ, ಅದು ನಿನ್ನ ದೇಹದಲ್ಲಿ ಇದೆ. ಅದು ತಿಳಿಯಬೇಕಾಗಿದ್ದರೆ ದೇಹ ಎನ್ನುವ ಭಾವನೆ ಬಹಳ ನಮ್ಮನ್ನು ಕಾಡುತ್ತಾ ಇದೆ, ಬಹಳ ನಮ್ಮನ್ನು ಪ್ರಭಾವಿಸಿದೆ. ಅದನ್ನು ಮೀರಬೇಕು ಎನ್ನುವ ಕಾರಣಕ್ಕೋಸ್ಕರ ಮೂರ್ತಿ ಪೂಜೆ ಬೇಡ, ತಪ್ಪು ಅಂತ ಹೇಳಿದರು. ಅದು ಸರಿಯಾದದ್ದೇ. ಹಿಂದೂಗಳಲ್ಲಿಯೂ ಕೂಡ ಮೂರ್ತಿ ಪೂಜೆಯನ್ನು ಅತ್ಯಂತ ತೀವ್ರವಾಗಿ ಖಂಡಿಸುವವರಿದ್ದಾರೆ. ಅದು ಇದ್ದದ್ದೇ, ಅದು ಶಾಸ್ತ್ರದಲ್ಲಿ ಅದು ಇದ್ದದ್ದೇ. ಅದಿರಲಿ. ದೇವರನ್ನು ಬದಲಾಯಿಸ್ತಾರೆ ಅಂತ. ದೇವರನ್ನು ಬದಲಾಯಿಸ್ತಾರೆ ಅಂದರೆ ಹೀಗೆ, ಈ ಅರ್ಥದಲ್ಲಿ ಹೇಳಿದೆ ನಾನು. ಸ್ವಾಮಿ ವಿವೇಕಾನಂದರು ಏನು ಹೇಳಿದರು? ಬಹಳ ಪ್ರಸಿದ್ಧವಾದ ವಾಕ್ಯ ಇದೆ ಅವರದ್ದು. ಇನ್ನು 50 ವರ್ಷಗಳ ಕಾಲ, 100 ವರ್ಷಗಳ ಕಾಲ ಅಂತ ಇಟ್ಕೊಳ್ಳಿ, ನೀವು ಪೂಜೆ ಮಾಡ್ತಾ ಇರತಕ್ಕ ದೇವರುಗಳನ್ನೆಲ್ಲ ಒಂದು ಪೆಟ್ಟಿಗೆಯಲ್ಲಿಡಿ, ಭಾರತವನ್ನು ದೇವರು ಅಂತ ಪೂಜಿಸಿ ಅಂತ. ಇದು ದೇವರನ್ನು ಬದಲಾಯಿಸುವುದು, ಕಲ್ಪನೆಯನ್ನೇ ಬದಲಾಯಿಸುವುದು. ಭಾರತ ಮಾತೆ ಅಂದರೆ ಭಾರತ ವರ್ಷ, ಈ ದೇಶವನ್ನು ಪೂಜಿಸಿ, ಈ ದೇಶವನ್ನು ದೇವರೆಂದು ಭಾವಿಸಿ. ಯಾಕೆ? ಅವರ ಹತ್ರ ಒಬ್ಬರು ಸ್ವಾಮಿ ವಿವೇಕಾನಂದರು ಬಹಳ ದೊಡ್ಡ ವಾಗ್ಮಿಗಳಾಗಿದ್ದರು. ಮಧ್ಯಮ ವರ್ಗದ ಬುದ್ಧಿಜೀವಿಗಳನ್ನು ಬಹಳ ಪ್ರಚಂಡವಾಗಿ ಅವರು ಪ್ರಭಾವಿಸಿದ್ದಾರೆ ಇಡೀ ಜಗತ್ತಿನಲ್ಲಿ. ಅವರ ಪ್ರಭಾವಕ್ಕೆ ಒಳಗಾಗಿ ಅವರ ವ್ಯಕ್ತಿತ್ವಕ್ಕೆ ಮನಸೋತು ಒಬ್ಬರು ಅಮೇರಿಕಾದಲ್ಲಿ, ನಾನು ನಿಮಗೆ ಯಾವ ರೀತಿಯ ಸೇವೆಯನ್ನು ಮಾಡಲಿ ಸ್ವಾಮಿ ಅಂತ ಕೇಳಿದರು. ಹೌ ಕ್ಯಾನ್ ಐ, ನಾನು ನಿಮಗೆ ಏನು ಮಾಡುವುದಕ್ಕೆ ಸಾಧ್ಯ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೊಟ್ಟ ಉತ್ತರ, ತನ್ನನ್ನು ಸರ್ವ್ ಮಾಡುವಂತಲ್ಲ, ಕ್ಯಾನ್ ಯು ಲವ್ ಇಂಡಿಯಾ, ನೀನು ಭಾರತವನ್ನು ಪ್ರೀತಿಸಬಲ್ಲೆಯ? ತನ್ನ ವ್ಯಕ್ತಿತ್ವದ ಬಗ್ಗೆ ಅವರಿಗೆ ಗೊಡವೆಯೇ ಇಲ್ಲ. ನೀನು ಆಲೋಚನೆ ಮಾಡಿ, ಕ್ಯಾನ್ ಯು ಲವ್ ಇಂಡಿಯಾ? ಅವಳಿಗೆ ಅರ್ಥ ಆಗಲಿಲ್ಲ ಭಾರತವನ್ನು ಪ್ರೀತಿಸುವುದು. ಕ್ಯಾನ್ ಯು ಸರ್ವ್ ಇಂಡಿಯಾ ಅಂತ. ಯಾವುದನ್ನು ನಾವು ಪ್ರೀತಿಸ್ತೇವೋ ಅದನ್ನು ಸರ್ವ್ ಮಾಡ್ತೇವೆ, ಅದರ ಸೇವೆ ಮಾಡ್ತೇವೆ, ಅದರ ಶುಶ್ರೂಷೆಯನ್ನು ಮಾಡ್ತೇವೆ. ಶುಶ್ರೂಷೆ ಮಾಡಬೇಕಾಗಿದ್ದರೆ ಅದನ್ನು ಪ್ರೀತಿಸಬೇಕು. ಆದ್ದರಿಂದ ನೀನು ನನ್ನನ್ನು ನಿಜವಾಗಿ ಪ್ರೀತಿಸುವುದಾಗಿದ್ದರೆ ನೀನು ಭಾರತವನ್ನು ಪ್ರೀತಿಸಬೇಕು. ಭಾರತಕ್ಕೆ ನಿನ್ನ ಸೇವೆಯ ಅಗತ್ಯ ಇದೆ. ಭಾರತ ಹಾಗಿದೆ ಅಂತ, ದೇಶ ಹಾಗಿದೆ, ಹಸಿವು ಇದೆ, ಅವರಿಗೆ ಅನ್ನ ಬೇಕಾಗಿದೆ, ಮೌಢ್ಯ
ತುಂಬಿದೆ, ಅವರಿಗೆ ವೈಚಾರಿಕ ಸ್ಪಷ್ಟತೆ ಬೇಕಾಗಿದೆ. ಅವರ ವ್ಯಕ್ತಿತ್ವ ಕುಗ್ಗಿದೆ, ಕೀಳರಿಮೆಯಲ್ಲಿ ಬಳಲ್ತಾ ಇದೆ. ಅವರಿಗೆ ಧೈರ್ಯ ಬೇಕಾಗಿದೆ, ಶಕ್ತಿ ಬೇಕಾಗಿದೆ. ಅವರ ಕೀಳರಿಮೆ, ದೌರ್ಬಲ್ಯ ಭಾವ ಹೋಗಬೇಕಾಗಿದೆ. ಅವರಲ್ಲಿ ನಿಜವಾದ ಮ್ಯಾನ್ಲಿನೆಸ್, ಅವರಲ್ಲಿ ನಿಜವಾದ ಮಾನವತ್ವ ಅರಳಬೇಕಾಗಿದೆ. ಯಾರಲ್ಲಿ? ಭಾರತದ ಪ್ರಜೆಗಳಲ್ಲಿ. ಇದನ್ನು ಮಾಡುವುದು ಭಾರತವನ್ನು ಪ್ರೀತಿಸುವುದು ಅಂತ ಅರ್ಥ. ಭಾರತವನ್ನು ದೇವರು ಅಂತ ಭಾವಿಸುವುದು ಅಂತ ಹೇಳಿದರೆ, ಭಾರತ ದೇಶವಾಸಿಗಳ ಈ ಸಮಸ್ಯೆಗಳನ್ನು ತನ್ನದೇ ಸಮಸ್ಯೆ ಅಂತ ಭಾವಿಸಿ ಸರ್ವ್ ಮಾಡುವುದು. ಧೈರ್ಯ ಏನು? ವಿವೇಕಾನಂದರ ಆಪಿಟಮ್ ಆಫ್ ಕರೇಜ್ ಧೈರ್ಯ. ಅದು ಅವರು ಹೇಳಿದ ಒಂದು ಮಾತಿದೆ, ನಾನು ಜೀವನದಲ್ಲಿ ಯಾವುದನ್ನು ದ್ವೇಷಿಸುವುದಿಲ್ಲ ಎಕ್ಸೆಪ್ಟ್ ಕವರ್ಡೈಸ್ ಅಂತ. ಹೇಡಿತನವನ್ನು ಒಂದು ಬಿಟ್ಟು ಉಳಿದದ್ದು ಯಾವುದನ್ನು ನಾನು ದ್ವೇಷಿಸುವುದಿಲ್ಲ. ಐ ಹೇಟ್ ಕವರ್ಡೈಸ್ ಅಂತ. ಹೇಡಿಗಳಾಗಬೇಡಿ ಅಂತ. ಇದು ಭಗವಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ. ನಿನ್ನ ವೀಕ್ನೆಸ್ ಉಂಟಲ್ಲ, ದೌರ್ಬಲ್ಯ, ನಿನ್ನ ಒಳಗೆ ಮನೆ ಮಾಡಿರತಕ್ಕ ಮಾನಸಿಕ ದೌರ್ಬಲ್ಯ, ದೈಹಿಕ ದೌರ್ಬಲ್ಯ, ಈ ದೌರ್ಬಲ್ಯಗಳನ್ನು ಕಳಚಿಕೊಂಡು ಮನುಷ್ಯನಾಗಿ ಮೇಲೆದ್ದು ನಿಲ್ಲು ಅಂತ ಏಜ್ ಓಲ್ಡ್ ಉಪದೇಶ ಇದೆ. ಇದು ಕೇಳಿಯೂ ನಾವು ಹೀಗೆ ಇದ್ದೇವೆ. ಬಹಳ ಆಶ್ಚರ್ಯಗಳು. ಆದ್ದರಿಂದ ಕಾಲಕ್ಕೆ ಬೇಕಾಗ್ತದೆ. ಆದ್ದರಿಂದ ಪ್ರವಾದಿಗಳು ಏನು ಮಾಡುತ್ತಾರೆ ಅಂದರೆ, ಒಂದು ಕಾರಣಿಕದ ಭಾಷೆಯಲ್ಲಿ ಮಾತಾಡ್ತಾರೆ, ಇನ್ನೊಂದು ದೇವರ ಕಲ್ಪನೆಯನ್ನು ಬದಲಾಯಿಸುವ ಧೈರ್ಯವನ್ನು ತೋರಿಸ್ತಾರೆ, ಇನ್ನೊಂದು ಪರಂಪರೆಯ ಭಾಷೆಗೆ ಬೇರೆಯೇ ಒಂದು ಅರ್ಥವನ್ನು ಕೊಡ್ತಾರೆ. ಬೇರೆಯೇ ಒಂದು ಅರ್ಥ, ಪರಂಪರೆಯಲ್ಲಿ ಬಂದ ಒಂದು ಅರ್ಥ ಇರ್ತದೆ, ಅದನ್ನು ಬಿಟ್ಟು ಬೇರೆ ಒಂದು ಹೊಸದಾದ ಒಂದು ಅರ್ಥವನ್ನು ಕೊಡ್ತಾರೆ. ಅದು ಯಾವುದು? ಸ್ವಾಮಿ ವಿವೇಕಾನಂದರು ಮಾಡಿದ್ದು ಯಾವುದು? ಆ ಅರ್ಥ ಯಾವುದು? ನೋಡಿ, ಆಲೋಚನೆ ಮಾಡಿ. ಸರ್ವಿಸ್ ಅಂದರೆ ಸೇವೆ, ಶುಶ್ರೂಷೆ ಮಾಡಬೇಕು. ಒಂದು ಜೀವ ಇನ್ನೊಂದು ಜೀವವನ್ನು ಶುಶ್ರೂಷೆ ಮಾಡಬೇಕು, ಸೇವೆ ಮಾಡಬೇಕು, ಪ್ರೀತಿಸಬೇಕು, ಸೇವೆ ಮಾಡಬೇಕು. ಸೇವೆ ಮಾಡಿ ಆ ಜೀವಿಯ ಮನಸ್ಸನ್ನು ಗೆಲ್ಲಬೇಕು, ಆ ಜೀವಿಯಲ್ಲಿ ತನ್ನನ್ನು ತಾನು ಕಾಣಬೇಕು, ಸೇವೆ ಮಾಡಬೇಕು. ಪರಂಪರೆಯ ಪರಿಭಾಷೆಯಲ್ಲಿ ಸೇವೆ ಮಾಡುವುದು ಯಾವುದರ ಲಕ್ಷಣ? ನಿಮಗೆಲ್ಲ ಗೊತ್ತಿದೆ, ಶೂದ್ರರ ಲಕ್ಷಣ. ಶುಶ್ರೂಷ ಪರಿಚರ್ಯಾತ್ಮಕಂ ಕರ್ಮ. ಇನ್ನೊಬ್ಬರಿಗೆ ಪರಿಚರ್ಯ ಮಾಡಬೇಕು, ಸೇವೆ ಮಾಡಬೇಕು, ಸರ್ವಿಸ್ ಮಾಡಬೇಕು, ಶುಶ್ರೂಷೆ ಮಾಡಬೇಕು. ಶುಶ್ರೂಷೆ ಎನ್ನುವುದು ಶೂದ್ರರ ಗುಣ, ಬಹಳ ದೊಡ್ಡ ಗುಣ, ಬಹಳ ಶ್ರೇಷ್ಠವಾದ ಒಂದು ಗುಣ. ಆದರೆ ಚಾತುರ್ವರ್ಣ್ಯದ ವ್ಯವಸ್ಥೆಯಲ್ಲಿ ತಪ್ಪು ಅರ್ಥಗಳು ಕಲ್ಪಿತವಾಗಿ, ಅದು ನಮ್ಮದು ಚಾಲೆಂಜ್, ಅದು ನಮ್ಮ ಪ್ರಾರಬ್ಧ. ಅದು ತಪ್ಪು ಅರ್ಥಗಳು ಕಲ್ಪಿತವಾಗಿ ಶೂದ್ರರಿಗೆ ಕೊನೆಯ ಸ್ಥಾನ, ಮೇಲ್ಜಾತಿಗಳಿಗೆ ಮೇಲಿನ ಸ್ಥಾನ, ಹೀಗೆಲ್ಲ ಬಂದಿದೆ. ಈ ಇಡೀ ಕಲ್ಪನೆಯನ್ನು ಸ್ವಾಮಿ ವಿವೇಕಾನಂದರ ಹಾಗೆ ಬದಲಿಸಿದವರು ಬೇರೆ ಯಾರೂ ಇಲ್ಲ. ಸರ್ವ್ ಮಾಡು ಅಂತ, ಸೇವಿಸು, ಅದಕ್ಕಿಂತ ದೊಡ್ಡ ವ್ಯಕ್ತಿತ್ವವೇ ಇಲ್ಲ, ಅದಕ್ಕಿಂತ ದೊಡ್ಡ ಸ್ಥಾನವೇ ಇಲ್ಲ. ಸರ್ವ್ ಆ್ಯಂಡ್ ಅಬ್ಸರ್ವ್. ಸರ್ವ್ ಮಾಡು, ಸೇವಿಸು, ಇನ್ನೊಬ್ಬನನ್ನು ಸೇವಿಸಿ ಅವನಿಗೆ ಶುಶ್ರೂಷೆ ಮಾಡಿ ಅವನಿಗೆ ಬೇಕಾದ್ದನ್ನು ನಿನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಒದಗಿಸಿ, ಆಮೇಲೆ ಅವನನ್ನು ನಿನ್ನ ಮಟ್ಟಕ್ಕೆ ಏರಿಸಿ ಅಬ್ಸರ್ವ್ ಮಾಡು. ಅಲ್ಲಿಯೂ ಒಂದು ಸರ್ವ್ ಇದೆ, ಸರ್ವ್ ಆ್ಯಂಡ್ ಅಬ್ಸರ್ವ್. ಅವನನ್ನು ಮೇಲೆತ್ತು ಅಂತ. ಇದು ಒಂದು ಹುಚ್ಚರ ಹಾಗೆ, ಅಂದರೆ ಒಂದು ಉತ್ಕಟವಾಗಿರತಕ್ಕ ಒಂದು ಭಾವದ ಪ್ರವಾಹ ನಮ್ಮ ಒಳಗಡೆ ಹರಿತಾ ಇದ್ದರೆ ಆ ವ್ಯಕ್ತಿತ್ವ ಹೇಗಿರ್ಬೋದು, ಯಾವ ಮಟ್ಟದಲ್ಲಿ ಕೆಲಸ ಮಾಡ್ಬೋದು, ಅವರ ಮಾತುಗಳು ಹೇಗಿರ್ಬೋದು, ಎಷ್ಟು ತೇಜೋಮಯವಾಗಿರ್ಬೋದು ಎನ್ನುವುದಕ್ಕೆಲ್ಲ ವಿವೇಕಾನಂದರ ವ್ಯಕ್ತಿತ್ವ ಸಾಕ್ಷಿ. ಆದ್ದರಿಂದ ಅವರು ಮಾಡಿದ್ದು, ನಮ್ಮಲ್ಲಿ ಆಚಾರ್ಯರು ಕೂಡ ಹೇಳಿದ್ದಾರೆ, ಯಾರಿಗೂ ಅರ್ಥ ಆಗಲಿಲ್ಲ. ಏನಂದರೆ ಒಂದು ಮಾತಿದೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ. ಎಲ್ಲ ಜನಗಳ
ಶುಶ್ರೂಷೆ ಮಾಡುವುದು ಪ್ರತಿಯೊಬ್ಬನಿಗೂ ಕೂಡ, ಮೇಲ್ಜಾತಿಯ ಬ್ರಾಹ್ಮಣ ಮತ್ತೊಂದು ಯಾರಿಗೂ ಕೂಡ ಅದು ಕರ್ತವ್ಯ. ಅದು ದೇವರಿಗೆ ನಾವು ಕೊಡುವ ತೆರಿಗೆಯ ಹಾಗೆ. ಒಂದು ಸರ್ಕಾರಕ್ಕೆ ನಾವು ಹೇಗೆ ಟ್ಯಾಕ್ಸ್ ಕೊಡಬೇಕೋ ಹಾಗೆಯೇ ದೇವರ ರಾಜ್ಯದಲ್ಲಿ ದೇವರಿಗೆ ಸಲ್ಲಿಸುವ ತೆರಿಗೆ ಯಾವುದು ಅಂತ ಕೇಳಿದರೆ ಇನ್ನೊಂದು ಜೀವಕ್ಕೆ ನಾವು ಮಾಡುವ ಸೇವೆ ಅಂತ, ಶುಶ್ರೂಷ ಅಂತ. ಇದನ್ನು ಯಾರು ಗಮನಿಸುವುದಿಲ್ಲ. ಯಾಕೆ ಗಮನಿಸುವುದಿಲ್ಲ? ಜಡವಾಗಿ ಚಾತುರ್ವರ್ಣ್ಯದ ಪರಿಭಾಷೆಯಲ್ಲಿ ಮುಳುಗಿದ್ದೇವೆ. ಅದನ್ನು ಎಬ್ಬಿಸಿದವರು, ಹರಿದವರು, ಹೊಸ ಒಂದು ಪ್ರಚೋದನೆಯನ್ನು ಕೊಟ್ಟವರು ಸ್ವಾಮಿ ವಿವೇಕಾನಂದ. ಆದದ್ದರಿಂದ ಅವರು ಪ್ರಭಾವಿಗಳು. ಇಷ್ಟು ಮಾಡಿದ್ದಾರೆ. ದೇವರ ಕಲ್ಪನೆಯನ್ನು ಬದಲಾಯಿಸಿದರು. ಕಾರಣಿಕದ ಭಾಷೆಯಲ್ಲಿ ಮಾತಾಡಿದರು. ಆಮೇಲೆ ಜಡ ಪರಿಭಾಷೆಯನ್ನು ಕಿತ್ತೊಗೆದು ಅದೇ ಪರಿಭಾಷೆಗೆ ಹೊಸ ಅರ್ಥವನ್ನು ಕಲ್ಪಿಸಿದರು. ಆದ್ದರಿಂದ ಅವರು ಪ್ರಾತಸ್ಮರಣೀಯರು. ಇದು ಕಾಲ ಕಾಲಕ್ಕೆ ಆಗಬೇಕಾದದ್ದು. ನಮ್ಮ ಸಮಸ್ಯೆ ಅದು. ನಮ್ಮನ್ನು ನಿಜವಾಗಿ ಕಾಡ್ತಾ ಇರೋದು ಯಾವುದು ಅಂತ ನಾವು ನೋಡುವುದಿಲ್ಲ. ನಮ್ಮನ್ನೇ ನಾವು ನೋಡಬೇಕಾಗಿದೆ. ಪ್ರತಿಯೊಬ್ಬರಿಗೂ ಮತ್ತೊಂದು ಜಾತಿ ಅಂತ ಹೇಳಿದ ಕೂಡಲೇ ನಮ್ಮ ಹಾಗೆ ಅಲ್ಲ. ಭಾಳ ಆಶ್ಚರ್ಯಗಳಿದೆಲ್ಲ. ನಮ್ಮ ಹಾಗೇ ಇದ್ದರು, ಎಲ್ಲವೂ ನಮ್ಮ ಹಾಗೆಯೇ ಇದ್ದರೂ ಕೂಡ ಎಲ್ಲ ವೈದ್ಯಕೀಯ ಶಾಸ್ತ್ರಗಳಾಗಲಿ ಏನಾಗಿ ಎಲ್ಲರೂ ಒಂದೇ, ಎಲ್ಲರದ್ದು ಒಂದೇ ರೀತಿ ಇದೆ. ಅವರ ಮನಸ್ಸು, ಅವರ ಭಾವನೆಗಳು, ಅವರ ದೇಹ, ಮನಸ್ಸಿಗೆ ಆ ದೇಹ ಸ್ಪಂದಿಸುವ ರೀತಿಯಿಂದಾಗಿ ಉಂಟಾಗತಕ್ಕ ಕಾಯಿಲೆಗಳು, ಇದು ಎಲ್ಲವೂ ಕೂಡ ಎಲ್ಲರದ್ದು ಜಾತಿ ಮತ ಭೇದವಿಲ್ಲದೆ. ಆರೋಗ್ಯಶಾಸ್ತ್ರ ಇದನ್ನು ಹೇಳ್ತದೆ. ಆದರೆ ಮಾಡುವುದಿಲ್ಲ ಅದನ್ನು. ವಸ್ತುಸ್ಥಿತಿಯ ಮೇಲೆ ನಮ್ಮ ಭಾವನೆಗಳ, ಕೃತಕವಾದ ಭಾವನೆಗಳ, ನಾವು ಮಾಡಿಕೊಂಡ ಭಾವನೆಗಳ ಭಾರ ಬಿದ್ದಿದೆ. ಆ ಭಾರವನ್ನು ಎತ್ತುವವರು ಬೇಕಾಗಿದೆ. ಮತ್ತು ಒಂದು ಮಾತು ಹೇಳಿ ಈ ನನ್ನ ಭಾಷಣವನ್ನು ಮುಗಿಸ್ತೇನೆ. ಅದು ಯಾವುದು ಅಂದರೆ, ಧರ್ಮದ ಹೆಸರಿನಲ್ಲಿಯೇ ಅಧರ್ಮ ನಡೆದರೆ ಏನು ಮಾಡಬೇಕು? ಏನು ಮಾಡಬೇಕು? ಯಾರೇ ಆದರೂ ಅಧರ್ಮಿಗಳು ಏನೋ ಮಾಡ್ತಾರೆ. ಅವರಿಗೆ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲ. ಅವರೇನೋ ಅವರು ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡ್ತಾರೆ. ಆ ಕೃತ್ಯಗಳನ್ನು ಎಲ್ಲ ಹೌದಪ್ಪ, ಅದಕ್ಕೆ ಕಾನೂನಿದೆ, ಎಲ್ಲ ಮಾಡ್ತಾರೆ. ಧರ್ಮದ ಸೋಗಿನಲ್ಲಿಯೇ ಧಾರ್ಮಿಕರೆನಿಸಿಕೊಂಡವರೇ ಪರಮ ಅಕೃತ್ಯಗಳನ್ನು ಮಾಡಿದರೆ ಏನು ಮಾಡ್ತೀರಿ? ನಮ್ಮವರು, ನಮ್ಮ ಧರ್ಮದವರು. ಆಗ ಅವರು ಹೇಳಿದರಲ್ಲ, ತಾಯಿ ತಂದೆಗೂ ಕೂಡ ಅಕೃತ್ಯಗಳನ್ನು ಮಾಡಿದರೆ ತನ್ನ ತಾಯಿ ತಂದೆ ಎನ್ನುವ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರದು. ಹಾಗೆಯೇ ನಮ್ಮ ಧರ್ಮದವರು ಅಂತ ಧಾರ್ಮಿಕತೆಯ ಸೋಗಿನಲ್ಲಿ ಅವರ ಹಿಂದೆ ಜನ ಇರ್ತಾರೆ. ಮೂಢರು, ಗೊತ್ತಿಲ್ಲದವರು, ಅಮಾಯಕರು, ಮುಗ್ಧರು ಇರಲಿಕ್ಕೆ ಸಾಕು. ಅವರೆಲ್ಲರೂ ಅವ್ರು ಭಾಳ ಒಳ್ಳೆಯವರು ಅಂತ ಭಾವಿಸಿದ್ದಾರೆ. ಆದರೆ ವಸ್ತುಸ್ಥಿತಿ ಅದಕ್ಕೆ ಪೂರ್ತಿ ಬೇರೆಯಾಗಿದೆ. ಜನರ ಮೌಢ್ಯವನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಧಾರ್ಮಿಕರನ್ನು ಏನು ಮಾಡಬೇಕೆನ್ನುವುದು ನಮ್ಮ ಮುಂದೆ ಈ ಕಾಲದಲ್ಲಿ ಬಂದು ನಿಂತಿರತಕ್ಕ ಪ್ರಶ್ನೆ. ಏನು ಮಾಡಬೇಕು? ಅದಕ್ಕೆ ನನಗೆ ಸೂಫಿ ಸಂತರ ಒಂದು ಪದ್ಯ ನೆನಪಾಯಿತು. ಆ ಪದ್ಯವನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಪದ್ಯ ಹೇಗಿದೆ ಅಂದರೆ, ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆ ಪದ್ಯ ನಮ್ಮಲ್ಲಿ ಯಾವ ಸಂವೇದನೆಯನ್ನು, ಅಡಗಿರತಕ್ಕ ಒಂದು ಸಂವೇದನೆಯನ್ನು ಉದ್ದೀಪಿಸ್ತದೋ ಅದೇ ಸಂವೇದನೆಯನ್ನು ಉದ್ದೀಪಿಸುವುದು ಸ್ವಾಮಿ ವಿವೇಕಾನಂದರ ಉದ್ದೇಶವಾದದ್ದರಿಂದ ನಾನು ಅದನ್ನು ಹೇಳುವುದು. ಪದ್ಯ ಹೇಗಿದೆ? ಇಬ್ಬರಿದ್ದಾರೆ ಅಲ್ಲಿ. ಒಬ್ಬ ಕೇಳ್ತಾನೆ, ಸಂತ ಕೇಳ್ತಾನೆ, ಅಲ್ಲ ಮತ್ತೊಬ್ಬ ಕೇಳ್ತಾನೆ, ಒಬ್ಬ ಗೃಹಸ್ಥ ಕೇಳ್ತಾನೆ ಸಂತನ ಹತ್ರ, ಅವನೇ ಯಾಕೆ ಹೀಗೆ ಇದ್ದಿ ಅಂತ ಕೇಳಿ. ಯಾಕೆ ಹೀಗಿದ್ದೇನೆ ಅಂದರೆ ಹೇಗೆ ಅಂತ ಅವನು ಹೇಳ್ತಾನೆ. ಯಾಕೆ ಹೀಗೆ ಇದ್ದಿ ಅಂತ ಇವಾಗ ಕೇಳ್ತಾನೆ. ಅವನು ಹೀಗಿದ್ದೇನೆ ಅಂದರೆ ಏನು? ಯಾಕೆ ಹೀಗಿದ್ದೆ ಅಂದರೆ ಏನು? ಅಲ್ಲ, ಹುಚ್ಚನಂತೆ ಇದ್ದೀಯಲ್ಲ ಯಾಕೆ ಅಂತ. ಆವಾಗ ಅವನು ಹೇಳ್ತಾನೆ, ಸಂತ ಹೇಳ್ತಾನೆ, ಹುಚ್ಚನಂತೆ ಅಂತ ಹೇಳಿದೆ. ಹಾಗಾದ್ರೆ ಹುಚ್ಚನಲ್ಲ ಅಂತ ಗೊತ್ತಿದೆ ನಿನಗೆ. ಹುಚ್ಚನಂತೆ ಯಾಕೆ ಹೀಗಿದ್ದಿ ಅಂತ ನೀನು ಕೇಳ್ತಾ ಇದ್ದೆ ಅಂದರೆ ನಾನು ಹುಚ್ಚನಲ್ಲ ಅಂತ ನಿನಗೆ ಗೊತ್ತಿದೆ.
ಮತ್ತು ಗೊತ್ತಿದೆ ಅಲ್ವಾ ಅಂತ ಕೇಳ್ತಾನೆ. ಹೌದು ಗೊತ್ತಿದೆ, ನೀನು ಹುಚ್ಚನಲ್ಲ, ಆದರೆ ಹುಚ್ಚನಂತ ಇದ್ದಿ, ಮಳೆ ಗಾಳಿ ಬಿಸಿಲು ಅಂತ ಇಲ್ಲ, ನೀನು ತಿರುಗಾಡ್ತಾ ಇದ್ದಿ, ಊಟ ತಿಂಡಿ ಅವ್ರು ನಿನಗೆ ಗೊಡವೆ ಇಲ್ಲ, ನಿನ್ನ ದೇಹದ ಗೊಡವೆಯೇ ನಿನಗೆ ಇಲ್ಲ, ತಿರುಗಾಡ್ತಾ ಇದ್ದಿ, ಎಲ್ಲರೂ ನಿನ್ನನ್ನು ಹುಚ್ಚ ಅಂತ ಹೇಳ್ತಾರೆ. ಆದರೆ ನನಗೆ ಗೊತ್ತಿದೆ ನೀನು ನಿಜವಾಗಿ ಹುಚ್ಚನಲ್ಲ, ಯಾಕೆ ಹೀಗೆ ಇದ್ದಿ ಅಂತ ಒಂದು ಕಳಕಳಿಯ ಪ್ರಶ್ನೆ. ಅದಕ್ಕೆ ಅವ ಹೇಳ್ತಾನೆ, ಹಾಂ ನಾನು ಹುಚ್ಚನಲ್ಲ ಅಂತ ನಿನಗೆ ಗೊತ್ತಾದದ್ರಿಂದ ಉತ್ತರ ಹೇಳ್ತೇನೆ. ಏನು ಉತ್ತರ? ನನ್ನ ಧರ್ಮವನ್ನು ಸೈತಾನನಿಂದ ನಾನು ಕಾಪಾಡಬೇಕಾಗಿದೆ, ಅದಕ್ಕಾಗಿ ಹೀಗೆ ಇದ್ದೆ. ಆಶ್ಚರ್ಯ ಆಗ್ತದೆ. ನನ್ನ ಧರ್ಮವನ್ನು ನಾನು ಯಾವ ಧರ್ಮದಲ್ಲಿ ಇದ್ದೇನೆಯೋ ಆ ಧರ್ಮವನ್ನು ನಾನು ಸೈತಾನನಿಂದ ಕಾಪಾಡಬೇಕಾಗಿದೆ, ರಕ್ಷಿಸಬೇಕಾಗಿದೆ, ಅದಕ್ಕೋಸ್ಕರ ಹೀಗೆ ಇದ್ದೇನೆ. ಹೌದಾ? ಅವನು ಏನು ಮಾಡ್ತಾನೆ ಸೈತಾನ? ಅವನು ಏನು ಮಾಡ್ತಾನೆ ಅಂದರೆ ಧರ್ಮವನ್ನು ತನ್ನ ಮೆರೆದಾಟಕ್ಕೆ ಬಳಸುತ್ತಾನೆ. ಪ್ಲೀಸ್ ಅಂಡರ್ಲೈನ್. ಸೈತಾನ ಏನು ಮಾಡ್ತಾನೆ ಅಂದರೆ ಧರ್ಮವನ್ನು ತನ್ನ ಮೆರೆದಾಟಕ್ಕೆ ಬಳಸುತ್ತಾನೆ. ತನ್ನ ಬಲವನ್ನು ಹೆಚ್ಚು ಮಾಡಿಕೊಳ್ಳುವುದರ ಬಗ್ಗೆ ಸತತವಾಗಿ ಚಿಂತಿಸುತ್ತಾನೆ. ಇತರರನ್ನು ದುರ್ಬಲರನ್ನಾಗಿ ಮಾಡುವುದರ ಬಗ್ಗೆ ಯೋಚಿಸುತ್ತಾನೆ. ತನ್ನ ಬಲವನ್ನು ಹೆಚ್ಚು ಮಾಡಿಕೊಳ್ಳುವುದರ ಬಗ್ಗೆ ಸತತವಾಗಿ ಚಿಂತಿಸುತ್ತಾನೆ. ನಿನಗೆ ಪ್ರವೇಶ ಇದೆ, ನಿನಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾನೆ. ಜನರಲ್ಲಿ ಭಯವನ್ನು ಬಿತ್ತುತ್ತಾನೆ, ಜನರಲ್ಲಿ ಕೀಳರಿಮೆಯನ್ನು ಬಿತ್ತುತ್ತಾನೆ. ಈ ಸೈತಾನ ಧರ್ಮದ ಒಳಗಡೆಯೇ ಇದ್ದಾನೆ, ಹೊರಗೆ ಇಲ್ಲ. ಇವನಿಂದ ಧರ್ಮವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ನಾನು ಹೀಗೆ ಇದ್ದೇನೆ ಅಂತ. ಇದು ವಿವೇಕಾನಂದರಿಗೂ ಕೂಡ ಬಹಳ ಪ್ರಿಯವಾಗಿರತಕ್ಕ, ನಮ್ಮಲ್ಲಿ ಉದ್ದೀಪನಗೊಳ್ಳತಕ್ಕ ಸಂವೇದನೆ. ನಮಸ್ತೆ. ಅಭಿನಂದನೆಗಳು, ಅಭಿವಂದನೆಗಳು ಶ್ರೀಯುತ ಲಕ್ಷ್ಮೀಶ ತೊಳ್ಪಾಡಿಯವರಿಗೆ. ನಿಮ್ಮ ಅಮೂಲ್ಯವಾದಂತಹ ಮಾತುಗಳು ಈ ಸಮಾರಂಭಕ್ಕೆ ಮೆರಗನ್ನು ತಂದಿದೆ. ಸ್ವಾಮಿ ವಿವೇಕಾನಂದರು ಸಮಾನತೆಯ ಅತಿ ದೊಡ್ಡ ಪ್ರತಿಪಾದಕರಾಗಿ ಗುರುತಿಸಿಕೊಂಡವರು. ಸಾಮಾಜಿಕವಾಗಿ ಈ ದೇಶದಲ್ಲಿ ಆಚರಣೆಯಲ್ಲಿದ್ದ ಹಲವಾರು ಧರ್ಮವಿರೋಧಿ ಆಚರಣೆ ಅನುಸರಣೆಗಳ ವಿರುದ್ಧ ಸಮರ ಸಾರಿದವರು ಕೂಡ. ಅದೇ ಹೊತ್ತಲ್ಲಿ ಶಿಕ್ಷಣವು ನಮ್ಮ ಚಿಂತನೆಗಳಿಗೆ ಆಹಾರ ನೀಡುವುದೇ ಅಲ್ಲದೆ ಅವುಗಳಿಗೆ ಹಾರಲು ರೆಕ್ಕೆಗಳನ್ನು ಕೂಡ ನೀಡುತ್ತದೆ ಎನ್ನುವಂಥ ಮಾತುಗಳನ್ನು ಸ್ವಾಮಿ ವಿವೇಕಾನಂದರು ಹೇಳುವುದರ ಮೂಲಕ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ. ಈ ಮಧ್ಯೆ ನಮ್ಮ ಜೊತೆಯಲ್ಲಿದ್ದಂತಹ ನಗರ ಠಾಣಾಧಿಕಾರ ಅಂತ ಶ್ರೀಯುತ ಆಂಜನೇಯ ರೆಡ್ಡಿ ಅವರು ಬಹುಶಃ ಇಷ್ಟೊತ್ತು ಕೂತದ್ದೇ ದೊಡ್ಡದು ಅಂತ ಅನಿಸ್ತದೆ. ಈ ಒಂದು ಒತ್ತಡದ ಸಮಯದಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಬಂದು ಇಷ್ಟೊತ್ತು ನಮ್ಮ ಹೊತ್ತಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಕೃತಜ್ಞತಾ ಭಾವನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರಿಗೆ ಒಂದು ಸ್ಮರಣಿಕೆಯನ್ನು ನಮ್ಮ ಇವತ್ತಿನ ಸಮಾರಂಭದ ಅಧ್ಯಕ್ಷರಾದಂತಹ ಸಿ ಎ ಮೊಹಮ್ಮದ್ ಇಸಾಕ್ರವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಮಧ್ಯೆ ನಮ್ಮ ಜೊತೆಯಲ್ಲಿ ಅರಣ್ಯಾಧಿಕಾರಿಗಳಂತ ಶ್ರೀಯುತ ಸಂಜೀವ ಪೂಜಾರಿಯರಿದ್ದಾರೆ. ನಿಮ್ಮ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕೊಡಂಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಧೀರ್ ಅವರು, ಸಾಲಿತ್ತೂರು ಶಾಲೆಯ ಮುಖ್ಯೋಪಾಧ್ಯಾಯರಾದ ತಾರೇಶ್ ರವರು, ಸಜಿಪದ ಅಧ್ಯಾಪಕರಂತ ಶ್ರೀಯುತ ವೀರಪ್ಪರವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತಿದ್ದಾರೆ. ನಿಮ್ಮ ಇರುವಿಕೆಯನ್ನು, ನಿಮ್ಮ ಉಪಸ್ಥಿತಿಯನ್ನು ಗುರುತಿಸಿಕೊಳ್ಳುತ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸುವ ಮುಂಚೆ ಜ್ಞಾನದಾಹಿಗಳಿಗೆ ಜ್ಞಾನವನ್ನು ನೀಗಿಸುವಂತಹ ಪುಸ್ತಕಾಲಯ ನಮ್ಮ ಈ ಕಾರ್ಯಕ್ರಮದ ಹೊರಭಾಗದಲ್ಲಿ ಇದೆ. ಸನ್ಮಾರ್ಗ ಪತ್ರಿಕೆ ಮತ್ತು ನ್ಯೂಸ್ ಚಾನೆಲ್ ಇದೆ. ಏಕೆ ಕುಕ್ಕಿಲ ಅವರ ಇಸ್ಲಾಂ ಮತ್ತು ಶಾಂತಿ ಕಾಡುವ ಪ್ರಶ್ನೆಗಳು ಎನ್ನುವಂಥ ಒಂದು ಅದ್ಭುತವಾದ ಪುಸ್ತಕ ಕೂಡ ಇಲ್ಲಿ ನಿಮಗೆ ದೊರೆಯುತ್ತದೆ. ಹೊರಗಡೆ ಇರುವಂಥ ಶಾಂತಿ ಪ್ರಕಾಶನದ ಪ್ರಕಟಣೆಗಳು ಇಸ್ಲಾಮಿಯ ಪುಸ್ತಕಾಲಯದಲ್ಲಿ ನಿಮಗೆ ದೊರಕುತ್ತದೆ. ಕುರಾನಿನ ಕನ್ನಡ ಅವತರಣಿಕೆ ಕೂಡ ಇಲ್ಲಿ ನಮಗೆ ಲಭ್ಯ ಇದೆ. ತಾವೆಲ್ಲರೂ ಕೂಡ ಅದರ ಸದುಪಯೋಗವನ್ನು ಮಾಡುವುದರೊಂದಿಗೆ ಅನುಪಮ ಮಹಿಳಾ ಮಾಸಿಕ ಮತ್ತು ಸನ್ಮಾರ್ಗ ವಾರ ಪತ್ರಿಕೆ ಚಂದಾದಾರರಾಗಲಿಕ್ಕೆ ಕೂಡ ಇಲ್ಲಿ ಅನುಕೂಲತೆ ಇದೆ. ಸಂಪರ್ಕಿಸಿ ಎನ್ನುವ ಮಾತಿನೊಂದಿಗೆ ಕಾರ್ಯಕ್ರಮದ ಮುಂದಿನ ಅತಿಥಿಯಾದಂತಹ ಡಾಕ್ಟರ್ ರಾಜಾರಾಮ್ ಕೆ.ಬಿ. ಮಾಜಿ ಅಧ್ಯಕ್ಷರು ಯುವ ವಾಹಿನಿ ಕೇಂದ್ರೀಯ ಸಮಿತಿ, ಇವರನ್ನು ಶ್ರೀ ನಾರಾಯಣ ಗುರುಗಳ ವಿಚಾರಧಾರೆಗಳ ಬಗ್ಗೆ ಮಾತನಾಡಲು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಒಂದು ಅದ್ಭುತವಾದ ಪರಿಕಲ್ಪನೆಯ ಕಾರ್ಯಕ್ರಮ, ಮೌಲ್ಯಾಧಾರಿತ ಕಾರ್ಯಕ್ರಮ, ದೇಶ ಪ್ರೇಮವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮ, ದೇಶದ ಹಿತಚಿಂತನೆ ಎಂಬ ಒಂದು ಉತ್ತಮ
ಕಾರ್ಯಕ್ರಮಕ್ಕೆ ಈ ಸಭಾಂಗಣದಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ ಬಂಧುಗಳೇ. ದೇಶದ ಹಿತಚಿಂತನೆ ನಾವೆಲ್ಲ, ನಾನು ನನ್ನ ಹಿತಚಿಂತನೆಯನ್ನು ಮಾಡಬಹುದು, ನನ್ನ ಸಂಸಾರದ ಹಿತಚಿಂತನೆ, ನನ್ನ ಬಂಧು ಬಳಗದ ಹಿತಚಿಂತನೆಯನ್ನು ಮಾಡುವುದು ಸಾಮಾನ್ಯ. ಆದರೆ ವಿಶಾಲ ಮನೋಭಾವದಿಂದ ದೇಶದ ಹಿತಚಿಂತನೆ ಎಂಬಂತಹ ಮೌಲ್ಯಾಧಾರಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಈ ಒಂದು ಸಾರ್ವಜನಿಕ ಸೀರತ್ ಸಮಾವೇಶದ ನೇತೃತ್ವವನ್ನು ವಹಿಸಿದಂಥ ಜಮಾತೆ ಇಸ್ಲಾಂ ಹಿಂದ್, ಇದು ನಿಜಾರ್ಥದ ದೇಶಭಕ್ತ ಸಂಘಟನೆ ಅಂತ ಈ ಸಂದರ್ಭದಲ್ಲಿ ಅವರನ್ನು ಹಿರಣ್ಮನೆಯಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಬಂಧುಗಳು. ಈ ಸಮಾವೇಶದಲ್ಲಿ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಗಳಾದಂಥ ಪೂಜ್ಯ ಸ್ವಾಮೀಜಿಗಳಿಗೆ ಶಿರಸ ವಂದಿಸ್ತಾ, ಈ ಸಮಾರಂಭದ ಅಧ್ಯಕ್ಷರಾದ ಜನಾಬ್ ರಿಯಾಜ್ ಹಾರೂನ್ ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಸಜ್ಜನ ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಹಿತಚಿಂತನೆ ಸಾರ್ವಜನಿಕ ಸೀರತ್ ಸಮಾವೇಶ. ಸೀರತ್ ಎನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥ ಇದೆ. ಅದೊಂದು ಮೌಲ್ಯ. ಮಹಮ್ಮದ್ ಪೈಗಂಬರ್ ಅವರ ಮೌಲ್ಯಾಧಾರಿತ ಚಿಂತನೆಗಳು, ಅವರ ಆದರ್ಶಗಳು ಅನ್ನುವ ಒಂದು ಚಿಂತನೆಯೊಂದಿಗೆ ಅವರ ಕ್ಯಾರೆಕ್ಟರ್ ಅಂದರೆ ಅವರ ಆದರ್ಶ, ಇಂಥ ಒಂದು ಮೌಲ್ಯದೊಂದಿಗೆ ಆರಂಭವಾದ ಕಾರ್ಯಕ್ರಮ ಜಮಾತೆ ಇಸ್ಲಾಂ ಹಿಂದ್ ಸಂಘಟನೆ ನಡೆಯುವಂಥದ್ದು ಬಹಳ ಉತ್ತಮವಾದ ಕಾರ್ಯಕ್ರಮ. ಗಣ್ಯಾತಿ ಗಣ್ಯರು, ವಾಗ್ಮಿಗಳು, ಪೂಜ್ಯ ಸ್ವಾಮಿಗಳು, ಲಕ್ಷ್ಮೀಶ ತೋಳ್ಪಾಡಿಯವರು, ಹಾಗೆ ಮೊಹಮ್ಮದ್ ಕುಂಜಿ ಅವರು, ಹಾಗೆ ಗೌರವಾನ್ವಿತ ಡಾಕ್ಟರ್ ದ್ವಾರಕನಾಥ್ ಅವರು ತನ್ನ ಅನುಭವದ ಆಳದಿಂದ ಬಹಳಷ್ಟು ಜ್ಞಾನವಂತರು. ಅವರ ಮುಂದೆ ನಾನು ಬಹಳ ಕಿರಿಯ, ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತಿಳಿಯಪಡಿಸ್ತಾರೆ. ನಾನೇನು ದೊಡ್ಡ ವಾಗ್ಮಿ ಅಲ್ಲ, ಆದರೂ ನನ್ನ ಜೀವನದ ಅನುಭವದ ಪುಟಗಳನ್ನು ತೆರೆದಿಡ್ತೇನೆ ಅಷ್ಟೇ. ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಸಮಾನತೆಯ ಬಗ್ಗೆ, ಸಾಮರಸ್ಯದ ಬಗ್ಗೆ, ಸಹೋದರತೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನಷ್ಟೇ ನಿಮ್ಮ ಮುಂದೆ ಹಂಚಲಿಕ್ಕೆ ಇದ್ದೇನೆ ಬಂಧುಗಳೇ. ಜಮಾತೆ ಇಸ್ಲಾಂ ಹಿಂದಿನ ಸಂಘಟನೆಯ ನಂಟು ಒಡನಾಟ ಬಹಳ ದೀರ್ಘಕಾಲ ನನಗಿದೆ. ಉಪ್ಪಿನಂಗಡಿಯಲ್ಲಿ ಕೂಡ ಅವರು ಆಯೋಜನೆ ಮಾಡುವಂಥ ಕೆಲವಾರು ಬಾಂಧವ್ಯದ ಬೆಸೆಯುವಂಥ, ಸ್ನೇಹದ ಸಂಕೋಲೆ ಹೆಣೆಯುವಂಥ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಅದು ಬೇರೆ ಬೇರೆ ಕಡೆಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಸಂಘಟನೆ ಇಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡೋದು ಬಹಳಷ್ಟು ಒಂದು ಉತ್ತಮ ಅವಕಾಶ. ಇಲ್ಲಿ ನನ್ನ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಅಂತ ಅಷ್ಟೇ ನಾನು ಭಾವಿಸಿಕೊಳ್ತೇನೆ. ಉಪ್ಪಿನಂಗಡಿಯಲ್ಲಿ ಅಲ್ಲಿ ನಡೆದಂಥ ಕೆಲವು ನಮ್ಮೂರ ಮಸೀದಿಗೆ ಬನ್ನಿ ಅನ್ನುವ ಬಹಳ ಉತ್ತಮ ಒಂದು ಪರಿಕಲ್ಪನೆಯ ಕಾರ್ಯಕ್ರಮ. ಮಸೀದಿಯ ಬಗ್ಗೆ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಬೇಡದ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ಬಂದಾಗ ಅದನ್ನೆಲ್ಲ ತೊಳೆದು ಹಾಕುವಂಥ ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರನ್ನು ಮಸೀದಿಗೆ ಕರೆದು ಅಲ್ಲಿ ಯಾವ ರೀತಿಯ ಉಪದೇಶ, ಯಾವ ರೀತಿಯ ಧಾರ್ಮಿಕ ಶಿಕ್ಷಣ, ಮೌಲ್ಯಾಧಾರಿತ ಶಿಕ್ಷಣ ಕೊಡುತ್ತದೆ ಎನ್ನುವ ರೀತಿಯಲ್ಲಿ ಜನರಿಗೆ ನಿಜವಾದ ಒಂದು ಅರ್ಥವನ್ನು, ನಿಜವಾದ ಸಂದೇಶವನ್ನು ಕೊಡುವಂಥ ಕೆಲಸ ಜಮಾತೆ ಹಿಂದ್ ಇಸ್ಲಾಂ ಮಾಡಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸಾರ್ವಜನಿಕವಾಗಿ ಪ್ರಯೋಜನವಾಗುವಂಥ ಸೇವಾ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಬಂಧುಗಳೇ, ನಮ್ಮ ತುಳುನಾಡು ಕರಾವಳಿಯ ಜಿಲ್ಲೆ ಅದೊಂದು ರೀತಿಯಲ್ಲಿ ಏನೋ ಕೋಮು ಸೂಕ್ಷ್ಮತೆ ಅಂತ ಎಣಿಸಿದ್ರು ಇಂದಿಗೂ ಕೂಡ ಭಾವೈಕ್ಯತೆಯ, ಸಹೋದರತೆಯ, ಪರಸ್ಪರ ಧರ್ಮದೊಂದಿಗೆ ಬೆಸೆಯುವಂಥ ಕಾರ್ಯಗಳು ಈಗಲೂ ಆಗ್ತಿದೆ ಇದ್ದರೆ ಅದು ಈ ಮಣ್ಣಿನ ಗುಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳೇ. ನಾನು ಕೂಡ ತೀರಾ ಗ್ರಾಮೀಣ ಪ್ರದೇಶ, ಹಳ್ಳಿಗಾಡಿನ ಗ್ರಾಮೀಣ ಮುಗ್ಧ ಜನರ ಒಂದು ಒಡನಾಟದಲ್ಲಿ, ಒಂದು ಪರಿಸರದಲ್ಲಿ, ನಿಷ್ಕಲ್ಮಶ ನಿರ್ಮಲ ಮನಸ್ಸಿನ ಪರಿಸರದಲ್ಲಿ, ತೀರಾ ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದವ, ಒಂದು ಗ್ರಾಮೀಣ ಪ್ರದೇಶ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದವ, ಆಸುಪಾಸಿನಲ್ಲಿ ಮಂದಿರ, ಮಸೀದಿ, ಚರ್ಚೆ ಇರುವಂಥ ಆ ಪ್ರದೇಶದಲ್ಲಿ ನಮ್ಮ ಶಿಕ್ಷಕರು ಕೂಡ ಅಂದು ಸರ್ವಧರ್ಮದ ಶಿಕ್ಷಣ, ನಮ್ಮ ಕಾಲೆಯಲ್ಲಿ ಶಿಕ್ಷಣದ ಒಂದಿಗೆ ಮೌಲ್ಯಾಧಾರಿತ ಶಿಕ್ಷಣ, ನೈತಿಕತೆಯನ್ನು ಕೊಡುವಂಥ, ನೈತಿಕ ಸ್ಥೈರ್ಯವನ್ನು ಕೊಡುವ ಶಿಕ್ಷಣ ಕೊಟ್ಟಿದ್ದರಿಂದ ಇಂದಿಗೂ ನಾವು ಸಾರ್ವಜನಿಕರಲ್ಲಿ ಬೆಸೆಯುವಂಥ ವಾತಾವರಣ ನಿರ್ಮಾಣವಾಗಿದೆ. ಆ ಸಂದರ್ಭದಲ್ಲಿ ಏನೇ ಉತ್ಸವ ಆದರೂ, ಬೇರೆ ಬೇರೆ ಧರ್ಮದ ಉತ್ಸವಾದಿಗಳು ಆದರೂ ಅಲ್ಲಿ ರಜೆ ಸಿಕ್ತಿತ್ತು. ನಾವೆಲ್ಲ ಸ್ನೇಹಿತರು, ರಾಜಾರಾಮ, ರಹೀಮ, ರಾಬರ್ಟ್ ಎಲ್ಲ ಒಟ್ಟಿಗೆ ಹೋಗಿ ಎಲ್ಲ ಕಡೆ ಹೋಗುವಂಥ ಪರಿಸ್ಥಿತಿ ಇತ್ತು. ನಮ್ಮ ಕಡೆಯಲ್ಲಿ ಅಲ್ಲಿ ಆಗುವಂಥ ಮಸೀದಿಯಲ್ಲಿ ಆಗುವಂಥ
ಆಗುವಂಥ ಉರೂಸ್ ಕಾರ್ಯಕ್ರಮದಲ್ಲಿ ನಮಗೇನೋ ಮಕ್ಕಳಿಗೆ ಹೋಗುವಂಥ ಎಲ್ಲ ಸ್ನೇಹಿತರೊಂದಿಗೆ ಹೋಗುವಂಥ ಒಡನಾಟದಲ್ಲಿ ಹೋಗುವಂಥ ಸಂದರ್ಭ, ಒಂದು ಉತ್ಸಾಹ, ಅಲ್ಲಿ ಕೊಡುವಂಥ ಪ್ರಸಾದ, ಆ ಹರಕೆ ಹುಡಿಯ ಪ್ರಸಾದ ಏನೋ ಅದನ್ನು ಸ್ವೀಕಾರ ಮಾಡಿ ಏನೋ ಪಾವನವಾಗಿದ್ದೇವೆ ಅಂತ ಹೇಳುವಂಥ ಒಂದು ಅನುಭವ. ಅದೇ ರೀತಿಯಲ್ಲಿ ನಾನು ಮಳಂತ್ಯಾರ್ನಲ್ಲಿ 6ನೇ 7ನೇ ಪ್ರೈಮರಿ ಶಾಲೆಯಲ್ಲಿ ಕಲಿತಿರುವಾಗ ಗಾರ್ಡಿಯನ್ ಏಂಜಲ್ಸ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಅಲ್ಲಿ ಕಲಿತಿದ್ದೇನೆ. ಆಗ ನನ್ನ ಅಮ್ಮ ಹೇಳಿದ್ರು, ಬೇರೆ ಯಾರೂ ಅಲ್ಲ, ಧರ್ಮಗುರುಗಳಲ್ಲ ಅಥವಾ ಬೇರೆಗಳು ಆ ಕ್ರೈಸ್ತರು ಹೇಳಿದ್ದಲ್ಲ, ನನ್ನ ಅಮ್ಮ ಹೇಳಿದರು, ನಮಗ ಅವಳು ಈ ಕಲ್ತೊಂದಿಲ್ಲ, ಐತಾರ ಪೋದು ಚರ್ಚಿಡೊಂಜಿ ಕ್ಯಾಂಡ್ಲ್ ಪೊತ್ತಲ್ಲ ಅಂತ. ಇದು ಏನು? ಎಳೆವೆಲ್ಲೇ ಮಕ್ಕಳಿಗೆ ಇಂಥ ಧರ್ಮ ಸೂಕ್ಷ್ಮತೆಯ, ಇನ್ನೊಂದು ಧರ್ಮದ ಬಗ್ಗೆ ಗೌರವ ಮನೆಯಲ್ಲಿ ಹೆತ್ತವರು ಮಾಡಿದರೆ ಅದು ಖಂಡಿತ ಅದು ಮುಂದಕ್ಕೆ ಅವರಲ್ಲಿ ಉಳಿದು ಒಂದು ಧರ್ಮ ಸಾಮರಸ್ಯ ಉಳಿಲಿಕ್ಕೆ ಸಾಧ್ಯ. ಅಂಥ ವಾತಾವರಣದಲ್ಲಿ ಬೆಳೆದಿದ್ದೇನೆ ನಾನು. ಅದೇ ರೀತಿಯಲ್ಲಿ ಬಂಧುಗಳೇ, ನಿಮಗೆಲ್ಲ ಗೊತ್ತುಂಟು, ನನ್ನ ಸ್ನೇಹಿತರು ಇಂದೂ ಕೂಡ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಅಂಥ ಕೆಲವು ಸೇವೆಗಳನ್ನು ಮಾಡೋದು ಈಗಲೂ ಇದೆ. ಇದು ನಾನು ಭಾಷಣಕ್ಕಾಗಿ ಹೇಳುವುದಲ್ಲ. ಒಂದು ಏನೋ ಅವರ ಕೃಷಿ ಭೂಮಿಗೆ ಏನಾಯ್ತು ಅಂದರೆ ಏನು ನಾಗದೋಷ ಅಂತ ಒಂದು ಸಂಪ್ರದಾಯ, ನಮ್ಮ ತುಳುನಾಡು, ಅದು ಇಂಥ ತುಳುನಾಡಿನ ಒಂದು ಸಂಪ್ರದಾಯ. ಆಶ್ಲೇಷ ಬಳಿಯಂಥ ಸೇವೆಯನ್ನು ಈಗಲೂ ನನ್ನ ಮುಸಲ್ಮಾನ ಬಾಂಧವರು ಮಾಡುತ್ತಿದ್ದರೆ ಅದು ಇಂದಿನ ಈ ಮಣ್ಣಿನ ಗುಣ ಅಂತ ಹೇಳ್ತಾ ಇಂದು ಕೂಡ ಇಂಥ ಧರ್ಮ ಸೂಕ್ಷ್ಮತೆ, ಇಂಥ ಒಂದು ಬಾಂಧವ್ಯ ಉಳಿದಿದ್ರೆ ಅದು ತುಳುನಾಡಿನ ಶ್ರೇಷ್ಠತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ದೇವನೊಬ್ಬ ನಾಮ ಹಲವು, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು. ವಿದ್ಯೆಯಿಂದ ಸ್ವತಂತ್ರರಾಗಿರಿ, ವಿದ್ಯೆಯಿಂದ ವಿವೇಕರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ, ಬೇಸಾಯದಿಂದ ಸಮೃದ್ಧಿ ಪಡೆಯಿರಿ ಅನ್ನುವ ಶ್ರೇಷ್ಠ ಸಂದೇಶವನ್ನು ಸಾರಿದ ಗುರುಗಳಿದ್ದರೆ ಬ್ರಹ್ಮಶ್ರೀ ನಾರಾಯಣಗುರು. 18ನೇ ಶತಮಾನದಲ್ಲಿ ಅಂಧಕಾರ, ಅಜ್ಞಾನ, ಅಸಮಾನತೆ, ಶೋಷಣೆ, ವ್ಯತ್ಯಾಸಗಳ ಸಂದರ್ಭದಲ್ಲಿ ಉದಯಿಸಿದ ಸೂರ್ಯ ಕಿರಣ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣಗುರು ಬಂದರು. 1854ರಲ್ಲಿ ಕೇರಳದಲ್ಲಿ ಬಹುಸಂಸ್ಕೃತಿಯ, ಸರ್ವಧರ್ಮದ ಬಹುಸಂಸ್ಕೃತಿಯ ನೆಲೆಯಾದ ದೇವರ ನಾಡೆಂತೆ ಕರೆಯಲ್ಪಡುವ ಕೇರಳ ರಾಜ್ಯ ತಿರುವನಂತಪುರದ ಚೆಂಬೆಳಂತಿ ಎಂಬ ಗ್ರಾಮದಲ್ಲಿ ಶ್ರಾವಣ ಮಾಸದ ಶತಭಿಷ ನಕ್ಷತ್ರದಲ್ಲಿ ಓಣಂ ಹಬ್ಬದ 3ನೇ ದಿನ ಈ ಜಗದ ಬೆಳಕನ್ನು ಕಂಡವರು ಬ್ರಹ್ಮಶ್ರೀ ನಾರಾಯಣಗುರು. ತಂದೆ ಮಾದನ್ ಆಶನ್ ಮತ್ತು ತಾಯಿ ಕುಟ್ಟಿ ಅಮ್ಮಾಳ್ ಮಗನಾಗಿ ಈ ಜಗದ ಬೆಳಕನ್ನು ಕಂಡ ನಾನು, ಅವರ ಮೂಲ ಹೆಸರು ನಾರಾಯಣ, ಅವರು ನಂತರ ಜಗತ್ತಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿ ಸಮಾಜ ಸುಧಾರಕರಾಗಿ ಜಗತ್ತಿಗೆ ಬೆಳಕು ಕೊಂಡ ದಾರ್ಶನಿಕರು ಬ್ರಹ್ಮಶ್ರೀ ನಾರಾಯಣಗುರು ಬಂದರು. ನಾರಾಯಣಗುರು ಹುಟ್ಟಿದಾಗ ಆ ಕೇರಳದಲ್ಲಿ ಆಗಿನ ಸಂದರ್ಭದಲ್ಲಿ ಆಗಿನ ಸಾಮಾಜಿಕ ಪರಿಸ್ಥಿತಿ ಅಷ್ಟು ಉತ್ತಮವಾಗಿರಲಿಲ್ಲ. ಆಗಿನ ಪರಿಸ್ಥಿತಿ ಆಗಿತ್ತು. ಈಗ ಸಾಕಷ್ಟು ಸಮಾಜ ಸುಧಾರಣೆ ಆಗಿದೆ, ಆ ವ್ಯತ್ಯಾಸಗಳು ಕಡಿಮೆ ಆಗಿದೆ, ನಾವು ಅದನ್ನು ಒಪ್ಪಿಕೊಳ್ಬೇಕು. ಆಗಿನ ಪರಿಸ್ಥಿತಿ ಇಲ್ಲ. ಆದರೆ ಈಗಿನ ಮಕ್ಕಳು ಅದನ್ನು ಕೂಡ ಗಮನಿಸಬೇಕು. ಯಾಕೆಂದರೆ ಈಗ ನಮಗೆ ಸಿರುವಂಥ ಒಂದು ರೀತಿಯ ಸಮಾನತೆ ಆಗಲಿ, ಒಂದು ರೀತಿಯ ಸಾಮಾಜಿಕ ಸ್ಥಾನಮಾನ, ಸ್ವಾಭಿಮಾನ ಆಕಾಶದಿಂದ ಬಂದಿಳಿಯಲಿಲ್ಲ, ಆಕಾಶದಿಂದ ಬೆಳೀಲಿಲ್ಲ. ರಾತ್ರಿ ಬೆಳಗಾಗುವುದರೊಳಗೆ ಅದು ನಮಗೆ ಸಿಗಲಿಲ್ಲ. ಅದು ಹೇಗೆ ಸಿಕ್ಕಿದ್ದಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಂಥ ದಾರ್ಶನಿಕರು, ಅಂಬೇಡ್ಕರ್ ಅವರಂಥ ಸಮಾಜ ಸುಧಾರಕರು, ಮಹಾತ್ಮ ಗಾಂಧೀಜಿಯವರಂಥ ನಾಯಕರು, ಬುದ್ಧ ಬಸವಣ್ಣವರಂಥ ಅವರ ಬೋಧನೆಗಳಿಂದ, ಅವರ ತತ್ವಗಳಿಂದ ನಾವು ಇಂದು ಈ ಬದುಕು ಸಾಧಿಸುತ್ತೇವೆ ಅಂತ ನಾವು ಭಾವಿಸಬೇಕು. ಬಂದರೆ ಹುಟ್ಟಿದ್ದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ, ನಾರಾಯಣಗುರು ಹುಟ್ಟಿದ್ದು ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ. ಅಜ್ಞಾನ, ಅಂಧಕಾರ, ಅಸಮಾನತೆ, ಶೋಷಣೆಯ ಕಾಲ, ಮೂಢನಂಬಿಕೆ, ಜಾತೀಯತೆ, ಅಸ್ಪೃಶ್ಯತೆ, ದೇವದಾಸ ಪದ್ಧತಿ, ಬೆತ್ತಲ ಸೇವೆ, ಬಾಲ್ಯ ವಿವಾಹ, ಗುಲಾಮಗಿರಿ, ಜೀತ ಪದ್ಧತಿ, ಜಮೀನ್ದಾರಿ ಪದ್ಧತಿ ಅಂತ ಪಿಡುಗುಗಳಿದ್ದಂಥ ಸಂದರ್ಭ ಊಹಿಸಿ ಅವರು ಹುಟ್ಟಿದಾಗ ಎಂಥ ಒಂದು ಅವಮಾನವನ್ನು ಅವರು ಅನುಭವಿಸಿದರು. ತಾನು ಅನುಭವಿಸಿದ ಅವಮಾನವನ್ನು ನಮ್ಮ ಮಕ್ಕಳು, ನಮ್ಮ ಜನಗಳು ಅವರು ಅನುಭವಿಸಬಾರದು. ಅವರು ಸಮಾನತೆಯ ಬದುಕನ್ನು ಈ ರಾಷ್ಟ್ರದಲ್ಲಿ ಸಾಗಿಸಬೇಕಂತ ಹೇಳು ದೃಢ ಸಂಕಲ್ಪವನ್ನು ಪಟ್ಟ ಅವರು ಊಟ ನಿದ್ರೆಯ ಪರಿವಿಲ್ಲದೆ ಆಧ್ಯಾತ್ಮ, ಆಯುರ್ವೇದ, ಜ್ಯೋತಿಷ್ಶಾಸ್ತ್ರ, ವೇದ, ಉಪನಿಷತ್ತು, ಕಾವ್ಯ, ನಾಟಕ, ವ್ಯಾಕರಣ, ಅಲಂಕಾರ, ತರ್ಕಶಾಸ್ತ್ರ ವಿದ್ಯೆಗಳನ್ನು ಸಿದ್ಧಿಸಿ 18 ಪುರಾಣಗಳ ಕಲಿಕೆಯೊಂದಿಗೆ ಆಧ್ಯಾತ್ಮ ಗುರುವಾಗಿ ಮೂಡಿಬಂದರು. ನಾನು ಕೇರಳದಲ್ಲಿ ಹುಟ್ಟುಕೊಂಡಂಥ ಆ ನಾರಾಯಣ ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿ ವಿಶ್ವಗುರುಗಳಾಗಿ ಮಾರ್ಪಡೆದು ಬಂದಿದೆ. ಇಂದು
ಕೇರಳದಲ್ಲಿ ಅವರ ಜನ್ಮ ದಿನಾಚರಣೆಯನ್ನು ಬಹಳ ಉತ್ತಮವಾಗಿ ಆಚರಿಸ್ತಾರೆ, ಅರ್ಥಪೂರ್ಣವಾಗಿ ಆಚರಿಸ್ತಾರೆ. ನಮ್ಮ ರಾಜ್ಯದಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಯಾಗಿದ್ದಾಗ ಸಾರ್ವತ್ರಿಕವಾಗಿ ಸರ್ಕಾರಿ ಲೆವೆಲಲ್ಲಿ ಆಚರಣೆ ಮಾಡಿ ಅವರ ಸಿದ್ಧಾಂತಗಳನ್ನು, ಅವರ ಸಂದೇಶವನ್ನು ಪಸರಿಸುವಲ್ಲಿ ಅದು ಕೂಡ ಒಂದು ಶಕ್ತಿ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಅವರು ತನ್ನದೇ ಪರಿಕಲ್ಪನೆಯ ಶಿವಾಲಯವನ್ನು ಕಟ್ಟಿದವರು. ಅವರ ಕಾಲದಲ್ಲಿ ಅವರನ್ನು ಮುಟ್ಟುವ ಹಾಗಿಲ್ಲ, ಬೇರೆಯವರನ್ನು ಮುಟ್ಟುವ ಹಾಗಿಲ್ಲ, ಬೇರೆಯವರ ಬಾವಿಯನ್ನು ಮುಟ್ಟುವ ಹಾಗಿಲ್ಲ, ಮನೆಗೆ ಹೋಗುವ ಹಾಗಿಲ್ಲ, ದೇವಾಲಯಕ್ಕೆ ಪ್ರವೇಶ ಮಾಡುವ ಹಾಗಿಲ್ಲ. ಇಂಥ ಪರಿಸ್ಥಿತಿ ಇತ್ತು. ನೆರಳು ಕೂಡ ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ನೆರಳು ಕೂಡ ಇನ್ನೊಬ್ಬನಿಗೆ ಬಿದ್ದರೆ ಅಲ್ಲಿ ಏನು ಟ್ಯಾಕ್ಸ್ ಇತ್ತಂತ ಆ ಸಂದರ್ಭದಲ್ಲಿ. ಅಂಥ ಒಂದು ಪರಿಸ್ಥಿತಿ ಕೇರಳದಲ್ಲಿತ್ತು, ಎಲ್ಲ ಕಡೆ ಇತ್ತು. ತನ್ನದೇ ಪರಿಕಲ್ಪನೆಯ ಅವರು ಮತ್ತೊಂದು ಮುಖ್ಯವಾಗಿ ನಾವು ಭಾವಿಸಬೇಕಂದ್ರೆ ಅವರ ಕ್ರಾಂತಿ ಶಾಂತಿಯುತ ಕ್ರಾಂತಿ. ಎಲ್ಲಿಯೂ ಸಂಘರ್ಷದ ಹಾದಿಯನ್ನು ತುಳಿದಿಲ್ಲ. ಇದು ಬಹಳ ಮುಖ್ಯ. ಬ್ರಹ್ಮಶ್ರೀ ನಾರಾಯಣಗಳು ಈಗೆಲ್ಲ ಏನು ಕ್ರಾಂತಿಕಾರಿ ಬದಲಾವಣೆ ಆಗಬೇಕಂತ ಹೇಳಿ ಅಲ್ಲಲ್ಲಿ ದೊಂಬಿ ಗಲಾಟೆ ಸಂಘರ್ಷ ಹೋಗ್ತಾರಲ್ಲ, ಆ ಸಂಘರ್ಷದ ಹಾದಿಯನ್ನು ಅವರು ತುಳಿಲಿಲ್ಲ. ಶಾಂತಿಯುತ ಕ್ರಾಂತಿಯನ್ನು ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳಂತ ಅದು ಬಹಳ ಮುಖ್ಯವಾಗಿ ನಾವು ಭಾವಿಸಬೇಕಾಗ್ತದೆ. ದೇವಾಲಯಕ್ಕೆ ಪ್ರವೇಶ ನಿಷೇಧಿಸಲ್ಪಟ್ಟಾಗ ತನ್ನದೇ ಶಿವಾಲಯವನ್ನು ನಿರ್ಮಾಣ ಮಾಡಿ ಹಿಂದೂ ಅರೇಬಿಕ್ ವಾಸ್ತುಶಿಲ್ಪದ ಒಂದು ರೀತಿಯಲ್ಲಿ ದೇವರನ್ನು ಹತ್ತಿರದಿಂದ ಪ್ರಾರ್ಥಿಸುವಂಥ ಒಂದು ಅವಕಾಶವನ್ನು ಎಲ್ಲರಿಗೂ ಕಲ್ಪಿಸಿ ಎಲ್ಲರೂ ಆ ದೇವಾಲಯದತ್ತ ಬರುವ ಹಾಗೆ ಸಮಾಜ ಸುಧಾರಣೆಯನ್ನು ಮಾಡಿದವರು. ನಾವು ಅಲ್ಲಿಗೆ ಹೋಗಬೇಕು. ಶಿವಗಿರಿಗೆ ಹೋದಾಗ ನಾನು ಗಮನಿಸಿದ್ದೇನೆ, ಹಿಂದೂ ಅರೇಬಿಕ್ ಶೈಲಿಯ ವಾಸ್ತುಶಿಲ್ಪದ ದೇವಾಲಯ, ಶುದ್ಧ ಹಿಂದೂ ಸಂಪ್ರದಾಯದಂತೆ ಅಲ್ಲಿ ಪೂಜೆ ಪುರಸ್ಕಾರಗಳು ನಡೀತವೆ. ಪಕ್ಕದಲ್ಲಿ ಒಂದು ಘಂಟಾ ಗೋಪುರ ಇದೆ, ಅದು ಎಲ್ಲಿ ಚರ್ಚಿನಲ್ಲಿರುವಂತಹ ಒಂದು ಘಂಟಾ ಗೋಪುರ ಕೂಡ ಇದೆ. ಈ ರೀತಿಯಲ್ಲಿ ಸರ್ವಧರ್ಮ ಸಮನ್ವಯತೆಯನ್ನು ಅವರು ಆಡಿದ್ದು ಮಾತ್ರ ಅಲ್ಲ, ಅದನ್ನು ಮಾಡಿ ತೋರಿಸಿದ್ದಾರೆ. ಅದರ ಜೊತೆಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ನಂತರ ಅವರು ದಕ್ಷಿಣ ಕನ್ನಡಕ್ಕೆ ಬಂದು ಕುದ್ರೋಳಿ ಸಾಹುಕಾರ ಕೊರಗಪ್ಪ ಅವರ ಒಂದು ಸಹಾಯದಲ್ಲಿ ಕುದ್ರೋಳಿ ದೇವಾಲಯವನ್ನು ಮಾಡಿದರು. ನಂತರ ಕಟ್ಪಾಡಿ ದೇವಾಲಯ ಅಲ್ಲಿ ಇದೆಲ್ಲ ನಿರ್ಮಾಣ ಮಾಡಿ ಕೆಲವು ಕಡೆ ದೇವರ ಮೂರ್ತಿ ಎಲ್ಲ ಕನ್ನಡಿಯೇ ದೇವರು, ಕನ್ನಡಿ ಇಟ್ಟು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೇವೆ, ನೀನೇ ದೇವರು, ನಮ್ಮಲ್ಲಿ ನಾವು ದೇವರನ್ನು ಕಾಣಬೇಕು ಅಂತ ಶ್ರೇಷ್ಠ ಪರಿಕಲ್ಪನೆಯನ್ನು ಸಂದೇಶವನ್ನು ಕೊಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರುಗಳಂತ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ, ಅವರ ತತ್ವಗಳು ಎಷ್ಟೇ ಸಾಕಷ್ಟು ವಿಚಾರಗಳನ್ನು ಬಂಧುಗಳೆಲ್ಲ ಹೇಳಿದ್ದಾರೆ. ನಾನು ದೀರ್ಘವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾರಾಯಣ ಗುರುಗಳ ಸಂದೇಶಗಳಿಷ್ಟೇ ಬಂಧುಗಳು. ತಿಳುವಳಿಕೆಯೇ ಜ್ಞಾನ, ಜ್ಞಾನದ ಅನುಭವವೇ ದೇವರು. ತಿಳುವಳಿಕೆಯೇ ಜ್ಞಾನ. ನಮ್ಮ ಜ್ಞಾನ ಭಂಡಾರವನ್ನು ನಾವು ಯಾವಾಗ ವೃದ್ಧಿಸುತ್ತೇವೋ, ಎಲ್ಲಿ ಕಲಿಯುತ್ತೇವೋ, ವಿದ್ಯೆಯನ್ನು ಸಿದ್ಧಿಸುತ್ತೇವೋ, ಅಲ್ಲಿಗೆ ನಮ್ಮ ಮುಕ್ಕಾಲಾಂಶ ನಮ್ಮ ಸಮಸ್ಯೆ ಹೋಗ್ತದೆ. ಎಲ್ಲಿ ನಮ್ಮೆಲ್ಲ ಅಂಕು ಡೊಂಕುಗಳನ್ನು ನೆಟ್ಟ ಮಾಡುವ ಏಕೈಕ ಮಂತ್ರ, ಏಕೈಕ ಸಾಧನ ಅಂದರೆ ವಿದ್ಯೆ, ಪರಿಣಾಮಕಾರಿ ವಿದ್ಯೆ, ಮೌಲ್ಯಾಧಾರಿತ ಶಿಕ್ಷಣ. ಬಂಧುಗಳೇ, ಒಂದು ಮಾತನ್ನು ಹೇಳ್ತೇನೆ, ಶಿಕ್ಷಣ ಅಂದರೆ ಶಾಲೆಯಲ್ಲಿ ಕಾಲೇಜಲ್ಲಿ 100ಕ್ಕೆ 100 ತೆಗೆಯುವ ಶಿಕ್ಷಣವೇ ಶಿಕ್ಷಣ ಅಲ್ಲ. 100ಕ್ಕೆ 100 ಈಗ ಮಾರ್ಕಿನ ಹಿಂದೆ ಓಡಾಡಿ ಮಕ್ಕಳು ಮಾರ್ಕು ತೆಗಿತಾರೆ. ತಂದೆ ತಾಯಿಯರ ಬಗ್ಗೆ ಗೌರವ ಇಲ್ಲ, ಗುರು ಹಿರಿಯರ ಬಗ್ಗೆ ಗೌರವ ಇಲ್ಲ, ತಮ್ಮ ಆಚಾರ ವಿಚಾರಗಳ ಬಗ್ಗೆ ಗೌರವವಿಲ್ಲ, ಸಂಸ್ಕೃತಿಯ ಬಗ್ಗೆ ಗೌರವವಿಲ್ಲ, ದೇಶದ ಬಗ್ಗೆ ಗೌರವವಿಲ್ಲ. ಮಾರ್ಕು ಮಾತ್ರ 100ಕ್ಕೆ 100 ಉಂಟು. ಆದರೆ ನೈತಿಕ ಸ್ಥೈರ್ಯ ಕೊಡುವಂಥ ಶಿಕ್ಷಣ, ನೈತಿಕ ಮೌಲ್ಯ ಕೊಡುವಂಥ ಶಿಕ್ಷಣ ಸಿಕ್ಕಿದರೆ ಮಾತ್ರ ಓರ್ವ ಪರಿಪೂರ್ಣ ವ್ಯಕ್ತಿಯಾಗಲಿ ಸಾಧ್ಯ. ದ ಅರ್ತ್ ಗ್ರೇಟ್ ಟ್ರೆಷರ್ ಲೈಸ್ ಇನ್ ಹ್ಯೂಮನ್ ಪರ್ಸನಾಲಿಟಿ. ಜಗತ್ತಿನ ಶ್ರೇಷ್ಠ ಸಂಪತ್ತು ಅಂದರೆ ಮಾನವ ವ್ಯಕ್ತಿತ್ವ. ನಮ್ಮ ವ್ಯಕ್ತಿತ್ವ, ಆ ವ್ಯಕ್ತಿತ್ವ ಎಲ್ಲಿ ವಿಕಸನ ಆಗ್ತದೆ ಅಂದರೆ ಮೌಲ್ಯಾಧಾರಿತ ಶಿಕ್ಷಣ ಸಿಕ್ಕಿದಾಗ ಮಾತ್ರ. ಅದನ್ನೇ ಬೋಧಿಸಿದವರು ನಾರಾಯಣ ಗುರುಗಳು. ನಾರಾಯಣ ಗುರುಗಳು ಏನು ನಮಗೆ ಸಂಪತ್ತು ಕ್ರೋಢೀಕರಿಸಿ ಒಂದಷ್ಟು ಹಣ ಕೊಡಲಿಲ್ಲ, ಜ್ಞಾನದ ದೀವಿಗೆ ಏನು ಹಚ್ಚಿದ್ದಾರೆ. ಜ್ಞಾನ ಎಲ್ಲಿ ಮೌಲ್ಯಾಧಾರಿತ ಶಿಕ್ಷಣ ಜ್ಞಾನ ನಮಗೆ ಸಿಗ್ತದೋ ಅಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಅದೇ ವಿದ್ಯೆಯಿಂದ ವಿವೇಕವಂತರಾಗಿರಿ, ಸಂಘಟನೆಯಿಂದ ಬಲ ಇದ್ದಾರೆ. ಒಂದು ಮಾತುಂಟು, ವಿದ್ಯೆಯುಳ್ಳವನ ಮಗವು ಮುದ್ದು ಬರೆಯುವಂತಿಕ್ಕು, ವಿದ್ಯೆ ಇಲ್ಲದವನ ಮಗವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ವಿದ್ಯೆಯುಳ್ಳವನ ನಮ್ಮ ಮುಖದ ಸೌಂದರ್ಯ, ನಮ್ಮ ದೇಹದ ಸೌಂದರ್ಯ ನಾವು ತೊಡುವ ಉಡುಗೆ ತೊಡುಗೆಯಿಂದಲ್ಲ, ನಮ್ಮ ಮುಖದ ಸೌಂದರ್ಯ ನಾವು ಹಾಕುವಂಥ ಅಲಂಕಾರಿಕ ಸೌಂದರ್ಯಗಳಿಂದ, ವಸ್ತುಗಳಿಂದ ಅಲ್ಲ, ಮೇಕಪ್ನಿಂದಲ್ಲ. ನಮ್ಮಲ್ಲಿರುವಂಥ ಆ ಕಾಂತಿ, ಕಣ್ಣಿನ ಕಾಂತಿ, ಆ ಮುಖದ ಸೌಂದರ್ಯವಾಗಲಿ, ಆ ವ್ಯಕ್ತಿತ್ವವಾಗಲಿ ನಮ್ಮ ಮೆದುಳಲ್ಲಿರುವ ನಮ್ಮಲ್ಲಿರುವ ಜ್ಞಾನದಿಂದ. ಟ್ಯಾಂಕ್ ಫುಲ್ ಆದರೆ ಮಾತ್ರ ಟ್ಯಾಪಲ್ಲಿ ಫೋರ್ಸ್ ಆಗಿ ನೀರು ಬರುತ್ತೆ. ಅದೇ ರೀತಿ ನಾವು ಜ್ಞಾನ ಓದಬೇಕು, ನಿರಂತರ ಅಧ್ಯಯನಶೀಲತೆ. ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಮ್ಯೂಚುವಲ್ ಪ್ರೋಸೆಸ್. ಲರ್ನಿಂಗ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಮ್ಯೂಚುವಲ್ ಪ್ರೋಸೆಸ್. ಕಲಿಕೆ ಅನ್ನೋದು ನಿರಂತರ. ನಾನು MBA ಆಯಿತು,
ಸ್ಕಾಲರ್ ಆಯಿತು, ಮಲ್ಟಿ ಡಿಗ್ರಿ ಆಯಿತು, ಇಲ್ಲ, ಸಾಯುವವರೆಗೂ ನಾವು ಕಲೀಲಿಕ್ಕಿದೆ. ಈ ರೀತಿಯಲ್ಲಿ ಕಲಿತರೆ ಮಾತ್ರ ನಮ್ಮ ಮುಕ್ಕಾಲಾಂಶ ನಮ್ಮ ದೇಶದ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ವಿಶ್ವ ಮಾನವ ಕುಲದ ಓರ್ವ ಸದಸ್ಯ, ವಿಶ್ವ ಮಾನವರೆಲ್ಲರೂ ಸೋದರ ಸೋದರಿಯರು, ವಸುದೈವ ಕುಟುಂಬಕಂ, ಭಾರತ ಸಾರಿದ ಶ್ರೇಷ್ಠ ಸಂದೇಶ. ಭಾರತ ಸಾರಿದ ನಮ್ಮ ದೇಶ ಸಂಸ್ಕೃತಿ ಸಾರಿದ ಶ್ರೇಷ್ಠ ಸಂದೇಶ ಅಂದರೆ ವಸುದೈವ ಕುಟುಂಬಕಂ. ಈ ವಿಶ್ವವೇ ಒಂದು ಕುಟುಂಬ. ನಾನು ನಮ್ಮ ದೇಶದ ಬಗ್ಗೆ ಭಕ್ತಿ ಬೇಕು. ದ ಅಲ್ಟಿಮೇಟ್ ಗೋಲ್. ನಾವು ಬೇರೆ ಬೇರೆ ಕೆಲಸ ಮಾಡ್ತೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇವೆ. ದ ಅಲ್ಟಿಮೇಟ್ ಗೋಲ್ ಶುಡ್ ಬಿ ಟು ಬಿಕಮ್ ಎ ಗುಡ್ ಸಿಟಿಸನ್ ಆಫ್ ಇಂಡಿಯಾ. ಈ ದೇಶದ ಶ್ರೇಷ್ಠ ಪ್ರಜೆಯಾಗಿ ಬಾಳುವಂಥ ಇದು ಬೇಕು. ಅದರ ಜೊತೆಗೆ ವಿಶ್ವ ಮಾನವರಾಗಿ ಬಾಳಬೇಕು ಅನ್ನುವ ಸಂದೇಶವನ್ನು ಕೊಟ್ಟವರು ನಮ್ಮ ನಾರಾಯಣ ಗುರುಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು. ಅಂದರೆ ನಮಗೆ ದೇವನೊಬ್ಬ, ನಾಮ ಹಲವು. ಅದು ರಾಮ್, ರಹೀಮ್ ಇರ್ಬೋದು, ಈಶ್ವರ ಅಲ್ಲ, ಜೀಸಸ್ ಇರ್ಬೋದು, ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇವ್ ಭಗವಾನ್ ಅಂತ ಗಾಂಧೀಜಿಯವರು ಬಹಳ ಶ್ರೇಷ್ಠ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಗಾಂಧೀಜಿಯನ್ನು ಮರೆತು ಗೋಡ್ಸೆ ವಾದವನ್ನು ಮಂಡಿಸುವಾಗ ಇದಕ್ಕೇನು ಹೇಳ್ತೀರಿ ಸ್ವಾಮಿ, ಇದಕ್ಕೇನು ಹೇಳ್ತೀರಿ ಸ್ವಾಮಿ? ಇದರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗ್ತದೆ. ಇಂಥ ದಾರ್ಶನಿಕ ಅಂಬೇಡ್ಕರ್ ಅವರ ಬಗ್ಗೆ ನಾವು ಹೇಳ್ತೇವೆ, ಆದರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ತಿರುಚಲಿಕ್ಕೆ ಹೊರಡುವಾಗ ಇದಕ್ಕೇನು ಹೇಳ್ತೀರಿ ಸ್ವಾಮಿ? ಗಾಂಧೀಜಿಯ ಬಗ್ಗೆ ಹೀಗೆ ಹೇಳ್ತೀರಿ, ಅಂಬೇಡ್ಕರ್ ಅವರ ಸಂವಿಧಾನವನ್ನೇ ತಿರುಚಲು ಹೊರಡುವಾಗ ಇದಕ್ಕೇನು ಹೇಳ್ತೀರಿ? ಇದಕ್ಕೆ ನಾವು ಜಾಗೃತರಾಗಬೇಕು. ಇದಕ್ಕೆ ಪೂರಕವಾಗಿ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂದೇಶ ಇದೆ ಅಂತ ಹೇಳ್ತಾ, ದೇವರನ್ನು ಹುಡುಕಬೇಡ, ಆತ ನಿನ್ನಲ್ಲೇ ಇದ್ದಾನೆ. ಪರಿಸರವನ್ನು ರಕ್ಷಿಸು, ಅದು ನಿನ್ನನ್ನು ಕಾಪಾಡಿದ. ಪರಿಸರ ಪ್ರೇಮದ ಬಗ್ಗೆ ಕೂಡ ಅವರು ಬಹಳಷ್ಟು ಹೇಳಿದ್ದಾರೆ. ಧರ್ಮ ಯಾವುದೇ ಇರಲಿ, ಮನುಷ್ಯ ಒಳ್ಳೆಯವನಾದರೆ ಸಾಕು ಅನ್ನುವ ಸಂದೇಶವನ್ನು ಸಾರಿದರು ಧರ್ಮಶ್ರೀ ನಾರಾಯಣ ಗುರುಗಳು. ನಾರಾಯಣ ಗುರುಗಳ ಚಿಂತನೆಗಳು, ವಿಚಾರಣೆಗಳನ್ನು ಹೇಳ್ತಾ ಹೋದರೆ ಬಹಳಷ್ಟು ಇದೆ. ಕೆಲವೊಂದು ತಾತ್ಪರ್ಯಗಳನ್ನಷ್ಟೇ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಿದ್ದೇನೆ. ಬಂಧುಗಳೇ, ಪರಧರ್ಮ ನಿಂದಕನು ಸ್ವಧರ್ಮ ದ್ರೋಹಿಯಾಗುತ್ತಾನೆ. ಯಾರು ಪರಧರ್ಮವನ್ನು ನಿಂದಿಸ್ತಾನೆ ಅದು ಅವನ ಧರ್ಮಕ್ಕೆ ಅವನು ಸಲ್ಲಿಸುವ ದ್ರೋಹ ಅನ್ನುವ ಒಂದು ಸಂದೇಶವನ್ನು ಸಾರಿದವರು ಕೂಡ ನಾರಾಯಣ ಗುರುಗಳು. ನಾವು ಯಾವಾಗ ಇನ್ನೊಂದು ಧರ್ಮವನ್ನು ಪ್ರೀತಿಸುತ್ತೇವೆಯೋ ಅದೇ ನಮ್ಮ ಧರ್ಮದ ತಾತ್ಪರ್ಯ. ಪ್ರತಿ ಧರ್ಮದಲ್ಲೂ ಕೂಡ ಹಾಗೆ ಇನ್ನೊಂದು ಧರ್ಮವನ್ನು ಪ್ರೀತಿಸು ಅಂತ ಹೇಳ್ತಾರೆ. ಅದು ಇಸ್ಲಾಂನಲ್ಲೂ, ಕ್ರೈಸ್ತ ಧರ್ಮದಲ್ಲೂ, ಹಿಂದೂ ಧರ್ಮದಲ್ಲೂ, ಜೈನ ಧರ್ಮದಲ್ಲೂ, ಎಲ್ಲ ಧರ್ಮದಲ್ಲೂ ಇದನ್ನೇ ಸಾರಿದೆ. ಅಲ್ಲಲ್ಲಿ ಈಗ ನಾರಾಯಣ ಗುರುಗಳ ಒಂದು ಸಂದೇಶವನ್ನು ಸಾರುವಂಥ ಅಥವಾ ಅವರ ಸಿದ್ಧಾಂತಗಳು ಅದು ಜನರಿಗೆ ಪೂರಕವಾಗಿದೆ. ಮುಖ್ಯವಾಗಿ ಜ್ಞಾನದ ದೀಪ, ವಿದ್ಯೆಗೆ ಒತ್ತು ಕೊಡುವಂಥ ಒಂದು ಸಂದೇಶವನ್ನು ಸಾರಿದ ಅದು ಎಲ್ಲರಿಗೂ ಒಂದು ಒಪ್ಪುವಂಥ ಸಿದ್ಧಾಂತ ಅವರಲ್ಲಿ ಇದೆ. ಅಲ್ಲಲ್ಲಿ ಗುರುಮಂದಿರಗಳಲ್ಲಿ ಬೋಧಿಸುತ್ತಿದ್ದು ಗುರು ಪೂಜೆ ಮಾಡಿ ನಾರಾಯಣ ಗುರುಗಳ ಸಂದೇಶವನ್ನು ರವಾನೆ ಮಾಡಿದರೆ ಮುಂಬರುವ ಪೀಳಿಗೆಗೆ ಜನರಿಗೆ ಅದರ ಮಹತ್ವ ಅರಿಯುತ್ತದೆ. ಸಮಾಜದಲ್ಲಿರುವ ಈಗಿರುವಂಥ ಏನು ರೋಗಗ್ರಸ್ತ ಸಮಾಜಕ್ಕೆ ನಾರಾಯಣ ಗುರುಗಳ ಸಿದ್ಧಾಂತಗಳು, ಚಿಂತನೆಗಳು ಸಂಜೀವಿನಿಯಾಗಬಲ್ಲುದು ಅನ್ನುವ ಅಭಿಪ್ರಾಯ ನನ್ನದು, ತವಕ ನಮ್ಮನ್ನದು, ಕುತೂಹಲ ನನ್ನದು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾಡಕವಿ ಕುವೆಂಪುರವರ ಒಂದು ಗೀತೆ ಬಹಳ ನಮ್ಮ ರಾಷ್ಟ್ರಭಕ್ತಿ ಮೂಡಿಸುವಂಥದ್ದು, ನಾಡಭಕ್ತಿಯನ್ನು ಸಂದೇಶ ಸಾರುವಂಥ ಗೀತೆ ನಿಮಗೆಲ್ಲ ಗೊತ್ತಿದೆ. ಪ್ರತಿ ಶಾಲೆಯಲ್ಲಿ ಮಕ್ಕಳು ಅದನ್ನು ಹಾಡ್ತಾರೆ. ಆ ಹಾಡಿ ಅವರು ಅದನ್ನು ಮೈಗೂಡಿಸಿಕೊಂಡ್ರೆ ಅದೇ ಸಮಾನತೆ, ಸಾಮರಸ್ಯಕ್ಕೆ ಮುನ್ನುಡಿ ಬರೆಯುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವನ ಅಂತ. ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನವನ, ಎಲ್ಲ ಧರ್ಮದ ಉದ್ಯಾನವೇ ನಮ್ಮ ದೇಶ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಅದು ಭಾರತ ದೇಶ. ಈ ಭಾರತದಲ್ಲಿ ನಾವು ಜನ್ಮ ಪಡೆದಿದ್ದೇವೆ, ಅದು ನಮ್ಮ ಪುಣ್ಯ, ನಮ್ಮ ಸೌಭಾಗ್ಯ. ಬೇರೆ ಎಲ್ಲಿ ಕೂಡ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಿಲ್ಲ. ಇಂಥ ಸ್ವತಂತ್ರವಾದ ಒಂದು ವ್ಯವಸ್ಥೆ ಇಲ್ಲ, ಜೀವನ ಇಲ್ಲ. ಬೇರೆ ದೇಶಗಳಿಗೆ ಹೋದರೆ ನಮಗೆ ಅದರದ್ದು ಅನುಭವ ಆಗ್ಬೋದು. ಅಂಥ ನಾಡಗೀತೆಯ ಸಂದೇಶದಲ್ಲಿ ಕುವೆಂಪುರವರು ಅದನ್ನು ಬಹಳ ಚಂದವಾಗಿ ಮಾಡಿದ್ದಾರೆ. ಬಹು ಸಂಸ್ಕೃತಿಯ, ವಿವಿಧ ಧರ್ಮದ, ವಿವಿಧ ಜಾತಿಯ, ಅನೇಕ ಭಾಷೆಗಳನ್ನೊಳಗೊಂಡ ಈ ದೇಶದಲ್ಲಿ ನಾವೆಲ್ಲ ಬದುಕುವುದೇ ಈ ತತ್ವದಡಿಯಲ್ಲಿ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ಗುರುನಾರಾಯಣ ಸ್ವಾಮಿಯಂಥ ಒಂದು ಸಂದೇಶಗಳನ್ನು ಅಳವಡಿಸಿಕೊಂಡ್ರೆ ಖಂಡಿತ ಮುಂದಿನ ಭಾರತದ ಭವಿಷ್ಯ ಉಜ್ವಲವಾಗ್ಬೋದು.
ವಿಶ್ವಗುರುವಾಗಿ ಈ ಭಾರತ ಮೂಡಿ ಬರ್ಬೋದು ಅಂತ ಹೇಳ್ತಾ, ಇದನ್ನು ಅರಿತು ಬಾಳಿದರೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ, ನಾವೆಲ್ಲ ಇದನ್ನು ಅರಿತು ಬಾಳಿದರೆ ನಮ್ಮ ಬದುಕು ಬಂಗಾರ ಆಗ್ಬೋದು, ಬದುಕು ಸಿಂಗಾರ ಆಗ್ಬೋದು ಅಂತ ಹೇಳ್ತಾ, ಇದೊಂದು ಅತ್ಯುತ್ತಮ ಅಪೂರ್ವವಾದ ಅವಕಾಶವನ್ನು, ಹಾಗೆ ಇಂಥೊಂದು ಅವಕಾಶವನ್ನು ನನಗೂ ಕಲ್ಪಿಸ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿರವಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಭಿನಂದನೆಗಳು ಸರ್, ಅಭಿವಂದನೆಗಳು ನಿಮ್ಮ ಮಾತಿಗಾಗಿ. ನಾರಾಯಣ ಗುರುಗಳು ಅಸಮಾನತೆಯ ವಿರುದ್ಧವಾಗಿ ಧ್ವನಿ ಎತ್ತಿದವರು, ಮಾನವ ಪ್ರೇಮವನ್ನು ಎತ್ತಿ ಹಿಡಿದು ಸರ್ವ ಮೌಢ್ಯಗಳನ್ನು ಪ್ರಶ್ನಿಸಿದವರು ಮಾತ್ರವಲ್ಲ, ಶಿಕ್ಷಣಕ್ಕಾಗಿ ಅನೇಕ ವಿಚಾರಗಳನ್ನು ನಮಗೆ ನೀಡಿದವರು. ಆತ್ಮೋದ್ಧಾರವು ಎಲ್ಲ ಜ್ಞಾನಕ್ಕಿಂತ ಮಿಗಿಲನ್ನೋದನ್ನು ಮೀರಿದ ತಪಸ್ಸು ಇಲ್ಲ ಎಂಬ ವಿಚಾರವನ್ನು ಕೊಡದಂಥ ನಾರಾಯಣ ಗುರುಗಳು ವಿದ್ಯೆಯಿಂದ ಸ್ವತಂತ್ರರಾಗಿರಿ ಮತ್ತು ಸಂಘಟನೆಯಿಂದ ಬಲಯುತರಾಗಿರಿ, ಜ್ಞಾನ ಎಲ್ಲ ಕಡೆ ಪ್ರಕಾಶಿಸುತ್ತದೆ, ಆದ್ದರಿಂದ ಜ್ಞಾನ ಸಂಪಾದನೆ ನಮ್ಮ ಕರ್ತವ್ಯ ಆಗಿರಲಿ ಅನ್ನೋ ಮಾತಿನೊಂದಿಗೆ ನಮ್ಮ ಇಂದಿನ ಅತಿಥಿಗಳಾದ ರಾಜಾರಾಮರವರು ಮಾತನಾಡಿದರೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಶ್ರೀಯುತ ವೇದನಾಥ್ ಸ್ವರ್ಣ ಅವರಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಮೌಲಾನಾ ಆಜಾದ್ ಸಂಸ್ಥೆಯ ಶಿಕ್ಷಕರಂತ ಅವಿನಾಶ್ ಅವರಿದ್ದಾರೆ, ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ವಿಟ್ಲ ಪ್ರೌಢಶಾಲೆ ಶಿಕ್ಷಕಿ ಅಂತ ಅನ್ನಪೂರ್ಣರವರಿದ್ದಾರೆ, ನಿಮ್ಮನ್ನು ಕೂಡ ಗುರುತಿಸ್ತಾ. ಪುತ್ತೂರಿನ ನ್ಯಾಯವಾದಿ ಅಂತ ಶೈಲಜಾ ಮೇಡಮ್ ಅವರು ನಿಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಸುಳ್ಯದಿಂದ ಬಂದಂಥ ಸಾಹಿತಿ ಮತ್ತು ಜ್ಯೋತಿಷಿಗಳಾದಂಥ ಭೀಮರಾವ ಶಾಸ್ತ್ರಿಗಳು ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೇವೆ. ಸಭಿಕರೇ, ನಿಮ್ಮಲ್ಲಿ ಒಂದು ವಿನಂತಿ ಇದೆ. ನಾವು ಈಗಾಗಲೇ ಒಂದು 10 ನಿಮಿಷದ ಕಾಲ ಮೀರಿದೆ, ಇನ್ನು ಕೇವಲ ಒಂದು 10-15 ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ನೀವು ಇದು ಸಹಕರಿಸಬೇಕು. ನಮ್ಮ ಸಭಾಂಗಣದಲ್ಲಿ ಎಷ್ಟು ಸಭಿಕರಿದ್ದಾರೆ ಅಷ್ಟೇ ಸಭಿಕರು ನಮ್ಮ ಹೊರಗಡೆ ಕೂಡ ಇದ್ದಾರೆ, ಹಾಗೆ ಮಹಿಳೆಯರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರನ್ನು ಉಪಸ್ಥಿತಿಯನ್ನು ಗುರುತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷ ಮಾತಿಗಾಗಿ ಜನಾಬ್ CA ಮೊಹಮ್ಮದ್ ಇಸಾಕ್ ಇವರನ್ನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೇನೆ. ಪುತ್ತೂರಿನ ಒಬ್ಬ ಖ್ಯಾತ ಚಾರ್ಟರ್ಡ್ ಅಕೌಂಟರ್ ಆಗಿದ್ದುಕೊಂಡು ಜಮಿಯತುಲ್ ಇಸ್ಲಾಂ ಹಿಂದ್ ಮಂಗಳೂರು ಇದರ ಅಧ್ಯಕ್ಷರಾಗಿ ಕೂಡ ಆಗಿದ್ದಾರೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷರು ಕೂಡ ಹೌದು. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಂ ವ ಅಲಾ ಆಲಿಹಿ ವ ಅಸ್ಹಾಬಿ ಅಜ್ಮഈನ್. ವೇದಿಕೆಯಲ್ಲಿ ಆಸೀನರಾಗಿರುವ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಗೌರವಾನ್ವಿತ ಸ್ವಾಮೀಜಿಯವರೇ, ಇತರ ಎಲ್ಲ ಗಣ್ಯ ಅತಿಥಿಗಳೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ಈಗಾಗಲೇ ಸಮಯ ಮೀರಿರುವುದರಿಂದ ನಾನು ಬಹಳ ಚುಟುಕಾಗಿ 2-3 ವಿಷಯಗಳನ್ನು ಮಾತ್ರ ನಾನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛಿಸ್ತೇನೆ. ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಒಂದು ಹೊಸ ಅನುಭವ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮ, ಕೆಲವಾರು ಮಹಾನ್ ವ್ಯಕ್ತಿಗಳ ಚಿಂತನೆಗಳನ್ನು ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ತಜ್ಞರನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಅತಿಥಿಗಳು ಬಹಳ ಉತ್ತಮವಾದ ರೀತಿಯಲ್ಲಿ ಸಂಬಂಧಪಟ್ಟ ಮಹಾನ್ ವ್ಯಕ್ತಿಗಳ ಚಿಂತನೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಈ ಸಮಾಜಕ್ಕೆ ಬಹಳ ಅಗತ್ಯವಾದಂತಹ ಕಾರ್ಯಕ್ರಮ. ಇಲ್ಲಿ ಈ ಮಹಾನ್ ವ್ಯಕ್ತಿಗಳು ಇವರು ಗುರುತಿಸಲ್ಪಡಬೇಕಿದ್ರೆ ಅವರೆಲ್ಲರೂ ಒಂದು ಸಮಾಜದ ಒಳಿತಿಗಾಗಿ ಕೆಲಸ ಮಾಡಿದ ಕಾರಣಕ್ಕಾಗಿ ಅವರು ಗುರುತಿಸಲ್ಪಟ್ಟಿರು. ಆದ್ದರಿಂದ ದೇಶದ ಹಿತಚಿಂತನೆಯ ಬಗ್ಗೆ ಚರ್ಚೆ ನಡೆಸುವಾಗ ಇಂತಹ ಮಹಾನ್ ವ್ಯಕ್ತಿಗಳನ್ನು ನಮಗೆ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನು ಈ ಸಮಾಜದಲ್ಲಿ ಬೋಧಿಸಿದ್ದಾರೆಯೋ, ಅವರು ಸಮಾಜದ ಒಳಿತಿಗಾಗಿ ಶ್ರಮಿಸಿದವರಾಗಿದ್ದಾರೆ. ಆದುದರಿಂದ ಅವರ ಚಿಂತನೆಗಳನ್ನು ಸಮಾಜದಲ್ಲಿ ನಾವು ಹಂಚುವ ಮೂಲಕ ಜನರಲ್ಲಿ ಅದನ್ನು ಪಾಲಿಸುವ ಒಂದು ಸ್ಫೂರ್ತಿಯನ್ನು ಬೆಳೆಸುವ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ಅಗತ್ಯವಾದದ್ದು. ಸ್ವಾಮೀಜಿ ಅವರು ಹೇಳಿದ್ರು, ಇಂತಹ ಕಾರ್ಯಕ್ರಮಗಳು ಮುಖ್ಯವಾಗಿ ಯುವಕರಿಗೆ ಈ ಸಂದೇಶ ತಲುಪುವಂತಾಗಬೇಕು ಅಂತ ಹೇಳಿ. ವಿದ್ಯಾರ್ಥಿ ಯುವಕರು ಅವರಿಗೆ ಈ ಸಂದೇಶವನ್ನು ತಲುಪಿಸುವಂತಹ ಕೆಲಸ ಆಗಬೇಕು, ಅಂತಹ ಕೆಲಸ ಆಗಬೇಕು ಅಂತ ಹೇಳಿ. ಆದರೆ ಮುಖ್ಯವಾಗಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಬೇಕು.
ಈಗ ಮಹಾನ್ ವ್ಯಕ್ತಿಗಳು ಈಗ ಇಲ್ಲಿ 4-5 ಮಂದಿದ್ದು ಮಾತ್ರ ವಿಚಾರಗಳು, ಇನ್ನೂ ಹಲವಾರು ವ್ಯಕ್ತಿಗಳಿದ್ದಾರೆ ಈ ಸಮಾಜದಲ್ಲಿ, ಮಹಾನ್ ವ್ಯಕ್ತಿಗಳಿದ್ದಾರೆ, ಧಾರಾಳ ಮಂದಿ ಇದ್ದಾರೆ. ಬೇರೆ ಕಾರ್ಯಕ್ರಮಗಳಲ್ಲಿ ನಮಗೆ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ಜೀವನದ ಸಂದೇಶವನ್ನು ಕೂಡ ಈ ಸಮಾಜದಲ್ಲಿ ಹಂಚಿಕೊಳ್ಳುವಂತಹ ಕಾರ್ಯಕ್ರಮವನ್ನು ನಮಗೆ ಮಾಡಬಹುದು. ಅದೇ ರೀತಿ ಇನ್ನೊಂದು ಕಾರ್ಯಕ್ರಮಕ್ಕೆ ಈ ರೀತಿಯಲ್ಲಿ ನಮಗೆ ಆಯೋಜಿಸಬಹುದು. ಅದೇನಂತ ಹೇಳಿದ್ರೆ, ಇಲ್ಲಿ ಧರ್ಮಗ್ರಂಥಗಳಿವೆ. ಧರ್ಮಗ್ರಂಥಗಳು ಒಳ್ಳೆಯದನ್ನು ಬೋಧಿಸ್ತದೆ ಅಂತ ನಾವೆಲ್ಲ ಒಪ್ಪಿಕೊಳ್ತೇವೆ, ಎಲ್ಲ ಧರ್ಮಗ್ರಂಥಗಳು ಕೂಡ. ಅದು ಬೈಬಲ್ ಇರಬಹುದು, ಭಗವದ್ಗೀತೆ ಇರಬಹುದು, ಕುರ್ಆನ್ ಇರಬಹುದು, ಹೀಗೆ ಬೇರೆ ಬೇರೆ ಧರ್ಮಗ್ರಂಥಗಳು. ಈ ಧರ್ಮಗ್ರಂಥಗಳ ಚಿಂತನೆಯನ್ನು ಕೂಡ ಒಂದೇ ವೇದಿಕೆಯಲ್ಲಿ ನಮಗೆ ನೀಡಲಿಕ್ಕೆ ಸಾಧ್ಯ ಆಗಬೇಕು. ಜನರು, ಸಂಬಂಧಪಟ್ಟ ಧರ್ಮದವರು ಅದರಿಂದ ಒಳಿತನ್ನು ಮಾಡುವ ಸ್ಫೂರ್ತಿಯನ್ನು ಪಡೆಯುವಂತಾಗಬೇಕು. ನಾವು ಈ ದೇಶದ ಹಿತಚಿಂತನೆಯ ಬಗ್ಗೆ ಮಾತನಾಡುವಾಗ ಜನರಲ್ಲಿ ಈ ದೇಶದ ಒಳಿತಿಗಾಗಿ ಕೆಲಸ ಮಾಡುವಂತಹ ಸ್ಫೂರ್ತಿ ಉಂಟಾಗುವಂತಾಗಬೇಕು. ನಾವು ದೇಶ ಪ್ರೇಮ ಅಂತ ಹೇಳುವಾಗ ಬರೀ ಮಣ್ಣನ್ನು ಪ್ರೀತಿಸುವುದಲ್ಲ, ನಾವು ಈ ದೇಶದಲ್ಲಿರುವಂತಹ ಜನರನ್ನು ಪ್ರೀತಿಸಬೇಕು. ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯನ್ನು ನಾವು ಪ್ರೀತಿಸುವವರಾಗಬೇಕು. ಅದೇ ರೀತಿ ಈ ದೇಶ ಪ್ರೇಮದ ಹೆಸರಿನಲ್ಲಿ ಇಲ್ಲಿನ ಸೊತ್ತನ್ನು ನಾಶ ಮಾಡುವ ವ್ಯಕ್ತಿಗಳು ನಾವಾಗಬಾರದು. ನಾವು ಇಲ್ಲಿನ ಸೊತ್ತನ್ನು ಸಂರಕ್ಷಿಸುವವರಾಗಬೇಕು, ಇಲ್ಲಿನ ಸಂಪತ್ತನ್ನು ಸಂರಕ್ಷಿಸುವವರಾಗಬೇಕು, ಈ ನಾಡಿನ ಶಾಂತಿಯನ್ನು ಕಾಪಾಡುವವರಾಗಬೇಕು. ಈ ಶಾಂತಿಯ ನೆಮ್ಮದಿಯನ್ನು ಕಾಪಾಡುವಂತಹ ಆ ಗುಣ ನಮ್ಮಲ್ಲಿರಬೇಕು. ಗಾಂಧೀಜಿಯವರು ಯಾವ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿದ್ದಾರೆ ಆ ತತ್ವ ಸಿದ್ಧಾಂತಕ್ಕಾಗಿಯೇ ಅವರು ಜೀವತ್ಯಾಗ ಮಾಡಬೇಕಾಗಿ ಬಂತು. ಗಾಂಧೀಜಿಯವರ ಚಿಂತನೆಗಳನ್ನು ಅಳವಡಿಸಿಕೊಂಡಂತಹ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಾಮಿ ವಿವೇಕಾನಂದರು ಕಲಿಸಿಕೊಟ್ಟಂತಹ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ಒಂದು ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಶ್ರೀ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡ ಸಮಾಜದಲ್ಲಿ, ಅದೇ ರೀತಿ ಶ್ರೀನಾರಾಯಣ ಗುರುಗಳು ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡಂತಹ ಸಮಾಜದಲ್ಲಿ ಅಶಾಂತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಂದರ್ಭದಲ್ಲಿ ಗಾಂಧೀಜಿಯನ್ನು ಕೊಂದಂತಹ ಶತ್ರುಗಳ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡ ಸಮಾಜದಲ್ಲಿ ಅರಾಜಕತೆ ಉಂಟಾಗ್ತದೆ, ಅಶಾಂತಿ ಉಂಟಾಗ್ತದೆ. ಆದ್ದರಿಂದ ಈ ಸಮಾಜವನ್ನು ಇಂತಹ ಸಿದ್ಧಾಂತಗಳಿಂದ ಕಾಪಾಡಬೇಕಾದಂತಹ ಹೊಣೆಗಾರಿಕೆ ದೇಶದ ಹಿತಚಿಂತನೆಯಿಂದಾಗಿ ನಮ್ಮಲ್ಲಿ ಉಂಟಾಗಬೇಕು. ಅದಕ್ಕಾಗಿ ನಾವು ಶ್ರಮಿಸಬೇಕಾದಂತಹ ಅಗತ್ಯ ಇದೆ. ಮುಖ್ಯವಾಗಿ ನಮ್ಮ ಹೊಸ ತಲೆಮಾರಿನ ಬಗ್ಗೆ ನಾವು ಚಿಂತಿಸಬೇಕು. ನಿಜವಾಗಿ ಈ ದೇಶದ ಭವಿಷ್ಯವನ್ನು ಚಿಂತಿಸುವಾಗ ನಮ್ಮಲ್ಲಿರುವಂತಹ ಯುವ ತಲೆಮಾರನ್ನು ನಮಗೆ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಯುವ ತಲೆಮಾರಿನಲ್ಲಿರುವಂತಹ ಇನ್ನೊಂದು ದೊಡ್ಡದಾದಂತಹ ಪಿಡುಗು ಡ್ರಗ್ಸ್ನ, ಮಾದಕ ವ್ಯಸನದ ಪಿಡುಗು. ಅದೇ ರೀತಿ ಕೋಮುವಾದದ ಅಮಲುಗಳನ್ನು ಅವರಲ್ಲಿ ಬಿತ್ತಲಾಗ್ತಾ ಇದೆ. ನಿಜವಾಗಿ ಇಲ್ಲಿ ಧರ್ಮದ ಹೆಸರಲ್ಲಿ ನಡೆಯುವಂಥ ಅತ್ಯಂತ ದೊಡ್ಡ ಅಧರ್ಮ ಯಾವುದು ಅಂತ ಕೇಳಿದರೆ ಅದು ಕೋಮುವಾದ ಆಗಿರ್ತದೆ. ಕೋಮುವಾದದಿಂದಾಗಿ ಧರ್ಮದ ಮೌಲ್ಯಗಳು ನಾಶವಾಗಿ ಹೋಗ್ತದೆ. ಕೋಮುವಾದದ ಮೂಲಕ ಧರ್ಮವನ್ನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ, ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ, ಧರ್ಮದ ಮೌಲ್ಯಗಳನ್ನು ನಾಶ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಕೋಮು ಪಕ್ಷಪಾತಿಯಾದಂತಹ ವ್ಯಕ್ತಿ ಅವನು ಸುಳ್ಳಿಗೆ ಬೆಂಬಲ ನೀಡುವವನಾಗಿರ್ತಾನೆ, ಸುಳ್ಳನ್ನು ಪ್ರಚಾರ ಮಾಡುವವನಾಗಿರ್ತಾನೆ. ಅವನಿಗೆ ನ್ಯಾಯದ ಪಕ್ಷವನ್ನು ವಹಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅನ್ಯಾಯ ಮಾಡಿದವನು ತನ್ನವನು ಎಂಬ ಕಾರಣಕ್ಕಾಗಿ ಅವನಿಗೆ ಬೆಂಬಲ ನಿಲ್ಲುವಂತಹ ಅಧರ್ಮದ ಕೆಲಸವನ್ನು ಅವನು ಮಾಡ್ತಾನೆ. ಆದ್ದರಿಂದ ಇಂತಹವರಿಂದ ಧರ್ಮವನ್ನು ರಕ್ಷಿಸುವಂತಹ ಕೆಲಸ ಧರ್ಮವನ್ನು ಪ್ರೀತಿಸುವವರು ಮಾಡಬೇಕು. ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಪಾಲಿಸಿದಾಗ ಅದರಿಂದ ಸಮಾಜಕ್ಕೆ ಹಾನಿ ಉಂಟಾಗುವುದಿಲ್ಲ. ಬದಲಾಗಿ ಆ ಧರ್ಮ ತನ್ನ ಸ್ವಾರ್ಥಕ್ಕಾಗಿ ಒಬ್ಬವನ್ನು ಬಳಸಲು ಪ್ರಯತ್ನ ಮಾಡುವಂತಹ ಸಂದರ್ಭದಲ್ಲಿ, ಅದು ವ್ಯಾಪಾರ ಉದ್ದೇಶದಿಂದ ಆತನು ಬಳಸುವಂತಹದ್ದಿರಬಹುದು, ಹಣ ಮಾಡುವ ಒಂದು ಮಾರ್ಗವಾಗಿ ಧರ್ಮವನ್ನು ಆತನು ಸ್ವೀಕರಿಸುವಂತಹ ಸಂದರ್ಭ ಇರಬಹುದು, ಅಥವಾ ಧರ್ಮವನ್ನು ತನ್ನ ಅಧಿಕಾರದ ಮೆಟ್ಟಲುಗಳಾಗಿ ಪರಿವರ್ತಿಸುವಂತಹ ವ್ಯಕ್ತಿಗಳಿರಬಹುದು. ಇಂತಹವರಿಂದ ಸಮಾಜದಲ್ಲಿ ಧರ್ಮದ ದುರ್ಬಳಕೆ ಆಗ್ತದೆ. ಅವರು ನಿಜವಾಗಿ ಧರ್ಮ ಪ್ರಿಯರಲ್ಲ, ಅವರು ಧರ್ಮದ ಮೂಲಕ ಅಶಾಂತಿಯನ್ನುಂಟು ಮಾಡುವಂತಹ ವ್ಯಕ್ತಿಗಳು. ಆದ್ದರಿಂದ ಧರ್ಮಪ್ರಿಯರಾದಂತಹ ವ್ಯಕ್ತಿಗಳು ಇಂತಹ ಕೆಡುಕುಗಳಿಂದ ಸಮಾಜವನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ಮಾಡಬೇಕಾದಂತಹ ಅಗತ್ಯ ಇದೆ. ಗಾಂಧೀಜಿಯವರು ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅವರು ಕಾಳಜಿ ವಹಿಸಿದವರಾಗಿದ್ದರು. ಪರ್ದಾದಿಂದಾಗಿ ಅವರಿಗೆ ಕಲೀಲಿಕ್ಕೆ ಆಗುವುದಿಲ್ಲ ಅಂತ ಅವರು ಭಾವಿಸಿದ್ರು.
ಆದರೆ ಇಂದು ಬಹುಶಃ ಗಾಂಧೀಜಿಯವರಿದ್ದರೆ ಅವರು ಹಿಂದೂ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅಭಿಮಾನ ಪಡ್ತಾ ಇದ್ರು. ಧಾರಾಳ ಮಂದಿ ನಮ್ಮ ಹೆಣ್ಣು ಮಕ್ಕಳು ಈಗ ಶಿಕ್ಷಣದಲ್ಲಿ ಬಹಳ ಮುಂದುವರಿದಿದ್ದಾರೆ. ಪರ್ದವನ್ನು ಧರಿಸಿಕೊಂಡು ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಪರ್ದವನ್ನು ಧರಿಸಿಕೊಂಡೇ ವಿವಿಧ ಉದ್ಯೋಗಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಮಾತ್ರವಲ್ಲ, ಒಂದು ಪತ್ರಿಕೆ ಅನುಪಮ ಎನ್ನುವಂತಹ ಒಂದು ಪತ್ರಿಕೆ ಇದೆ. ಆ ಪತ್ರಿಕೆ ಮಹಿಳೆಯರಿಂದಲೇ ನಡೆಸಲ್ಪಡುವಂತಹ ಪತ್ರಿಕೆ, ಪರ್ದಾಧಾರಿಣಿಗಳಾದಂತಹ ಮಹಿಳೆಯರು ನಡೆಸುತ್ತಿರುವಂತಹ ಒಂದು ಪತ್ರಿಕೆಯಾಗಿದೆ. ಆದ್ದರಿಂದ ಅವರಿಗೆ ಪರ್ದಾ ಎನ್ನುವಂತಹದ್ದು ಶಿಕ್ಷಣಕ್ಕೆ ತಡೆಯಾಗಿಲ್ಲ ಎನ್ನುವುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾವು ಭಿನ್ನತೆಗಳನ್ನು ಒಪ್ಪಿಕೊಂಡು ಸಮಾನ ಅಂಶಗಳನ್ನು ಕಂಡುಹುಡುಕಿ ಪ್ರೀತಿಸುವುದೊಂದು ಮಾನವೀಯತೆ ಅಂತ ಹೇಳಿ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಹೇಳಿದ್ರು. ಖಂಡಿತವಾಗಿ ನಮ್ಮ ಭಿನ್ನತೆಗಳನ್ನು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸಮಾನವಾದ ಅಂಶಗಳಲ್ಲಿ ಒಟ್ಟು ಸೇರಬೇಕು. ದೇಶದ ಹಿತಚಿಂತನೆಯಿಂದ, ನಮ್ಮ ಸಮಾಜದ ಒಳಿತಿಗಾಗಿ. ಇದು ಇತಿಹಾಸದಲ್ಲಿ ನಮಗೆ ಪ್ರವಾದಿಗಳು ಕಲಿಸಿಕೊಟ್ಟಂತಹ ಚಿಂತನೆ ಅದೇ ಆಗಿತ್ತು. ನಾವು ಜೀವಿಸುತ್ತಿರುವಂತಹ ಸಮಾಜದಲ್ಲಿ, ಆ ಸಮಾಜದಲ್ಲಿ ಒಳಿತಿನ ಸಂಸ್ಥಾಪನೆ ಮಾಡುವಂತಹ ಹೊಣೆಗಾರಿಕೆ ನಿಮಗೆ ಇದೆ ಅಂತ ಪ್ರವಾದಿಗಳು ಕಲಿಸಿಕೊಟ್ಟರು. ಪ್ರವಾದಿಗಳು ಕಲಿಸಿಕೊಟ್ಟಂತಹ ಸಂದೇಶದಲ್ಲಿ ಮುಖ್ಯವಾದದ್ದು ಒಂದು, ಲಾ ತುಫ್ಸಿದು ಫಿಲ್ ಅರ್ದಿ ಬಅದ ಇಸ್ಲಾಹಿಹಾ, ಶಾಂತಿ ನೆಮ್ಮದಿಯಿಂದ ಕೂಡಿದಂತಹ ಒಂದು ಸಮಾಜದ ಶಾಂತಿಯನ್ನು ಕದಡಿಸುವ ಕೆಲಸವನ್ನು ನೀವು ಮಾಡದಿರಿ ಎನ್ನುವಂತಹದ್ದು ಪ್ರವಾದಿಗಳ ಸಂದೇಶ ಆಗಿತ್ತು. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಗಳ ಪೈಕಿ ಕೊನೆಯವರು. ಪ್ರವಾದಿಗಳು ಅಂತ ಹೇಳಿದ್ರೆ ಯಾರು ಪ್ರವಾದಿಗಳಾಗಬೇಕು ಅಂತ ತೀರ್ಮಾನ ಮಾಡುವಂತಹದ್ದು ಯಾವುದೇ ಒಂದು ಮಂಡಳಿ ಅಲ್ಲ. ಯಾವ ರೀತಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗ್ತದೆಯೋ ಅಥವಾ ಡಾಕ್ಟರೇಟ್ ಅನ್ನು ನೀಡಲಾಗ್ತದೆಯೋ ಅಂತಹ ಒಂದು ಮಂಡಳಿಯನ್ನು ರಚಿಸಿ ಅದರ ಮೂಲಕ ಯಾರು ಪ್ರವಾದಿ ಅಂತ ತೀರ್ಮಾನ ಮಾಡುವುದಲ್ಲ. ಮತ್ತು ಪ್ರವಾದಿತ್ವ ಅಂತ ಹೇಳುವಂತಹದ್ದು ಒಬ್ಬನು ಜೀವನದಲ್ಲಿ ಮಾಡಿದಂತಹ ಸಾಧನೆಯ ಆಧಾರದಲ್ಲಿ ನೀಡುವಂತಹ ಪದವಿಯೂ ಅಲ್ಲ. ಬದಲಾಗಿ ಪ್ರವಾದಿತ್ವ ಅಂತ ಹೇಳುವಂತಹದ್ದು ಮನುಷ್ಯನ ಸೃಷ್ಟಿಕರ್ತನು ಮನುಷ್ಯರಲ್ಲಿ ಕೆಲವರನ್ನು ಪ್ರವಾದಿತ್ವದ ಪದವಿ ನೀಡಿ ಅವರಿಗೆ ದೈವಿಕ ಮಾರ್ಗದರ್ಶನವನ್ನು ನೀಡಿ ಆ ಮಾರ್ಗದರ್ಶನವನ್ನು ಜನರಿಗೆ ಕಲಿಸಲಿಕ್ಕೆ ಮಾಡಿರುವಂತಹ ಒಂದು ವ್ಯವಸ್ಥೆಯಾಗಿದೆ. ಆ ಪ್ರವಾದಿಗಳು ಅಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ ಪ್ರವಾದಿಗಳಲ್ಲ, ಅವರಿಗಿಂತ ಮುಂಚೆಯೂ ಹಲವಾರು ಮಂದಿ ಪ್ರವಾದಿಗಳು ಬಂದಿದ್ದರು. ಪ್ರವಾದಿಗಳ ಪೈಕಿ ಕೊನೆಯವರು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಪವಿತ್ರ ಕುರಾನ್ನ ಚಿಂತನೆಗಳ ಪ್ರಕಾರ ಇತಿಹಾಸದಲ್ಲಿ ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಪ್ರವಾದಿಗಳನ್ನು ನೇಮಕ ಮಾಡಲಾಗಿತ್ತು. ಆದ್ದರಿಂದ ನಾವು ನಂಬುತ್ತೇವೆ ಖಂಡಿತವಾಗಿ ಭಾರತ ದೇಶದಲ್ಲಿಯೂ ಕೂಡ ಹಲವಾರು ಪ್ರವಾದಿಗಳು ಬಂದಿದ್ದಾರೆ. ಆ ಪ್ರವಾದಿಗಳು ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಯುವಂತಹ ನಿಖರವಾದ ಚರಿತ್ರೆ ನಮ್ಮ ಬಳಿಯಲ್ಲಿ ಇಲ್ಲ. ಆದರೆ ಪ್ರವಾದಿಗಳಂತೂ ಬಂದಿದ್ದಾರೆ ಅಂತ ನಾವು ನಂಬುತ್ತೇವೆ. ಆ ಎಲ್ಲ ಪ್ರವಾದಿಗಳ ಸಂದೇಶ ಒಂದೇ ಆಗಿತ್ತು ಅಂತ ಹೇಳುವಂತಹ ಮತ್ತು ಅವರಲ್ಲಿರುವಂತಹ ಆ ದೈವಿಕ ಕಲ್ಪನೆ ಅಂತ ಹೇಳುವಂತಹದ್ದು, ನೀವು ನಮ್ಮನ್ನು ಆರಾಧಿಸಬೇಡಿ, ನಾವು ಪ್ರವಾದಿಗಳು, ಬದಲಾಗಿ ನಿಮ್ಮನ್ನು ಸೃಷ್ಟಿಸಿದಂತಹ ನಿಮ್ಮ ಪ್ರಭುವನ್ನು, ಎಲ್ಲರನ್ನೂ ಸೃಷ್ಟಿಸಿದಂತಹ ಏಕೈಕ ಪ್ರಭುವನ್ನು ಆರಾಧಿಸಿರಿ. ಅವನ ರೂಪ ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅವನ ಯಾವ ರೂಪವನ್ನು ನಮಗೆ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾ ತುದುರಿಕುಲ್ ಅಬ್ಸಾರ್ ಓ ಯುದುರಿಕುಲ್ ಅಬ್ಸಾರ್, ಕಣ್ಣುಗಳು ಆತನನ್ನು ನೋಡಲಾರವು, ನಮ್ಮ ಕಣ್ಣಿಗೆ ಆತನ ನೋಡುವ ಶಕ್ತಿ ಇಲ್ಲ, ಕಣ್ಣುಗಳನ್ನು ಆತನು ನೋಡುತ್ತಾನೆ. ಆತನು ಎಲ್ಲವನ್ನೂ ಕಾಣುವನಾಗಿರ್ತಾನೆ, ನಿಮಗೆ ಆತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವನ ಬಗ್ಗೆ ಒಂದು ರೂಪಕಲ್ಪನೆಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಮಗೆ ಮೂರ್ತಿ ಪೂಜೆಯನ್ನು ನಿಷೇಧಿಸಲಾಗಿದೆ. ಮತ್ತು ಪ್ರವಾದಿಗಳು ಅಂತ ಹೇಳುವವರು ಎಂದು ಯಾವುದೇ ರೀತಿಯಲ್ಲಿ ಅವರು ಮೂಢನಂಬಿಕೆಯನ್ನು ಪೋಷಣೆ ಮಾಡುವವರಲ್ಲ, ಅವರು ಮೂಢನಂಬಿಕೆಯನ್ನು ವಿರೋಧಿಸುವವರಾಗಿರ್ತಾರೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ, ಅವರ ಏಕೈಕ ಗಂಡು ಮಗ ಬಾಲ್ಯಾವಸ್ಥೆಯಲ್ಲೇ ಮರಣ ಹೊಂದಿದಂತಹ ಒಂದು ಸಂದರ್ಭ. ಪ್ರವಾದಿಗಳು ಅತ್ಯಂತ ದುಃಖಿತರಾಗಿದ್ದರು. ಆ ಸಂದರ್ಭದಲ್ಲಿ ಸೂರ್ಯಗ್ರಹಣ ಸಂಭವಿಸಿತು. ಸೂರ್ಯಗ್ರಹಣ ಉಂಟಾದಂತಹ ಸಂದರ್ಭದಲ್ಲಿ ಜನರಲ್ಲಿ ಒಂದು ನಂಬಿಕೆ ಇತ್ತು, ಮಹಾನ್ ವ್ಯಕ್ತಿಗಳಿಗೆ ಏನಾದರೂ ಸಂಕಷ್ಟ ಉಂಟಾದ ಸಂದರ್ಭದಲ್ಲಿ ಸೂರ್ಯ ಚಂದ್ರ ದುಃಖಿಸ್ತದೆ ಅಂತ. ಆ ದುಃಖಿಸುವ ಒಂದು ವಿಧಾನ ಆಗಿರ್ತದೆ ಈ ಸೂರ್ಯಗ್ರಹಣ ಅಂತ ಹೇಳುವಂತಹದ್ದು, ಗ್ರಹಣ ಸಂಭವಿಸುವಂತಹದ್ದು. ಇದನ್ನು ಜನರು ಪರಸ್ಪರ ಆಡಿಕೊಂಡಿದ್ದ ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಬೇಕಿದ್ರೆ ಮೌನವಾಗಿ ಕುಳಿತುಕೊಳ್ಬಹುದಾಗಿತ್ತು. ನನ್ನ ಪ್ರವಾದಿತ್ವಕ್ಕೆ ಒಂದು ಪುರಾವೆ ಅಂತ ಜನರು ತಿಳ್ಕೊಳ್ಳಿ ಅಂತ ಬೇಕಿದ್ರೆ ಅವರಿಗೆ ಸುಮ್ಮನೆ ಕುಳಿತುಕೊಳ್ಬಹುದಾಗಿತ್ತು. ಆದರೆ ಅವರು ಮೌನಿ ಆಗಿಲ್ಲ. ಬದಲಾಗಿ ಆ ಸಂದರ್ಭದಲ್ಲಿ ಅವರು ಬಂದು ಜನರ ಮಧ್ಯೆ ಹೇಳಿದ್ರು, ಆ ಸೂರ್ಯಗ್ರಹಣಕ್ಕೂ ನನ್ನ ಮಗನ ಮರಣಕ್ಕೂ ನೀವು ಸಂಬಂಧವನ್ನು ಕಲ್ಪಿಸಬಾರದು.
ಅದು ಸಹಜವಾದಂತಹ ಇನ್ನೊಂದು ಪ್ರಕ್ರಿಯೆ ಆಗಿರ್ತದೆ. ಅದಕ್ಕೂ ನನ್ನ ಮಗನ ಮರಣಕ್ಕೂ ನೀವು ಸಂಬಂಧವನ್ನು ಕಲ್ಪಿಸಬಾರದು ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿ. ಒಂದು ವೇಳೆ ಆ ಸಂದರ್ಭದಲ್ಲಿ ಅವರು ಸುಮ್ಮನೆ ಕುಳಿತುಕೊಂಡಿದ್ದರೆ ಇಂದಿಗೂ ಕೂಡ ನಮ್ಮಲ್ಲಿ ಅಂತಹ ಒಂದು ಮೂಢನಂಬಿಕೆ ಇರ್ತಾ ಇತ್ತು. ಆದ್ದರಿಂದ ಪ್ರವಾದಿಗಳು ದೈವಿಕ ಶಿಕ್ಷಣ ಏನಿದೆಯೋ ಅದನ್ನು ಮಾತ್ರ ಜನರಿಗೆ ಸ್ಪಷ್ಟವಾಗಿ ಕಲಿಸುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ನಾವು ಪರಸ್ಪರ ವಿಚಾರಗಳನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡಬೇಕು. ಮಹಾನ್ ವ್ಯಕ್ತಿಗಳ ಚರಿತ್ರೆಯ ಅಧ್ಯಯನವನ್ನು ಮಾಡಬೇಕು. ಅದರ ಮೂಲಕ ಜನರಿಗೆ ಒಳಿತನ್ನು ಮಾಡುವ ಸ್ಫೂರ್ತಿ ಸಿಗಬೇಕು. ಮತ್ತು ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಿಕ್ಕೆ ನಮ್ಮಲ್ಲಿರುವಂತಹ ಒಂದು ಸ್ಫೂರ್ತಿ ಏನು ಅಂತ ಕೇಳಿದ್ರೆ, ನಾವು ಜೀವಿಸುತ್ತಿರುವಂತಹ ಸಮಾಜದಲ್ಲಿ ನಾವು ಒಳಿತನ್ನು ಬಿಟ್ಟು ಹೋಗಬೇಕು ಎನ್ನುವಂತಹದ್ದು. ನಾವು ಇಂದೋ ನಾಳೆಯ ಮರಣ ಹೊಂದುವವರಾಗಿದ್ದೇವೆ. ನಮ್ಮ ಆಯುಷ್ಯ ಎಷ್ಟು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ. ಒಂದು ದಿನ ಖಂಡಿತವಾಗಿ ನಾವು ಮರಣ ಹೊಂದುತ್ತೇವೆ ಎನ್ನುವುದರ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಮರಣದ ಬಳಿಕ ನಮ್ಮ ಸೃಷ್ಟಿಕರ್ತನ ಮುಂದೆ ಒಂದು ದಿನ ನಾವು ವಿಚಾರಣೆಗೆ ಒಳಗಾಗಲಿಕ್ಕಿದ್ದೇವೆ ಎನ್ನುವಂತಹ ಒಂದು ಪ್ರಜ್ಞೆ. ಆ ಸಂದರ್ಭದಲ್ಲಿ ಈ ಭೂಮಿಯಲ್ಲಿ ನಾವು ಮರಣ ಹೊಂದುವಂತಹ ಸಂದರ್ಭದಲ್ಲಿ ಆ ಸಿಕ್ಕಿದಂತಹ ಅವಧಿಯಲ್ಲಿ ಏನು ಒಳಿತನ್ನು ಮಾಡಿದ್ದೇವೆ ಅದಕ್ಕೆ ನಮಗೆ ಪ್ರತಿಫಲ ಸಿಗ್ತದೆ, ಏನು ಕೆಡುಕನ್ನು ಮಾಡಿದ್ದೇವೆ ಅದಕ್ಕೆ ನಮಗೆ ಶಿಕ್ಷೆ ಸಿಗ್ತದೆ. ಒಂದು ವೇಳೆ ಈ ಸಮಾಜದಲ್ಲಿ ನಾವು ದ್ವೇಷ ಭಾಷಣವನ್ನು ಮಾಡಿಕೊಂಡು ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಕೆಲಸವನ್ನು ಮಾಡಿದ್ರೆ ಕೆಲವೊಮ್ಮೆ ಆ ದ್ವೇಷ ತಲೆತಲಾಂತರಗಳವರೆಗೆ ನಿಲ್ಲುತ್ತದೆ. ಸಮಾಜದಲ್ಲಿ ತಲೆತಲಾಂತರಗಳವರೆಗೆ ಅಶಾಂತಿ ಉಂಟಾಗ್ತದೆ. ಇದರಿಂದಾಗಿ ಉಂಟಾಗುವಂತಹ ನಾಶ ನಷ್ಟಗಳಿಗೆ ಈ ದ್ವೇಷ ಭಾಷಣ ಮಾಡಿದಂತಹ ವ್ಯಕ್ತಿ ಅವನು ಕಾರಣಕರ್ತನಾಗಿದ್ದರೆ ಖಂಡಿತವಾಗಿಯೂ ದೇವನ ಮುಂದೆ ಅವನ ಮರಣದ ನಂತರವೂ ಈ ಸಮಾಜ ಅದರಿಂದ ನಷ್ಟ ಅನುಭವಿಸ್ತಾ ಇದೆ ಎಂದಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಆ ಕೆಡುಕಿನಿಂದ ಜನರು ಎಷ್ಟರ ತನಕ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆಯೋ ಅಷ್ಟರ ತನಕ ಅದರ ಪಾಪವು ನಿಮ್ಮ ಖಾತೆಗಳಿಗೆ ಸೇರಿಸಲ್ಪಡ್ತಾ ಇರ್ತದೆ ಅಂತ ಹೇಳಿ. ದೇವನ ಮುಂದೆ ನೀವು ವಿಚಾರಣೆಗೆ ಒಳಗಾಗಲಿಕ್ಕಿದ್ದೀರಿ, ಅದಕ್ಕೆ ನೀವು ಶಿಕ್ಷೆಯನ್ನು ಪಡೆಯುತ್ತಾ ಇರ್ತೀರಿ ಅಂತ. ಅದೇ ಸಂದರ್ಭದಲ್ಲಿ ನೀವು ಬಿಟ್ಟು ಹೋಗುವಂತಹ ಸಮಾಜದಲ್ಲಿ ನೀವು ಒಳಿತನ್ನು ಬಿಟ್ಟು ಹೋಗುತ್ತೀರೆಂದಾದರೆ ನಿಮ್ಮ ಕಾರಣದಿಂದಾಗಿ, ನಿಮ್ಮ ಚಟುವಟಿಕೆಗಳ ಕಾರಣದಿಂದಾಗಿ ಆ ಸಮಾಜ ಶಾಂತಿ ನೆಮ್ಮದಿಯಿಂದ ಅದು ಬಾಳ್ತಾ ಇದೆ ಅಂತ ಹೇಳಿ ಆದ್ರೆ ನಿಮ್ಮ ಮರಣದ ಬಳಿಕವೂ ಅದರ ಪುಣ್ಯಗಳ ಫಲ ನಿಮ್ಮ ಖಾತೆಗೆ ಜಮೆಯಾಗ್ತಾ ಇರ್ತದೆ ಅಂತ ಹೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಟ್ಟಿದ್ದಾರೆ. ಆದ್ದರಿಂದ ನಿಸ್ವಾರ್ಥವಾಗಿ ಈ ಸಮಾಜದಲ್ಲಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡಲಿಕ್ಕಿರುವಂತಹ ಪ್ರೇರಣೆ ಇದೇ ಆಗಿರ್ತದೆ. ನಮ್ಮ ಸೃಷ್ಟಿಕರ್ತನ ಮುಂದೆ ನಮಗೆ ನಾವು ಜವಾಬ್ದಾರರಾಗಿರ್ತೇವೆ ಅಂತ ಹೇಳಿ. ಆದ್ದರಿಂದ ಈ ಚಿಂತನೆಯನ್ನು ಇತಿಹಾಸದಲ್ಲಿ ಬಂದಂತಹ ಎಲ್ಲ ಪ್ರವಾದಿಗಳು ಕಲಿಸಿಕೊಟ್ಟಂತಹ ಮುಖ್ಯವಾದಂತಹ ಒಂದು ಚಿಂತನೆ ಆಗಿದೆ. ಆದ್ದರಿಂದ ಆ ಸೃಷ್ಟಿಕರ್ತನ ಮೇಲೆ ಭರವಸೆ ಇಟ್ಟುಕೊಂಡು ನಾವು ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಅದಕ್ಕಾಗಿ ಹಗಲು ರಾತ್ರಿ ನಮ್ಮ ಕಾರ್ಯಕರ್ತರು ಇದಕ್ಕಾಗಿ ದುಡಿದಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ನಾವು ಇನ್ನಷ್ಟು ಮಾಡಬೇಕಾದಂತಹ ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನಗೆ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ನನ್ನ ಮಾತನ್ನು ಸಹನೆಯೊಂದಿಗೆ ಆಲಿಸಿದಂಥ ಎಲ್ಲ ಸಹೋದರ ಸಹೋದರಿಯರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಭಿವಂದನೆಗಳು ಮಾನ್ಯ ಅಧ್ಯಕ್ಷರಿಗೆ. ಸಕಾಲಿಕವಾಗಿ ಎಲ್ಲರ ಮಾತುಗಳನ್ನು ಸಮ್ಮತಿಸುತ್ತಾ ಈ ಒಂದು ಅಧ್ಯಕ್ಷೀಯ ಮಾತನ್ನು ತಾವು ನೀಡಿದಿರಿ. ಖಂಡಿತವಾಗಿ ಕೂಡ ಎಲ್ಲ ದಾರ್ಶನಿಕರು ಕೊಟ್ಟಂತಹ ಕರೆಯನ್ನು ನಾವು ಪಾಲನೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದಲ್ಲದೆ ಇವೆಲ್ಲವನ್ನು ಯಾರೋ ಆಕಾಶದಿಂದ ಇಳಿದು ಬಂದು ಮಾಡಲಾಗದು. ಇನ್ನೋರ್ವ ಸ್ವಾಮಿ ವಿವೇಕಾನಂದ, ಬಸವಣ್ಣ, ನಾರಾಯಣಗುರು ಭೂಮಿಗೆ ಮರಳಿ ಬರುವುದನ್ನು ನಾವು ಕಾಯಬಾರದು. ನಾವೇ ಅವರ ಬೋಧನೆಗಳನ್ನು ಪಸರಿಸುವ ಮೂಲಕ ಸಮಾಜದ ಅಂತರಾತ್ಮವನ್ನು ತಟ್ಟಬೇಕು. ದ್ವೇಷ, ಅಸೂಯೆ, ಕೆಟ್ಟ ಚಟಗಳು ಹೇಗೆ ದೇಶದ ಅಭಿವೃದ್ಧಿಗೆ ಮತ್ತು ಸ್ವಂತ ಬದುಕಿಗೆ ಮಾರಕ ಎಂಬುದನ್ನು ಜನರಿಗೆ ತಿಳಿಸಿಪಡಿಸಬೇಕು. ಈ ಬಗ್ಗೆಯ ಪ್ರಯತ್ನ ಒಗ್ಗಟ್ಟಾಗಿ ನಡೆದರೆ ಬದಲಾವಣೆ ಅಸಾಧ್ಯವಲ್ಲ. ಪೈಗಂಬರ್, ಗಾಂಧಿ, ನಾರಾಯಣಗುರು, ಬಸವಣ್ಣ, ಅಂಬೇಡ್ಕರ್ ಮುಂತಾದವರಿಗೆ ಬಹುದೊಡ್ಡ ಬದಲಾವಣೆ ತರಲು ಸಾಧ್ಯವಾಗಿದ್ದರೆ ಒಂದು ಗುಂಪಾಗಿ ನಮಗೆ ಬದಲಾವಣೆ ತರಲು ಯಾಕೆ ಸಾಧ್ಯವಿಲ್ಲ ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಎನ್ನುವ ಸಂದೇಶವನ್ನು ತಮಗೆ ನೀಡುತ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಆಗಮಿಸಿದಂಥ ಎಲ್ಲ ಆಡ್ಯ ಗಣ್ಯ ಮುಖ್ಯ ಅತಿಥಿಗಳಿಗೆ, ಉದ್ಘಾಟಕರಿಗೆ ನಮ್ಮ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದನ್ನು ಹವ್ವಾ ಜುಮ್ಮಾ ಮಸೀದಿಯ ಗುರುಗಳಾದ ಸೈಯದ್ ಯಹಿಯಾ ತಂಗಳ್ ಮದನಿಯವರು ನೀಡಿ ಸಹಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ, ಮಾಣಿಲ ಕ್ಷೇತ್ರ ಇವರಿಗೆ ಜಮಾತೆ ಇಸ್ಲಾಮೆ ಹಿಂದ್ ಈ ಕಾರ್ಯಕ್ರಮದ ಪರವಾಗಿ ನೀಡಿದಂತಹ ಒಂದು ಸ್ಮರಣಿಕೆಯನ್ನು
ಯೈಹಾ ತಂಗಳವರವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇನ್ನೋರ ಅತಿಥಿಯಾದಂತಹ ಜನಾಬ್ ಮೊಹಮ್ಮದ್ ಕುಂಜಿಯವರಿಗೆ ಕೂಡ ಈ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಯೈಹಾ ತಂಗಳವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಜೊತೆ ಡಾಕ್ಟರ್ CS ದ್ವಾರಕನಾಥ್ ಸರ್ ಅವರಿದ್ದಾರೆ. ಅಸೌಖ್ಯದ ಮಧ್ಯೆಯೂ ಕೂಡ ಈ ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮವನ್ನು ಚಂದಗಾನಿಗೊಳಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನೆನಪಿನ ಕಾಣಿಕೆಗಳು ಸಲ್ಲಿಸ್ತಾ ಇದೆ. ಪುತ್ತೂರಿನ ಹಿರಿಯ ಸಾಹಿತಿ ಅಂತ ಹೇಳಿದರೆ ತಪ್ಪಾಗಲಾರದು, ಚಿಂತಕರು ಅಂತ ಹೇಳಿದರೆ ತಪ್ಪಾಗಲಾರದು ಶ್ರೀ ಲಕ್ಷ್ಮೀಶ ತೋಲ್ಪಾಡಿಯವರು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದಂಥ ಯುವವಾಣಿ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ರಾಜಾರಾಮ್ KB ಅವರಿದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ CA ಮೊಹಮ್ಮದ್ ಇಶಾಕ್ ರವರಿದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಂಥ ಎಲ್ಲ ಗೌರವಾನ್ವಿತ ಸಭಿಕರಿಗೆ ಮತ್ತೊಮ್ಮೆ ನಾನು ನಿಮಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಹೊರಾಂಗಣದ ಹೊರಗೆ ಇಸ್ಲಾಮಿ ಪುಸ್ತಕಾಲಯ ಇದೆ. ಖಂಡಿತವಾಗಿ ನಿಮ್ಮ ಜ್ಞಾನ ದಾಹವನ್ನು ತೀರಿಸುವಂತಹ ಜ್ಞಾನದ ಭಂಡಾರದ ಪುಸ್ತಕಗಳಲ್ಲಿ ಸಿಗ್ತವೆ. ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ಎನ್ನುವ ಮಾತಿನೊಂದಿಗೆ ಈ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯ ಕಾರ್ಯಕ್ರಮಕ್ಕೆ ನಾವು ಮುನ್ನಡೆ ಹಿಡಿತಾ ಇದ್ದೇವೆ. ಜನಾಬ್ ರಿಯಾಜ್ ಹಾರೂನ್ ರವರು ಈ ಸಮಾವೇಶದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಂಘಟಿಸಿದಂತಹ ಸಂಚಾಲಕರಾದಂತಹ ಜನಾಬ್ ರಿಯಾಜ್ ಹಾರೂನ್ ರವರು ಈ ಕಾರ್ಯಕ್ರಮದ ಧನ್ಯವಾದವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ವಸ್ತುತಿಯು ಸರ್ವಲೋಕಗಳ ಪರಿಪಾಲಕಂತಹ ಆ ಒಡೆಯನಿಗೆ ಮೀಸಲು. ಆತನ ಅಪಾರ ಅನುಗ್ರಹದಿಂದ ಇಂದಿನ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಸಮಾವೇಶಗೊಂಡಿದೆ. ನಮ್ಮ ಈ ಸಮಾವೇಶದ ಯಶಸ್ವಿಗೆ ಕಾರಣವಾದಂತಹ ಎಲ್ಲ ಬಂಧುಗಳನ್ನು ಈ ಸಂದರ್ಭದಲ್ಲಿ ಧನ್ಯವಾದ ಸಮರ್ಪಿಸುವಂತಹದ್ದು ನನ್ನ ಸಮ್ಮೇಳನದ ಸಂಚಾಲಕ ಮನೆಯಲ್ಲಿ ನನ್ನ ಮೇಲೆ ಕರ್ತವ್ಯವಾಗಿದೆ. ವಿಶೇಷವಾಗಿ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಾಡಿದಂತಹ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಶ್ರೀ ದಾಮ ಮಾಣಿಲ ಅವರಿಗೆ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ದೇಶದ ಹಿತಚಿಂತನೆಯ ಪರಿಕಲ್ಪನೆಯನ್ನು ಅತ್ಯಂತ ಸೊಗಸಾಗಿ ನಮ್ಮ ಮುಂದೆ ಮಂಡಿಸಿದಂತಹ ಜಮಾತೆ ಇಸ್ಲಾಮಿ ಹಿಂದ್ ಕಾರ್ಯದರ್ಶಿ ಆಗಿರುವಂತಹ ಜನಾಬ್ ಮೊಹಮ್ಮದ್ ಕುಂಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ದೂರದ ಬೆಂಗಳೂರಿನಿಂದ ಆಗಮಿಸಿ ತಮ್ಮ ಆಳವಾದಂತಹ ಅಧ್ಯಯನದ ಅನುಭವದಲ್ಲಿ ಮಾತಾಡಿದಂತಹ ಡಾಕ್ಟರ್ CS ದ್ವಾರಕನಾಥ್ ಅವರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೂರ ಮುಖ್ಯ ಅತಿಥಿ ನಮ್ಮವರಾದಂತಹ ನಮ್ಮ ಪುತ್ತೂರಿನವರಾದಂತಹ ಹಿರಿಯ ಚಿಂತಕರು ಮತ್ತು ಸಾಹಿತಿಗಳಾದಂತಹ ಶ್ರೀ ಲಕ್ಷ್ಮೀಶ್ ತೋಲ್ಪಾಡಿ ಅವರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಪ್ಪಿನಂಗಡಿಯಿಂದ ಆಗಮಿಸಿ ನಮ್ಮ ಮುಂದೆ ವಿಚಾರಗಳನ್ನು ಮಂಡಿಸಿದಂತಹ ಡಾಕ್ಟರ್ ರಾಜಾರಾಮ್ KB ಅವರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಒಟ್ಟು ವಿಚಾರಗಳನ್ನು ಈ ಸಮಾವೇಶದ ಒಟ್ಟು ವಿಷಯವನ್ನು ಸಮ್ಮಪ್ ಮಾಡಿದಂತಹ CA ಮೊಹಮ್ಮದ್ ಇಸಾಕ್ ಅವರಿಗೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಚಂದಗಾಣಿಸಿದಂತಹ ನಮ್ಮ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಆಗಮಿಸಿದಂತಹ ಎಲ್ಲ ಬಂಧು ಭಗಿನಿಯರು ಮತ್ತು ಎಲ್ಲ ಬಂಧುಗಳಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ನಮಗೆ ಸಹಕರಿಸಿದಂತಹ ಪೊಲೀಸ್ ಇಲಾಖೆ, ನಗರಸಭೆ ಮತ್ತು ಪತ್ರಕರ್ತ ಬಾಂಧವರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರಿಗೆ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಮುಕ್ತಾಯವು ಎಲ್ಲಿ ಆಗ್ತದೆ. ಸರ್ವಸ್ತುತಿಯು ಸರ್ವಲೋಕಗಳ ಪರಿಪಾಲಕನಾದಂತಹ ಆ ದೇವನಿಗೆ ಮೀಸಲು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದಂತಹ ಜನಾಬ್ ಮೊಹಮ್ಮದ್ ಕುಂಬೆ ಮಾಸ್ಟರ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಇಸಾಕ್ ಇಂದಿನ ಅಧ್ಯಕ್ಷರಾದ ಇಸಾಕ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಂಡಿದ್ದೇನೆ.